ಗ್ರಾಮ ಪಂಚಾಯತಿನ ಅಧ್ಯಕ್ಷರನ್ನ ನಾನು ಆತ್ಮೀಯವಾಗಿ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಗ್ರಾಮ ಪಂಚಾಯತಿನ ಅಧ್ಯಕ್ಷರನ್ನ, ಅದೇ ರೀತಿಯಲ್ಲಿ ನಿಯೋಜಿತ ಗ್ರಾಮ ಪಂಚಾಯತ್ ಅಧಿಕಾರಿ ಅವರನ್ನ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ನಮ್ಮ ಹಿಂದಿನ ಅವಧಿಯ ಸದಸ್ಯರಾಗಿರತಕ್ಕಂತಹ ನಾಸೀರ್ ನಡುಪದವರನ್ನ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ಉಪಾಧ್ಯಕ್ಷರಾದಂತಹ ಲಕ್ಷ್ಮಿ ಅವರನ್ನ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಹಿರಿಯರು ಬಾಪು ಗಣತ್ಯಾಜ್ಯ ಘಟಕದ ಅಧ್ಯಕ್ಷರಾಗಿರತಕ್ಕಂಥ ಇಬ್ರಾಹಿಂ ರವರನ್ನ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ಹಿರಿಯರಾಗಿರತಕ್ಕಂತಹ ರಮೇಶ್ ಅವರನ್ನ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ರಾಧಾಕೃಷ್ಣ ಉಮೇತನಕ ಅವರನ್ನು ಕೂಡ ನಾನು ಆತ್ಮೀಯವಾಗಿ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ಪದ್ಮನಾಭ್ ನರಿಗಾಂಧ್ರವರನ್ನ ನಾನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಮೊಹಮ್ಮದ್ ಪಡಿಕಲ್ ರವರನ್ನ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಮಾಧವ ಉಲ್ಲಾಲ್ ರವರನ್ನ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ಚಂದ್ರಹಾಸ್ ಕನಂತೂರ್ ಅವರನ್ನ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ತಾಲೂಕ್ ಪಂಚಾಯತ್ ಸದಸ್ಯರಾಗಿರತಕ್ಕಂಥ ಹೈದರ್ ಕೈರಂಗಲ್ ರವರನ್ನ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಪಂಚಾಯತ್ ಕಾರ್ಯದರ್ಶಿ ಆಗಿರ್ತಕ್ಕಂಥ ವಿಜಯಲಕ್ಷ್ಮಿ ಮೇಡಮ್ ರವರನ್ನ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಭೂಮಿ ಋಣವೋ ನನ್ನದು, ಸೇವೆ ಶಾಂತಿ ಸಾಮರಸ್ಯ ಗುಣವೋ ನನ್ನದು. ಜನನೀ ಜನ್ಮಭೂಮ್ಯ ಭೂಮಿ ಋಣವೋ ನನ್ನದು, ಸೇವೆ ಶಾಂತಿ ಸಾಮರಸ್ಯ ಗುಣವೋ ನನ್ನದು. ಕರವನೆತ್ತಿ ಬೇಡುವೆವು ದೇವಾ ನಿನ್ನಲಿ, ಕರವನೆತ್ತಿ ಬೇಡುವೆವು ದೇವಾ ನಿನ್ನಲಿ. ನಮ್ಮ ಸಕಲ ಕಾರ್ಯವೆಲ್ಲ ಸಿದ್ಧಿಯಾಗಲಿ, ನಮ್ಮ ಸಕಲ ಕಾರ್ಯವೆಲ್ಲ ಸಿದ್ಧಿಯಾಗಲಿ, ಸಿದ್ಧಿಯಾಗಲಿ. ನಾವು ನಮ್ಮದೆನ್ನುವ ಸ್ವಾರ್ಥ ಜಗದಲ್ಲಿ ಭೇದವಿಲ್ಲದೆ ಸೇವೆಯ ನಾವು ಮಾಡುತ್ತಲೇ, ನಾವು ನಮ್ಮದೆನ್ನುವ ಸ್ವಾರ್ಥ ಜಗದಲ್ಲಿ ಭೇದವಿಲ್ಲದೆ ಸೇವೆಯ ನಾವು ಮಾಡುತ್ತಲೇ. ದಾನ ಧರ್ಮ ದಯೆಯೇ ನಮ್ಮ ಬೀಜ ಮಂತ್ರವು, ದಾನ ಧರ್ಮ ದಯೆಯೇ ನಮ್ಮ ಬೀಜ ಮಂತ್ರವು. ಕರ್ಮವೊಂದೇ ಮೂಲ ಸ್ತೋತ್ರವು. ಸಂಸ್ಕೃತಿಯನ್ನು ಉಳಿಸಿ ಎಲ್ಲರೂ ನಿಮ್ಮ ಹಸ್ತ ಚಾಚಬಳ್ಳಿ ಸೇವೆಗೆಲ್ಲರೂ. ನಮ್ಮ ನಾಡು ಸಂಸ್ಕೃತಿಯನ್ನು ಉಳಿಸಿ ಎಲ್ಲರೂ ನಿಮ್ಮ ಹಸ್ತ ಚಾಚಬಳ್ಳಿ ಸೇವೆಗೆಲ್ಲರೂ.
ಕಾರ್ಯವೆಲ್ಲ ವಿಶ್ವವ್ಯಾಪಿಯಾಗಲಿ. ಜಗದ ತುಂಬ ನಮ್ಮ ಧ್ವನಿಯ ಕೀರ್ತಿ ಕಹಳೆ ಮೊಳಗಲಿ, ಕೀರ್ತಿ ಕಹಳೆ ಮೊಳಗಲಿ. ಜನನಿ ಜನ್ಮ ಪುಣ್ಯ ಭೂಮಿ ಋಣವೋ ನಮ್ಮದು. ಸೇವೆ ಶಾಂತಿ ಸಾಮರಸ್ಯ ಗುಣವೋ ನಮ್ಮದು. ಜನನಿ ಜನ್ಮ ಪುಣ್ಯ ಭೂಮಿ ಋಣವೋ ನಮ್ಮದು. ಸೇವೆ ಶಾಂತಿ ಸಾಮರಸ್ಯ ಗುಣವೋ ನಮ್ಮದು. ಕರವನೆತ್ತಿ ಬೇಡುವೆವು ದೇವನಿಂದಲೀ, ಕರವನೆತ್ತಿ ಬೇಡುವೆವು ದೇವನಿಂದಲೀ. ನಮ್ಮ ಸಕಲ ಕಾರ್ಯವೆಲ್ಲ ಸಿದ್ಧಿಯಾಗಲಿ, ಸಿದ್ಧಿಯಾಗಲಿ. ವೇದಿಕೆ ಮೇಲಿರ್ತಕ್ಕಂತಹ ಎಲ್ಲ ಆದರಣೀಯ ಅಭ್ಯಾಗತರಿಗೆ ಶುಭ ಮಧ್ಯಾಹ್ನದ ಶುಭಾಶಯಗಳನ್ನು ಕೋರುತ್ತಾ, ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿದ್ದಂಥ ಎಲ್ಲ ಸಹೋದರ ಸಹೋದರಿಯರಿಗೆ ಶುಭವನ್ನು ಕೋರುತ್ತಾ, ಒಂದು ವಿನೂತನ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. ನನ್ನ ಮಾತಿಗಿಂತಲೂ ನಿಮ್ಮ ಮೌನ ಮತ್ತು ಮನಸ್ಸು ಪರಮಶ್ರೇಷ್ಠ ಎಂಬುದನ್ನು ಮನಗಂಡವನು ನಾನು. ಹಿರಿಯರು ಒಂದು ಮಾತನ್ನು ಹೇಳ್ತಾರೆ, ಹೆತ್ತ ತಾಯಿಗೆ ನಮನ, ಹೊತ್ತ ಇಳೆಗೆ ನಮನ, ತುತ್ತಿಟ್ಟ ಬಂಧು ಬಳಗಕ್ಕೆ ನಮನ, ಕಲಿತ ಶಾಲೆಗೆ ನಮನ, ತಿದ್ದಿ ತೀಡಿದ ಗುರುಗಳಿಗೆ ನಮನ. ಇದಕ್ಕೆ ಪೂರಕವೆಂಬಂತೆ ಕಳೆದ 3 ವರ್ಷಗಳ ಹಿಂದೆ ಬಾಳೆಪುಣಿ ಗ್ರಾಮ ಪಂಚಾಯತ್ ಎಂಬ ಈ ಸಂಸ್ಥೆಗೆ ಬಂದು ಒಬ್ಬ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಯಾಗಿ ಕ್ರಿಯಾಶೀಲ ಮನೋಭಾವತೆಯನ್ನು ಮೈಗೂಡಿಸಿಕೊಂಡು ಸಮಾಜಮುಖಿ ಚಿಂತಕರಾಗಿ ಇದ್ದಂಥ ಒಬ್ಬ ವ್ಯಕ್ತಿ ಸುನಿಲ್ ಕುಮಾರ್. 3 ವರ್ಷಗಳ ಸೇವೆಯನ್ನು ಸಲ್ಲಿಸಿ ಇವತ್ತು ಕಡೇಶ್ವಾಲೆ ಎಂಬ ಪಂಚಾಯತಿಗೆ ನಿರ್ಗಮಿಸ್ತಾ ಇದ್ದಾರೆ. ನಾವಿವತ್ತು ಬಾಳೆಪುಣಿ ಗ್ರಾಮ ಪಂಚಾಯತ್, ಬಾಳೆಪುಣಿ ಬಾಪು ಗಣರಾಜ್ಯ ನಿರ್ವಹಣಾ ಘಟಕ, ಜನ ಶಿಕ್ಷಣ ಟ್ರಸ್ಟ್ ಇದರ ಸಂಯುಕ್ತ ಆಶ್ರಯದಲ್ಲಿ ಮಾಧವ್ ಉಳ್ಳಾಲ್ ಇವರ ನೇತೃತ್ವದಲ್ಲಿ ಕದಂಬ ವೃಕ್ಷವನ್ನ ಪಂಚಾಯತ್ ಎದುರುಗಡೆ ನಡುವುದರ ಮೂಲಕ ಒಂದು ಸಸ್ಯ ಕ್ರಾಂತಿಗೆ ಮುನ್ನುಡಿಯನ್ನು ಬರೆಯುವಂಥ ಕೆಲಸವನ್ನು ಮಾಡಿದೆವು. ಬಾಳೆಪುಣಿ ಗ್ರಾಮ ಪಂಚಾಯತ್ನ ಆಡಳಿತ, ಪಂಚಾಯತ್ ಸದಸ್ಯರ ಸಹಕಾರದಿಂದ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ವಿಶೇಷ ಚೇತನ ಜನರಿಗೆ ಸಹಾಯಧನ ವಿತರಿಸುವಂಥ ಕೆಲಸವನ್ನು ಮಾಡಿದರು. ಒಂದು ಕಡೆ ಕೈರಂಗಳ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಮತ್ತು ಹೂಹಾಕುವ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಲಸಿಕೆ ಕೊಡುವಂಥ ಕಾರ್ಯಕ್ರಮಗಳು ಬೆಳಗಿನಿಂದ ನಡೆಯುತ್ತಾ ಇದೆ. ಈ ಶುಭ ಸಂಭ್ರಮದಲ್ಲಿ ನಾವಿರುವಾಗ ಮನಸ್ಸಿನೊಳಗೆ ನೋವಿದೆ. ಆ ನೋವಿಗೆ ನನ್ನ ನಾಳಗೆಯು ಸೋತು ಹೋಗಿದೆ, ಶಬ್ದಗಳು ಇಲ್ಲದಾಗಿದೆ. ಸರಿದು ಹೋದ ನಿನ್ನೆಗಳ ನೆನಪು ಚಿತ್ತ ಭಿತ್ತಿಯಲ್ಲಿ ಚಿತ್ತಾರದ ವರ್ಣರಂಜಿತ ಬದುಕನ್ನ ವ್ಯಾಖ್ಯಾನದ ಮೂಲಕ ಸಲ್ಲಿಸಿ ಪಂಚಾಯತಿನ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ವೈಶಿಷ್ಟ್ಯಪೂರ್ಣವಾದಂಥ ಭಾಷ್ಯವನ್ನು ಬರೆದವರು ಸುನಿಲ್ ಕುಮಾರ್ ರವರು.
ಈ ಕಾರ್ಯಕ್ರಮದಲ್ಲಿ ನೀವು ಜೊತೆಯಾಗಿ ಸೇರಿದ್ದೇವೆ. ಒಂದು ಮಾತಿದೆ, ಅರಿತವರ ಜೊತೆಯಲ್ಲಿ ಇರುತ್ತಿರಲು ಅನುದಿನವು ಹೊರೆಯಾಗದಿ ಬದುಕು ಭುವನದಲ್ಲಿ ನೊರೆಯ ಗುರೂಜಿಗಳಲ್ಲ, ದೊರೆತ ಭಾಗ್ಯಗಳೆಲ್ಲ ನೊರೆಯ ಗುರೂಜಿಗಳಲ್ಲ, ತೊರೆಯೊಳ ಗರ್ಭದಳು ತಿಳಿದು ನೋಡ ಎನ್ನುವಂತೆ ನೀವು ಮತ್ತು ನಾವು ಈ ಗಳಿಗೆಯಲ್ಲಿ ಹಾದು ಹೋಗ್ತಾ ಇದ್ದೇವೆ. ವೈಯಕ್ತಿಕವಾಗಿ ಸುನೀಲ್ ಕುಮಾರ್ರ ಬಗ್ಗೆ ನಾನು ಹೇಳುವುದಾದರೆ, ಅವರು ಒಬ್ಬ ಅಧ್ಯಾಪಕರಾಗಿ ಸರ್ಕಾರಿ ಸೇವೆಗೆ ನಿಯುಕ್ತರಾದವರು. ಒಬ್ಬ ಶಿಕ್ಷಕ ಎಂಬುದರ ಅರ್ಥ ಏನಪ್ಪ ಅಂತ ಹೇಳಿದರೆ, ಶಿ ಅಂದರೆ ಶಿಕ್ಷಿಸು, ಕ್ಷ ಅಂದರೆ ಕ್ಷಮಿಸು, ಕ ಅಂದರೆ ಕಲಿಸು. ಮೂರನ್ನು ದುಡಿದು ಬಂದವರು ಸುನೀಲ್ ಕುಮಾರ್ ಅವರು. ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಯಾಗಿ ಇಲ್ಲಿ ಬಂದು ನಾವು ಅವರನ್ನು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಯಾಗಿ ಕಾಣಲಿಲ್ಲ. ಅವರನ್ನು ನಾನು ಕಂಡದ್ದು ಒಬ್ಬ ಸಾಹಿತಿಯಾಗಿ, ಒಬ್ಬ ಕವಿಯಾಗಿ, ಒಬ್ಬ ಸಮಾಜಮುಖಿ ಚಿಂತಕನಾಗಿ. ಯಾಕೆ ಈ ಮಾತನ್ನು ಒತ್ತಿ ಹೇಳ್ತಾ ಇದ್ದೇನೆ ಅಂತ ಹೇಳಿದರೆ, ನಾವು ಪಂಚಾಯತ್ ವ್ಯಾಪ್ತಿಯಲ್ಲಿ ನಡೆಸಿರುವಂಥ ಎಲ್ಲ ಸಾಮಾಜಿಕ ಕಾರ್ಯಕ್ರಮಗಳಿಗೆ ಇಂಬು ಕೊಟ್ಟವರು, ಪುಷ್ಟಿ ನೀಡಿದವರು, ಪ್ರೋತ್ಸಾಹಿಸಿದವರು ಸುನೀಲ್ ಕುಮಾರ್ ಅವರು. ಸುನೀಲ್ ಕುಮಾರ್ ಅವರೇ ನಮಗೆ ಹೆಮ್ಮೆ ಇದೆ. ಈ ಪಂಚಾಯತ್ ವ್ಯಾಪ್ತಿಗೆ ಬಂದಂಥ ಎಲ್ಲ ಅಧಿಕಾರಿಗಳು ನಿರ್ಗಮಿಸುವಂಥ ಸಂದರ್ಭದಲ್ಲಿ ಪಂಚಾಯತ್ ಸಾಮಾನ್ಯ ಸಭೆಯಲ್ಲಿ ಹೇಳಿದ್ದಾರೆ ಹೊರತು ಈ ರೀತಿಯ ಕಾರ್ಯಕ್ರಮವನ್ನು ಮಾಡಿದ ಉದಾಹರಣೆಗಳಲ್ಲೂ ಕಳೆದ 5-10 ವರ್ಷಗಳಲ್ಲಿ ನಾನು ಕಂಡಿಲ್ಲ. ನೀವು ಹೋಗುವಾಗ ನಿಮ್ಮ ಮನದೊಳಗೆ ನೋವಿದೆ ಎಂಬುದನ್ನು ನೀವು ಅರಿತವರು. ಅದಕ್ಕೋಸ್ಕರ ಇವತ್ತು ನಿಮ್ಮೆಲ್ಲರನ್ನ ಸೇರಿಸಿ ಕಾರ್ಯಕ್ರಮ ಮಾಡಬೇಕು ಅನ್ನೋದು ಉದ್ದೇಶವಾಗಿತ್ತು. ತುಳುವಿನಲ್ಲಿ ಹೇಳ್ತಾರೆ, ಮದಿಮೆಗೆ ತಮ್ಮನ ಅಂತ. ಇವತ್ತು ಅದು ಕೂಡ ಹೌದು. ನವ ವಧುವರರಾಗಿ ಬಹಳಷ್ಟು ಶೃಂಗಾರಗೊಂಡವರು ತಾವು. ಆಟಿದ ತಮ್ಮನ ನೀವು ಬರುವಾಗಲೇ ನಾನು ನೋಡಿದೆ, ಬಣ್ಣ ಬಣ್ಣದ ಚಿತ್ತಾರಗಳಲ್ಲಿ ನಿಮ್ಮಿಬ್ಬರ ವಸ್ತ್ರಗಳು ಬಹಳಷ್ಟು ಮೆರುಗನ್ನು ನೀಡುವುದನ್ನು ನಾನು ಕಂಡೆ. ಯುವಕರಿದ್ದೀರಿ, ಇಬ್ಬರು ಸರ್ಕಾರಿ ಉದ್ಯೋಗದಲ್ಲಿದ್ದೀರಿ. ನಮಗೊಂದು ಆಸೆ ಇದೆ, ನಿಮಗೂ ಒಂದು ಆಸೆ ಇದೆ. ನೀವು ಪರೀಕ್ಷೆ ಬರೆದು ಬೇರೆ ಇಲಾಖೆಗಳಲ್ಲಿ ತಾಲೂಕು ಮಟ್ಟದ, ಜಿಲ್ಲಾ ಮಟ್ಟದ ಅಧಿಕಾರಿ ಆಗಬೇಕೆಂಬ ಆಸೆ ನಿಮ್ಮಲ್ಲಿದೆ. ಆ ಆಸೆ ಈಡೇರುವುದಾದರೆ ನಮ್ಮ ತಾಲೂಕಿಗೆ, ನಮ್ಮ ಜಿಲ್ಲೆಗೆ ನಿಮ್ಮ ಸೇವೆ ಇರಲಿ ಎಂಬುದಾಗಿ ನಮ್ಮ ಆಶಯ. ಈ ನಿಟ್ಟಿನಲ್ಲಿ ನಿಮಗೂ, ನಿಮ್ಮ ಶ್ರೀಮತಿಯವರಿಗೂ ನಿಮ್ಮ ಮುಂದಿನ ವೃತ್ತಿ ಜೀವನ ಮತ್ತು ಕೌಟುಂಬಿಕ ಜೀವನ ಸುಖಕರವಾಗಿ ಸಾಗಲಿ ಎಂಬ ಸದಾಶಯದ ಮಾತುಗಳೊಂದಿಗೆ ಈ ಕಾರ್ಯಕ್ರಮದಲ್ಲಿ ವೇದಿಕೆಯಲ್ಲಿರ್ತಕ್ಕಂಥ ಅಧ್ಯಕ್ಷರು, ಗ್ರಾಮ ಪಂಚಾಯತ್ನ ಪ್ರಥಮ ಪ್ರಜೆ, ಈ ಊರಿನ ಹೆಮ್ಮೆಯ ಮಹಿಳೆ, ನನ್ನ ಸಹೋದರಿ ಸಮಾನರು ಆಗಿರ್ತಕ್ಕಂಥ ಶ್ರೀಮತಿ ರಜಿಯಾ ಮೇಡಮ್, ತಮಗೆ ಆದರದ ಸ್ವಾಗತ. ಬಾಳೆಪುಣಿ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ನ ಮಾಜಿ ಅಧ್ಯಕ್ಷೆಯಾಗಿದ್ದುಕೊಂಡು, ಜಿಲ್ಲಾ ಪಂಚಾಯತ್ನ ಮಾಜಿ ಸದಸ್ಯೆಯಾಗಿದ್ದುಕೊಂಡು ಈ ಭಾಗದಲ್ಲಿ ಅನೇಕ ಅಭಿವೃದ್ಧಿ ಚಟುವಟಿಕೆಗಳಲ್ಲಿ ಭಾಗವಹಿಸಿ ಒಬ್ಬ ಮಹಿಳೆಯಾಗಿ ನಿರಂತರವಾಗಿ ಸಮಾಜದ ಏಳಿಗೆಯ ಬಗ್ಗೆ ಚಿಂತಿಸುವಂತ ಅಪರೂಪದ ಸಮಾಜ ಸೇವಕಿ, ಜನನಾಯಕಿ ಮಮತಾ ಗಟ್ಟಿಯವರು. ಪಾಪ ತನ್ನ ತಂದೆ ಸಂಜೀವ ಗಟ್ಟಿಯವರು ಹಲವು ಸಮಯಗಳಿಂದ ಅನಾರೋಗ್ಯದಿಂದ ತನ್ನ ಮನೆಯಲ್ಲಿದ್ರೂ ಕೂಡ ತಾವು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವುದರ ಮೂಲಕ ನಮ್ಮೊಡನೆ ಸೇರಿದ್ದೀರಿ. ನಿಮ್ಮ ಉಪಸ್ಥಿತಿಗೆ ನಾನು ವಿಶೇಷವಾದಂತಹ ಗೌರವವನ್ನು ಸಲ್ಲಿಸ್ತಾ ಇದ್ದೇನೆ. ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಇಂದಿನ ವಿಶೇಷ ಒಬ್ಬ ಅತಿಥಿ ನನಗೆ ಹೆಮ್ಮೆ ಆಗ್ತಾ ಇದೆ. ಮಾಧವ್ ಉಳ್ಳಾಲ್ ಇವತ್ತು ಕದಂಬ ವೃಕ್ಷವನ್ನು ನಡುವುದರ ಮೂಲಕ ಆದರ್ಶಪ್ರಾಯರಾದವರು. ನಾವು ಮಾಡುವಂಥ ಕೆಲಸವನ್ನು ಆ ಗುಂಡಿಗೆ ಇಳಿದು ಮಣ್ಣು ತೆಗೆದು ಅವರ ವಸ್ತ್ರಗಳೆಲ್ಲ ಮಣ್ಣಿನಲ್ಲಿ ಒದ್ದೆ ಆಗುವುದನ್ನು ನಾನು ಕಂಡೆ. ಒಬ್ಬ ಸಮಾಜ ಸೇವಕ ಹೇಗಿರಬೇಕೆಂದರೆ ಅದು ಮಾಧವ್ ಉಳ್ಳಾಲ್ರಂತೆ ಇರಬೇಕು ಅನ್ನುವ ರೀತಿಯಲ್ಲಿ ತಾವು ಕಾರ್ಯವನ್ನು ಎಸಗಿದ್ದೀರಿ. ನಿಮ್ಮ ಈ ಹೃದಯಸ್ಪರ್ಶಿ ಸೇವೆಗಳು ನಿಂತ ನೀರಾಗದೆ ನಿರಂತರವಾಗಿ ಸಮಾಜಕ್ಕೆ ದಾರಿಯುವಂತಾಗಲಿ ಎಂಬ ಆಶಯದೊಂದಿಗೆ
ತಮ್ಮನ್ನು ಈ ಕಾರ್ಯಕ್ರಮಕ್ಕೆ ನಾನು ಸ್ವಾಗತಿಸ್ತಾ ಇದ್ದೇನೆ. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತಿರುವವರು ಬಾಪು ಗಣರಾಜ್ಯ ನಿರ್ವಹಣಾ ಘಟಕದ ಅಧ್ಯಕ್ಷರು, ನಮ್ಗೆಲ್ರಿಗೂ ಆದರಣೀಯರು ಆಗಿರ್ತಕ್ಕಂಥ ಇಬ್ರಾಹಿಂ ನಡುಪದವರವರು. ಬಾಪು ಗಣರಾಜ್ಯ ನಿರ್ವಹಣಾ ಘಟಕ ಈ ಪಂಚಾಯತ್ ವ್ಯಾಪ್ತಿಯಲ್ಲಿ ಪ್ರಾರಂಭವಾದಂತ ನಿರಂತರವಾಗಿ ದಿನಂಪ್ರತಿ ಆ ಘಟಕಕ್ಕೆ ಭೇಟಿ ಕೊಡುವುದರ ಮೂಲಕ ಆ ಘಟಕದಿಂದ ಯಾರಿಗೂ ತೊಂದರೆ ಆಗಬಾರದು, ಆ ಘಟಕ ಇನ್ನೊಂದು ಮನೆಯವರಿಗೆ ತೊಂದರೆ ಆಗುವ ರೀತಿಯಲ್ಲಿ ಇರಬಾರ್ದು ಅಂತಕ್ಕಂಥ ರೀತಿಯಲ್ಲಿ ಆ ಇಟ್ಟಂತ ಅಧ್ಯಕ್ಷ ಸ್ಥಾನವನ್ನ ಒಂದು ದಿಟ್ಟ ಹೆಜ್ಜೆ ಮುಖಾಂತರ ಮುಂದುವರಿಸಿಟ್ಟು ಹೋದುವುದರಲ್ಲಿ ನಮ್ಮ ಇಬ್ರಾಹಿಂ ರವರು ಬಹಳಷ್ಟು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಬ್ಯಾರಿ ಸಾಹಿತ್ಯ ಅಕಾಡೆಮಿಯಲ್ಲಿ ಗುರುತಿಸಿಕೊಂಡವರು, ಒಬ್ಬ ಸಾಹಿತಿ, ಬರಹಗಾರ, ಚಿಂತಕ. ತಮ್ಮ ಉಪಸ್ಥಿತಿಗೆ ನಾನು ಈ ಕಾರ್ಯಕ್ರಮಕ್ಕೆ ಆದರಣೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ನಾಸಿರ್ ನಡುಪದವ್ ಇವರು ಕಳೆದ ಮಾಜಿ ಪಂಚಾಯತ್ ಸದಸ್ಯರಾಗಿದ್ದುಕೊಂಡು, ಪ್ರಸ್ತುತ ಉದ್ಯಮಿಯಾಗಿದ್ದುಕೊಂಡು, ಸಮಾಜ ಸೇವಕರಾಗಿದ್ದುಕೊಂಡು, ಬಸ್ಸು ಮಾಲಕರಾಗಿದ್ದುಕೊಂಡು, ಸಾರಿಗೆ ವ್ಯವಸ್ಥೆಯಲ್ಲಿಯೂ ಛಾಪನ್ನು ಮೂಡಿಸಿದವರು ನಾಸಿರ್ ನಡುಪದವರವರು. ನಾನು ಯಾವಾಗಲೂ ಕಾರ್ಯಕ್ರಮ ಮಾಡುವಾಗ ನಾಸಿರ್ ನಡುಪದವ್ ಮತ್ತು ಜಲೀಲ್ ರವರಲ್ಲಿ ಕೇಳಲಿಕ್ಕಿದೆ, ಯಾವುದೇ ಕಾರ್ಯಕ್ರಮ ಮಾಡುವಾಗಲೂ ಅವರು ಬೆನ್ನು ತಟ್ಟಿ ಪ್ರೋತ್ಸಾಹಿಸುವವರು. ಇವತ್ತು ನಾಸಿರ್ ಅವರು ಬೇರೆ ಕಾರ್ಯಕ್ರಮ ಇದ್ರೂ ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಕೈ ಜೋಡಿಸಿದ್ದಾರೆ. ತಮ್ಮ ಉಪಸ್ಥಿತಿಗೆ ನಾನು ವಿಶೇಷವಾದಂಥ ಗೌರವವನ್ನು ಸಲ್ಲಿಸ್ತಾ ಇದ್ದೇನೆ. ನಾನು ಒಂದು ಕಡೆಯಿಂದ ಬರ್ತಾ ಇದ್ದೇನೆ, ಎಲ್ಲರೂ ವಿಶೇಷ ಆಹ್ವಾನಿತರೆ. ಕಾರ್ಯಕ್ರಮದಲ್ಲಿ ಉಪಸ್ಥಿತಿರುವವರು ಪದ್ಮನಾಭ ನರಿಂಗಾಣರವರು, ಕೈರಂಗಳ ವ್ಯವಸಾಯ ಸೇವಾ ಸಹಕಾರಿ ಸಂಘದ ಮಾಜಿ ನಿರ್ದೇಶಕರಾಗಿ, ಬಾಕುಡ ಸಮಾಜದ ಅಧ್ಯಕ್ಷರಾಗಿ, ಹಿರಿಯ ಸಾಮಾಜಿಕ ಧುರೀಣರಾಗಿ, ಸರಕಾರಿ ಪ್ರೌಢಶಾಲೆ ಮಂಟೆಪ್ಪದವು ಇದರ ಅಭಿವೃದ್ಧಿಯಲ್ಲಿ ತನ್ನದೇ ಆದಂಥ ಕೊಡುಗೆಯನ್ನು ಸಲ್ಲಿಸಿದವರು ಪದ್ಮನಾಭ ನರಿಂಗಾಣ್ರವರು. ತಮ್ಮ ಉಪಸ್ಥಿತಿಗೆ ನಾನು ಗೌರವವನ್ನು ಸಲ್ಲಿಸುತ್ತಾ ನಮ್ಮನ್ನು ಆದರಣೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಬ್ರೈಟ್ ಶಿಕ್ಷಣ ಸಂಸ್ಥೆ ಎಂಬ ಸಂಸ್ಥೆಯನ್ನ ಮುಡಿಪಿನಲ್ಲಿ ಸ್ಥಾಪಿಸುವ ಮೂಲಕ ಆ ಶಿಕ್ಷಣ ಸಂಸ್ಥೆಯಲ್ಲಿ ಹಲವಾರು ವಿದ್ಯಾರ್ಥಿಗಳಿಗೆ ವಿದ್ಯಾರ್ಜನೆಯನ್ನು ಕೊಡುವುದರ ಮೂಲಕ ಒಬ್ಬ ವಿದ್ಯಾರ್ಥಿ ಸಮಾಜದ ಮುಖ್ಯವಾಹಿನಿಗೆ ಬರುವಲ್ಲಿ ಪ್ರಾಮಾಣಿಕವಾದಂಥ ಕಾಳಜಿಯನ್ನು ಕೊಟ್ಟು ತದನಂತರ ಉದ್ಯಮಿಯಾಗಿ ಈಗ ಸಮಾಜ ಸೇವಕರಾಗಿ ಗುರುತಿಸಿಕೊಂಡವರು ಜಲೀಲ್ ಮೊಂಟುಗೋಳಿಯವರು. ಯಾವುದೇ ಕಾರ್ಯಕ್ರಮದಲ್ಲೂ ವಿಶಿಷ್ಟ ಛಾಪನ್ನು ಮೂಡಿಸುವವರು. ತಮ್ಮ ಉಪಸ್ಥಿತಿಗೆ ನಾನು ವಿಶೇಷ ಗೌರವವನ್ನು ಸಲ್ಲಿಸಿಕೊಂಡು ಸ್ವಾಗತಿಸ್ತಾ ಇದ್ದೇನೆ. ಪಂಚಾಯತ್ನ ಕಾರ್ಯದರ್ಶಿ ಹೊಸದಾಗಿ ನೇಮಕಗೊಂಡವರು ವಿಜಯಲಕ್ಷ್ಮಿ ದೊಡ್ಡಪತ್ತಾರರವರು. ನಾನವರನ್ನು ಕಂಡದ್ದು ಒಬ್ಬಳು ಪ್ರಬುದ್ಧ ಓದುಗ ಮಹಿಳೆಯಾಗಿ. ಪತ್ತಾರರವರು ಓದ್ತಾರೆ, ಚಿಂತಿಸ್ತಾರೆ, ಸಮಾಜದ ಜೊತೆಗೆ ಸ್ನೇಹವನ್ನು ಬೆಳೆಸ್ತಾರೆ. ಕಾರ್ಯದರ್ಶಿಯಾಗಿ ಬಂದು ತನ್ನ ಕೆಲಸವನ್ನು ಚಾಚು ತಪ್ಪದೆ ಪಾಲಿಸುವ ಮೂಲಕ ಇವತ್ತು ನಮ್ಮೆಲ್ಲರ ಹೃದಯವನ್ನು ಗೆದ್ದವರು ಪತ್ತಾರರವರಿಗೆ ಆತ್ಮೀಯ ಸ್ವಾಗತ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಸುನೀಲ್ ಕುಮಾರ್ ರವರಿಗೆ ಮತ್ತು ಶ್ರೀಮತಿ ಸುನೀಲ್ ಕುಮಾರ್ ರವರಿಗೆ ಆಧಾರದ ಸ್ವಾಗತ. ಮಂಗಳೂರು ದಸರಾ ಸಂದರ್ಭದಲ್ಲಿ ಸ್ತಬ್ಧ ಚಿತ್ರಗಳ ಮೆರವಣಿಗೆ ಹೋಗುವಂತಹ ಸಂದರ್ಭದಲ್ಲಿ ಮನೋಹರ್ ಪ್ರಸಾದ್ ಇರಲಿ, ಕದ್ರಿ ನವನೀಶ್ ಶೆಟ್ಟಿ ಇರಲಿ, ಅವರಿಗೆ ಸರಿಸಮಾನರಾಗಿ ಕಾರ್ಯಕ್ರಮದ ನಿರೂಪಣೆ ಮಾಡುವುದರ ಮೂಲಕ ಈ ನಾಡಿನ ಸಾಂಸ್ಕೃತಿಕ ಮೆರುಗನ್ನು ಎತ್ತಿ ಹಿಡಿದವರು ಚಂದ್ರಾಸ್ ಕಣಂತೂರ್ರವರು. ಒಬ್ಬ ಲೇಖಕನಾಗಿ, ಚಿಂತಕನಾಗಿ ಮತ್ತು ರಂಗಭೂಮಿ ಕಲಾವಿದರಾಗಿ ಗುರುತಿಸಿಕೊಂಡವರು ಚಂದ್ರಾಸ್ ಕಣಂತೂರ್ರವರನ್ನು ನಾನು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಒಬ್ಬರು ನಿರ್ಗಮಿಸುವಾಗ ಒಬ್ಬರ ಆಗಮನ ನನಗೆ ಬಹಳ ಖುಷಿ ಏನಪ್ಪ ಅಂತ ಹೇಳಿದ್ರೆ, ಇಲ್ಲಿಗೆ ಬಂದಂತ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಯವರು ಚೆನ್ನಪ್ಪ ನಾಯ್ಕ್ ಎಂಬುವರು, ದಕ್ಷಿಣ ಕನ್ನಡ ಬಂಟ್ವಾಳದ ಪೆರ್ನೆ ಎಂಬಲ್ಲಿಯವರು, ಕಡೇಶವಾಲ್ಯದಲ್ಲಿ ಸುಮಾರು ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಿದವರು, ಕ್ರಿಯಾಶೀಲ ಬದುಕನ್ನು ಕಂಡವರು, ಸಮಾಜಮುಖಿ ಚಿಂತನೆಯನ್ನ ಮೈಗೂಡಿಸಿಕೊಂಡವರು, ತನಗೆ ಕೊಟ್ಟಂತ ಕೆಲಸವನ್ನ ಚಾಚು ತಪ್ಪದೆ ಪಾಲಿಸುವ ಮುಖಾಂತರ ಕಡೇಶವಾಲ್ಯದಲ್ಲಿಯೂ ಜನಮನ ಗೆದ್ದವರು ಎಂಬ ಮಾತನ್ನ ನಾನು ಕೇಳಿದ್ದೇನೆ. ಚೆನ್ನಪ್ಪ ನಾಯ್ಕರವರಲ್ಲಿ ವಿನಂತಿ, ಬಾಳೆಪುಣಿ ಗ್ರಾಮ ಪಂಚಾಯತ್ 2 ಗ್ರಾಮಗಳನ್ನು ಒಳಗೊಂಡಂತಹ ಭೌಗೋಳಿಕವಾಗಿ ಬಹಳ ದೊಡ್ಡವಾದಂತಹ ಒಂದು ವ್ಯವಸ್ಥೆಯಲ್ಲಿ ನಾವಿದ್ದೇವೆ. ನೂರಾರು ಮಂದಿ ನೂರಾರು ರೀತಿಯಲ್ಲಿ ತನ್ನ ಅಹವಾಲನ್ನು ಮಂಡಿಸಲು ಬರ್ತಾರೆ. ತಮ್ಮ ನಗುಮುಖದ ಸೇವೆ ಮತ್ತು ಕ್ಲಿಷ್ಟಕರ ಸಂದರ್ಭದಲ್ಲಿಯೂ ಆ ಸೇವೆಯನ್ನ ತಮ್ಮ ವ್ಯಾಪ್ತಿಗೆ ಬರುವ ರೀತಿಯಲ್ಲಿ ಮುಂದುವರಿಸಿಕೊಂಡು ಹೋಗುವಂತ ವ್ಯವಸ್ಥೆಯನ್ನ ಮಾಡಿಕೊಡ್ಬೇಕು ಅಂತಕ್ಕಂಥ ಕಳಕಳಿಯ ವಿನಂತಿಯೊಂದಿಗೆ ತಮ್ಮನ್ನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ, ತಮ್ಮ ಆಗಮನಕ್ಕೆ ಇವತ್ತು
ಈ ಭಾಗದ ಪ್ರಥಮ ಕಾರ್ಯಕ್ರಮದಲ್ಲಿ ಪಾಲನ್ನು ಪಡೆದಿದ್ದೀರಿ. ತಮಗೆ ಗ್ರಾಮಾಡಳಿತದ ಪರವಾಗಿ ಹೂಗುಚ್ಛ ನೀಡುವುದರೊಂದಿಗೆ ತಮ್ಮನ್ನು ಸ್ವಾಗತಿಸ್ತಾ ಇದ್ದೇವೆ. ರಮೇಶ್ ಅಣ್ಣವರವರು ಪ್ರಗತಿಪರ ಕೃಷಿಕರು. ರಮೇಶ್ ಅಣ್ಣವರವರು ಉದ್ಯಮಿ. ರಮೇಶ್ ಅಣ್ಣವರವರು ಶಿಕ್ಷಣಕ್ಕೆ ವಿಶೇಷವಾದಂಥ ಭಾಷ್ಯವನ್ನು ಬರೆಯುತ್ತಿರುವವರು. ಪ್ರಸ್ತುತ ಈ ಶಾಲೆಯ ಈ ವಿದ್ಯಾಸಂಸ್ಥೆಗೆ ವಿಶೇಷವಾದಂಥ ಸೇವೆಯನ್ನು ಸಲ್ಲಿಸುವುದರಲ್ಲಿ ರಮೇಶ್ ಅಣ್ಣವರವರು ಪ್ರಮುಖರು. ಗಳಿಸುವುದೆಲ್ಲವನ್ನು ಸ್ವಂತಕ್ಕೆ ಬಳಸದೆ ಸಮಾಜಕ್ಕೂ ಅರ್ಪಿಸುವಂಥ ಜಾಯಮಾನ ರಮೇಶ್ ಅಣ್ಣವರದ್ದು. ನಾವು ಯಾವುದೇ ಕಾರ್ಯಕ್ರಮವನ್ನು ನಡೆಸುವಾಗ ರಮೇಶ್ ಅಣ್ಣವರಲ್ಲಿ ಕೇಳಿದಾಗ ಅವರು ನಮ್ಮನ್ನು ಹಿಂದೆ ಹಾಗೇ ಬಿಟ್ಟುಕೊಟ್ಟದ್ದಿಲ್ಲ. ಅದು ಅವಳ ಒಳ್ಳೆಯ ಗುಣ. ಲಯನ್ಸ್ ಕ್ಲಬ್ಬಿನ ಒಬ್ಬ ಪ್ರಬುದ್ಧ ಸದಸ್ಯರಾಗಿ ಸಾಮಾಜಿಕ ಬದುಕಿನಲ್ಲಿ ಬಹಳಷ್ಟು ಸೇವೆಯನ್ನು ಸಲ್ಲಿಸಿದವರು. ರಮೇಶ್ ಅಣ್ಣವರ ಉಪಸ್ಥಿತಿಯನ್ನು ನಾನು ಈ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ಸ್ವಾಗತಿಸಿಕೊಂಡು ತಮ್ಮ ಅವಧಿಯಲ್ಲಿ ತಮ್ಮ ಕ್ರೀಡಾಂಗಣದಲ್ಲಿ ಹಲವಾರು ಮಂದಿ ಇವತ್ತು ದ್ವಿಚಕ್ರ ಚತುರ್ಚಕ್ರ ವಾಹನದಲ್ಲಿ ತರಬೇತಿಯನ್ನು ಪಡೆದವರಿದ್ದಾರೆ. ತಮ್ಮ ವಿಶಾಲ ಮನೋಭಾವತೆ ಅಲ್ಲಿ ಆವರಣಗೋಡೆಯನ್ನು ಮಾಡಿದೆ ಎಲ್ಲರನ್ನೂ ಅಲ್ಲಿಗೆ ಹೋಗಲು ಅವಕಾಶ ಮಾಡಿಕೊಟ್ಟದ್ದು ನಿಮ್ಮ ದೊಡ್ಡ ಗುಣ. ಅದು ಮುಂದೆಯೂ ಮುಂದುವರಿಯಲಿ ಅಂತಕ್ಕಂಥ ಆಶಾಭಾವನೆಯೊಂದಿಗೆ ತಮಗೆ ಕೃತಜ್ಞತೆ ಸಲ್ಲಿಸ್ತಾ ಇದ್ದೇನೆ. ಕಾರ್ಯಕ್ರಮದಲ್ಲಿ ಪಾಲನ್ನು ಪಡೆದವರು ರಾಧಾಕೃಷ್ಣ ರೈ ಉಮಿಯಾರವರು, ಲಯನ್ಸ್ ಪ್ರಾಂತೀಯ ಅಧ್ಯಕ್ಷರು. ಈ ರಾಜ್ಯದ ಪ್ರತಿಷ್ಠಿತ ಸಮಾಜ ಸೇವಾ ಸಂಸ್ಥೆ ಲಯನ್ಸ್ ಕ್ಲಬ್. ಒಬ್ಬ ಕೃಷಿಕರಾಗಿ, ಉದ್ಯಮಿಯಾಗಿ ಸಮಾಜಕ್ಕೆ ಏನು ಕೊಡಬೇಕೋ ಅದನ್ನು ಮುಚ್ಚುಮರೆಯಲ್ಲದೆ ಕೊಡುವಂಥ ಒಬ್ಬ ಅಪರೂಪದ ಜನಸೇವಕ. ಬಾಳೆಪುಣಿ ಗ್ರಾಮ ಪಂಚಾಯತ್ನ ಆಡಳಿತದೊಂದಿಗೆ ಮತ್ತು ಈ ಭಾಗದ ಜನರೊಂದಿಗೆ ಬಹಳಷ್ಟು ಒಡನಾಡಿಯಾಗಿ ಒಬ್ಬ ಸಮಾಜಮುಖಿ ಚಿಂತಕರಾಗಿ, ಅದಕ್ಕಿಂತಲೂ ಹೆಚ್ಚು ಕ್ರೀಡಾ ಮನೋಭೂತಿಯಿಂದ ವ್ಯವಹರಿಸುವಂಥ ಒಬ್ಬ ಉದ್ಯಮಿ. ಗೌರವಾನ್ವಿತ ರಾಧಾಕೃಷ್ಣ ರೈ ಉಮಿಯರವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೆ. ಬಾಳೆಪುಣಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ವರ್ತಕರ ಸಂಘ ಎಂಬ ಒಂದು ಸಂಘವನ್ನು ಸ್ಥಾಪನೆ ಮಾಡಲಾಗಿತ್ತು. ಆ ವರ್ತಕರ ಸಂಘದಲ್ಲಿ ಹಲವಾರು ಮಂದಿ ಪದಾಧಿಕಾರಿಗಳಿದ್ದಾರೆ. ಅದರ ಅಧ್ಯಕ್ಷರು ರಾಮಕೃಷ್ಣ ಶಾಸ್ತ್ರಿಯವರು. ಸ್ಥಳೀಯವಾಗಿ ಅಕ್ಷಯ ಎಂಬ ಹೋಟೆಲ್ನ ಮಾಲಕರಾಗಿ ಕೆಲಸವನ್ನು ನಿರ್ವಹಿಸುತ್ತಿರುವವರು. ಒಬ್ಬ ಕ್ರಿಯಾಶೀಲ ಸಾಹಿತ್ಯ ಬದುಕನ್ನು ಇಟ್ಟುಕೊಂಡವರು. ತಮ್ಮನ್ನ ಈ ಕಾರ್ಯಕ್ರಮಕ್ಕೆ ನಾನು ಆದರಣೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಕಾರ್ಯಕ್ರಮದಲ್ಲಿ ಉಪಸ್ಥಿತಿರುವವರು ಬಾಳೆಪುಣಿ ಗ್ರಾಮ ಪಂಚಾಯತ್ನ ಉಪಾಧ್ಯಕ್ಷೆಯಾದಂಥ ಶ್ರೀಮತಿ ಲಕ್ಷ್ಮೀ ಅಕ್ಕನವರು. ಹಿರಿಯರು, ಬುದ್ಧಿಜೀವಿಗಳು, ಸಮಾಜಮುಖಿ ಚಿಂತಕರು, ಈ ನಾಡಿನ ಇನ್ನೋರ್ವ ಹೆಮ್ಮೆ ಮಹಿಳೆ ಲಕ್ಷ್ಮಿ ಅಕ್ಕ, ತಮಗೆ ಮತ್ತೊಮ್ಮೆ ಸ್ವಾಗತ. ಕಾರ್ಯಕ್ರಮದಲ್ಲಿ ಪಾಲನ್ನು ಪಡೆದವರು ಈ ಶಾಲೆಯ ಮುಖ್ಯೋಪಾಧ್ಯಾಯಿನಿ ವಿಜಯಲಕ್ಷ್ಮಿ ಮೇಡಮ್ ರವರು. ಹಲವಾರು ವರ್ಷಗಳ ಕಾಲ ತನ್ನ ಶೈಕ್ಷಣಿಕ ವೃತ್ತಿ ಜೀವನದಲ್ಲಿ ಸಹಸ್ರಾರು ಶಿಷ್ಯವೃಂದವನ್ನು ತನ್ನ ಹೃದಯ ಸಿಂಹಾಸನದಲ್ಲಿ ಒದಗಿಸಿಕೊಟ್ಟವರು ವಿಜಯಲಕ್ಷ್ಮಿ ಅವರು. ಸಾಹಿತ್ಯ ಪ್ರೇಮಿ, ಸಮಾಜಮುಖಿ ಚಿಂತಕಿ, ಮಕ್ಕಳೊಂದಿಗೆ ಬಹಳಷ್ಟು ಪ್ರೀತಿಯಿಂದ ಬೆಳೆಯುವಂಥ ತಾವು ಈ ಕಾರ್ಯಕ್ರಮದಲ್ಲಿ ಪಾಲನ್ನು ಪಡೆದಕ್ಕೆ ವಿಶೇಷವಾದಂತಹ ಸ್ವಾಗತ. ಈ ಶಾಲೆಯ ಅಭಿವೃದ್ಧಿಯಲ್ಲಿ ಬಹಳಷ್ಟು ಪಾತ್ರವನ್ನು ವಹಿಸುವುದರ ಮೂಲಕ, ಶಿಕ್ಷಕ ರಕ್ಷಕ ಸಮಿತಿಯ ಅಧ್ಯಕ್ಷರಾಗುವುದರ ಮೂಲಕ ಶಾಲೆಯ ಮತ್ತು ಮಕ್ಕಳ ಏಳ್ಗೆಯಲ್ಲಿ ಚಾಚು ತಪ್ಪದೆ ತನ್ನ ಸೇವೆಯನ್ನು ತೊಡಗಿಸಿಕೊಂಡಿರುವಲ್ಲಿ ನವೀನ್ ಕಣಂತೂರ್ರವರು ಒಬ್ಬರು. ಪ್ರಸ್ತುತ ಉದ್ಯಮಿಯಾಗಿ, ಸಮಾಜ ಸೇವಕರಾಗಿ ಈ ಶಾಲೆಯಲ್ಲಿ ನಡೆಯುವಂಥ ಕಾರ್ಯಕ್ರಮದ ಮುಂಚಿನ ದಿನವೇ ಬಂದು ವ್ಯವಸ್ಥೆಯನ್ನು ಮಾಡುವುದರ ಮೂಲಕ ಒಬ್ಬ ಅಧ್ಯಕ್ಷ ಹೇಗಿರಬೇಕು ಎಂಬುದನ್ನು ತೋರಿಸಿಕೊಟ್ಟವರು. ತಮ್ಮನ್ನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಕಾರ್ಯಕ್ರಮದಲ್ಲಿ ಉಪಸ್ಥಿತಿರುವವರು ಬಂಟ್ವಾಳ ತಾಲೂಕು ಅಭಿಯಂತರರು ಆಗಿರ್ತಕ್ಕಂಥ ರವಿಯಣ್ಣನವರು. ರವಿಯಣ್ಣ ನಮಗೆ ಸಿಗುವುದೇ ಕಡಿಮೆ, ಅಪರೂಪ. ಒತ್ತಡಗಳು ಪಾಪ. ಎಷ್ಟೋ ಗ್ರಾಮ ಪಂಚಾಯತ್ಗಳು, ಎಷ್ಟೋ ಶಾಸಕರು, ಎಷ್ಟೋ ವಿಧಾನ ಪರಿಷತ್ ಸದಸ್ಯರು
ಎಷ್ಟೋ ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ಸದಸ್ಯರು ಬೇರೆ ಬೇರೆ ಇಲಾಖೆಗಳ ಕೆಲಸವನ್ನು ಒಬ್ಬರು ನಿರ್ವಹಿಸ್ತೀರಲ್ಲ, ನಿಮಗೆ ನನ್ನದೊಂದು ಸೆಲ್ಯೂಟ್. ಬಹಳ ಸಂತೋಷವಾಗ್ತಾ ಇದೆ. ತಾವು ಹಲವು ದೂರಧ್ವನಿಗಳು ತಮಗೆ ಬರ್ತದೆ, ಇಲ್ಲಿ ಬನ್ನಿ ಅಲ್ಲಿ ಬನ್ನಿ ಅಂತ. ತಾವು ಅದನ್ನು ನಿಭಾಯಿಸುವುದು ಸುಲಭ ಅಲ್ಲ. ಏನೇ ಇರಲಿ, ತಮ್ಮ ವೃತ್ತಿ ಬದುಕಿನಲ್ಲಿ ತಾವು ತೋರಿದಂಥ ಸಾಧನೆ ಅಮೋಘವಾದ ತಮ್ಮನ್ನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಬಾಳೆಪುಣಿ ಗ್ರಾಮ ಪಂಚಾಯತ್ನ ಮಾಜಿ ಅಧ್ಯಕ್ಷರು ಚಂದ್ರಶೇಖರ ಆಳ್ವರವರು. ಬಾಳೆಪುಣಿ ಗ್ರಾಮ ಪಂಚಾಯತ್ ಹೊಸ ಕಟ್ಟಡ ರೂಪುಗೊಳ್ಳುವಲ್ಲಿ ಚಂದ್ರಶೇಖರ ಆಳ್ವ ಅವರ ಅಧ್ಯಕ್ಷತೆಯ ಆಡಳಿತ ಸಮಿತಿಯ ಪಾತ್ರ ದೊಡ್ಡದು. ಮಹಾತ್ಮ ಗಾಂಧಿ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಅಡಿಯಲ್ಲಿ ಮತ್ತು ಪಂಚಾಯತ್ನ ರಾಜೀವ್ ಗಾಂಧಿ ಭಾರತ ನಿರ್ಮಾಣ ಯೋಜನೆಯಲ್ಲಿ ನಿರ್ವಹಿಸಿದಂಥ ಆ ಕಟ್ಟಡ ಇವತ್ತು ಎದ್ದು ಕಾಣುತ್ತಿರುವುದಾದರೆ ನೀವು ಮತ್ತು ನಿಮ್ಮ ತಂಡ ಆವತ್ತು ಶ್ರಮಿಸಿದ ಪರಿಣಾಮ ಇವತ್ತು ಕಾಣ್ತಾ ಇದೆ. ನೀವು ಅಧ್ಯಕ್ಷರಾಗಿ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡವರು, ತಮ್ಮ ಈಗ ಪ್ರಸ್ತುತ ಕೃಷಿ ಚಟುವಟಿಕೆಯಲ್ಲಿ ತೊಡಗಿಸಿಕೊಂಡವರು, ತಮ್ಮ ಸೇವೆಯನ್ನು ಗುರುತಿಸಿಕೊಂಡು ತಮ್ಮನ್ನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಮೇಲ್ವಿಚಾರಕಿ ನಗುಮುಗದ ಸವಿತಕ್ಕನವರು. ಅಂಗನವಾಡಿ ನಮ್ಮ ಕಾರ್ಯಕರ್ತೆಯರು ನನ್ನನ್ನು ನೋಡ್ತಾ ಇದ್ದಾರೆ. ನಿಮ್ಮಲ್ಲಿ ಬಹಳಷ್ಟು ಪ್ರೀತಿಯನ್ನು ಇಟ್ಟುಕೊಂಡವರು ಅಂಗನವಾಡಿ ಕಾರ್ಯಕರ್ತೆಯರು. ಅವರನ್ನು ನೀವು ಅಷ್ಟೇ ರೀತಿಯಲ್ಲಿ ನೋಡಿಕೊಂಡವರು. ಇವತ್ತು ತಮ್ಮ ಉಪಸ್ಥಿತಿ ಎಲ್ಲ ಅಂಗನವಾಡಿ ಕೇಂದ್ರಗಳಿಗೂ ತಾವು ಬಸ್ಸಿನಲ್ಲಿಯೋ ಹೋಗುವಂಥ ಪರಿಯನ್ನು ನಾನು ನೋಡಿದ್ದೇನೆ. ಅಷ್ಟು ಸುಲಭ ಸಾಧ್ಯವಿಲ್ಲ. ಆದರೂ ನೀವು ಹೋಗಿ ಅಲ್ಲಿಯ ಕುಂದು ಕೊರತೆಗಳ ಬಗ್ಗೆ ವಿಚಾರಣೆ ಮಾಡಿ ಬರ್ತೀರಲ್ಲ, ಅದು ದೊಡ್ಡದು. ಒಬ್ಬ ಮಹಿಳೆಯಾಗಿ ಅದು ದೊಡ್ಡದು. ತಮ್ಮನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಬಾಳೆಪುಣಿ ಗ್ರಾಮ ಪಂಚಾಯತ್ನ ಹಿರಿಯ ಸದಸ್ಯರು ಅಬ್ದುಲ್ ರೆಹಮಾನ್ ರವರು ಸತತ 4 ವರ್ಷಗಳ ಕಾಲ 4 ಅವಧಿಯಲ್ಲಿ ಬಾಳೆಪುಣಿ ಗ್ರಾಮ ಪಂಚಾಯತ್ನ ಸದಸ್ಯರಾದವರು. ಒಬ್ಬ ಕೃಷಿಕರು, ಸಮಾಜಮುಖಿ ಚಿಂತಕರು, ಎಲ್ಲದಕ್ಕೂ ಮಿಗಿಲಾಗಿ ತನ್ನ ಅವಧಿಯಲ್ಲಿ ತನ್ನ ಊರಿನ ಅಭಿವೃದ್ಧಿಗೆ ಬಹಳಷ್ಟು ಶ್ರಮವನ್ನು ಪಟ್ಟವರು ಅಬ್ದುಲ್ ರೆಹಮಾನ್ ರವರನ್ನು ನಾನು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಬಾಳೆಪುಣಿ ಗ್ರಾಮ ಪಂಚಾಯತಿನ ಗ್ರಾಮ ಕರಣಿಕರು ಚೈತ್ರಾ ಮೇಡಮ್. ನಾನು ಗ್ರಾಮ ಕರಣಿಕರನ್ನು ಕಂಡಿದ್ದೇನೆ. ನಾನು ಮುಖಸ್ತುತಿ ಹೇಳುವುದಲ್ಲ, ಒಬ್ಬ ಮಹಿಳೆಯಾಗಿ ಒಬ್ಬ ಗ್ರಾಮ ಕರಣಿಕರು 2 ಗಂಟೆ ನಂತರ ಕಚೇರಿಯಲ್ಲಿ ಇರುವುದನ್ನು ನಾನು ಕಾಣಲಿಲ್ಲ. ಆದರೆ ಚೈತ್ರಾ ಮೇಡಮ್ 6 ಗಂಟೆ ತನಕ ಕಚೇರಿಯಲ್ಲಿ ಇರ್ತಾರೆ ಅಂತ ಹೇಳಿದರೆ ನಿಮ್ಮ ಕ್ರಿಯಾಶೀಲ ಬದುಕು ಮೆಚ್ಚುವಂಥದ್ದು. ತಮ್ಮನ್ನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಕಾರ್ಯಕ್ರಮದಲ್ಲಿ ಪಾಲನ್ನು ಪಡೆದವರು ಲಕ್ಷ್ಮಣ ಗಟ್ಟಿಯವರು. ಕಳೆದ 2 ಅವಧಿಯಲ್ಲಿ ಪಂಚಾಯತ್ ಸದಸ್ಯರಾಗಿ ಯಾರಿಗೂ ಒಂದು ರೀತಿಯ ನೋವಿನ ಮಾತನ್ನಾಡದಂಥ ಒಬ್ಬ ವ್ಯಕ್ತಿ. ಈ ಶಾಲೆಯ ಮೇಲುಸ್ತುವಾರಿ ಸಮಿತಿಯ ಮಾಜಿ ಅಧ್ಯಕ್ಷರು, ಪ್ರಸ್ತುತ ಪ್ರಗತಿಪರ ಕೃಷಿಕರು. ಅವರ ಮನೆಗೆ ಹೋಗುವಾಗ ಅವರು ಗದ್ದೆಯಲ್ಲಿರ್ತಾರೆ. ವ್ಯವಸಾಯವನ್ನು ಮಾಡುವುದರ ಮೂಲಕ ಸಮಾಜದ ಚಿಂತನೆಯನ್ನು ಅದರ ಜೊತೆಗೆ ಮೈಗೂಡಿಸಿಕೊಳ್ಳುವುದರ ಮೂಲಕ ಬೆಳೆದು ಬಂದವರು ಲಕ್ಷ್ಮಣ ಗಟ್ಟಿಯವರು. ಉಪಸ್ಥಿತಿಗೆ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಈ ಕಾರ್ಯಕ್ರಮ ಇವತ್ತು ನಡೆಯಬೇಕಾದ್ರೆ ನಿರಂತರವಾಗಿ ಕಳೆದ 1 ವಾರದಿಂದ ಗ್ರಾಮಾಡಳಿತ ಮತ್ತು ನಮ್ಮೊಂದಿಗೆ ನಿರಂತರ ಸಂಪರ್ಕವನ್ನು ಇಟ್ಟುಕೊಳ್ಳುವುದರ ಮೂಲಕ ಒಂದು ರೀತಿಯ ಅಚ್ಚುಕಟ್ಟಿನ ವ್ಯವಸ್ಥೆಗೆ ರೂಪವನ್ನು ಕೊಟ್ಟವರು ಬಶೀರ್ ಸಾಜ್ಗರ್ ಅವರು. ಕಳೆದ 5 ಅವಧಿಯಲ್ಲಿ ಪಂಚಾಯತ್ ಸದಸ್ಯರಾಗಿ ಗೆದ್ದು ಬಂದವರು. ಆ ಊರಿನ ಅಭಿವೃದ್ಧಿಯಲ್ಲಿ ಬಹಳಷ್ಟು ಶ್ರಮವನ್ನು ಪಟ್ಟುಕೊಂಡವರು. ನಾನು ಅವರನ್ನು ನೋಡುವುದು ಒಬ್ಬ ಕ್ರಿಕೆಟ್ ಪಟುವಾಗಿ, ಕ್ರಿಕೆಟ್ ವೀಕ್ಷಕ ವಿವರಣೆಕಾರರಾಗಿ. ಗೌರವಾನ್ವಿತ ಬಶೀರ್ ಸಾಜ್ಗರ್ರ ಉಪಸ್ಥಿತಿಯನ್ನು ಗೌರವಿಸಿಕೊಂಡು ಕಳೆದ 1 ವಾರದಿಂದ ಈ ಕಾರ್ಯಕ್ರಮದ ಮೆರುಗಿನ ಬಗ್ಗೆ ನಿರಂತರವಾಗಿ ಚಿಂತನೆ ಮಾಡುತ್ತಾ ನಿಮ್ಮೆಲ್ಲರನ್ನ ದೂರಧ್ವನಿಯ ಮುಖಾಂತರ ಆಹ್ವಾನಿಸುವುದರ ಮೂಲಕ ಎಲ್ಲಿ ತಪ್ಪಿದೆಯೋ, ವ್ಯವಸ್ಥೆಗಳು ಸರಿಯಾಗುವುದಿಲ್ಲ ಅನ್ನೋ ರೀತಿಯಲ್ಲಿ ಭಯವನ್ನ ಪಟ್ಟು ಇಟ್ಟುಕೊಂಡವರು ಜನಾರ್ದನ ಕುಲಾಲ್ರವರು. ಒಬ್ಬ ಕ್ರಿಯಾಶೀಲ ವ್ಯಕ್ತಿ. ಬಾಪು ಗಣರಾಜ್ಯ ನಿರ್ವಹಣಾ ಘಟಕದಲ್ಲಿ ಕಾರ್ಯದರ್ಶಿಯಾಗಿ ಆ ಘಟಕದ ಸದಸ್ಯರೊಂದಿಗೆ ಬಹಳಷ್ಟು ಶ್ರಮವನ್ನು ಪಟ್ಟವರು. ನಿನ್ನೆ ರಾತ್ರಿ 10 ಗಂಟೆಗೂ ದೂರಧ್ವನಿಯಲ್ಲಿ ಮಾತಾಡ್ತಾರೆ. ಏನು ಕಾರ್ಯಕ್ರಮದಲ್ಲಿ ಏನು ವ್ಯತ್ಯಾಸ ಆಗ್ಬೋದಾ, ತೊಂದರೆ ಆಗ್ಬೋದಾ, ಆಶಾ ಕಾರ್ಯಕರ್ತೆಯರು ಅಂಗನವಾಡಿ ಕಾರ್ಯಕರ್ತರಿಗೆ ಬರಲಿಕ್ಕೆ ಅನಾನುಕೂಲ ಆಗ್ತದೆಯಾ, ಲಸಿಕೆ ಕೊಡುವಂಥ ಕಾರ್ಯಕ್ರಮ ಇದೆ, ಎಲ್ಲ ಒಟ್ಟಿಗೆ ಆಗ್ತದೆ ಅಂತ ಹೇಳಿ ಒಂದು ರೀತಿ ಆತಂಕದಲ್ಲಿ ಅವರಿದ್ರು. ನಾನು ಹೇಳಿದೆ, ಆತಂಕ ಪಡಬೇಡಿ, ಎಲ್ಲರೂ ಬಹಳ ಜಾಣರಿದ್ದಾರೆ ನಮ್ಮ ಊರಿನವರು, ಎಲ್ಲ ಸರಿ ಹೋಗುತ್ತೆ ಅಂತ ಹೇಳಿದೆ. ಜನಾರ್ದನ ಕುಲಾಲ್ರವರ ಉಪಸ್ಥಿತಿಗೆ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಈ ಕಾರ್ಯಕ್ರಮದಲ್ಲಿ ಪಾಲನ್ನು ಪಡೆದ ಬಾಳೆಪುಣಿ ಗ್ರಾಮಾಡಳಿತದ
ಎಲ್ಲ ನನ್ನ ಆದರಣೀಯ ಸದಸ್ಯರಿಗೆ, ನೀವು ಒಂದಲ್ಲ ಒಂದು ರೀತಿಯಲ್ಲಿ ಪಂಚಾಯತ್ನ ಸದಸ್ಯರು ಸಮಾಜ ಸೇವೆಯಲ್ಲಿ ತೊಡಗಿಕೊಂಡವರು, ನೀವೆಲ್ಲರೂ ವೇದಿಕೆಗೆ ಅರ್ಹರು. ಬೇರೆ ಬೇರೆ ತಮ್ಮ ವಾರ್ಡ್ಗಳಲ್ಲಿ ಬಹಳ ರೀತಿಯ ಶ್ರಮವನ್ನು ಪಟ್ಟವರು, ತಮ್ಮ ವಾರ್ಡ್ಗಳ ಸಮಸ್ಯೆ ಬಗ್ಗೆ ಬೆಳಕು ಚೆಲ್ಲಿದವರು ತಾವು. ತಮ್ಮ ಉಪಸ್ಥಿತಿಗೆ ನನ್ನ ವಿಶೇಷವಾದಂಥ ಕೃತಜ್ಞತೆ ಮತ್ತು ಸ್ವಾಗತವನ್ನು ಸಲ್ಲಿಸ್ತಾ ಇದ್ದೇನೆ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿಯ ಇಲಾಖೆಯಲ್ಲಿ ಬರುವಂಥ ಅಂಗನವಾಡಿ ಕಾರ್ಯಕರ್ತೆಯರು ಪುಟ್ಟ ಕಂದ ಮಗಳಿಗೆ ಮೃದು ನುಡಿಗಳನ್ನು ಕಲಿಸಿಕೊಡುವುದರ ಮೂಲಕ ಪುಟ್ಟ ಪುಟ್ಟ ಹೆಜ್ಜಿಡುವಂಥ ಮಕ್ಕಳಿಗೆ ದಿಟ್ಟ ಧೈರ್ಯವನ್ನು ನೀಡುವುದರ ಮೂಲಕ ಅವರನ್ನು ಸಮಾಜದ ಪ್ರಜೆಗಳಾಗಿ ಗುರುತಿಸಿಕೊಳ್ಳುವಲ್ಲಿ ಪ್ರಥಮ ಪಾಠಶಾಲೆ ಮನೆಯಾದರೆ ದ್ವಿತೀಯ ಪಾಠಶಾಲೆ ನೀವು. ನಿಮಗೆ ನನ್ನದೊಂದು ನಮ್ಮ ಬಾಳೆಪುಣಿ ಗ್ರಾಮ ಪಂಚಾಯತಿನ ಪ್ರಥಮ ಪ್ರಜೆಯಾಗಿರತಕ್ಕಂತಹ ಅಧ್ಯಕ್ಷರು ಹಾಗೂ ಎಲ್ಲ ಸದಸ್ಯರ ಸಮ್ಮುಖದಲ್ಲಿ ಈಗ ಸನ್ಮಾನವನ್ನು ಮಾಡುತ್ತಾ ಇದ್ದಾರೆ. ನಾನೀಗ ಅವರ ಸನ್ಮಾನ ಪತ್ರವನ್ನು ವಾಚಿಸ್ತಾ ಇದ್ದೇನೆ. ಬಾಳೆಪುಣಿ ಗ್ರಾಮ ಪಂಚಾಯತ್ ಬಾಳೆಪುಣಿ ಶ್ರೀ ಸುನಿಲ್ ಕುಮಾರ್ ಇವರಿಗೆ ಗೌರವಪೂರ್ವಕವಾಗಿ ನೀಡುವ ಸನ್ಮಾನ ಪತ್ರ. ಗೌರವಾನ್ವಿತರೇ, ಶ್ರೀ ಸುನಿಲ್ ಕುಮಾರ್ ರವರು ಶ್ರೀ ಭಾಸ್ಕರ ಪೂಜಾರಿ ಮತ್ತು ಶ್ರೀಮತಿ ಯಶೋಧಾ ದಂಪತಿಯ ದ್ವಿತೀಯ ಪುತ್ರನಾಗಿ ಬಂಟ್ವಾಳ ತಾಲೂಕಿನ ಶಂಭೂರು ಗ್ರಾಮದ ಮಂಜನಕೋಡಿ ಎಂಬಲ್ಲಿ ದಿನಾಂಕ 11/10/1989 ಜನಿಸಿದರು. ಪ್ರಾಥಮಿಕ ಶಿಕ್ಷಣವನ್ನು ಶಂಭೂರಿನಲ್ಲೇ ಪೂರೈಸಿದ ಇವರು ಪ್ರೌಢ ಶಿಕ್ಷಣವನ್ನು ಶ್ರೀರಾಮ ವಿದ್ಯಾಕೇಂದ್ರ ಕಲ್ಲಡ್ಕ ಇಲ್ಲಿ ಪಡೆದರು. PUC ವಿದ್ಯಾಭ್ಯಾಸವನ್ನು ಮೊಡಂಕಾಪುವಿನ ಕಾನ್ವೆಂಟ್ ಪದವಿ ಪೂರ್ವ ಕಾಲೇಜಿನಲ್ಲಿ ಪೂರೈಸಿದರು. ನಂತರ ಪದವಿ ಶಿಕ್ಷಣವನ್ನು ಮಂಗಳೂರು ವಿಶ್ವವಿದ್ಯಾನಿಲಯ ಕಾಲೇಜಿನಲ್ಲಿ ಪೂರೈಸಿ BA ಪದವಿಗೆ ಸೇರಿದರು. ಆದರೆ ನಂತರ ಜಿಲ್ಲಾ ಶಿಕ್ಷಣ ಮತ್ತು ತರಬೇತಿ ಸಂಸ್ಥೆ ಕೊಡಿಯಾಲ್ಬೈಲ್ ಇಲ್ಲಿ ಸರ್ಕಾರದ ಕೋಟಾದಡಿಯಲ್ಲಿ ಸೀಟು ಪಡೆದು ಶಿಕ್ಷಕ ತರಬೇತಿಗೆ ದಾಖಲಾದರು. ಮುಂದೆ ರಾಯಚೂರಿನ ಮಾನ್ವಿ ತಾಲೂಕಿನ ಯಡಿವಾಳವೆಂಬ ಕುಗ್ರಾಮದಲ್ಲಿ ತಮ್ಮ ಸರಕಾರಿ ವೃತ್ತಿ ಜೀವನವನ್ನು ಪ್ರಾಥಮಿಕ ಶಾಲಾ ಸಹ ಶಿಕ್ಷಕನಾಗಿ ಪ್ರಾರಂಭಿಸಿದರು. ನಂತರ ಶಿಕ್ಷಕ ವೃತ್ತಿ ಮಾಡುತ್ತಲೇ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ ಮಾನಸ ಗಂಗೋತ್ರಿ ಮೈಸೂರು ಇಲ್ಲಿ ದೂರ ಶಿಕ್ಷಣದ ಮೂಲಕ ತಮ್ಮ BA ಪದವಿಯನ್ನು ಪೂರೈಸಿದರು. ಹಾಗೂ ಅದೇ ವಿಶ್ವವಿದ್ಯಾಲಯದಲ್ಲಿ ಇತಿಹಾಸ ವಿಷಯವನ್ನು ಆಯ್ಕೆ ಮಾಡಿಕೊಂಡು ಸ್ನಾತಕೋತ್ತರ ಪದವಿ ಹಾಗೂ ಸಮಾಜ ವಿಜ್ಞಾನ ಮತ್ತು ಇಂಗ್ಲಿಷ್ ವಿಷಯದಲ್ಲಿ B.Ed ಪದವಿಯನ್ನು ಕೂಡ ಪಡೆದರು. ಇವರು ಒಟ್ಟಾರೆ 4 ಪದವಿಗಳನ್ನು ಪಡೆದ ಪರಿಣಾಮವಾಗಿ ಕರ್ನಾಟಕ ಪರೀಕ್ಷಾ ಮಂಡಳಿ ನಡೆಸಿದ TET ಮತ್ತು CET ಪರೀಕ್ಷೆಗಳಲ್ಲಿ ಉತ್ತಮ ಅಂಕಗಳನ್ನು ಪಡೆದು 2ನೇ ಬಾರಿಗೆ ಸರ್ಕಾರಿ ನೌಕರಿಯನ್ನು ಗಳಿಸಿ ದಿನಾಂಕ 8/3/2016 ಬಂಟ್ವಾಳ ತಾಲೂಕಿನ ಸಾಲತ್ತೂರು ಶಾಲೆಗೆ ಪದವೀಧರ ಪ್ರಾಥಮಿಕ ಶಾಲಾ ಸಹ ಶಿಕ್ಷಕನಾಗಿ ನೇಮಕಗೊಂಡರು. ಮುಂದೆ ಕರ್ನಾಟಕ ಲೋಕಸೇವಾ ಆಯೋಗ ನಡೆಸಿದ FDA ಪರೀಕ್ಷೆಯಲ್ಲಿ ಉತ್ತಮ ಅಂಕಗಳೊಂದಿಗೆ ಪುತ್ತೂರಿನ ಸಿವಿಲ್ ನ್ಯಾಯಾಲಯಕ್ಕೆ ಪ್ರಥಮ ದರ್ಜೆ ಸಹಾಯಕರಾಗಿ ನೇಮಕವಾಗುವ ಮೂಲಕ 3ನೇ ಬಾರಿಗೆ ಸರ್ಕಾರಿ ನೌಕರಿಯನ್ನು ಪಡೆದರು. ಆದರೆ ಇದೇ ಸಮಯಕ್ಕೆ ಕರ್ನಾಟಕ ಪರೀಕ್ಷಾ ಮಂಡಳಿ ಬೆಂಗಳೂರು ಇವರು ನಡೆಸಿದ PDO ಮತ್ತು ಕಾರ್ಯದರ್ಶಿ ಗ್ರೇಡ್ ಫಸ್ಟ್ ಈ 2 ಪರೀಕ್ಷೆಗಳಲ್ಲಿ ಉತ್ತಮ ಅಂಕಗಳನ್ನು ಗಳಿಸಿ ಪಂಚಾಯತ್ ರಾಜ್ ಮತ್ತು ಗ್ರಾಮೀಣಾಭಿವೃದ್ಧಿ ಇಲಾಖೆಗೆ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಯಾಗಿ ನೇಮಕಗೊಂಡು ದಿನಾಂಕ 1/6/2018 ಬಾಳೆಪುಣಿ ಗ್ರಾಮ ಪಂಚಾಯತಿಗೆ ಕರ್ತವ್ಯಕ್ಕೆ ವರದಿ ಮಾಡಿಕೊಂಡರು. ಸಂಪನ್ಮೂಲ ಕ್ರೋಢೀಕರಣ, ಬಾಪು ಘನ ಸಂಪನ್ಮೂಲ ನಿರ್ವಹಣಾ ಸಂಘ, ಹಿಂದೂ ರುದ್ರಭೂಮಿ ಸಮಿತಿ, ಮಂದಾರ ಮಹಿಳಾ ಸ್ವಸಹಾಯ ಒಕ್ಕೂಟ ರಚನೆ, ಕೋವಿಡ್ ಯಶಸ್ವಿ ನಿರ್ವಹಣೆ, ಉದ್ಯೋಗ ಖಾತರಿ ಯೋಜನೆಯ ಪರಿಣಾಮಕಾರಿ ಅನುಷ್ಠಾನ, ದುರ್ಬಲ ವರ್ಗದ ಮನೆಗಳಿಗೆ ಸೋಲಾರ್ ವಿದ್ಯುದೀಕರಣ, ಮಾದರಿ ಗ್ರಂಥಾಲಯ ನಿರ್ವಹಣೆ,
ಆಡಳಿತ ಸುಧಾರಣೆ ಮುಂತಾದ ಹಲವಾರು ಕ್ರಮಗಳ ಮೂಲಕ ಗ್ರಾಮ ಪಂಚಾಯಿತಿಯ ಪ್ರಗತಿಗೆ ಹೊಸ ಆಯಾಮವನ್ನು ನೀಡಿದ ಇವರನ್ನು ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯಿತಿಯು ಗುರುತಿಸಿ 2019ರ ನರೇಗಾ ಉತ್ತಮ ಸಾಧನಾ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದೆ. ಸಂಘ ಸಂಸ್ಥೆ ಮತ್ತು ಸಮುದಾಯ ಸಹಭಾಗಿತ್ವದಲ್ಲಿ ಕೋವಿಡ್ ನಿರ್ವಹಣೆ ಮಾಡಿ ಬಾಳೆಪುಣಿ ಗ್ರಾಮ ಪಂಚಾಯಿತಿಯು ರಾಷ್ಟ್ರ ಮಟ್ಟದಲ್ಲಿ ಗುರುತಿಸಲು ಶ್ರೀಯುತರು ಶ್ರಮಿಸಿರುವರು. ಆಡಳಿತ ಸಂಸ್ಥೆ, ಕಚೇರಿ ಸಿಬ್ಬಂದಿಗಳು, ಇತರ ಇಲಾಖೆಗಳು ಮತ್ತು ಸಾರ್ವಜನಿಕರೊಂದಿಗೆ ಉತ್ತಮ ತಮ್ಮ ಸೇವಾ ಅವಧಿಯಲ್ಲಿ ಕರ್ತವ್ಯವನ್ನು ನೆರವೇರಿಸುತ್ತಾರೆ. ರಾಯಚೂರಿನ ದುರ್ಬಲ ವರ್ಗಕ್ಕೆ ಸೇರಿದ 14 ಮಕ್ಕಳನ್ನು ದತ್ತು ಪಡೆದು ದಕ್ಷಿಣ ಕನ್ನಡ ಜಿಲ್ಲೆಯ ವಿವಿಧ ವಿದ್ಯಾಲಯಗಳಲ್ಲಿ ಪ್ರೌಢ, PUC ಮತ್ತು ಪದವಿ ಶಿಕ್ಷಣವನ್ನು ಕೊಡಿಸುವ ಮೂಲಕ ಸಾಮಾಜಿಕ ಜವಾಬ್ದಾರಿಯನ್ನು ಕೂಡ ನಿರ್ವಹಿಸಿರುತ್ತಾರೆ. ಸ್ಪರ್ಧಾತ್ಮಕ ಪರೀಕ್ಷೆ ಬರೆಯುವವರಿಗೆ ತರಬೇತಿಯನ್ನು ನೀಡಿ ಸರ್ಕಾರಿ ಉದ್ಯೋಗ ಗಳಿಸಲು ಕಾರಣೀಕರ್ತರಾಗಿದ್ದಾರೆ. ಸಾಹಿತ್ಯ ಕೃಷಿಯಲ್ಲೂ ತೊಡಗಿಕೊಂಡು ಅಪರೂಪದ ಅಧಿಕಾರಿಯಾಗಿ ನಮ್ಮ ನಡುವೆ ಗುರುತಿಸಿಕೊಂಡ ಇವರು ವರ್ಷದ ಹಿಂದೆ ಬಂಟ್ವಾಳ ತಾಲೂಕು ಕಚೇರಿಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಶ್ರೀಮತಿ ಶ್ರುತಿ ಎಂಬವರನ್ನು ಬಾಳಸಂಗಾತಿಯಾಗಿ ಆಯ್ಕೆ ಮಾಡಿಕೊಂಡಿರುತ್ತಾರೆ. ಈ ದಿನಾಂಕ 9/8/2021ರಂದು ಬಾಳೆಪುಣಿ ಗ್ರಾಮ ಪಂಚಾಯತಿನಿಂದ ವರ್ಗಾವಣೆಗೊಂಡು ಬೇರೆ ಪಂಚಾಯಿತಿಗೆ ಹೋಗುವ ಈ ಸಂದರ್ಭದಲ್ಲಿ ಬಾಳೆಪುಣಿ ಗ್ರಾಮ ಪಂಚಾಯತಿನ ಆಡಳಿತ ಮಂಡಳಿ, ಸಿಬ್ಬಂದಿ ವರ್ಗ, ಬಾಪು ಘನ ಸಂಪನ್ಮೂಲ ಘಟಕ, ಪಂಚಾಯತ್ ವ್ಯಾಪ್ತಿಯ ಎಲ್ಲ ಅಂಗನವಾಡಿ ಕಾರ್ಯಕರ್ತೆಯರು, ಆಶಾ ಕಾರ್ಯಕರ್ತೆಯರು, ಪಂಚಾಯತ್ ವ್ಯಾಪ್ತಿಯ ಸರ್ವ ನಾಗರಿಕರ ಪರವಾಗಿ ಈ ಸನ್ಮಾನ ಪತ್ರವನ್ನು ಅರ್ಪಿಸಿ ಅವರ ಮುಂದಿನ ಬದುಕು ಮತ್ತಷ್ಟು ಉಜ್ವಲವಾಗಿ ಸಮಾಜ ಸೇವೆಗೆ ಶಕ್ತಿ ಸಿಗಲೆಂದು ಆಶಿಸುತ್ತಾ ಅವರ ಉತ್ತರೋತ್ತರಕ್ಕೆ ಶುಭ ಹಾರೈಕೆಗಳನ್ನು ಅರ್ಪಿಸುತ್ತಿರುವ ಅಧ್ಯಕ್ಷರು ಮತ್ತು ಸರ್ವ ಸದಸ್ಯರು ಹಾಗೂ ಆಡಳಿತ ಮಂಡಳಿ ಬಾಳೆಪುಣಿ ಗ್ರಾಮ ಪಂಚಾಯತ್. ಶ್ರೀನಶೆಟ್ಟಿ ಅವರು ಜನಶಿಕ್ಷಣ ಟ್ರಸ್ಟ್ನ ಶ್ರೀನಶೆಟ್ಟಿ ಮತ್ತು ಕೃಷ್ಣಮೌಲ್ಯರವರು ನಮ್ಮ ಅಭಿವೃದ್ಧಿ ಅಧಿಕಾರಿ ಅವರನ್ನು ಸ್ಮರಣಿಕೆ ಕೊಟ್ಟು ಗೌರವಿಸ್ತಾ ಇದ್ದಾರೆ. ನಮ್ಮ ಹೂವಾಕುಗಲ್ಲು ಶಾಲೆಯ ಮುಖ್ಯೋಪಾಧ್ಯಾಯರು ಕೂಡ ಈ ಒಂದು ಶುಭ ಸಮಾರಂಭದಲ್ಲಿ ನಿರ್ಗಮಿತ PDOರವರನ್ನು ಅಭಿನಂದಿಸಲಿದ್ದಾರೆ. ಅದೇ ರೀತಿಯಲ್ಲಿ ಅಂಗನವಾಡಿ ಕಾರ್ಯಕರ್ತೆಯರು ಕೂಡ ಅಂಗನವಾಡಿ ಕಾರ್ಯಕರ್ತೆಯರು ಅವರಿಗೆ ಸನ್ಮಾನವನ್ನು ಸಮರ್ಪಿಸ್ತಾ ಇದ್ದಾರೆ. ಅದನಂತರ ಈ ಹೂವಾಕುಗಲ್ಲು ಶಾಲೆಯ HM ರವರು, ಹೂವಾಕು ಶಾಲೆಯ ಶಿಕ್ಷಕ ವೃಂದ ಹಾಗೂ ಮುಖ್ಯೋಪಾಧ್ಯಾಯರು, ಅದ ನಂತರ ಹೂವಾಕುಗಲ್ಲು ಶಾಲೆಯದ SDMC ಅಧ್ಯಕ್ಷರು, ಗುತ್ತಿಗೆದಾರರಾದಂತಹ ನವೀಚಂದ್ರರವರು, ಅಂಗನವಾಡಿ ಕಾರ್ಯಕರ್ತೆಯರು ಹಾಗೂ ಅವರ ಮೇಲ್ವಿಚಾರಕಿ ಆದಂತಹ ಮೇಡಮ್ ರವರು ಇದೀಗ ಸನ್ಮಾನ ಮಾಡ್ತಾ ಇದ್ದಾರೆ. ಧನ್ಯವಾದಗಳು ಮೇಡಮ್. ಇದೀಗ ಹೂವಾಕುಗಲ್ಲು ಶಾಲೆಯ ಮುಖ್ಯೋಪಾಧ್ಯಾಯರು ಹಾಗೂ ಅವರ ಶಿಕ್ಷಕ ವೃಂದದವರು ಸನ್ಮಾನವನ್ನು ಮಾಡಲಿದ್ದಾರೆ. ಅಂಗನವಾಡಿ ಕಾರ್ಯಕರ್ತ ಈಗಾಗಲೇ ಸನ್ಮಾನವನ್ನು ಮಾಡ್ತಾ ಇದ್ದಾರೆ. ಹೂವಾಕುಗಲ್ಲು ಶಾಲೆಯ ಮುಖ್ಯೋಪಾಧ್ಯಾಯರು ಮತ್ತು ಅವರ ಶಿಕ್ಷಕ ವೃಂದ ಇದೀಗ ಸನ್ಮಾನವನ್ನು ಮಾಡ್ತಾ ಇದ್ದಾರೆ.
ಇದೀಗ ಮತ್ತೆ SDMC ಹೂವಾಕುಗೊಳ್ಳು ಶಾಲೆ ಇದರ ಅಧ್ಯಕ್ಷರಾದ ಹಾಗೂ ಗುತ್ತಿಗೆದಾರರಾದಂಥ ನವೀನ್ ರವರು. ನಡುಪದವು ಶಾಲೆಯ ಅಧ್ಯಕ್ಷರು ಇದೀಗ ಶಾಲೆಯನ್ನು ಹಾಕಲಿದ್ದಾರೆ. ನಡುಪದವು ಶಾಲೆಯ SDMC ಅಧ್ಯಕ್ಷರು ಇದೀಗ ಅದೇ ರೀತಿ ಅಧ್ಯಕ್ಷರಾದಂತಹ ನವೀನ್ ರವರು. ಕೊನೆಯಲ್ಲಿ ಗ್ರಾಮ ಪಂಚಾಯತಿನ ಎಲ್ಲ ಸದಸ್ಯರು ಅವರೊಂದಿಗೆ ನಿಂತು, ಸದಸ್ಯರು ಮಾತ್ರ ಒಂದು ಫೋಟೋಗೆ ನಿಲ್ಲಬೇಕು. ಗ್ರಾಮ ಪಂಚಾಯತಿನ ಎಲ್ಲ 29 ಸದಸ್ಯರು ಮಾತ್ರ ನಿಂತು ಒಂದು ಫೋಟೋ ತೆಗಿಬೇಕು. ಅದೇ ರೀತಿ ಮುದುಂಗಾರು ಶಾಲೆಯ ಅಧ್ಯಕ್ಷರಾಗಿರ್ತಕ್ಕಂಥ ಅಬ್ಬಾಸ್ ರವರು. ಶರೀಫ್ ಹಾಗೂ ನಾಸಿರ್ ಅವರು ಅದೇ ರೀತಿಯಲ್ಲಿ ಇಬ್ರಾಹಿಂ ನಡುಪದವರವರು ಹೈದರ್ ಹಾಗೂ ಯಾಕೂಬ್ ರವರು ಹಾಗೂ ರಹಮಾನ್ ರವರು ಶಾಲ್ ಹೊದಿಸಿ ಸನ್ಮಾನಿಸ್ತಾ ಇದ್ದಾರೆ. ನಾಸಿರ್ ಹಾಗೂ ಜಲೀಲ್ ರವರು ಹೂಗುಚ್ಛವನ್ನು ನೀಡಿ ಸನ್ಮಾನಿಸಲಿದ್ದಾರೆ. ಅದ್ಭುತವಾದಂಥ ಕಾರ್ಯಕ್ರಮ, ನಮ್ಮೆಲ್ಲರಿಗೂ ಒಂದು ಕ್ಷಣ ರೋಮಾಂಚಕವಾಗಿರ್ತಕ್ಕಂಥ ಕಾರ್ಯಕ್ರಮ. ಒಬ್ಬ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಯ ವಿದಾಯ ಸಮಾರಂಭ ಎಲ್ಲರನ್ನು ಕೂಡ ಮೆರುಗು ಮುಟ್ಟಿಸಿದೆ. ಇಂಥ ನೂತನ ಕಾರ್ಯಕ್ರಮದಲ್ಲಿ ವೇದಿಕೆಯಲ್ಲಿರ್ತಕ್ಕಂಥ ವೇದಿಕೆ ತುಂಬಿ ತುಳುಕಿದೆ. ಅಂತಹ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸ್ಕೊಂಡಿರ್ತಕ್ಕಂಥ ನಮ್ಮೆಲ್ಲರ ಪ್ರೀತಿಯ ಗ್ರಾಮ ಪಂಚಾಯತಿನ ಗೌರವಾನ್ವಿತ ಅಧ್ಯಕ್ಷರೇ, ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಆದರಣೀಯ ಘನವೆತ್ತ ಗಣ್ಯಾತಿ ಗಣ್ಯರೇ, ಈ ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾಗಿರ್ತಕ್ಕಂಥ ಈ ಗ್ರಾಮ ಪಂಚಾಯತ್ನಲ್ಲಿ 3 ವರ್ಷ ಸೇವೆಯನ್ನು ಮಾಡಿ ನಿರಂತರವಾಗಿ ಜನರ ಪ್ರೀತಿ ವಿಶ್ವಾಸವನ್ನು ಗಳಿಸಿದಂಥ ನಮ್ಮೆಲ್ಲರ ಆತ್ಮೀಯರಾಗಿರ್ತಕ್ಕಂಥ ಸುನೀಲ್ ಕುಮಾರ್ ಅವರೇ, ಹಾಗೆ ಶ್ರೀಮತಿ ಶ್ರುತಿಯವರೇ, ಹಾಗೆ ಎಲ್ಲ ನಮ್ಮ ಪ್ರೀತಿಯ ಮುಂಭಾಗದಲ್ಲಿರ್ತಕ್ಕಂಥ ನನ್ನ ಎಲ್ಲ ಆತ್ಮೀಯ ಸಹೋದರ ಸಹೋದರಿಯರೇ, ಅಂಗನವಾಡಿ ಕಾರ್ಯಕರ್ತೆಯರೇ, ಆಶಾ ಕಾರ್ಯಕರ್ತೆಯರೇ, ಎಲ್ಲ ಬಂಧುಗಳೇ, ತಮಗೆಲ್ಲರಿಗೂ ಕೂಡ ನಾನು ಮೊದಲಾಗಿ ವಂದಿಸಿ, ಇವತ್ತು ಬಾಳೆಪುಣಿ ಕೈರಂಗಳದಲ್ಲಿ ಒಂದು ಕಡೆ ಕೊರೋನಾ ಲಸಿಕೆಯ ಕಾರ್ಯಕ್ರಮ, ಮತ್ತೊಂದು ಕಡೆ ವಿಶೇಷ ಅಂಗವಿಕಲರಿಗೆ ಅವರಿಗೆ ಚೆಕ್ಕನ್ನು ಕೊಡುವಂಥ ಕಾರ್ಯಕ್ರಮ, 3ನೇ ಕಾರ್ಯಕ್ರಮ ಬೆಳಿಗ್ಗೆ ಕದಂಬ ವೃಕ್ಷ ನೆಡುವ ಕಾರ್ಯಕ್ರಮ, 4ನೇ ಕಾರ್ಯಕ್ರಮ ಸುನೀಲ್ ಕುಮಾರ್ ಅವರ ವಿದಾಯ ಸಮಾರಂಭ. ಈ 4 ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದಂಥ
ತಮಗೆಲ್ಲರಿಗೂ ಕೂಡ ನಾನು ವಂದಿಸಿಕೊಂಡು, ಸ್ವಾಮಿ ವಿವೇಕಾನಂದರ ಒಂದು ಮಾತಿದೆ, ಕಾರ್ಯನಿರತ ವ್ಯಕ್ತಿಗೆ ಕೆಲಸವೇ ವಿಶ್ರಾಂತಿ, ಸೋಮಾರಿಗೆ ಸುಮ್ಮನಿರುವುದೇ ಲೇಸು ಅಂತ. ಸ್ವಾಮಿ ವಿವೇಕಾನಂದರ ಮಾತಿನಂತೆ ಸುನೀಲ್ ಕುಮಾರ್ ಒಬ್ಬ ಕಾರ್ಯನಿರತ ವ್ಯಕ್ತಿ ಅಂತೇಳಿ ನಾನು ಮೊದಲಾಗಿ ಅಭಿನಂದಿಸ್ತಾ ಇದ್ದೇನೆ. ಅವರ ಮಾತಿಗೆ ಮೆರುಗಾಗಿ ಆ ಒಂದು ಯೋಗ್ಯತೆ, ದಕ್ಷತೆ, ಪ್ರಾಮಾಣಿಕತೆ ಸುನೀಲ್ ಕುಮಾರಲ್ಲಿ ಇತ್ತು ಅನ್ನೋದಕ್ಕೆ ಈ ಕಾರ್ಯಕ್ರಮ ಹಾಗೆ ಅವರಿಗೆ ವಿದಾಯ ಸಮಾರಂಭಕ್ಕೆ ಸೇರಿದಂಥ ಜನಸ್ತೋಮ ಹಾಗೆ ಪ್ರತಿಯೊಬ್ಬರು ಮಾಡಿದಂಥ ಅಭಿನಂದನೀಯ ಕಾರ್ಯಕ್ರಮವೇ ಸಾಕ್ಷಿ ಅಂತೇಳಿ ನಾನು ಈ ವೇದಿಕೆಯ ಮುಖಾಂತರ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ವೇದಿಕೆಯಲ್ಲಿರ್ತಕ್ಕಂಥ ಯಾವ ಗಣ್ಯರ ಹೆಸರನ್ನು ಕೂಡ ನಾನು ಹೇಳಲಿಲ್ಲ. ಯಾಕಂತೇಳಿದರೆ ಹೈದರ್ ಕೈರಂಗಲ್ರವರು ಸ್ವಾಗತದಲ್ಲಿ ಎಲ್ಲರನ್ನು ಕೂಡ ಬಹಳಷ್ಟು ಮಿಗಿಲಾಗಿ ಮಾತಾಡಿದ್ದಾರೆ. ಆ ನೆಲೆಯಲ್ಲಿ ನೇರವಾಗಿ ನಾನು ಮಾತಿಗೆ ಬಂದೆ. ಹೆಚ್ಚೇನು ಹೊತ್ತನ್ನು ತೆಗೆಯಿದೆ, ಕೇವಲ 2 ನಿಮಿಷ. ಇವತ್ತು ಸರಕಾರಿ ಸೇವೆ ಅನ್ನುವಂಥದ್ದು ಎಲ್ಲರಿಗೂ ದೇವರು ಕಲ್ಪಿಸುವುದಿಲ್ಲ. ಈ ದೇಶದ ಬಹುಕೋಟಿ ಜನರಲ್ಲಿ ಕೆಲವೊಬ್ಬರಿಗೆ ಮಾತ್ರ ಇಂತಹ ಸರಕಾರಿ ಸೇವೆ ಮಾಡ್ತಕ್ಕಂಥ ಅವಕಾಶ. ಒಬ್ಬ ಜನಪ್ರತಿನಿಧಿ ಆಗಬೇಕಾದ್ರೆ ಕೂಡ ಅದು ಈ ಬಹುಕೋಟಿ ಜನರಲ್ಲಿ ಎಲ್ರಿಗೂ ಸಿಗುವುದಿಲ್ಲ. ಕೇವಲ ಕೆಲವೇ ವ್ಯಕ್ತಿಗಳಿಗೆ ಮಾತ್ರ, ಒಬ್ಬ ಪಂಚಾಯತಿನಿಂದ ಹಿಡಿದು MP ಅವರೆಗೆ ಕೆಲವರಿಗೆ ಮಾತ್ರ ಸೀಮಿತವಾಗಿ ಸಿಗ್ತದೆ. ಇವೆಲ್ಲವೂ ಕೂಡ ದೇವರು ಕೊಟ್ಟಂಥ ಅವಕಾಶ. ಅವರವರು ಮಾಡುವ ಸೇವೆಗೆ ಪ್ರಾಮಾಣಿಕವಾಗಿ ದಕ್ಷತೆಯಿಂದ ಜನಸೇವೆ ಮಾಡ್ತಕ್ಕಂಥ ಅವಕಾಶ ಒಬ್ಬ ಜನಪ್ರತಿನಿಧಿಗೂ ಅಧಿಕಾರಿಗೂ ಇರುವಂಥ ವ್ಯತ್ಯಾಸ ಏನು ಅಂತ ಹೇಳಿದರೆ, ಅಧಿಕಾರಿ ಸರಕಾರದ ಸಂಬಳವನ್ನು ತೆಗೆದುಕೊಂಡು ಸೇವೆಯನ್ನು ಮಾಡ್ತಾರೆ. ಜನಪ್ರತಿನಿಧಿಯಾದವ ಜನರ ಸೇವೆಗೆ ಮತವನ್ನು ಪಡೆದುಕೊಂಡು ಆಯ್ಕೆ ಮಾಡಿಕೊಂಡು ಸೇವೆಯನ್ನು ಮಾಡ್ತಾನೆ. ಇಷ್ಟೇ ವ್ಯತ್ಯಾಸ. ಎರಡು ಕೂಡ ಸಮಾಜದ 2 ಕಣ್ಣುಗಳಿದ್ದಂತೆ, ಅಧಿಕಾರಿ ಮತ್ತು ಜನಪ್ರತಿನಿಧಿಗಳು. ಸರಕಾರದ ಯೋಜನೆಯನ್ನು ಜನರಿಗೆ ಯಾವ ಒಬ್ಬ ಅಧಿಕಾರಿ ಅದನ್ನು ಪ್ರತಿಯೊಂದು ಹಳ್ಳಿ ಮಟ್ಟದಲ್ಲಿ ಕೂಡ ತಲುಪಿಸ್ತಾನೋ ಅವನೇ ಒಬ್ಬ ನಿಜವಾದ ಜನ ಮೆಚ್ಚಿದ ಅಧಿಕಾರಿ ಅಂತೇಳಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅದು ಸುನೀಲ್ ಕುಮಾರಿಗೆ ಸಲ್ತದೆ. ಯಾಕಂತೇಳಿದರೆ ಬಹುಶಃ ತಾವು ಹೇಳಿದ್ರೊಂದು ಮಾತಿನಲ್ಲಿ, ನಿರಂತರವಾಗಿ 10 ವರ್ಷದಲ್ಲಿ ಯಾವ PDOಗೂ ಕೂಡ ಇಂತಹ ಸನ್ಮಾನ ಸಿಗಲಿಲ್ಲ ಅಂತೇಳಿ. ಬಹುಶಃ ಕೆಲವರು ಬಂದವರನ್ನು ಕಳಿಸುವ ಅಂತಲೇ ನಮ್ಮ ಊರಿನಲ್ಲೆಲ್ಲ ಕೆಲವರದ್ದಿತ್ತು, ಬೇಗ ಈ PDO ಹೋಗಲಿ ಅಂತೇಳಿ ಏನೋ ಒಂದು ಮಾತುಗಳು ಬರ್ತಿತ್ತು. ಆದರೆ ಸುನೀಲ್ ಕುಮಾರ ಬಗ್ಗೆ ನಾನು ಹೇಳಲೇಬೇಕು. ಮೊನ್ನೆ ಒಂದು ಶಾಸಕರ ಸಭೆ ಆಯಿತು. ನಮ್ಮ ಜಲೀಲ್ರವರು ಆ ದಿನ ಎಲ್ಲ ಸಭೆಯಲ್ಲಿ ಮಾತಾಡಿದರು, ಹೇಳಿದರು. ಶಾಸಕರ ಸಭೆಯಲ್ಲಿ ನಡೆದಂಥ ನಮ್ಮ ಕುರ್ನಾಡು ಜಿಲ್ಲಾ ಪಂಚಾಯತ್ ಕ್ಷೇತ್ರ ವ್ಯಾಪ್ತಿಯ PDOಗಳ ಸಮಸ್ಯೆಗಳ ಬಗ್ಗೆ ಹೇಳಿದಾಗ ಹೆಸರು ಹೇಳುವುದಿಲ್ಲ, ಬೇರೆ ಬೇರೆ ಕಡೆಯಿಂದ ಬೇರೆ ಬೇರೆ ಸಮಸ್ಯೆಗಳು ಬಂತು. ಕೆಲವೊಂದು ಬದಲಾವಣೆ ಆಗಬೇಕು ಅಂತ ಕೂಡ ಬಂತು. ಆದರೆ ನಮ್ಮ ಶಾಸಕರು ನಮ್ಮ ಬಾಳೆಪುಣಿ ಪಂಚಾಯತಿನ PDOಗಳ ಬಗ್ಗೆ ಎಲ್ಲರೂ ಕೂಡ ಅತ್ಯುತ್ತಮವಾದಂತಹ ಮಾತನ್ನೇ ವ್ಯಕ್ತಪಡಿಸಿದರು ಅನ್ನೋದನ್ನು ನಾನು ಈ ಮುಖಾಂತರ ಇವತ್ತು ಜನತೆಗೆ ಹೇಳಿದ್ದೇನೆ. ಅವರ ಹತ್ರ ಇಷ್ಟರವರೆಗೆ ನಾನು ಹೇಳಲಿಲ್ಲ, ಯಾಕಂತೇಳಿ ಅವ್ರು ಇನ್ನೂ ಕೂಡ ಒಳ್ಳೆ ಸೇವೆಯನ್ನು ಮಾಡಲಿ ಅಂತೇಳಿ. ಇವತ್ತು ಅವರಿಗೆ ನಾನು ಅದನ್ನು ಹೇಳ್ತಾ ಇದ್ದೇನೆ. ನಿಮ್ಮ ಬಗ್ಗೆ ಬಹುಶಃ ಒಳ್ಳೆ ಮಾತುಗಳು ಬಂದಿದೆ. ಬಹುಶಃ ಈ ವೇದಿಕೆಯಲ್ಲಿರ್ತಕ್ಕಂಥ ಜಲೀಲ್, ನಾಸೀರ್, ನಾವೆಲ್ಲರೂ ಬಶೀರ್ ಆ ಸಭೆಯಲ್ಲಿ ಇದ್ದೆವು. ಆ ಒಂದು ದಿನ ಬಂದದ್ದು ಎಲ್ಲರೂ ಕೂಡ ಶಾಸಕರು ಹೇಳಿದರು, ಒಳ್ಳೆ PDO ಸುನೀಲ್ ಕುಮಾರ್ ಎನ್ನುವಂತಹ ಮಾತನ್ನು ಇವತ್ತು ನಾನು ಅವರ ಅನುಪಸ್ಥಿತಿಯಲ್ಲಿ ಹೇಳ್ತಾ ಇದ್ದೇನೆ. ಆ ಮಾತನ್ನು ನಮ್ಮ ಶಾಸಕರು ಕೂಡ ಹೇಳಿದ್ದಾರೆ ಅಂತೇಳಿ ಅವರ ಪರವಾಗಿ ಕೂಡ ನಾನು ಅಭಿನಂದಿಸ್ತಾ ಇದ್ದೇನೆ. ಬಹುಶಃ ಇಂತಹ ಒಬ್ಬ ಜನ ಸೇವಕ, ಸರಕಾರಿ ನೌಕರಿಯಾಗಿ ಅತ್ಯುತ್ತಮ ಸೇವೆಯನ್ನು ಮಾಡಿ ತನ್ನ ವೃತ್ತಿಯಲ್ಲಿ ಒಬ್ಬ ಶಿಕ್ಷಕನಾಗಿದ್ದುಕೊಂಡು ರಾಯಚೂರಲ್ಲಿ ಶಿಕ್ಷಕನಾಗಿ, ಸಾಲೆತ್ತೂರು ಶಾಲೆಯಲ್ಲಿ ಒಬ್ಬ ಓರ್ವ ಶಿಕ್ಷಕನಾಗಿ ದುಡಿದು ನಂತರ PDO ಎಕ್ಸಾಮನ್ನು ಬರೆದು ಪದೋನ್ನತಿ ಹೊಂದಿ ತಾವು ಪಂಚಾಯತ್ ಅಭಿವೃದ್ಧಿ ಆಗಿದ್ದೀರಿ. ಇದು ನೇರವಾಗಿ ತಾವು ಜನರಿಗೆ ಸಿಗ್ತಕ್ಕಂಥ ಇಲಾಖೆ. ಈ PDO ಇಲಾಖೆ, PDO ಅವರನ್ನು ಜನರನ್ನು ಕೊಂಡೋಗೋದು, ಆ ಗ್ರಾಮ ಪಂಚಾಯತನ್ನು ಒಟ್ಟುಗೂಡಿಸಿಕೊಂಡೋದು, ಪಕ್ಷ ಭೇದ ಮರೆತು ಇವತ್ತು ನೀವು ನೋಡ್ತೀರಿ 4-5-6 ಪಕ್ಷದವರನ್ನು ಒಟ್ಟುಗೂಡಿಸಿಕೊಂಡು ಹೋಗುದು ಸುಲಭ ಅಲ್ಲ. ಒಬ್ಬರನ್ನ ಕರೆದರೆ ಒಬ್ಬರಿಗೆ ಆಗುವುದಿಲ್ಲ. ಒಂದೊಂದು ಮಾತುಗಳು ಬರ್ತದೆ, ಯೋಜನೆಯಲ್ಲಿ ಬರ್ತದೆ. ಎಲ್ಲ ಪಂಚಾಯತ್ ಸದಸ್ಯರನ್ನ ಒಂದೇ ರೀತಿಯಲ್ಲಿ ತಾಯಿಯಾಗಿ ಕೊಂಡೋಗ್ಬೇಕಾದ್ರೆ ಅದು ಪಂಚಾಯತ್ ಅಧ್ಯಕ್ಷರು ಮತ್ತು PDO ಇಬ್ಬರು ಕೂಡ ಸರಿಸಮಾನವಾಗಿ ಒಗ್ಗಟ್ಟಾಗಿದ್ದಾಗ ಮಾತ್ರ ಆ ಪಂಚಾಯತನ್ನು ಉತ್ತಮ ರೀತಿಯಲ್ಲಿ ಕೊಂಡೋಗ್ಲಿಕ್ಕೆ ಆಗ್ತದೆ. ಅದರಲ್ಲಿ ಆ ಎಲ್ಲ
ಕಳೆದ ಸರಿ ಲೀಲಾವತಕ್ಕ ಅಧ್ಯಕ್ಷರಾಗಿದ್ದರು. ಅವರಿರುವ ಸಂದರ್ಭದಲ್ಲಿಯೂ ಈ ಸಂದರ್ಭದಲ್ಲಿಯೂ ಕೂಡ ಎಲ್ಲರನ್ನ ಒಟ್ಟುಗೂಡಿಸಿಕೊಂಡು ಪ್ರೀತಿ ವಿಶ್ವಾಸದಿಂದ ಕೊಂಡೋದ ಕಾರಣ ಇವತ್ತು ತಮ್ಮನ್ನ ಎಲ್ಲರೂ ಗೌರವಿಸಿದ್ದಾರೆ ಸುನೀಲ್ ಅಂತೇಳಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಬಹುಶಃ ನಮಗೆ ಯಾರಿಗೂ ಕೂಡ ಅಧಿಕಾರ ಶಾಶ್ವತವಾಗಿ ಉಳಿಯುವುದಿಲ್ಲ. ನಾವು ಮಾಡಿದಂಥ ಸೇವೆ ಮಾತ್ರ ಶಾಶ್ವತವಾಗಿ ಉಳಿಯುತ್ತದೆ. ಇವತ್ತು ನಾನು ಈ ಭಾಗದ ಜಿಲ್ಲಾ ಪಂಚಾಯತ್ ಸದಸ್ಯ ಆಗಿದ್ದೆ, ಮಾಜಿ ಆಗಿರ್ಬೋದು ಇವತ್ತು, ಆದರೆ ಕೆಲವೊಂದು ಮಾತುಗಳು ಬರ್ತದೆ, ಮಾಜಿಯಾಗಿದ್ದಾರೆ. ಆದರೆ ನಾನೊಂದು ಹೇಳ್ತೇನೆ, ಅಧಿಕಾರಿಯಾಗಲಿ, ಒಬ್ಬ ಜನಸೇವಕನಾಗಲಿ, ಒಬ್ಬ ಪಂಚಾಯತ್ ಸದಸ್ಯ ಆಗಲಿ, ಇನ್ನೊಬ್ಬರಾಗಲಿ, ಅವರು ಮಾಡುವಂಥ ಸೇವೆಗಳು ಮಾತ್ರ ಈ ಭೂಮಿಗೆ ಶಾಶ್ವತವಾಗಿ ಉಳಿಯುತ್ತದೆ. ತಾಯಿಯ ಹೊಟ್ಟೆಯಿಂದ ಬರುವಾಗ ಉಸಿರಿರುತ್ತದೆ, ಹೆಸರಿರುವುದಿಲ್ಲ. ಈ ಭೂಮಿಯನ್ನ ಬಿಟ್ಟು ಹೋಗುವಾಗ ಉಸಿರಿರುವುದಿಲ್ಲ, ಹೆಸರಿರುತ್ತದೆ. ತಾಯಿ ಇಟ್ಟಂತಹ ಹೆಸರು ಮಾತ್ರ ಈ ಭೂಮಿಯ ಮೇಲೆ ಶಾಶ್ವತವಾಗಿ ಉಳಿಯುತ್ತದೆ. ಅದು ನಾವು ಮಾಡುವಂತಹ ಕಾಯಕದಿಂದ. ಅದು ಎಷ್ಟು ಆಯುಷ್ಯ ನಮಗೆ ದೇವರು ಕೊಡ್ತಾರೆ ಅಂತ ಗೊತ್ತಿಲ್ಲ. ನಮಗೆ ಎಷ್ಟು ದಿನ ದೇವರು ಆಯುಷ್ಯ ಕೊಟ್ಟಿದ್ದಾರೆ ಅಂತೇಳಿ ಆ ದೇವರಿಗೆ ಮಾತ್ರ ಗೊತ್ತು. ನಮಗೆ ತಾಯಿ ಕೊಟ್ಟಂತಹ ಜನ್ಮಕ್ಕೆ, ನಮಗೆ ಸಿಕ್ಕಿದಂಥ ಅವಕಾಶಕ್ಕೆ ನಾವು 4 ಜನರಿಗೆ ಒಳ್ಳೆಯದು ಮಾಡಿಕೊಂಡು ಹೋಗುವ, ಅದು ಆ ದೇವರ ಆಶೀರ್ವಾದ ನಮಗೆ ಸದಾ ಇರ್ತದೆ. ನಾವು ಎಲ್ಲಿ ಹೋದರೂ ಕೂಡ ನಮ್ಮ ಬೆನ್ನ ಹಿಂದೆ ದೇವರ ಆಶೀರ್ವಾದ ಇರ್ತದೆ. ನಮ್ಮ ಮಕ್ಕಳಿಗೂ ಕೂಡ ಅದು ಸಿಗ್ತದೆ ಎನ್ನುವುದನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಿಕೊಂಡು, ಈ ವೇದಿಕೆಯಲ್ಲಿರ್ತಕ್ಕಂತಹ ಪ್ರತಿಯೊಬ್ಬರು ಕೂಡ ಒಳ್ಳೆ ಸೇವೆಯನ್ನೇ ಮಾಡೋರು. ಹಾಗಾಗಿ ಸುನೀಲ್ ಕುಮಾರ್ ಮತ್ತು ಶ್ರುತಿ, ನಿಮ್ಮ ಇಬ್ಬರು ಕೂಡ ಸರಕಾರಿ ಸೇವೆ ದಕ್ಕಿರೋದು ನಿಮಗೆ ದೇವರು ಕೊಟ್ಟಂತ ಒಂದು ದೊಡ್ಡ ಗಿಫ್ಟ್. ಸರಕಾರಿ ನೌಕರಿಯ ಮಡದಿಯನ್ನೇ ದೇವರು ಶ್ರುತಿಯನ್ನು ನಿಮಗೆ ಕೊಟ್ಟಿರೋದು, ಅದು ಕೂಡ ಕಂದಾಯ ಇಲಾಖೆ. ಆ ನಿಮ್ಮ ಇಬ್ಬರ ಪಂಚಾಯತ್ ಮತ್ತು ಕಂದಾಯ ಇಲಾಖೆಯಲ್ಲಿ ಮಾಡುವಂತಹ ಸೇವೆ ಇಬ್ಬರು ಕೂಡ ಅದು ನಿಮ್ಮ ತಂದೆ ತಾಯಿ ನಿಮಗೆ ಕೊಟ್ಟಂಥ ದೊಡ್ಡ ಭಾಗ್ಯ ಅಂತ ನಾನು ಹೇಳಿಕೊಂಡು, ನಿಮ್ಮ ತಂದೆ ತಾಯಿಗೂ ಕೂಡ ನಾನು ಗೌರವದ ಮಾತುಗಳನ್ನು ಹೇಳಿ, ಬಹುಶಃ ನಿಮಗೆ ನೀಡಿದಂತಹ ಗುರುಗಳು, ನೀವು ಮುಂದೆಯೂ ಕೂಡ ಕಡೇಶ್ವಾಲ್ಯಕ್ಕೆ ಹೋಗ್ತೀರಿ, ಅಲ್ಲಿಯ ಜನರ ಪ್ರೀತಿ ವಿಶ್ವಾಸವನ್ನು ಕೂಡ ತಾವು ಪಡ್ಕೊಳ್ಬೇಕು. ಎಲ್ಲರನ್ನು ಕೂಡ ಸಮಾನವಾಗಿ ನೋಡಿ. ಟೀಕೆ ಟಿಪ್ಪಣಿಗಳು ಬರ್ತದೆ, ಅದು ಸಹಜ. ಟೀಕೆ ಟಿಪ್ಪಣಿಗಳು ಜೀವನದಲ್ಲಿ ನಮಗೆ ಖಂಡಿತವಾಗಿಯೂ ಕೂಡ ಬರ್ತದೆ. ಅದು ನಾನು ಕಂಡಿದ್ದೇನೆ. ನಾವು ಎದೆ ತಟ್ಟಿ ನಿಂತಾಗ ಮಾತ್ರ ಅದನ್ನು ಮುನ್ನಡೆಸ್ಕೊಂಡು ಹೋಗಲಿಕ್ಕೆ ಸಾಧ್ಯ ಆಗ್ತದೆ. ಅದಕ್ಕೆ ನಮಗೆ ಆತ್ಮಸ್ಥೈರ್ಯ ಬೇಕು. ನಾವು ಪ್ರಾಮಾಣಿಕತೆಯಿಂದ ಕೆಲಸ ಮಾಡಿದರೆ ಆ ಸ್ಥೈರ್ಯ ನಮಗೆ ದೇವರು ಮನಸ್ಸಿಗೆ ಕೊಡ್ತಾರೆ. ಅದನ್ನು ನೀವು ಮುನ್ನಡೆಸ್ಕೊಂಡು ಹೋಗಿ. ನಾನು ವೈಯಕ್ತಿಕವಾಗಿ ಹೇಳುವುದಿದ್ರೆ, ನಾನು ಜಿಲ್ಲಾ ಪಂಚಾಯತಲ್ಲಿ 20 ವರ್ಷ ಸೇವೆಯನ್ನು ಮಾಡಿದೆ. ಬಹುಶಃ ಈ ಒಂದು ಸೇವೆಯಲ್ಲಿ ಕೂಡ ಜಿಲ್ಲಾ ಪಂಚಾಯತ್ನಲ್ಲಿ ನಾನು ಕೆಲವೊಂದು ಜಿಲ್ಲಾ ಪಂಚಾಯತ್ PDOಗಳ ಸಮಸ್ಯೆಗಳನ್ನು ಹೇಳ್ತಾರೆ. ಬಹುಶಃ ನನ್ನ ಕ್ಷೇತ್ರದ ಕುರ್ನಾಡು ಕ್ಷೇತ್ರದಲ್ಲಿ ನಾನು ಕಂಡಾಗೆ ಬೇರೆ ಎಲ್ಲ ಕ್ಷೇತ್ರದಲ್ಲಿಯೂ ಕೂಡ ನಾನೊಬ್ಬರು ಅಂಗನವಾಡಿ ಕಾರ್ಯಕರ್ತೆಗಾಗಲಿ PDOಗಾಗಲಿ ಯಾರ ಬಗ್ಗೆಯೂ ಕೂಡ ನಾವು ಜಿಲ್ಲಾ ಪಂಚಾಯತ್ಗಳನ್ನು ಟೀಕೆ ಮಾಡಲಿಲ್ಲ, ಒಳ್ಳೆಯದು ಮಾಡಿದ್ದೇವೆ. ನಾವು ಒಳ್ಳೆ ಕೆಲಸ ಮಾಡಬೇಕಾದ್ರೆ ಪಂಚಾಯತ್, ಅಂಗನವಾಡಿ, ಆಶಾ ಕಾರ್ಯಕರ್ತೆಯರು, ಪ್ರತಿಯೊಬ್ಬರು ಅಧಿಕಾರಿಗಳು, ಊರಿನ ಜನರ ಸಹಕಾರದಿಂದ ನಾವು ಕೂಡ ಒಂದು ಒಳ್ಳೆ ಕೆಲಸಗಳು ಮಾಡಲಿಕ್ಕೆ ಆಗಿವೆ. ಕುರ್ನಾಡು ಕ್ಷೇತ್ರದಲ್ಲಿಯೂ ಕೂಡ ನನ್ನಿಂದ ಎಷ್ಟು ಸಾಧ್ಯ ಆಗ್ತದೆ ಆದಷ್ಟು ಮಟ್ಟಿಗೆ ಶಾಸಕರ ಸಹಕಾರ, ತಮ್ಮೆಲ್ಲರ ಸಹಕಾರದಿಂದ ಸೇವೆಯನ್ನು ಮಾಡಿದ್ದೇವೆ. ಬಹುಶಃ ಖಂಡಿತವಾಗಿಯೂ ಕೂಡ ಉತ್ತಮ ಗ್ರಾಮ ಪಂಚಾಯತಿನ ತಂಡವನ್ನು ಕಟ್ಟಿದ್ದೀರಿ. ಅದು ಮುನ್ನಡೆಸಿಕೊಂಡು ಹೋಗಲಿ ಅಂತ ಶುಭವನ್ನು ಹಾರೈಸಿ, ಈ ಕಾರ್ಯಕ್ರಮಕ್ಕೆ ಮಗದೊಮ್ಮೆ ನಾನು ಶುಭ ಹಾರೈಸಿ ಅವಕಾಶಕ್ಕಾಗಿ ವಂದಿಸಿ ನನ್ನ ಮಾತನ್ನು ಕೊನೆಗೊಳಿಸ್ತೇನೆ. ಜೈ ಭಾರತ್, ಜೈ ಹಿಂದ್. ಈ ಒಂದು ಸುಂದರ ಸಮಾರಂಭದ ಸಭಾ ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಅತಿಥಿ ಅಭ್ಯಾಗತರೇ ಹಾಗೂ ಈ ಸಮಾರಂಭದ ಕೇಂದ್ರ ಬಿಂದು ಆಗಿರ್ತಕ್ಕಂಥ ಸುನೀಲ್ ಕುಮಾರ್ ಅವರು ಹಾಗೂ ಅವರ ಶ್ರೀಮತಿಯವರೇ, ಹಾಗೂ ಈ ಸಮಾರಂಭದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಪಂಚಾಯತಿನ ಗೌರವಾನ್ವಿತ ಸದಸ್ಯರುಗಳೇ, ಅಂಗನವಾಡಿ ಟೀಚರ್ಗಳೇ ಹಾಗೂ ಎಲ್ಲ ಸರ್ಕಾರಿ ಅಧಿಕಾರಿಗಳು, ಭಾಳಷ್ಟು ಒಂದು ಸುಂದರವಾದಂಥ ಒಂದು ಕಾರ್ಯಕ್ರಮ. ಯಾಕಂತ ಹೇಳಿದರೆ, ಒಬ್ಬ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಯ ಬೀಳ್ಕೊಡುಗೆ ಕಾರ್ಯಕ್ರಮವನ್ನು ಕೆಲವೇ ಒಂದು ಸಾಮಾನ್ಯ ಸಭೆಗೆ ನಿಗದಿಗೊಳಿಸಿ ಒಂದು ಕೊಡುವಂಥ ಕಾರ್ಯಕ್ರಮ. ಆದರೆ ಎಲ್ಲರ ಪ್ರೀತಿಗೆ ಪಾತ್ರರಾಗಿರ್ತಕ್ಕಂಥ ಸುನೀಲ್ರವರ ಒಂದು ಕಾರ್ಯಕ್ರಮವನ್ನು ಎಲ್ಲ ಊರಿನ ಹಿರಿಯರು ಎಲ್ಲರನ್ನು ಕರೆದು ಮಾಡಿರ್ತಕ್ಕಂಥ ಭಾಳ ಸಂತೋಷ. ನಾನು ಸಹ ಅವರು ಇರತಕ್ಕಂಥ ಸಂದರ್ಭಗಳಲ್ಲಿ 3 ವರ್ಷ ಪಂಚಾಯತಿನ ಸದಸ್ಯನಾಗಿ ಕೆಲಸ ಮಾಡಿದ್ದೆ. ಕೆಲಸ ಮಾಡುವ ಸಂದರ್ಭಗಳಲ್ಲಿ ಸಮಾಜದ ಕಟ್ಟಕಡೆ ವ್ಯಕ್ತಿಯ ಕಣ್ಣೀರನ್ನು ಒರೆಸಬೇಕು ಎಂಬ ಇಚ್ಛಾಶಕ್ತಿ ಇರತಕ್ಕಂಥ ಒಬ್ಬ ಅಧಿಕಾರಿ ಅಂತ ಹೇಳಿದರೆ ಅದು ಸುನೀಲ್ ಅವರು. ಭಾಳಷ್ಟು ಅಧಿಕಾರಿಗಳಲ್ಲಿ ನನ್ನ ಮನಸ್ಸಿಗೆ ನನಗೆ ಗೊತ್ತಿದೆ, ಭಾಳ ಒರಟಾಗಿ ಮಾತಾಡುವಂಥ ಒಬ್ಬ ಸದಸ್ಯರಲ್ಲಿ ನಾನು ಸಹ ಒಬ್ಬ.
ಆದರೆ ಆ 3 ವರ್ಷಗಳಲ್ಲಿ ಅವರಲ್ಲಿ ಒಂದೇ ಒಂದು ಮಾತನ್ನು ಆಡಲಿಲ್ಲ. ಮೀಟಿಂಗ್ ಆದಮೇಲೆ ಅದು ಇಷ್ಟವರೆಗೆ ಒಂದು ಫೋನಲ್ಲಿ ಸಹ ನಾನು ಮಾತಾಡಲಿಲ್ಲ. ಯಾಕಂತ ಹೇಳಿದ್ರೆ ಅವರು ಒಬ್ಬ ಶಿಸ್ತಿನ ಮತ್ತು ನಿಷ್ಠಾವಂತ, ಕೆಲಸದ ಮೇಲೆ ಇಚ್ಛಾಶಕ್ತಿ ಇರತಕ್ಕಂಥ ಒಬ್ಬ ಸಮಾಜದ ಕಟ್ಟಕಡೆ ವ್ಯಕ್ತಿ, ಯಾರು ಬಡವನಿದ್ದಾನೆ ಅವನ ಕಷ್ಟವನ್ನು ಅರ್ಥೈಸಿರತಕ್ಕಂಥ ಒಬ್ಬ ಚಿಕ್ಕ ವಯಸ್ಸಿನ ಒಬ್ಬ ಅಧಿಕಾರಿ ಅಂತ ಹೇಳಿದರೆ ಅದು ಸುನಿಲ್ ರವರು. ಯಾವುದು ನಾನು ಕಂಡುಕೊಂಡಿರ್ತಕ್ಕಂಥ ಸತ್ಯ. ಅದೇ ರೀತಿಯಲ್ಲಿ ಮತ್ತೊಬ್ಬ ಅಧಿಕಾರಿ ನಮ್ಮ ಗ್ರಾಮದಲ್ಲಿದ್ದರು, ಅವರು ಕಾಣ್ತಾ ಇಲ್ಲ, ನಮ್ಮ VA ಆಗಿರ್ತಕ್ಕಂಥ ಚಿತ್ರರವರು. ಇಬ್ಬರನ್ನು ನಾನು ಮೆಚ್ಚಿರತಕ್ಕಂಥದ್ದು. ಇಲ್ಲದ್ರೆ ನಾನು ಡೈಲಿ ಒಬ್ಬ ಅಧಿಕಾರಿಗೆ ನಿರಂತರವಾಗಿ ಫೋನಲ್ಲಿ ಮಾತಾಡುವಂಥದ್ದು, ಬೇರೆ ಬೇರೆ ವಿಚಾರಗಳಲ್ಲಿ ಸಮಸ್ಯೆಯನ್ನು ಅವರಲ್ಲಿ ಹೇಳುವಂಥದ್ದು ನನ್ನ ಅಭ್ಯಾಸ. ಆದರೆ 3 ವರ್ಷಗಳಲ್ಲಿ ಅವರಿಗೆ ಸಹ ಗೊತ್ತಿರ್ಬೋದು, ಅವ್ರು ನಗರ್ತಾರೆ. ಒಂದೇ ಒಂದು ಫೋನಲ್ಲಿ ಹೀಗೆ ಮಾಡಿ ಅಂತ ಹೇಳಿ ಅವರಲ್ಲಿ ಹೇಳಿಲ್ಲ. ಯಾಕಂತ ಹೇಳಿದ್ರೆ ನಾವು ಹೇಳೋದಕ್ಕಿಂತ ಮುಂಚಿತವಾಗಿ ಆ ಕೆಲಸವನ್ನು ಮಾಡಿರ್ತಕ್ಕಂಥದ್ದು ಲಕ್ಷ್ಮಣ್ ಗಟ್ಟಿ ಅವರಿಗೆ ಸಹ ಗೊತ್ತಿದೆ ಅಂತ ಒಬ್ಬ ನಿಷ್ಠಾವಂತ ಅಧಿಕಾರಿ. ಇನ್ನು ಮುಂದಕ್ಕೆ ಅವರಿಗೆ ದೇವರು ಆಯುರ ಆರೋಗ್ಯ ಸಂಪತ್ತು ಕರುಣಿಸಲಿ. ಉನ್ನತ ವ್ಯಾಸಂಗಕ್ಕಾಗಿ ಅವರು ಹೋಗ್ತಾ ಇರುವಂಥ ವಿಚಾರ ನನಗೆ ಗೊತ್ತಾಯಿತು. ನಮ್ಮ ಹಬ್ಬದ ದಿವಸ ಒಬ್ಬ ಬಂಟ್ವಾಳ ತಾಲೂಕಿನಿಂದ ನನಗೆ ಹೀಗೆ ನಿಮ್ಮ PDO ಅವರು ಸಹ ವರ್ಗಾವಣೆ ಲಿಸ್ಟಲ್ಲಿ ಇದ್ದಾರೆ ಅಂತೇಳಿ ಫೋನ್ ಬಂತು. ನಮ್ಮ ಹಬ್ಬ ಅವತ್ತು ಮಧ್ಯಾಹ್ನ ಬೆಳಿಗ್ಗೆ. ಆವಾಗ ನಾನು ನೇರವಾಗಿ ಫೋನ್ ಮಾಡಿದೆ, ಯಾಕೆ ಅವರು ಹೋದರು, ನಮ್ಮ MLA ಅವರು ಏನು ಲೆಟ್ರ್ ಮಾಡಲಿಲ್ಲಲ್ಲ, ಯಾಕೆ ಹೋದರು ಅಂತ ಆವಾಗಲೇ ಫೋನ್ ಮಾಡಿದಾಗ, ಇಲ್ಲ ಅವರಾಗಿ ಅವರು ಉನ್ನತ ವ್ಯಾಸಂಗವನ್ನು ಮಾಡಲಿಕ್ಕಿದ್ದಾರೆ, ಹಾಗಾಗಿ ಅವರೇ ಬೇರೆ ಕಡೆ ವರ್ಗಾವಣೆಯನ್ನು ಕೇಳಿದ್ದಾರೆ ಅವರ ಮನೆ ಹತ್ತಿರದ ಗ್ರಾಮಕ್ಕೆ ಅಂತ. ಮತ್ತೆ ನಾನು ಫೋನ್ ಮಾಡಿದೆ, ಅವ್ರದ್ದು ಸ್ವಿಚ್ ಆಫ್ ಇತ್ತು. ಮತ್ತೆ ಮರುದಿವಸ ಫೋನ್ ಮಾಡಿ ಕೇಳಿದೆ, ಅದಕ್ಕೆ ಅವರ ಆ ವಿಷಯ ಏನು ಹೇಳಿಲ್ಲ. ಆದರೂ ದೇವರು ಅವರಿಗೆ ಆರೋಗ್ಯ ಸಂಪತ್ತು ಕರುಣಿಸಲಿ, ಇನ್ನು ಮುಂದಿನ ಜೀವನ ಸುಖಕರವಾಗಿರಲಿ ಅಂತ ಭಗವಂತನಲ್ಲಿ ಪ್ರಾರ್ಥಿಸಿ ಅವಕಾಶಕ್ಕಾಗಿ ವಂದಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್. ಇವತ್ತು ಒಂದು ಸುಮಧುರವಾದ ಕಾರ್ಯಕ್ರಮದಲ್ಲಿ ಮನಸ್ಸಿನ ಒಳಗೆ ಒಂದು ಬೇಸರ ಇದ್ದರೂ ಸಹ ಆ ಬೇಸರವನ್ನು ತೋರ್ಪಡಿಸದೆ ಇಷ್ಟು ದೊಡ್ಡ ಕಾರ್ಯಕ್ರಮ. ಒಬ್ಬರು ಹೇಳ್ತಾ ಇದ್ರು, ಒಂದು ಸೆಂಡಪ್ಪಿಗೆ ಇಷ್ಟೆಲ್ಲ ಕಾರ್ಯಕ್ರಮ ಉಂಟು. ನಾವು ಶಾಲೆಯಲ್ಲಿರುವಾಗ ಅತಿ ಪ್ರೀತಿಯ ಮಾಸ್ಟ್ರು ಶಿಕ್ಷಕರು ವರ್ಗಾವಣೆಗೊಳ್ಳುವಾಗ ಮಾತ್ರ ಇಂಥ ಕಾರ್ಯಕ್ರಮ ಕಂಡಿದ್ದೇವೆ. ಈ ಸರ್ಕಾರಿ ಒಬ್ಬ ವ್ಯಕ್ತಿಯನ್ನು ಇಷ್ಟು ಗೌರವಿಸುವುದು ಇದು ವಿಶೇಷ. ಯಾಕೆಂದರೆ ಇಲ್ಲಿ ವಿಶೇಷತೆ ಇರುವುದೇ ಇಲ್ಲಿ. ಎಲ್ಲರೂ ಕಲಿಯುತ್ತಾರೆ, ವಿದ್ಯಾಭ್ಯಾಸ ದೇವರ ದಯದಲ್ಲಿ ಈಗ ಎಲ್ಲರಿಗೂ ಸಿಗ್ತದೆ. ಬೇರೆ ಬೇರೆ ಡಿಗ್ರಿಗಳು ಪದವಿಗಳು ನಮಗೆ ಖಂಡಿತವಾಗಿ ಬರ್ತದೆ. ಆ ಪದವಿಯ ಆ ಪುಸ್ತಕದಲ್ಲಿ ಏನು ಬರೆದಿದೆ ಅದನ್ನು ಕೂಲಂಕುಷವಾಗಿ ಪಂಚಾಯತ್ನಲ್ಲಿ ಹೇಳುವಾಗ ಒಂದು ಸೆಕ್ಷನ್ ವಿಧಿ ಅಂತ ಹೇಳ್ತೇವೆ. ಆ ಸೆಕ್ಷನ್ ಪ್ರಕಾರ ಯಾವುದೇ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುವಾಗ ಅವರಲ್ಲಿ ದೋಷ ಕಂಡು ಬರಲಿಕ್ಕಿಲ್ಲ. ಅವರು ಗಟ್ಟಿಯಾಗಿರ್ತಾರೆ, ಫರ್ಮ್ ಆಗಿರ್ತಾರೆ. ಅವರು ಡಿಸಿಷನ್ ತಗೊಳ್ಳುವಾಗ ವಿಧಿಯನ್ನು ಓದಿ 4-5 ಸಾವಿರ ಓದಿರ್ಬೋದು. ನಾವು ಸಹ ಅಷ್ಟು ಸದಸ್ಯರಾಗಿ ಅಷ್ಟು ಓದಿರಲ್ಲ. ಅವರು ಎಲ್ಲ ವಿಧಿಗಳನ್ನು ಓದಿ ಆ ವಿಧಿಗೆ ಅನುಗುಣವಾಗಿ ಯಾವುದೇ ಕಾನೂನನ್ನು ಅಳವಡಿಸುವಾಗ, ಇಲ್ಲದಿದ್ದರೆ ಬಾಳೆಪುರ ಪಂಚಾಯತ್ ಅಂದರೆ ಅದಕ್ಕೊಂದು ದೊಡ್ಡ ವಿಶೇಷತೆ ಇತ್ತು. ಆ ಎಲ್ಲ ವಿಶೇಷತೆಗಳನ್ನು ಕಳೆದ 3 ವರ್ಷಗಳಲ್ಲಿ ಯಾವುದೇ ತೊಂದರೆ ಇಲ್ಲದೆ ಕಾನೂನುಬದ್ಧವಾಗಿ ಯಾವುದೇ ಕಾರ್ಯಕ್ರಮ ಹಮ್ಮಿಕೊಂಡಿದ್ರೆ ಅದು ನಮ್ಮ ಸುನಿಲ್ ಕುಮಾರ್ ಸರ್ ಅವರು. ಯಾಕೆಂದರೆ ಎಲ್ಲರೇ ಗೊತ್ತು ಕಾನೂನು ಅಂದರೆ ಏನು. ಮತ್ತು ಎಲ್ಲರೂ RTIಯಲ್ಲಿ ಕೇಳುವವರೇ ಇರುವವರು. ಈಗ ಯಾರೂ ಅಧಿಕಾರಿಗಳು ಏನೇನು ಮಾಡಲಿಕ್ಕೆ ಆಗೋದಿಲ್ಲ, ಎಲ್ಲವನ್ನೂ ಕಾನೂನುಬದ್ಧವಾಗಿ ಮಾಡಬೇಕು ಮತ್ತು ಅದು ಎಲ್ಲರಿಗೂ RTIಯಲ್ಲಿ ಕೇಳುವ ಹಕ್ಕಿರ್ತದೆ. ಆದರೆ ನಮ್ಮ PDO ಅವರು ಇಷ್ಟೆಲ್ಲ ಕಾರ್ಯಕ್ರಮ ಹಗರಣ ಪತ್ರಿಕೆಯಲ್ಲಿ ಬರ್ತಾ ಉಂಟು, ಆದರೂ ಎಲ್ಲಿಯೂ ನ್ಯಾಯ ತಪ್ಪಿ ಯಾವುದೇ ನಾಗರಿಕರಿಗೆ ತೊಂದರೆ ಆಗದೆ ಕಾನೂನನ್ನು 3 ವರ್ಷ ನಮ್ಮ ಪಂಚಾಯತನ್ನು ಅಭಿವೃದ್ಧಿಯ ಕಡಲಲ್ಲಿ ತೇಲಿಸಿಕೊಂಡು ಹೋಗಿದ್ದಾರೆ ಅಂದರೆ ಅದು ಅವರಿಗೆ ಕಲ್ಲು ಗೌರವ. ಯಾಕೆಂದರೆ ನಾವು ಪಂಚಾಯತ್ ಸದಸ್ಯರಾಗಿದ್ದೆವು, ಈಗ 6ನೇ ವರ್ಷ ಆಗಿದ್ದೇವೆ. ಕಳೆದ 3 ವರ್ಷಗಳಲ್ಲಿ ಪಂಚಾಯತ್ ಅಂದರೆ ಅದೊಂದು ಏನೋ ಎಲ್ಲರಿಗಿಲ್ಲದ ಕಾರ್ಯಕ್ರಮ. ಪಂಚಾಯತ್ ಏರು ಪೋಪಣ ಮರ ಸಾವು ಅಲ್ಪ ಏನು ನಮಗೇನು ಪ್ರಕೃತಿರು. ಆದರೆ ನಮ್ಮ ಪಂಚಾಯತ್ ಈ PDO ಬಂದ ನಂತರ, ಹಿಂದಿನ PDOಗಳು ಮಾಡಿದ್ರು, ಆದರೆ ಈ PDO ಬಂದ ನಂತರ ಸಾವಿರಾರು ಕಾರ್ಯಕ್ರಮಗಳು. ಯಾವಾಗಲೂ ಬೇಕಾದರೆ ಯಾವ ಮಾಧ್ಯಮಗಳನ್ನು ತೆಗೀರಿ, ಯಾವ TVಯಲ್ಲಿ ತೆಗೀರಿ, ಯಾವ ವಾರ್ತಾಪತ್ರಿಕೆಗಳನ್ನು ತೆಗೀರಿ, ಈ ನಮ್ಮ ಜನಶಿಕ್ಷಣ ಟ್ರಸ್ಟ್ನವರ ಕಾರ್ಯಕ್ರಮ, ಎಲ್ಲ ಕಾರ್ಯಕ್ರಮದವರಿಗೆ ಬಾಳೆಪುಣಿ ಪಂಚಾಯತ್ ಉಂಟು, ನಮ್ಮ PDO ಅಲ್ಲಿರ್ತಾರೆ. ಅವರು ಹೇಳ್ತಾ ಇದ್ರು ನನಗೆ, ನೀವು ಯಾವ ಹೊತ್ತಿನಲ್ಲಿ ಫೋನ್ ಮಾಡಿ. ನಾನು ಫೋನ್ ಮಾಡಿ ನೋಡಿದ್ದೇನೆ, ಯಾವ ಹೊತ್ತಿನಲ್ಲಿ ಫೋನ್ ಮಾಡಿದ್ರು ಅವರು ಆವಾಗ ತೆಗೆಯಿದ್ರು, ಊಟ ಮಾಡ್ತಿದ್ರು, ಮತ್ತೆ ಫೋನ್ ಮಾಡಿ ಹೇಳ್ತಿದ್ರು ಏನು ಸಮಸ್ಯೆ ಉಂಟು ಅಂತ. ಇಂಥ ಒಂದು ಅಭಿವೃದ್ಧಿ ಅಧಿಕಾರಿ. ಯಾಕೆಂದರೆ ಎಲ್ಲವನ್ನು ಗೊತ್ತಿದ್ದನ್ನು ಅನುಷ್ಠಾನಿಸಲಿಕ್ಕೆ ಪ್ರಯತ್ನಿಸುವ ಅಧಿಕಾರಿ ನಮಗೆ ಸಿಕ್ಕಿದ್ದು ನಮ್ಮ ಭಾಗ್ಯ. ಇಂಥ ಜನ ಸೇವಕರು, ಸರ್ಕಾರಿ ನೌಕರರು ಈ ಗೌರವ ಇಲ್ಲಿ ಗೊತ್ತಾಗ್ತದೆ ಅವರಿಗೆ ಎಷ್ಟು ಗೌರವ ಸಿಗ್ತದೆ ಅಂದರೆ. ಇಲ್ಲದ ಕಾರ್ಯಕ್ರಮ ಕರೀದರೆ ಪೌಡ್ ಮರ ಬಾರಿ ಕಿರಿಕಿರಿ ಅಂತ ಅವರವರು ಪೌಡ್ ಅಂತ ಹೇಳ್ತಾ ಇರುವ ಸಂದರ್ಭ. ಇಂಥ ಎಲ್ಲ ಜನರು ಹಿರಿಯ ನಾಗರಿಕರು ತುಂಬ ಮಂದಿ ಅಭಿವೃದ್ಧಿಯ ಮೇಲೆ ಮತ್ತು ಅವರ ಮೇಲೆ ಅಭಿಮಾನದ ಮೇಲೆ ಇಲ್ಲಿ ಸೇರಿಕೊಂಡಿದ್ದೇವೆ. ಇಂಥ ಕಾರ್ಯಕ್ರಮ ನಮಗೆ ನಾನು ರಾತ್ರಿ ಫೋನ್ ಮಾಡಿದೆ, ಎಲ್ಲ ವಾಟ್ಸಪ್ಪಲ್ಲಿ ಬಂತು, ಎಲ್ಲ ಟ್ರಾನ್ಸ್ಫರ್ ಮಾಡ್ತಾ ಇದ್ದಾರೆ. ಬಾಳೆಪುಣಿ ಪಂಚಾಯತ್ 5ನೇ ನಂಬರ್ದಲ್ಲಿ ಬಾಳೆಪುಣಿ ಪಂಚಾಯತ್ ಅವರ ಹೆಸರು ಉಂಟು, ಸುನಿಲ್ ಕುಮಾರ್ ಟ್ರಾನ್ಸ್ಫರ್ ಆಗ್ತದೆ. ನನಗೆ ಬೇಸರ ಆಯಿತು. ಒಂದು ಕಡೆ ನನಗೆ ಗೊತ್ತು ಸರ್ಕಾರಿ ಅಧಿಕಾರಿಗಳಂತ ಅವ್ರು ನಿಂತ ನೀರಲ್ಲ, ಬೇರೆ ಬೇರೆ ಅಧಿಕಾರದಲ್ಲಿ ಬೇರೆ ಬೇರೆ ಕಡೆ ಹೋಗ್ತಾ ಇರ್ತದೆ, ಅದು ಅವರ ಕರ್ತವ್ಯ, ಹೇಳಿದಲ್ಲಿಗೆ ಅವರು ಹೋಗಬೇಕು. ಆದರೂ ಒಂದು ಕೇಳಿದವರ ಹತ್ರ, ಏನು ಸರ್ ಈಗ ಇಲ್ಲ ಸರ್
ನಾನೇ ವಾಲಂಟಿಯರ್ ಆಗಿ ತೆಕ್ಕೊಂಡಿದ್ದೇನೆ. ನನಗೆ ಬೇರೆ ಉದ್ದೇಶ ಉಂಟು, ಇನ್ನೂ ಸ್ವಲ್ಪ ಕಲಿಯುವ, ನಾನೊಬ್ಬ ಶಿಕ್ಷಕನಾಗಿ ಇದ್ದೇನೆ, ನಾನು ಇನ್ನೊಬ್ಬ ವಿದ್ಯಾರ್ಥಿಯಾಗಿ ಸ್ವಲ್ಪ ಕಲಿಯುವ ಆಸಕ್ತಿ ಉಂಟು. ನಮ್ಮ ಪಂಚಾಯತ್ ತುಂಬ ದೊಡ್ಡ ಪಂಚಾಯತ್, ಕೆಲಸ ತುಂಬ ಉಂಟು, ಹಗಲು ರಾತ್ರಿ ಮಾಡಿದರೂ ಮುಗಿಯದಷ್ಟು ಕೆಲಸ ಉಂಟು. ಸ್ವಲ್ಪ ಸಮಯ ನನಗೆ 3 ವರ್ಷ ಒಂದು ಅವಕಾಶ ಸಿಕ್ಕಿದರೆ, ಚಿಕ್ಕ ಪಂಚಾಯತ್ ಸಿಕ್ಕಿದರೆ, ನನ್ನ ಉದ್ದೇಶವನ್ನು ಈಡೇರಿಸಿಕೊಂಡು ಇನ್ನೂ ಹೆಚ್ಚಿನ ಸಮಾಜ ಸೇವೆ ಮಾಡಲಿಕ್ಕೆ ಅಧಿಕಾರವನ್ನು ಅನುಭವಿಸಲಿಕ್ಕೆ ನಮಗೆ ಅವಕಾಶ ಇದ್ದ ಕಾರಣ ಇನ್ನೂ ನಾನು ಸಮಾಜ ಸೇವೆ ಮಾಡಲಿಕ್ಕೆ ಇದ್ದೇನೆ. ಆದ್ದರಿಂದ ನಾನು ವಾಲಂಟಿಯರ್ ಆಗಿ ಇಲ್ಲಿಂದ ರಿಟೈರ್ಮೆಂಟ್ ತಗೊಳ್ತೇನೆ, ನೀವು ಏನು ಬೇಸರ ಮಾಡಬೇಡಿ, ಯಾವುದೇ ಪ್ರತಿಭಟನೆ ಮಾಡಲಿಕ್ಕೆ ಹೋಗಬೇಡಿ ಅಂತ ಕಳಕಳಿಯಲ್ಲಿ ಹೇಳಿದವರು ನಮ್ಮ ಸುನಿಲ್ ಕುಮಾರ್. ಆ ಕಾರಣಕ್ಕಾಗಿ ನಮ್ಮೆಲ್ಲರ ಪರವಾಗಿ ಇವತ್ತು 2 ನಿಮಿಷ ಕೊಟ್ಟಿದ್ದಾರೆ. ಸ್ವಲ್ಪ ಜಾಸ್ತಿ ಮಾತಾಡುವಂಥ ಅವಶ್ಯಕತೆ ಇದ್ದ ಕಾರಣ ಮತ್ತೊಂದು ವಿಷಯ ಹೇಳಲೇಬೇಕು. ನಾಸೀರ್ ಅವರು ಹೇಳಿದರು, ಪಂಚಾಯತ್ ಹತ್ರ ಒಂದು ಅಭಿವೃದ್ಧಿ ಅಧಿಕಾರಿಯವರೊಟ್ಟಿಗೆ ಬರುವುದಿಲ್ಲ, ಅವರೊಬ್ಬರೇ ಕೆಲಸ ಮಾಡಿ ಸಾಕಾಗಲ್ಲ. ಒಳ್ಳೆ ಟೀಮ್ ಉಂಟು ನಮ್ಮಲ್ಲಿ ಪಂಚಾಯತ್ ಆಡಳಿತದಲ್ಲಿ, ಒಳ್ಳೆ ಜನ ಸೇವಕರಿದ್ದಾರೆ. ಎಲ್ಲ ನಾಗರಿಕ ಬಂದರೆ ಸ್ವಲ್ಪವಾದರೂ ಮಾತಾಡಿಸುವಂಥ ಒಳ್ಳೆ ಟೀಮನ್ನು ಕಟ್ಟಿಕೊಂಡಿದ್ದಾರೆ. ಅದರ ಒಟ್ಟಿಗೆ ಬಾಳೆಪುಣಿ ಮತ್ತು ಕೈರಂಗಳದ 2 ವಿಎಗಳಿದ್ದಾರೆ. ಇತ್ತೀಚೆಗೆ ಒಂದು ಧರ್ಮ ಇರಲಿ ನಮ್ಮವರೇ ವಿಎ ಆದ ಚೈತ್ರ ಅವರು ಹೇಳಬೇಕಾದ್ರೆ, ಚೈತ್ರ ಯುವತಿ ಅನುಭವ ಇನ್ನು ಬರಬೇಕಷ್ಟೇ. ಆದರೆ ಅವರಷ್ಟು ಕೆಲಸ ಮಾಡುವ ನಮ್ಮ ಬಾಳೆಪುಣಿಗೆ 2 ಕಣ್ಣುಗಳಿದ್ದಂತೆ 2 ವಿಎಗಳು ಕೆಲಸ ಮಾಡ್ತಾರೆ. ಅವರನ್ನೂ ಈ ಸಂದರ್ಭದಲ್ಲಿ ಹೊಗಳುವುದಲ್ಲ, ಅವರ ಕೆಲಸವನ್ನು ನಾವು ಗಮನಿಸದಿದ್ದರೆ ನಮಗೆ ಅರ್ಥ ಇರುವುದಿಲ್ಲ. ಆ ಕಾರಣಕ್ಕಾಗಿ ಅವರನ್ನು ಇವರು ಇದ್ದ ಕಾರಣ ಅವರಿದ್ದ ಕಾರಣ ಇವರಿದ್ದಾರೆ. ಅವಕಾಶ ಅವರಿಗೆ ಇನ್ನೂ ಸಿಗ್ತದೆ. ಅವರ ಇಂತಹ ಕೆಲಸ ಇನ್ನೂ ಹೆಚ್ಚಿನ ಸಂಖ್ಯೆ ಆಗಲಿ, ಜನರಿಗೆ ಉಪಕಾರಿಯಾಗಿ ನಾವೆಲ್ಲ ಬಾಳುವಂತೆ ಅವರಿಗೆ ದೇವರ ಅನುಗ್ರಹ ಕೊಡಲಿ ಅಂತ ಪ್ರೀತಿಯಿಂದ ದೇವರಲ್ಲಿ ಬೇಡಿಕೊಳ್ತೇನೆ. 2 ಮಾತುಗಳನ್ನು ಮುಗಿಸ್ತೀನಿ. ಧನ್ಯವಾದಗಳು. ಬಹಳ ಬೇಸರ ಕೂಡ ಆಗ್ತದೆ, ಯಾಕಂದರೆ ನಮ್ಮ PDO ಅವರ ಬಗ್ಗೆ ಮಾತನಾಡಲಿಕ್ಕೆ ಇಲ್ಲಿ ಎಷ್ಟು ಮಾತು ಕೇಳಿದ್ರು ಅಷ್ಟು ನನಗಂತೂ ತುಂಬ ಖುಷಿ ಆಯಿತು. ಅದಕ್ಕೆ 10 ಪಾಲು ಅವರಿಗೆ ಸಂತೋಷ ಆಗಿರ್ಬೋದು. ಒಂದು ಸರ್ಕಾರಿ ನೌಕರರಿಗೆ ನಿರ್ಗಮನ ಅಥವಾ ನಿಯೋಜನೆ ಅಥವಾ ವರ್ಗಾವಣೆ ಅಥವಾ ನಿವೃತ್ತಿ ಇದೆಲ್ಲ ಸರ್ವೇ ಸಾಮಾನ್ಯ, ನಾವಿದಕ್ಕೆ ಬದ್ಧರಾಗಲೇಬೇಕಾಗ್ತದೆ. ಆದರೆ ನಾವು ಮಾಡಿದಂತಹ ಕೆಲಸ ಜನರು ಗುರುತಿಸಿದಾರಲ್ಲ, ಅದು ನಮಗೆ ಸಿಕ್ಕಂತಹ ಒಂದು ಪ್ರತಿಫಲ. ಅದರಲ್ಲಿ ಅವರು ಪರಿಪೂರ್ಣತೆ ಕಂಡಿದ್ದಾರೆ ನಮ್ಮ PDO ಅವರು. ನಮ್ಮ ಒಂದು ಇಲಾಖೆ ಜೊತೆಗೆ ನಾನು ಹೇಳೋದಾದರೆ, ನನ್ನ ಅಂಗನವಾಡಿ ಕಾರ್ಯಕರ್ತೆಯರು ನಮ್ಮ ಈ PDO ಬಂದ ಮೇಲೆ ನಮ್ಮ ಒಂದು ಯಾವುದೇ ಒಂದು ಸಮಸ್ಯೆ ಇರಲಿ, ನಮಗೆ ನಿಜವಾಗಿ ಮುಖ್ಯವಾಗಿ ಬೇಕಾದ ನಮಗೆ ಮೂಲಭೂತ ಸೌಕರ್ಯ, ನಮ್ಮ ಅಂಗನವಾಡಿಗಳಿಗೆ ಏನಾದರೂ ಕೊರತೆ ಕಂಡಲ್ಲಿ, ಸರ್ ನಮಗೆ ಇಂಥ ಒಂದು ಸಮಸ್ಯೆ ಉಂಟು ಸರ್ ಅಂತ ಹೇಳಿದ ತಕ್ಷಣ, ಆಯಿತು ಮೇಡಮ್ ನಾನು ಮಾಡಿಕೊಡ್ತೇನೆ ಅಂತ ತಕ್ಷಣ ಅವ್ರು ಮಾಡಿ ಕೊಡುವಂತಹ ನಮ್ಮ ಒಂದು ಸ್ಪಂದನೆಗೆ ಕೂಡಲೇ ಅವರು ಸಹಕಾರ ಕೊಡ್ತಾ ಇದ್ರು. ನನಗೆ ತುಂಬ ಬೇಸರ ಸಾನಿಸ್ತಾ ಇದೆ. ಮೊನ್ನೆ ನಾನು ಫೋನಲ್ಲಿ ಕೇಳಿದೆ, ಸರ್ ನೀವು ನಿಜವಾಗಿ ಹೋಗುದೌದಾ ಅಂತ. ಹೌದು ಮೇಡಮ್ ಹೋಗ್ತಾ ಇದ್ದೇನೆ ಅಂತ ಹೇಳಿದರು. ಏನೇ ಇರಲಿ ಸರ್, ನೀವು ಎಲ್ಲಿ ಹೋದರೂ ತುಂಬ ಚೆನ್ನಾಗಿ ಕೆಲಸ ಮಾಡ್ತೀರಿ, ಮತ್ತು ಒಂದು ಉತ್ತಮ ಕೆಲಸ ಮಾಡ್ತೀರಿ. ನಮ್ಮ ಒಳ್ಳೆಯ ಸಹಕಾರ, ಇನ್ನೂ ಕೂಡ ಒಳ್ಳೆಯ ದೊಡ್ಡ ಅಧಿಕಾರಿಯಾಗಿ ನಮ್ಮ ಗ್ರಾಮಕ್ಕೆ ಆಗಮಿಸಿ ಅಂತ ಈ ಸಂದರ್ಭದಲ್ಲಿ ಹಾರೈಸ್ತಾ ಇದ್ದೇನೆ. ಮತ್ತು ಅವರ ಶ್ರೀಮತಿ ಅವರಿಗೂ ಕೂಡ ಶುಭವನ್ನು ಕೋರುತ್ತಾ 2 ಮಾತಿಗೆ ಅವಕಾಶ ಮಾಡಿಕೊಂಡ ತಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು. ಕಳೆದ 3 ವರ್ಷಗಳಿಂದ ನಮ್ಮ ಬಾಳೆಪುಣಿ ಗ್ರಾಮ ಪಂಚಾಯತಿ ಯಾವ ರೀತಿ ಬೆಳವಣಿಗೆ ಆಗಿದೆ, ಯಾವ ರೀತಿ ಅಭಿವೃದ್ಧಿ ಕಾಮಗಾರಿ, ಯಾವ ರೀತಿ ಹೆಸರುವಾಸಿಯಾಗಿದೆ ಅಂತ ನಾನು ಪ್ರತ್ಯೇಕವಾಗಿ ಹೇಳಬೇಕಾಗಿಲ್ಲ. ನಾನೊಂದು 16 ಪಾಯಿಂಟ್ಗಳನ್ನು ಮಾತ್ರ ಹೇಳ್ತೇನೆ, ಅಂದರೆ ಇಲ್ಲಿ ಸಮಯದ ಅಭಾವ ಇದೆ. ಅವರು ಮಾಡಿದಂಥ ನನ್ನ ದೃಷ್ಟಿಯಲ್ಲಿ ಕಂಡಂಥ ಕೆಲವೊಂದು ಪಾಯಿಂಟ್ಗಳನ್ನು ಮಾತ್ರ ನಾನು ಹೇಳ್ಕೊಂಡು ಮತ್ತೆ ಇದು ನನ್ನ ಜೀವನದಲ್ಲಿ ನಾನು ಕಂಡಂಥ ನನ್ನ 7 ವರ್ಷದ ಮತ್ತು ಅದಕ್ಕಿಂತ ಮೊದಲಿನ 5 ವರ್ಷದ ಸಾರ್ವಜನಿಕ ಜೀವನದಲ್ಲಿ ಕಂಡಂಥ ಒಬ್ಬ ಅಪ್ರತಿಮ ಹಾಗೂ ಉತ್ತಮ ಒಬ್ಬ ಅಧಿಕಾರಿಯನ್ನು ನಾನು ಕಂಡಿದ್ದೇನೆ. ಅವರು ಮಾಡಿದಂಥ ಮೊದಲ ಕೆಲಸ ಏನಂದರೆ ಕಚೇರಿಯ ನಿರ್ವಹಣೆ. ಕಚೇರಿಯಲ್ಲಿ ಯಾರು ಹೇಗಿರಬೇಕು, ಯಾರು ಏನು ಕೆಲಸ ಮಾಡಬೇಕು, ಯಾರು ಎಲ್ಲಿ ಕೂತ್ಕೊಳ್ಬೇಕು, ಅವರಿಗೆ ಏನೆಲ್ಲ ಬೇಕು ಬೇಡಗಳನ್ನು ಪೂರೈಸಿ ನಾವೊಂದು ನಿರ್ಭೀತಿಯಿಂದ ನಿಶ್ಚಿಂತೆಯಿಂದ ಆರಾಮವಾಗಿ ಕೆಲಸ ಮಾಡಲಿಕ್ಕೆ ಅನುವು ಮಾಡಿಕೊಟ್ಟಿದ್ದಾರೆ. ಅವರಿಗೆ ನಾನು ತುಂಬ ಆಭಾರಿಯಾಗಿದ್ದೇನೆ ಸರ್. ಹಾಗೆ ನಾನು 2017ರಲ್ಲಿ ಜುಲೈಯಲ್ಲಿ ಬಂದಾಗ ಇಲ್ಲಿ ತುಂಬ ವ್ಯವಸ್ಥೆ ಅಂತ ಹೇಳಲಿಕ್ಕೆ ಪಡೋದಿಲ್ಲ, ತುಂಬ ಅಂದರೆ ಸಿಬ್ಬಂದಿ ಕೊರತೆ ಇತ್ತು, ಮತ್ತು PDOಗಳು ಕೂಡ ಚಾರ್ಜಲ್ಲಿದ್ದರು. ಅಂಥ ಸಂದರ್ಭದಲ್ಲಿ ನನಗೆ ತುಂಬ
ಕೆಲಸ ಮಾಡಲಿಕ್ಕೆ ಅಸಾಧ್ಯವಾದಂಥ ಒಂದು ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಆ ನಂತರ ಇವರು ಬಂದ ನಂತರ ಏನು 2 ಸಿಬ್ಬಂದಿಗೆ ಖಾಲಿಯಾದ ಸಿಬ್ಬಂದಿಗಳನ್ನು ಎಷ್ಟು ಸಾಧ್ಯವೋ ಅಷ್ಟು ಬೇಗ ಅನುಮೋದನೆ ಪಡ್ಕೊಂಡು ಅದರ ಹಿಂದೆ ಪಟ್ಟ ಕಷ್ಟ ಅವರು ಆಗಿರ್ಬೋದು, ಅದರ ದಾಖಲೆಗಳನ್ನು ರೆಡಿ ಮಾಡಲಿಕ್ಕೆ 1 ದಿನ ಸಾಲದು ಅಂತಹ ಕೆಲಸವನ್ನು ಬೇಗ ಮಾಡಿದ್ದಾರೆ. ಆನಂತರ ಗ್ರೇಡ್ 1 ಕಾರ್ಯದರ್ಶಿ ಕೂಡ ಬಂದರು. ಈಗ ಫುಲ್ಫಿಲ್ ಆದಂತಹ ಒಂದು ಸಿಬ್ಬಂದಿ ವರ್ಗ ಬೇರೆಲ್ಲೂ ಇಲ್ಲ, ಅದು ಬಾಳೆಪುಣಿಯಲ್ಲಿದೆ. ಹಾಗೆ 3ನೇ ಪಾಯಿಂಟ್ ಏನಂದರೆ ತೆರಿಗೆ ಪರಿಷ್ಕರಣೆ. ನಮ್ಮಲ್ಲಿ ಯಾವುದೇ ಅಭಿವೃದ್ಧಿ ಕಾರ್ಯ ಆಗಬೇಕಿದ್ರೆ ಸಂಪನ್ಮೂಲ ಇರಬೇಕು. ನಮ್ಮಲ್ಲಿ ಸರ್ಕಾರದ ಬಂದಂಥ 40 ಲಕ್ಷ 50 ಲಕ್ಷ ಅನುದಾನಗಳು ಏನೇ ಇರ್ಬೋದು, ಆದರೂ ನಮ್ಮಲ್ಲಿ ಇರುವಂಥ ಸಂಪನ್ಮೂಲಗಳು ದೊಡ್ಡ ದೊಡ್ಡ ಕಂಪನಿಗಳು ಇದೆ, ದೊಡ್ಡ ದೊಡ್ಡ ಇಂಡಸ್ಟ್ರಿಗಳು ಇದು ಎಲ್ಲ ಇದೆ. ಅದರಿಂದ ನಾವು ಸಂಪನ್ಮೂಲದ ಕ್ರೋಢೀಕರಣ, ಈಗ ನಮ್ಮ ಸಂಪನ್ಮೂಲ ಕೋಟಿವರೆಗೆ ನಿಲ್ಲಬೇಕಿದ್ರೆ ಕಾರಣ ನಮ್ಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಯವರು. ಹಾಗೆ 4ನೇದು ನಮ್ಮಲ್ಲಿ ಪೋಲಾಗ್ತಾ ಇದ್ದ ಅನುದಾನಗಳು ವಿದ್ಯುತ್ ಬಿಲ್ಗಾಗಿ ಪೋಲಾಗ್ತಾ ಇತ್ತು. ಲಕ್ಷ ವರ್ಷಕ್ಕೆ ಒಂದು 20-25 ಲಕ್ಷ ನಾವು ಮೆಸ್ಕಾಮ್ಗೆ ಕಟ್ತಾ ಇದ್ದೀವಿ. ಆ ಮೆಸ್ಕಾಮ್ನವ್ರು ಏನು ಮಾಡ್ತಾರೆ ಅಂದರೆ ಬಂದು ಅವರಿಗೆ ಮನ ಇಚ್ಛೆ ಬಂದಂತೆ ಬಿಲ್ ಕೊಡ್ತಾರೆ. ಒಂದೊಂದು ಬಿಲ್ 20 ಲಕ್ಷ 25 ಲಕ್ಷ. ಆನಂತರ ತುಂಬ ಶ್ರಮವಹಿಸಿ ನಾನು ಎಲ್ಲ ಸೇರಿಕೊಂಡು ಆ ರೀಕನ್ಸಿಲೇಷನ್ ಮಾಡಿದೆವು. ಅದರಲ್ಲಿ ತುಂಬ ಒಂದು 50,000 ನಮಗೆ ಅವರು ಕೊಡುವಂತೆ ಆಯಿತು. ಈಗ ಮೆಸ್ಕಾಮ್ಗೆ ನಾವು 1 ರೂಪಾಯಿ ಬಾಕಿ ಇಲ್ಲ. ಇದು ನಾವು ಬಂಟ್ವಾಳ ತಾಲೂಕಲ್ಲಿ ನಾವೇ ಫಸ್ಟ್ ಅನಿಸುತ್ತೇನೆ. ಹಾಗೆ ಆಡಿಟ್ ತೀರುವಳಿ ಇಷ್ಟುವರೆಗೆ ನಮ್ಮಲ್ಲಿ ಒಟ್ಟು 29 ವರ್ಷದ ಆಡಿಟ್ ವರದಿಗಳು ನಮ್ಮಲ್ಲಿಗೆ. ನಾನು ಇತ್ತೀಚೆಗೆ ಅದನ್ನು ಬೈಂಡ್ ಮಾಡಿ ಇಟ್ಟಿದ್ದೇನೆ. ಇಷ್ಟು ವರ್ಷ ಪ್ರತಿ ವರ್ಷ ಆಡಿಟ್ ಆಗ್ತದೆ, ಆಡಿಟ್ ಅಡಾಕ್ ಆಗ್ತದೆ. ಅದರಲ್ಲಿ ಪ್ರತಿ ವರ್ಷದಲ್ಲಿ 2 ಸಲ ಅಥವಾ 3 ಸಲ ಅದಕ್ಕಿಂತ ಜಾಸ್ತಿ ಆಗ್ತದೆ. ಒಟ್ಟು ಆಕ್ಷೇಪಣೆಯಲ್ಲಿರುವುದು 29 ವರ್ಷಗಳಲ್ಲಿ 48,11,481. ಇದರಲ್ಲಿ ಖಾಲಿ 3 ವರ್ಷದಲ್ಲಿ ತೀರುವಳಿಯಾದ್ದು 30,37,827 ರೂಪಾಯಿ. ಇದೊಂದು ಮಹತ್ವವಾದ, ಯಾಕೆ ಅಂತ ಹೇಳಿದ್ರೆ ಇದರ ಹಿಂದೆ ಅವರು ಪಟ್ಟ ಶ್ರಮ, ಅವರು ಮಾಡಿದಂಥ ಕೆಲಸ ನನಗೂ ಸ್ಫೂರ್ತಿ, ನನ್ನ ಮುಂದಿನ ಜೀವನ ನನ್ನ ಕೆಲಸಕ್ಕೂ ತುಂಬ ಸ್ಫೂರ್ತಿ ಅಂತ ಭಾವಿಸ್ತೇನೆ. ಯಾಕೆಂದರೆ ಅಡ್ಡಕಲ್ಲಿ ಹೋದಾಗ ಹೇಳ್ತಾ ಇದ್ರು PDOಗಳು ಎಲ್ಲ ಬಂದು ನೀವೇ ಮಾಡೋದಂದ್ರೆ ನೀವು ಮಾತ್ರ, ಬೇರೆ ಯಾರು ಮಾಡೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಮತ್ತು ಅದಕ್ಕೆ ಆನ್ಸರ್ ಕೊಡೋದಷ್ಟೇ. ನೋಡಿ, ಇದು ಪಂಚಾಯತ್ ಬಾಳೆಪುಣಿಯವರು PDO ಹೀಗೆ ಮಾಡಿದೆ, ಹೀಗೆ ಆನ್ಸರ್ ಮಾಡಿ ನಾವು ತೆಗಿತೇವೆ ಅಂತ ಹೇಳ್ತಾರೆ. ಅಂಥ PDOಗಳು ಯಾರೂ ಇಲ್ಲ. 6ನೇದಾಗಿ ಕುಡಿಯುವ ನೀರಿನ ಸಮಸ್ಯೆ ನಿವಾರಣೆ. ಮೊದಲು 2016-17ರಲ್ಲಿ 18ರಲ್ಲಿ ನೀರಿನ ಸಮಸ್ಯೆ ತುಂಬ. ಈ ಹನೀಫ್ ಅವರ ಬೊಬ್ಬೆ ಹಾಕೋದೇ ನೀರಿದ್ದು, ಅವರ ನವಗ್ರಾಮ ಏರಿಯದ್ದು ಎಲ್ಲ ಕಡೆ, ಮೊಂಟುಗೋಳಿ ಎಲ್ಲ ಕಡೆ ನೀರಿನ ಸಮಸ್ಯೆ ಟ್ಯಾಂಕರ್ ಮೂಲಕ ಆಗ್ತಾಯಿದ್ದು. ಇವರು ಬಂದ ಮೇಲೆ ಎಲ್ಲೆಲ್ಲಿ ನೀರಿನ ಅವಶ್ಯಕತೆ, ಎಲ್ಲಿ ಪೈಪ್ಲೈನು, ಅದಕ್ಕೆ ಕೊಳವೆ ಬಾವಿ ಎಲ್ಲ ಕಡೆ ಈಗ ನೀರಿನ ವ್ಯವಸ್ಥೆ ಹೆಚ್ಚಿನ 90% ಆಗಿದೆ. ಅದಕ್ಕೂ ಕೂಡ ಆಭಾರಿಯಾಗಿದ್ದೇನೆ. ಹಾಗೆ 7ನೇದಾಗಿ ಕೋವಿಡ್ ನಿರ್ವಹಣೆಯಲ್ಲಿ ಗ್ರಾಮ ಪಂಚಾಯತ್ನ ಹೆಸರು, ಇದು ನಾನು ಪ್ರತ್ಯೇಕವಾಗಿ ಹೇಳಲಿಕ್ಕಿಲ್ಲ, ಅದೆಲ್ಲರಿಗೂ ಗೊತ್ತಿದ್ದದೆ. ಹಾಗೂ 8ನೇದಾಗಿ 14ನೇ ಹಣಕಾಸಿನಲ್ಲಿ ಕಾಮಗಾರಿಗಳಂದು ಮತ್ತು ಖರ್ಚು. 14ನೇ ಹಣಕಾಸಲ್ಲಿ ನಮಗೆ ಪ್ರತಿ ವರ್ಷ ಅನುದಾನಗಳು ಬರ್ತವೆ, ಅದು ಖರ್ಚೇ ಆಗೋದಿಲ್ಲ, ಅದಲ್ಲೇ ಇರ್ತವೆ. ಆ್ಯಕ್ಷನ್ ಪ್ಲ್ಯಾನ್ ಆಗ್ತವೆ, ಖರ್ಚೇ ಆಗೋದಿಲ್ಲ. ಆದರೆ ಒಂದು 20% ಖರ್ಚಾಗ್ತಾಯಿತ್ತು. ಆದರೆ ಈಗ ನಮ್ಮ 14ನೇ ಹಣಕಾಸು ಸಂಪೂರ್ಣ ಖಾಲಿಯಾಗಿದೆ, ಎಲ್ಲ ಕಂಪ್ಲೀಟ್ ಖಾಲಿಯಾಗಿದೆ. ಇದರಲ್ಲಿ PDOಗಳ ಪಾತ್ರ ತುಂಬ ದೊಡ್ಡದಿದೆ. ಹಾಗೆ 9ನೇದಾಗಿ ನಮ್ಮ ಬಾಳೆಪುಣಿ ಗ್ರಾಮ ಪಂಚಾಯತಿಯಲ್ಲಿ 2 ರುದ್ರಭೂಮಿಗಳ ಇದೆ. ಅದರಲ್ಲಿ 2 ಸಾರ್ವಜನಿಕ ಶೌಚಾಲಯ ನಿರ್ಮಾಣವಾಗಿದೆ. ಇದರಲ್ಲಿ ಕೂಡ ಇವರ ಪಾತ್ರ ತುಂಬ ದೊಡ್ಡದಿದೆ. ಮತ್ತು 10ನೇದಾಗಿ ತೆರಿಗೆ ವಸೂಲಾತಿ. ತೆರಿಗೆ ವಸೂಲಾತಿಯಲ್ಲಿ ಅವರು ತುಂಬ ನಿಷ್ಠುರವಾಗಿ ಮಾತಾಡ್ತಿದ್ರು. ಯಾರೇ ಇರಲಿ, ಅವರು ಎಷ್ಟೇ ಪ್ರಭಾವಶಾಲಿಗಳಿರಲಿ, ಅವರ ಸದಸ್ಯರೇ ಇರಲಿ, ಟ್ಯಾಕ್ಸ್ ಕಟ್ಟಿಯೇ ನಿನ್ನ ಸೇವೆ ಅಂತ ಹೇಳ್ತಾ ಇದ್ರು. ಅದು ಇಂದು ಸಂಪನ್ಮೂಲದ ಕ್ರೋಢೀಕರಣಕ್ಕೆ, ಅದು ಎಷ್ಟೋ ಜನ ಬಾಕಿ ಇದ್ದವರು PA ಕಾಲೇಜ್ನವರು ತುಂಬ ಟ್ಯಾಕ್ಸ್ ಅವ್ರದ್ದಿದ್ದು, ಅವರ ಹಿಂದೆ ನಾವು 2-3 ಸಲ ನೋಟಿಸ್ ಮಾಡಿ ಅದರ ಹಿಂದೆ ಹೋಗಿ ಅದೀಗ ಅವರು ಈ ತಿಂಗಳಲ್ಲಿ ಕಟ್ಟದೆ ಅಂತ ಹೇಳಿದ್ದಾರೆ. ಅದರಲ್ಲಿ ಕೂಡ ಶ್ರಮ ವಹಿಸಿದ್ದಾರೆ. ಮತ್ತು 11ನೇದಾಗಿ ಎಲ್ಲ ಇಲಾಖೆಗಳೊಂದಿಗೆ, ನಮ್ಮ ಪಂಚಾಯತ್ ಅಂದರೆ ಎಲ್ಲ ಇಲಾಖೆಗಳ ಒಂದು ತವರು. ಈ ಇಲಾಖೆಗಳ ಅಧಿಕಾರಿಗಳು, ಅವರ ಯೋಜನೆಗಳು ಎಲ್ಲ ಪಂಚಾಯತಲ್ಲಿ ಬರ್ತದೆ. ಆದರೆ ಅವರೊಂದಿಗೆ ನಾವೊಂದು ಆತ್ಮೀಯ ಸಂಬಂಧ ಇದ್ದಾಗ ಮಾತ್ರ ಆ ಕೆಲಸಗಳು ನಡೀಲಿಕ್ಕೆ ಸಾಧ್ಯ. ಅವರೊಂದಿಗೆ ಒಳ್ಳೆಯ ರೀತಿಯ ಬಾಂಧವ್ಯ, ಫೋನಲ್ಲಿರ್ಬೋದು, ಪತ್ರದಲ್ಲಿರ್ಬೋದು, ಅದೊಂದು ಒಳ್ಳೆಯ ನಾನು ಗುರುತಿಸಿದ ಒಂದು ಕೆಲಸದಲ್ಲಿ ಹೇಳ್ತೇನೆ. ಮತ್ತೊಂದು 12ನೇದಾಗಿ ಸ್ವಚ್ಛತೆ ಬಗ್ಗೆ ಅವರಿಗೆ ತುಂಬ ಕಾಳಜಿತ್ತು. ಇದರಲ್ಲಿ ಬಾಪು ಘನತ್ಯಾಜ್ಯ ನಿರ್ವಹಣಾ ಸಂಘ ಆ ಒಂದು ರಚನೆ ರಿಜಿಸ್ಟರ್ ಮಾಡಲಿಕ್ಕೆ
ತುಂಬ ಶ್ರಮ ವಹಿಸಿದ್ದಾರೆ. ಒಂದು ಸಂಘ ಮಾಡಬೇಕು, ಜನಶಿಕ್ಷಣ ಟ್ರಸ್ಟ್ನವರಿಗೆ ನಾನು ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಯಾಕೆಂದರೆ ಅವರು ಪ್ರತಿನಿತ್ಯ ಬರ್ತಾ ಇದ್ದರು, ಒಂದು ಸ್ವಚ್ಛತೆ ಆಗಬೇಕು, ನಮ್ಮೊಂದು ಸಂಘ ರಚನೆ ಆಗಬೇಕು ಅಂತ ಹೇಳ್ತಾ ಇದ್ದರು. ಅವರಿಗೆ ಸರಿಯಾಗಿ ನಮ್ಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಅವರೆಲ್ಲರೂ ಕೈ ಜೋಡಿಸಿ ಇಂದು ನಾವು ಸಕ್ಸಸ್ ಹಂತದಲ್ಲಿ ಇದ್ದೇವೆ. ಮತ್ತು 13ನೇದಾಗಿ ಎಂಥ ಕ್ಲಿಷ್ಟಕರ ಸನ್ನಿವೇಶ ಇದ್ದರೂ ಕೂಡ ಅದನ್ನು ಸಮರ್ಥವಾಗಿ ಎದುರಿಸುವಂತಹ ಒಂದು ಚಾಕಚಕ್ಯತೆ ಅವರಲ್ಲಿದೆ. ಅದು ಎಂಥ ಸಮಸ್ಯೆ ಇರಲಿ, ನಾನು ತುಂಬ ಸಮಸ್ಯೆಗಳನ್ನು ಕಂಡಿದ್ದೇನೆ, ಅದು ನಮ್ಮ ಹಂತದಲ್ಲಿ ಪರಿಹಾರ ಆಗುವುದೇ ಇಲ್ಲ. ಅದು ಲಾಸ್ಟ್ ಕೋರ್ಟು ಅಥವಾ ಸ್ಟೇಷನ್ಗೆ ಹೋಗುವಂಥ ಕೆಲವು ಕೇಸುಗಳು ಕೂಡ ಇವರ ಖಾಲಿ ಒಂದು ದಿನದಲ್ಲೇ ಅದನ್ನು ಮುಗಿಸಿ ಬಿಟ್ಟಿದ್ದಾರೆ. ಮತ್ತು 14ನೇದಾಗಿ ಅವರ ಮಾತುಗಳು ಮತ್ತು ನೆನಪು ಶಕ್ತಿ. ಅವರ ನೆನಪು ಶಕ್ತಿ ನನಗೆ ಬೇಕಿತ್ತು. ಅವರು ಹೇಳ್ತಾ ಇದ್ರು, ಈ ಫೈಲ್ ನಿನ್ನಲ್ಲೇ ಕೊಟ್ಟರೆ ನಿನ್ನಲ್ಲೇ ಇರ್ತದೆ, ಅದು ನನಗೆ ಗೊತ್ತಿರೋದಿಲ್ಲ, ಅವರು ಕೊಟ್ಟದ್ದು ಆದರೆ ಅವರಿಗೆ ಗೊತ್ತಿರ್ತದೆ. ನಮಗೆ ಅದೊಂದು ಯಾವಾಗಲೂ ಕಡತಗಳನ್ನು ಹುಡುಕುವ ಕೆಲಸವೇ ಆಗ್ತಾ ಇತ್ತು. ಆದರೆ ಇವರು ಬಂದ ಮೇಲೆ ಅದು ಹುಡುಕುವ ಕೆಲಸ ಕಡಿಮೆ ಆಗಿದೆ. ಅಂದರೆ ಅವರಿಗೆ ಗೊತ್ತಿತ್ತು ಯಾರಲ್ಲಿ ಏನು ಕೊಟ್ಟಿದ್ದಾರೆ, ಯಾರಲ್ಲಿ ಉಂಟು ಅಂತ ಅವರಿಗೆ ಗೊತ್ತಿತ್ತು. ಮತ್ತು ಸಿಬ್ಬಂದಿಗಳೊಂದಿಗೆ ಒಂದು ಉತ್ತಮ ಬಾಂಧವ್ಯ. ನಾನೊಂದು ನೋಡಿದ್ದೇನೆ, ಸಿಬ್ಬಂದಿಗಳಂದರೆ ಅಧಿಕಾರಿ ಅಂದರೆ ಒಬ್ಬ ಗದರಿಸುವವನು, ಜೋರು ಮಾಡುವವನು ಅಥವಾ ಒಂಥರ ಇದೆ. ಆದರೆ ಇವರು ಆ ಥರ ಒಂದು ಕೂಡ ಮಾತಲ್ಲೂ ನಾನು ಗಮನಿಸಲೇ ಇಲ್ಲ. ಒಂದು ಕೋಪದಿಂದ ಮಾತಾಡಿದ್ರು ಕೂಡ ನಾನು ನೋಡಿಲ್ಲ. ಮತ್ತು ಕೊನೆಯದಾಗಿ ಅವರ ಮುಖದಲ್ಲಿರುವ ಪ್ರಶಾಂತತೆ, ಮಂದಹಾಸ ಮತ್ತು ತೀರಾ ಕಡಿಮೆಯ ಕೋಪ, ಹೀಗೆ ನನ್ನ ಒಂದು ಮನಸ್ಸಲ್ಲಿ ಬಂದಂತಹ ಒಂದು ಭಾವನೆಗಳನ್ನು ಮತ್ತು ನನ್ನ ಕಣ್ಣಲ್ಲಿ ಕಂಡಂತಹನ್ನು ಹೇಳಿದ್ದೇನೆ ಸರ್. ನಮ್ಮ ಸಿಬ್ಬಂದಿಗಳ ಪರವಾಗಿ ನಿಮಗೆ ನಿಮ್ಮ ಜೀವನ, ನಿಮ್ಮ ಮುಂದಿನ ನೀವು ಏನು ನಿಮ್ಮ ಸಾಧನೆ ಏನಿದೆ ಅದು ದೇವರು ಈಡೇರಿಸಲಿ ಅಂತ ಹೇಳ್ತಾ ನನ್ನ ಎರಡು ಮಾತನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್. ಇದೀಗ ಈ ಬಾಳೆಪುಣಿ ಗ್ರಾಮ ಪಂಚಾಯತಿನಲ್ಲಿ ಇಲ್ಲಿ ಇರುವ ಇಷ್ಟು ಜನರಲ್ಲಿ ಅತಿ ಹೆಚ್ಚು ವರ್ಷ ಪಂಚಾಯತ್ ಕಚೇರಿಯನ್ನು ಕಂಡದರಲ್ಲಿ ನಾನು ಇಬ್ಬರನ್ನು ಕಾಣ್ತಾ ಇದ್ದೇನೆ. ಒಂದು ನಮ್ಮ ಸೋಮಪಣ್ಣ ಅಲ್ಲಿದ್ದಾರೆ, ಮತ್ತೊಂದು ನಾನು ಕಳೆದ 22 ವರ್ಷಗಳಿಂದ ಈ ಗ್ರಾಮ ಪಂಚಾಯತಿನಲ್ಲಿ ಪಂಚಾಯತ್ ಸದಸ್ಯನಾಗಿ ಉಪಾಧ್ಯಕ್ಷನಾಗಿ ಆಯ್ಕೆಯಾಗಿದ್ದೇನೆ. ಆದರೆ ನಾನು ಕಂಡ ಈ ಒಂದು 22 ವರ್ಷಗಳಲ್ಲಿ 10 ಹಲವು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳನ್ನು ನಾನು ಕಂಡಿದ್ದೇನೆ. ಆದರೆ ನಮ್ಮ ಸುನೀಲ್ ಕುಮಾರ್ ಅವರು ನಮ್ಮ ಗ್ರಾಮ ಪಂಚಾಯತಿಗೆ ಬಂದ ನಂತರ ಮಾಡಿದ ಕೆಲಸವನ್ನು ಅವರು ಹೇಳಿದರು. ಆದರೆ ಪಂಚಾಯತಿನಲ್ಲಿ ಕಡತಗಳು ಅಂದರೆ ದಾಖಲೆಗಳು ಯಾವ ರೀತಿ ಇರಬೇಕು, ಬುಕ್ ಕೀಪಿಂಗ್ ಅಂತ ಹೇಳ್ತಾರೆ ಅದಕ್ಕೆ ಅದನ್ನು ಸರಿಪಡಿಸಿಟ್ಟವರು ಮಾನ್ಯ ಸುನೀಲ್ ಕುಮಾರ್ ಅವರು. ಯಾಕೆಂತಂದರೆ ನಾನು ನನ್ನ 22 ವರ್ಷದಲ್ಲಿ ಬಂದ ಎಲ್ಲ ಪೀಡರವ್ರಿಗೆ ಹೇಳಿದ್ದೇನೆ, ಸರ್ ನೀವು ಕಡತಗಳನ್ನು ಸರಿಯಾಗಿಟ್ರಿ, ಯಾವುದೊಂದು 10-15 ವರ್ಷದ ಯಾವುದೋ ಒಂದು ಕಡತ ಈ ಗ್ರಾಮದ ಜನತೆ ಬಂದು ಕೇಳಿದರೆ ಕೊಡುವಾಗ ಅಲ್ಲಿ 2 ದಿನ 3 ದಿನ ಹುಡುಕಿದ್ರು ಸಿಗ್ತಾ ಇಲ್ಲ. ಆದರೆ ನಾನು ಈ ಪಿ ಡಿ ಅವರವರು ಬಂದಾಗ ಫಸ್ಟಿಗೆ ನಾನು ಅವ್ರ ಹತ್ರ ಹೇಳಿದ್ದೇನೆ, ಪಿ ಡಿ ಅವರೇ ನೀವು ಇದನ್ನು ಸರಿ, ಅವರು ಒಂದೇ ವರ್ಷದಲ್ಲಿ ಎಲ್ಲ ದಾಖಲೆಗಳ ಏನಿದೆ ನೀವು ಈಗ ಏನು ಬೇಕು ಪಂಚಾಯತಲ್ಲಿ ಕೇಳಿದ್ರು ಅಚ್ಚುಕಟ್ಟಾಗಿ ಅವರು ಇಟ್ಟಿದ್ದಾರೆ. ಇದಕ್ಕೆ ನನ್ನ ಪರವಾಗಿ ಅವರಿಗೆ ನನ್ನದೊಂದು ದೊಡ್ಡ ಹ್ಯಾಟ್ಸಪ್. ಹಾಗೂ ಈ ಮಾತನ್ನು ಮುಂದುವರಿಸುತ್ತಾ ಅವರ ಅನಿಸಿಕೆಯ ಮಧ್ಯದಲ್ಲೇ ಈ ಎಲ್ಲ ಕಾರ್ಯಕ್ರಮಗಳನ್ನು ನಮ್ಮ ನಿರ್ಗಮಿತ ಪಿ ಡಿ ಅವರವರು ಹೋಗುವಾಗ ಯಾರದ್ದು ಹೊಸಬ್ರು ಆಗಮನವಾಗುತ್ತೆ, ಅವರು ಅದನ್ನು ನಡೆಸ್ಕೊಂಡು ಹೋಗ್ತಾರೆ ಅನ್ನೋತಕ್ಕಂಥ ನಂಬಿಕೆ ನನಗಿದೆ. ಅವರು ನಡೆಸ್ಕೊಂಡು ಹೋಗಬೇಕು. ಅವರನ್ನು ನಮ್ಮ ಪಂಚಾಯತ್ ಅಧ್ಯಕ್ಷರಾಗೂ ಪಿ ಡಿ ಅವರು ಶಾಲೆ ಹಾಕಿ ಹೂಗುಚ್ಚ ನೀಡಿ ಅವರ ಬದಲಿಗೆ ಈ ಕಾರ್ಯದ ಮುಂದುವರಿಕೆಯ ಸರಣಿಗಾಗಿ ಆಹ್ವಾನಿಸ್ತಾ ಇದ್ದೇನೆ. ದಯವಿಟ್ಟು ಅಧ್ಯಕ್ಷರು ಹಾಗೂ ಪಿ ಡಿ ಅವರು ನಮ್ಮ ನಿಯೋಜಿತ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗೆ ಶಾಲು ಹೊದಿಸಿ ಸ್ವಾಗತಿಸ್ತಾರೆ. ಹಾಗೂ ನಮ್ಮ ಗ್ರಾಮ ಪಂಚಾಯತ್ನ 29 ಜನ ಸದಸ್ಯರ ಬೆಂಬಲದಲ್ಲಿ ತಾವು 29 ಜನ ಸದಸ್ಯರ ಬೆಂಬಲದಲ್ಲಿ ತಾವು ಈ ಗ್ರಾಮ ಪಂಚಾಯತನ್ನು ಮತ್ತು ಉನ್ನತಕ್ಕೆ ಏರಿಸಬೇಕು ಏರಿಸಲು ಭಗವಂತನು ನಿಮಗೆ ಎಲ್ಲ ವಿಧದ ಸಹಕಾರವನ್ನು ಕೊಡಲಿ ಅನ್ನತಕ್ಕಂತಹ ಪ್ರಾರ್ಥನೆಯೊಂದಿಗೆ ಇದೀಗ ನಮ್ಮನ್ನು ಉದ್ದೇಶಿಸಿ ಪಂಚಾಯತ್ ಸದಸ್ಯರಾದ ಹನೀಫ್ ಅವರು
ನಿರ್ಗಮನ, ಮತ್ತೊಂದು ಆಗಮನ. ನಿರ್ಗಮನ ಕಾರ್ಯಕ್ರಮ ಮತ್ತು ಆಗಮನ ಒಟ್ಟೊಟ್ಟಿಗೆ. ಇವತ್ತಿನ ದಿವಸ ಅಂಥ ದಿವಸ ಎಲ್ಲ ಕಾರ್ಯಕ್ರಮ ಬೇರೆ ಬೇರೆ ಕಾರ್ಯಕ್ರಮಗಳು ಆಗಿದೆ. ಬೆಳಿಗ್ಗೆ 3-4 ಕಾರ್ಯಕ್ರಮ ಇವತ್ತಾದ್ದು. ಕಾರಣ ಇವರು ಬಂದಂಥ ಸಂದರ್ಭದಲ್ಲಿ ಯಾವ ಕಾರ್ಯಕ್ರಮ ಇವರು ಬಂದ ನಂತರ ಅದನ್ನು ಹಂತವಾಗಿ ಮುಂದೂಡಿ ನಮ್ಮ ಬಾಳೆಪುರ ಗ್ರಾಮ ಪಂಚಾಯತ್ ಹೆಸರುವಾಸಿ ತಂದುಕೊಟ್ಟಂಥ ಸುನಿಲ್ಕುಮಾರ್ಗೆ ನಮ್ಮೆಲ್ಲರ ಪಂಚಾಯತಿ ಪರ ಆತ್ಮೀಯವಾಗಿ ಸ್ವಾಗತವನ್ನು ಬಯಸುತ್ತಾ, ನಾನು ಮತ್ತು ಸುನಿಲ್ಕುಮಾರ್ ಎಷ್ಟೋ ಸಲ ಜಗಳವಾಡಿದುಂಟು, ಗಲಾಟೆ ಮಾಡಿದುಂಟು. ಏಕೆಂದರೆ ಕಾಯನ ವಾಚ ಮನಸ್ಸ ಅಂತ ಮನಸ್ಸಲ್ಲಿ ಇಟ್ಕೊಳ್ಬಾರ್ದು. ಅಂತರಂಗದಲ್ಲಿ ಇದ್ದನ್ನು ಬಹಿರಂಗವಾಗಿ ಹೇಳ್ಬಿಡ್ಬೇಕು. ಮತ್ತು ಸರ್ಕಾರಿ ಉದ್ಯೋಗ ಹಾಗೆ ಈ ಕೇರೆ ಉಂಡತ್ತ ಕೇರೆ ಒಯ್ಟೇಟ ಬೋದು ಆಯ್ತು ಚೋಳು ಓಳು ದಿಪ್ಪಲು ಗೊತ್ತಾಗ ಅಂಚರೆ ಸರ್ಕಾರಿ ಕಾರ್ಯಕ್ಕೆ ಉದ್ಯೋಗ ಅಂಚರೆ ನಾವು ಏನಂದ್ರೆ ನಾವು ಸೇವೆ ಮಾಡ್ಲಿಕ್ಕೆ ಬಂದವರು, ಅವರು ಉದ್ಯೋಗದಲ್ಲಿದ್ದವರು, ಜನಸಾಮಾನ್ಯ ಸಮಸ್ಯೆ ಇರುವವರು. ಉದ್ಯೋಗ, ಸೇವೆ ಮತ್ತು ಸಮಸ್ಯೆ ಈ ಮೂರನ್ನು ಒಟ್ಟೊಟ್ಟಿಗೆ ಹೋಗುವಾಗ ಅದಕ್ಕೆ ಪ್ರಜಾಪ್ರಭುತ್ವದಲ್ಲಿರುವಂಥ ಮಹತ್ವವೇ ಅದೇ. ಈ ಸಮಸ್ಯೆಯನ್ನು ಬಗೆಹರಿಸುವ ಕೆಲಸ ನಮ್ಮದು. ಸೇವೆಯನ್ನು ನಿಭಾಯಿಸುವಂಥದ್ದು ಉದ್ಯೋಗ. ಅಲ್ಲಿ ಇರುವಂಥ ಅಭಿವೃದ್ಧಿ ಅಧಿಕಾರಿಯನ್ನು ಹಿಡಿದುಕೊಂಡು ನಾವು ಕೆಲಸ ಕಾರ್ಯ ಮಾತಾಡಿದೆ. ಸುನಿಲ್ಕುಮಾರ್ ಅವರೇ, ನಾನು ಯಾವುದನ್ನು ಕೂಡ ನಿಂದು ಮಾತಾಡಿರ್ಬೋದು, ಅಂತರಂಗದ ನಿಮ್ಮಲ್ಲಿಲ್ಲ ಕೂಡ ನನ್ನಲ್ಲಿಲ್ಲ ಕೂಡ. ನಾನು 2008 ಸಲ ನಿಮ್ಮ ಹತ್ರ ನಾನು ಗಲಾಟೆ ಮಾಡಿದುಂಟು. ಯಾರಿಗೆ ಬೇಕಾಗಿ ಜನರಿಗಾಗಿ ಜನರಿಗೋಸ್ಕರ ಇರುವಂಥ ವ್ಯವಸ್ಥೆ ಸಮಸ್ಯೆ. ಹಾಗಾಗಿ ಯಾವುದು ಕೂಡ ಕೆಲಸ ಕಾರ್ಯ ಮಾಡಿದಿರಿ. ತಮ್ಮ ಎಲ್ಲ ಈ ಪಂಚಾಯತಿಯಲ್ಲಿ ಬಂದಂಥ ಸಂದರ್ಭದಲ್ಲಿ ಒಳ್ಳೆಲ್ಲ ಅಭಿವೃದ್ಧಿ ಕೆಲಸ ಕಾರ್ಯಗಳು ಆಗ್ತಾ ಇದೆ. ನಾನು ಮೊನ್ನೆ ಹೋಗುವಂಥ ಸಂದರ್ಭದಲ್ಲಿ ಸುನಿಲ್ಕುಮಾರ್ ಹೇಳಿದೆ, ಸುನಿಲ್ಕುಮಾರ್ ನೀವು ಹೋಗಬೇಡ ಅಂತ. ಶಾಸಕರು ಕೂಡ ಒತ್ತ ಹೇಳಿದೆ, ಎಂತ ಮಾಡ್ಲಿಕ್ಕೆ ಆಗ್ತದೆ, ಹೋಗ್ತಾರೆ ಹೋಗುವವ್ರನ್ನ ಎಂತ ಮಾಡ್ಲಿಕ್ಕೆ ಆಗ್ತದೆ. ಮತ್ತೆ ಕೂಡ ಟ್ರೈ ಮಾಡಿದೆ, ಇಲ್ಲ ನನಗೆ ಬೇರೆ ನಾನು ಟ್ರೈನಿಂಗ್ ಹೋಗ್ತಾ ಇದ್ದೇನೆ, ನನಗೆ ಬೇರೆ ಇದೆ ಅಂತ. ನಾನು ಹಾಗೆ ಹೇಳಿದೆ, ಒಳ್ಳೆಯ ಉದ್ಯೋಗವನ್ನು ಆರಿಸಿಕೊಂಡು ತಾವು ನಮ್ಮ ಬಂಟ್ವಾಳ ವ್ಯಕ್ತಿಗೆ ಆಗಿ ಅಂತ ಹೇಳಿದೆ. ಒಂದ ತಹಸೀಲ್ದಾರ್ ಆಗಿ, ಇಲ್ಲಾಂದರೆ ಇಒ ಆಗಿ, ಇಲ್ಲಾಂದರೆ CO ಆಗಿ, ಇಲ್ಲಾಂದರೆ DC ಆಗಿ, ಈ 4ರಲ್ಲಿ ಯಾವುದೋ ಒಂದು ಹಾಗೆ ಉತ್ತಮ ಉದ್ಯೋಗ ಆಯ್ಕೆಯಾಗಿ ಬರಲಿ ಅಂತ ನನ್ನ ದೇವರಲ್ಲಿ ಪ್ರಾರ್ಥನೆ ಮಾಡಿದ್ದು ನನ್ನೊಂದೆರಡು ಮಾತು ವಿರಾಮವನ್ನು ಹೇಳ್ತಾ ಇದ್ದೇನೆ. ಈ ಒಂದು ಕಾರ್ಯಕ್ರಮಕ್ಕೆ ಸೇರಿರುವಂತಹ ಎಲ್ಲ ಗಣ್ಯರೇ, ಸುನಿಲ್ ಅವರ ವಿಷಯ ತುಂಬ ನಾನು ಮಾತಾಡಬೇಕಂತ ಇಲ್ಲ. ಇಲ್ಲಿ ಸಾಕ್ಷಿ ಸಮೇತ ನಾವೆಲ್ಲರೂ ಸೇರಿದ್ದೇವೆ. ನಾವು ಇಷ್ಟು ಜನ ಇಲ್ಲಿ ಒಂದು ಇದರಲ್ಲಿಕ್ಕೆ ಸೇರಬೇಕಾದ್ರೆ ಅವರ ಮೇಲಿನ ವಿಶ್ವಾಸ, ಅವರ ಮೇಲಿನ ಅಭಿಮಾನ ಇದೆ ಸಾಕ್ಷಿ. ಅವರು ಇಲ್ಲಿ ಬಂದು ಬಹಳ ನಮ್ಮ ಒಂದು ಗ್ರಾಮದ ಅಭಿವೃದ್ಧಿಗೆ ದುಡಿದಿದ್ದಾರೆ. ಅವರ ಮುಂದಿನ ಜೀವನವು ಬಹಳ ಸಂತೋಷವಾಗಿ ಕಳೆಯಲಿ ಅಂತ ನಾನು ಹಾರೈಸ್ತಾ ನನ್ನ 2 ಮಾತನ್ನು ಮುಗಿಸ್ತಾ ಮಿತ್ತಮೈಟುಗಳ ಮಾತಾ ಗುರುಕಾರ್ಲೆಗಳ ಸುರೂತ ಸೊಲ್ಮೇಲೆ ಸಂದ ಒಂದು ಅಂಚನೆ ನಮ್ಮ ಈ ಒಂಜಿ ಲೇಸಿಗೆ ಬತ್ತನಂಚಿನ ಮಾತ ಬಿನ್ನೆರೆಲ್ಲ ಎದುಕೊಂಡೊಂದು ನಮ್ಮ ಪಂಚಾಯತ್ ಬೊಕ್ಕ ಶಾಲೆದ ವಿಷಯ ಪಾತ್ರವನ್ನು ಪಂಡ ಒಂಚೂರು 1 ನಿಮಿಷ ಜಾಸ್ತಿ ಆಪಣ ಸರ್. ಶಾಲೆಡ್ ಅಭಿವೃದ್ಧಿ ಹೂವು ಬೇಲೆ ಹೊಡೆದಿತ್ತಂಡ ಅವು ಪಂಚಾಯತ್ದ ಅಂಡಾಡ್ ತಿರ್ತಡು ಶಾಲೆ ಬರ್ಪಣೆ ದೇಕ ದುಮ್ಮು ಎಂಗ್ಲಿಗೆ ಹೂವು ವಿಷಯ ಗೊತ್ತು ಜಾನ್ ಪಂಚಾಯತ್ ಕೇಳೋಣ ನೋಡಿ ಎಂಗ್ಲು ಪೋಪನ ಹೊಡೆದಾಳ ಜಾನ್. ನಮ್ಮ ಸುನೀಲ್ ಕುಮಾರ್ ಬತ್ತಿ ಬೊಕ್ಕ ಎಂಗ್ಲು ಪೋದು ಫಸ್ಟ್ ಕುಳಿನವ್ಲೆ ಸರ್ ಶಾಲೆಡ್ ದಾದಾ ಮನ್ಪೋಳಿ ಸುರುತಾರ್ನ ಪಾಯಿಂಟ್ ಎಂಜಿನ ಪಂಡ ಉದ್ಯೋಗ ಖಾತರಿ ನಿಖಲೆ ಕಾಸು ಕೋರೋಳಿ ನೀನು ಏನು ಪನೋಡಾಪುಂಡು ದಯಪಂಡ ಮಾತ ವಿಷಯ ಕೆಲವರಿಗೆ ಗೊತ್ತು ಪೂಜಿ ಆಫೀಸರ್ ಬಂಡೆ ಎಂಚ ಪಂಡ PDO ಬಂಡೆ ಎಂಜಿನ ಪಂಡ ಅಕ್ಕಲ್ನ ಲೆವೆಲ್ಟಿ ಅಕ್ಕಲು ಬೇಲೆ ಮಂದಿ ಒಂದು ಪೋಪೇರು ಬಾಕಿದ ಅಕ್ಕಲು ಮುಕ್ಕಲು ಮೇರೆ ಅಂಚತ್ತು ಮಾತ್ರಗಳ ಮಾಹಿತಿ ಕೊರ್ಪಣೆ ಇಂದ ಇಂಚಿನ ಸಾದಿ ಉಂಡು ನಿಖಲ್ ಮನ್ಪುವಾರ ಸಾಧ್ಯ ಹೋಜ್ಪವಣ ಜವಾಬ್ದಾರಿ ಆರ್ನ ಸಾದಿಡೆ ಪೋಪಣ ಅಂಚಿನ ಕರ್ತವ್ಯ ನಮ್ಮ ಐಟ್ ಕಲ್ಲುಪ್ಪು ಮುಳ್ಳುಣ್ಣು ದೆತ್ತೊಂದು ಕಲ್ಲು ಅಂಚಿ ದಂಕರ್ಲ ದಂಕು ಅಂಚಿನ ಅದು ಪುನಗ ಆ ದಂಕಂಡಲ ಪಿರತು ಅಂದೆ ಎದುರು ಪೋಪಣ ಅಂಚಿನ ಛಲ ಅವು ನಮ್ಮಡಬೋಡು ಸಾದಿ ಯಾರು ತೋಜ್ಪದೇರು ಅಂಚ ಈ ರಡ್ಡು ಬುಡಿಯಟ್ಲ ಈ ಉದ್ಯೋಗ ಖಾತರಡು ಒಂಜಿ ಕಂಪೌಂಡ್ ಆವಡಿ ಇತ್ತಂಡ ಅವು ನಮ್ಮ ಸುನಿಲ್ ಕುಮಾರ್ ಸಾಕ್ಷಿ ನೆಕ್ಸ್ಟ್ದ ಪಿರೊಂಜಿ ನಮ್ಮ ಅಂಥ ದುಂಬರ್ಪುಣ ಇತ್ತಂಡ ನಮ್ಮ ಶಾಲೆ ನನದಾದ ಬೋರ್ಡು ಕೇನಂಡ ಕ್ರೀಡಾನಿಧಿ ಅಂತ ಪನ್ಪುಣ ಒಂಜಿ 2% ಕ್ರೀಡಾನಿಧಿ ಇತ್ತಂಡು ಅವು ಏರೆಗಳ ಗೊತ್ತಿಜ್ಜಂಡು ಮೆಂಬರ್ ನಕಲ್ ಪಂಡದು ಪೇರು ಅವು ದುಂಬದ ಅವು ವಿಷಯ ಇತ್ತು ಆಂಡ ಸ್ವತಃ PDOನಲ್ಲಿ ಎತ್ತದು ಪಂಪುಣ ಏನಂಡ 2% ಕ್ರೀಡಾನಿಧಿ ಉಂಡು ನಮ್ಮ ಜೋಕುಲೆಗ್ ನಿಖಲ್ನಂದ ಹತ್ತಾರು ಬಣ್ಣೆ ನಮ್ಮ ಜೋಕುಲೆಗ್ ದಾದಾಂಡ ಗೊಬ್ಬುಣ ಸಾಮಾನ್ಯ ದೆಪ್ಪೆರಾಪುಂಡು ಅಂಚ ಕ್ರೀಡಾನಿಧಿ 2% ಲೆಕ್ಕ ಅವು ಕೊರ್ನೆ ಅಂತ ಫಸ್ಟ್ ಕೊರ್ನೆ ಅಂತ ಪಂಡ ಅವು ಸುನಿಲ್ ಕುಮಾರ್ ನಮ್ಮ PDOಗೆ ಸಂದೋಡು ಅಂಚಿನ ಒಂಜಿ ವ್ಯಕ್ತಿತ್ವದ ಆರ್ನ ಎಡ್ಡೆ ಮನಸ್ಸಿಡು ಆರು ಇನಿತ ಈ ಸಭೆಟ್ಟು ಇನಿ ಈ ಗೌರವನು ದೆತ್ತೊನೆರೆ ಯಾರು ಅರೇರತೇರು ನನೇನು ಚೂರು ದುಮ್ಮು ಹೋಗ್ಬಿಡಿದಂಡ ಯಾನೊಂಜಿ ಕಾಂಟ್ರಾಕ್ಟರ್ ಆದ ಇಡೀ ಎಂಕ್ಲೆಗ್ ಎಂಚ ಪೋಲಿ ಉದ್ಯೋಗ ಖಾತರಡು ವಾವ ವಿಷಯ ಉಂಡು ಅವು ತೋಡುನು ಮಲ್ಲ ಮನ್ಪಣೆ ಊಲೆತ್ತು ಮನ್ಪೇರು ಊಲೆತ್ತುಯ್ಕೆ
ಅವು ಬಂಡ ಪರಂಬೋಕ್ಕುನು ತೋಡಿತ್ತಿನ ಇಟ್ಟು ಊಲೆ ತೂಯ್ಕೆಂದು ಐಕ್ಲಂಚೆನೆ ಏತ ಲಕ್ಷದ ಈ ಸರಿ ಕರಸರ್ತಿ 5 ಲಕ್ಷ ರೂಪಾಯಿ ವಾ ಪಂಚಾಯತ್ಲ ಉದ್ಯೋಗ ಖಾತರಿಡಿ ಈತ್ ಬೇಲೆ ಆತನ ಪಂಚಾಯತ್ ಇದ್ದಿ ಅವು ಪಂಚಾಯತ್ ಇತ್ತಿನ ಪಂಡ ಬಾಲೆಪುಣಿ ಪಂಚಾಯತ್ 5 ಲಕ್ಷ ರೂಪಾಯಿ ಖರ್ಚು ಮಾಡ್ತಿದ್ದಾರೆ ಕರಿ ವರ್ಷ. ಈ ಸರ್ತಿ ಸಾಧಾರಣ 30 ಲಕ್ಷ ರೂಪಾಯಿ ಅತ್ತೆ ಸರ್ 30 ಲಕ್ಷ ರೂಪಾಯಿ ಖರ್ಚು ಮಂತದ್ದು ನಮ್ಮ ಬಂಟ್ವಾಳ ತಾಲೂಕು ಇವ ನಾ ಒಂಜಿ ಪುದಾರ್ಗೆ ಬೇರೆ ಪಾತ್ರ ಆತೇರು ಇವ ಒಂಜಿ ಗೌರವ ಕೊಡ್ತಾರೆ ರೇ ಇವ ಸರ್ ರಾಜನ್ನೇ ಬಂದ್ಬಿಡ ಬತ್ತದಿಡೆ ತೂದು ಬಾಲೆಪುಣಿ ಪಂಚಾಯತ್ ಹೈಯೆಸ್ಟ್ ಕೆಲಸ ಆಗ್ತದೆ ಎಂಕ್ ದಯ ಗೊತ್ತು ಬಂಡ ಒಡಿಟ್ ತಗಲು ಬರ್ಪೇರು ಉದ್ಯೋಗ ಖಾತರ ಒಡಿಟ್ ತಗಲು ಬಂದಾಗ ಎಂಕ್ಲನ್ನು ಮಾತವರ ಲೆಪ್ಪೇರು ಅಂಚೆ ಲೆಪ್ಪುನಾಗ ಎಂಕ್ಲು ಒಂಜಿ ಅಕಲ ಪಾತೇರ್ನಾಗ ಅಕಲು ಪಂಪೇರು ಅಂಚಿನ ಒಂಜಿ ವ್ಯಕ್ತಿತ್ವದ ನಮ್ಮ PDO ಸರ್ ದುಂಬದ ದಿನೊಟ್ಟಾರು ಇತ್ತ ಮುಲ್ಪರ್ದ ಟ್ರಾನ್ಸ್ಫರ್ ಆದ ಪೋಂಡಲ್ಲ ದುಂಬದ ದಿನೊಟ್ಟು ನನ್ನ ಈ ವರ್ಷನೇ ಆಪುಜಿ 1 ವರ್ಷದ ಆಪುಜವು ನೆಕ್ಸ್ಟ್ದ ಜನ್ರೇಷನ್ ನೆಕ್ಸ್ಟ್ದ ಒಂದು 4 ವರ್ಷ ಕರೀದು ನಮ್ಮ ಬಂಟ್ವಾಳ ತಾಲೂಕಿಗೆ ಒಂಜಿ ತಹಸೀಲ್ದಾರ್ ಅದು ಬರಾಡೋದು ಮಾಡೋದು ನಮ್ಮ ಮಾತಾಡಲ ಬರಬಾರ್ದು ದೇವರ ಪ್ರಾರ್ಥನೆ ಅಂತಂದು ನನ್ನ ದುಂಬುದಾರನ ಜೀವನ ಸುಖಮಯವಾಡು ತೋಯ್ನಲ್ಪ ಎಡ್ಡೆ ಅರೆಗಿ ಪುತಾರ್ ತಿಕ್ಕಾಡು ರಾಜ್ಯೋಡೆ ಸರ್ಕಾರಿ ಅಧಿಕಾರಿ ಪಂಡ ಸುನಿಲ್ ಕುಮಾರ್ ಲೆಕ್ಕ ಉಪ್ಪೋಡು ಪಂಪುಣ ಒಂಜ ಪ್ರಶಂಸೆಗೆ ಪಾತ್ರ ಹೊಡೆದು ಯಾನು ದೇವರ ನಟ್ಟೊಂದು ನಿಕ್ಲೆ ಮಾತಾಡಲು ಒಂದು 2 ಪಾತ್ರ ಮುಖ ಜೈ ಕರ್ನಾಟಕ. ನಾನು ನೇರವಾಗಿ ಮಾತಿಗೆ ಬರ್ತೇನೆ. ಸುನೀಲ್ ಸರ್, ನೀವು ಇವತ್ತು ಎಲ್ಲರ ಹೊಗಳಿಕೆ ಅಲ್ಲ ಸತ್ಯವನ್ನು ಸ್ವೀಕರಿಸಿ ಹೋಗ್ತಿದ್ದೀರಿ, ನಮ್ಮೆಲ್ಲರ ಪ್ರೀತಿಯನ್ನು ತಗೊಂಡು ಹೋಗ್ತೀರಿ ನೀವು. ನಾನು ಕೂಡ ನನ್ನ ಪ್ರೀತಿಯನ್ನು ನೀವು ಪಡ್ಕೊಂಡು ಹೋಗ್ತೀರಿ, ನಿಮ್ಮ ಪ್ರೀತಿ ನನ್ನ ಹತ್ರ ಇರಲಿ. ಯಾಕಂದರೆ ನಾನು ನಿಮ್ಮನ್ನು ಕಂಡಿದ್ದು ನಮ್ಮ ಮೂಲೂರು ಶಾಲೆಯಲ್ಲಿ ಒಂದು ಸನ್ಮಾನ ಆಗಿತ್ತು, ಒಂದು ಮಾಸ್ಟರ್ ವರ್ಗಾವಣೆ ಆದಾಗ. ಅದು ನಮ್ಮ ಅಬ್ಬಾಸಕನವರ ನೇತೃತ್ವದಲ್ಲಿ ಅಲ್ಲಿ ನಡೀತಾ ಇತ್ತು. ಆ ಸಭೆಯಲ್ಲಿ ನಮ್ಮ ಬಾಲೆಪುಣಿ ಪುಡಿಯವರು ಮಾತಾಡ್ತಂತ ಹೇಳಿದರು. ನೀವು ಮಾತಾಡ್ತಿದ್ದೀರಿ, ನಾನು ನೋಡ್ತಾ ಇದ್ದೆ, ನನಗೆ ಬಹಳ ಇಷ್ಟ ಆಯಿತು ನೀವು ಮಾತಾಡಿದ್ರು ಕಂಡು. ನನ್ನ ಹತ್ತಿರ ಸೋಫದ ಆಳ್ವರು ಇದ್ದರು. ಅವ್ರ ಹತ್ರ ಕೇಳ್ದೆ, ಈ ಬೇರೆ ಎಡ್ಡೆ ಟೀಚರ್ ಬಗ್ಗೆ ಪಾತೇರು ಅಂದ. ಯಾಕೆ 6 ಬಂದಿರು 6 ಟೀಚರೇ ಸರ್ ಅಂದೆ, 6 ಟೀಚರ್ ಆದಿತ್ಯರು. ಹಾಗೆ ನೀವತ್ತಿನ ಮಾತಿಗೆ ನಾನು ತುಂಬ ಖುಷಿಪಟ್ಟೆ. ನಿಮ್ಮಂತೆ ಮಾತಾಡಬೇಕು ನನಗೂ ಆಸಕ್ತಿ ಇತ್ತು. ನನಗೆ ಮಾತಾಡ್ಲಿಕ್ಕೆ ಆಗ್ತಿರಲಿಲ್ಲ ಸಭೆಯಲ್ಲಿ, ಹರಟೆ ಇಷ್ಟು ಹೊಡಿಬೋದು. ಆದರೆ ನನಗೆ ನಮ್ಮ ಹೈದರವರ ಕೊರೋನಾ ಮತ್ತು ಸಾಹಿತ್ಯದಲ್ಲಿ ಪಾಲ್ಗೊಳ್ಳಲು ನನಗೊಂದು ಅವಕಾಶ ಸಿಕ್ಕಿದಾಗ ನಿಮ್ಮ ಪರಿಚಯ ಜಾಸ್ತಿ ಆಯಿತು. ಆ ಪರಿಚಯ ಇವತ್ತು ಸ್ನೇಹಿತರಾಗಿದ್ದೇವೆ. ನನ್ನ ಸ್ನೇಹಿತರಿಂದ ನೀವು ನನಗೆ ಈ ನಮ್ಮ ಒಂದು ಘಟಕವನ್ನು ಸ್ಥಾಪಿಸಿ ಅಧ್ಯಕ್ಷ ಸ್ಥಾನ ಕೊಟ್ಟು ಅನೇಕ ಸಲಹೆಗಳನ್ನು ಕೊಟ್ಟಿದ್ದೀರಿ. ನಿಮ್ಮ ದೂರದ ಕನಸು ನಮ್ಮ ಬಾಲೆಪುಣಿ ಪಂಚಾಯತ್ 100ಕ್ಕೆ 100 ಘನತ್ಯಾಜ್ಯ ಮುಕ್ತ ಗ್ರಾಮ ಪಂಚಾಯತ್ ಆಗಬೇಕಂತೇಳಿ. ಸರ್, ನೀವು ಇವತ್ತು ನಿಮ್ಮ ವೈಯಕ್ತಿಕ ಕಾರಣದಿಂದ ಇಲ್ಲಿ ಹೋಗ್ತಿರೋದು ನಮಗೆ ಗೊತ್ತಾಯಿತು. ನೀವು ಮುಂದೆ ದೊಡ್ಡ ಅಧಿಕಾರಿ ಆಗುವ ಸಂಭವ ಇದೆ. ಯಾಕೆಂದರೆ ನಮ್ಮ ಉಪಾಧ್ಯಕ್ಷರು ಇವತ್ತು ಇಲ್ಲ, ಪುಂಡಲಿಕ ಸರ್. ಅವ್ರು ಹೇಳ್ತಿದ್ದರು, ಇವರು ಈ PDOದಲ್ಲಿ ಇರುವವರು ಅಲ್ಲ, ಇವರು ಎಷ್ಟು ದೊಡ್ಡ ಅಧಿಕಾರಿಯಾಗಿರುವವರು ಅಂತ ಹೇಳಿದರು, ಹೊಗಳ್ತಿದ್ದರು. ಖಂಡಿತವಾಗಿ ನೀವು ಹಾಗೆ ಆಗ್ತೀರಾ. ಯಾಕೆಂದರೆ ನಾವು ನಿಮ್ಮ ಕನಸನ್ನು ಶ್ರಮಪಟ್ಟು ಖಂಡಿತ ನೆರವೇರಿಸ್ತೇವೆ ಎಂದು ಈ ಘಟಕದ ಎಲ್ಲ ಅಧ್ಯಕ್ಷರ ಎಲ್ಲ ನಮ್ಮ ಸದಸ್ಯರ ಒಂದು ಸೇವೆಯನ್ನು ಗುರುತಿಸಿ ನಾವು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕೆಂದರೆ ನಮ್ಮ ಈ ಘಟಕದಲ್ಲಿ ನಮ್ಮ ಕಾರ್ಯದರ್ಶಿ ಕುಲಾಲ್ರವರಾಗಲಿ, ನಮ್ಮ ವಿದ್ಯಾರವರಾಗಲಿ, ಅದೇ ಸೇನಾನಿಗಳು, ನಮ್ಮ 4 ಜನ ಸೇನಾನಿಗಳಿದ್ದಾರೆ, ನಮ್ಮ 2 ವಾಹನ ಚಾಲಕರಿದ್ದಾರೆ. ಅದೇ ರೀತಿ ನಮ್ಮ ಘಟಕದ ಸದಸ್ಯರು ರಾಧಣ್ಣ, ರಮೇಶಣ್ಣ, ನಾಸೀರ್, ಉಷಕ್ಕ, ಇವರೆಲ್ಲ ಟೀಮ್ ಗಟ್ಟಿಯಾಗಿದೆ. ಈ ಒಂದು ಧೈರ್ಯ ಇದೆ. ಆದ್ರಿಂದ ನಾವು ಖಂಡಿತವಾಗಿಯೂ ನಮ್ಮ ಬಾಲೆಪುಣಿಯನ್ನು 100ಕ್ಕೆ 100 ಘನ ತ್ಯಾಜ್ಯ ಮುಕ್ತ ರಾಜ್ಯವನ್ನು ಮಾಡಲು ನಾವು ಖಂಡಿತ ಶ್ರಮಿಸ್ತೇವೆ ಅಂತ ಹೇಳುತ್ತಾ ಇಷ್ಟು ಮಾತಾಡಲಿಕ್ಕೆ ನನಗೆ ಸಾಧ್ಯವಾದದ್ದು ಸುನೀಲ್ ಸರ್, ಅದೇ ರೀತಿ ನಮ್ಮ ಇವರು ಯಾರು ಸೀನಸೆಟ್ರು ನಮ್ಮ ಕೃಷ್ಣಮೂಲಿಯವರವರು ಹೋಗಿದ್ದಾರೆ, ಅವರ ಕಾರಣ ಇವರೆಲ್ಲರ ಸ್ನೇಹ ನಮಗೆ ಖಂಡಿತ ಸಿಕ್ಕಿದೆ. ಅದೇ ರೀತಿ ಇವತ್ತು ನಮಗೆ ಒಂದು ಘನತ್ಯಾಜ್ಯ ವಾಹನದಿಂದ ಖಂಡಿತ ನಮಗೆ ನಮ್ಮ 2 ಗ್ರಾಮವನ್ನು ಮುಟ್ಟಲಿಕ್ಕೆ ಸಾಧ್ಯ ಆಗುತ್ತಿಲ್ಲ. ಈಗ ನೀವು ನಿಮ್ಮ ಇದರಲ್ಲಿ ಒಂದು ವಾಹನವನ್ನು ಕೊಟ್ಟಿದ್ದೀರಾ, ಒಂದು ಮಿಷನನ್ನು ಕೊಟ್ಟಿದ್ದೀರಿ, ಏನು ಪ್ಯಾಂಪಸ್ ಸುಡುವುದು. ಇನ್ನು ಮುಂದೆ ನಮಗೆ ಒಂದು ವಾಹನ ಬೇಕು, ಒಂದು ಪ್ರೆಸ್ಸರ್ ಬೇಕು, ಇನ್ನೊಂದು ಪ್ಲಾಸ್ಟಿಕ್ ತುಂಡರಿಸುವ ಒಂದು ಮಿಷನ್ ಬೇಕು. ಮುಂದಿನ ನಮ್ಮ PDಯವರಿಗೆ ಕೂಡ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ, ಚೆನ್ನಪ್ಪ ನಾಯಕರವರಿಗೆ, ನಿಮ್ಮ ಅವಧಿಯಲ್ಲಿ ಅದು ಸಿಗಲಿ. ಅದೇ ರೀತಿ ನಾವು ನಮ್ಮ ಪಿಟ್ಟಲ್ಲಿ ಇನ್ನೂ ಸಾವಯವ ಗೊಬ್ಬರ ತಯಾರಾಗ್ತಾ ಇದೆ. ಅದು ಸರಿ ಆದರೆ ಖಂಡಿತವಾಗಿ ನಮಗೆ ಒಂದು ಮೊತ್ತ ಬರುತ್ತದೆ. ಮುಂದಿನ 2 ಘನ ತ್ಯಾಜ್ಯದ ಗಾಡಿಗಳನ್ನು ಸುಧಾರಿಸಲಿಕ್ಕೆ ನಮಗೆ ಸಾಧ್ಯ ಆಗಬಹುದು ಅಂತ ಹೇಳುತ್ತಾ
ಒಂದು ಏನು ಸಾವಯವ ಏನು ಗೊಬ್ಬರ ಮುಂದೆ ತಯಾರಾಗಿ ಬಾಪು ಹೆಸರಿನಲ್ಲಿ ಆ ಚೀಲ ಮಾರ್ಕೆಟ್ಟಿಗೆ ಮುಟ್ಟುವ ಅವಧಿಯಲ್ಲಿ ತಮ್ಮನ್ನು ಕೂಡ ನಾವು ಆಹ್ವಾನಿಸ್ತೇವೆ. ಆ ಸಭೆಗೂ ಕೂಡ ನೀವು ಬರಬೇಕು. ಅದೇ ರೀತಿ ಒಂದು ದಿವಸ ನಮ್ಮ ತ್ಯಾಜ್ಯ ಘಟಕ 2 ನಮ್ಮ ಇಡೀ ಗ್ರಾಮವನ್ನು ಸುತ್ತಿ 100ಕ್ಕೆ 100 ಗ್ರಾಮದಲ್ಲಿ ತ್ಯಾಜ್ಯ ಮುಕ್ತ ಏನು ಗ್ರಾಮ ಆಗುವ ಆ ಒಂದು ಸಂದರ್ಭದಲ್ಲಿ ನಮ್ಮ ಕುಲಾಲರಿಗೆ ಒಂದು ಆಸೆ ಇದೆ, ಏನು ನಾವು ವಾರ್ಷಿಕೋತ್ಸವ ಮಾಡಬೇಕು. ಆ ದಿವಸ ನಾವು ದೊಡ್ಡ ವಾರ್ಷಿಕೋತ್ಸವ ಮಾಡುವ, ಅದರಲ್ಲಿ ನೀವು ಇರ್ತೀರಾ. ಖಂಡಿತವಾಗಿ ಅವತ್ತು ನಿಮ್ಮನ್ನು ನಾನು ಹೊಗಳ್ತೇನೆ ಒಂದು ದೊಡ್ಡ ಕವನದ ಮೂಲಕ. ಇವತ್ತು ಕವನ ಬರಲಿಕ್ಕೆ ಮನಸ್ಸೇ ಬರಲಿಲ್ಲ, ಯಾಕಂದರೆ ಸಂತೋಷ ಇಲ್ಲ, ಬೇಜಾರಿದೆ. ಆದರೂ ನಿಮ್ಮ ಸಂತೋಷಕ್ಕೆ ನಾವು ಇವತ್ತು ಸಂತೋಷಿಸ್ತೇವೆ. ನೀವು ಒಳ್ಳೆಯದಾಗಿ ಅದೇ ರೀತಿ ಎಲ್ಲರೂ ನಿಮಗೆ ಆರಿಸಿದ್ದಾರೆ. ಯಾಕೆಂದರೆ ನೀವು ಇಲ್ಲಿಂದ ಬಿಟ್ಟು ಹೋದರೂ ಕೂಡ ನಿಮ್ಮ ದೊಡ್ಡ ಅಧಿಕಾರದಲ್ಲಿ ನಮ್ಮ ಬಾಳೆಪುಣಿ ಬರಲಿ ಅಂತ ಆಶಿಸುತ್ತಾ ನಿಮಗೆ ಒಳ್ಳೆಯದಾಗಲಿ. ನಿಮ್ಮ ಜೀವನ, ವೃತ್ತಿ ಜೀವನ ಮತ್ತು ನಿಮ್ಮ ದಾಂಪತ್ಯ ಜೀವನ ನಿಮ್ಮ ಸುಗಮಕಾರಿಗಳಂತ ನಾನು ಆರಿಸಿಕೊಂಡು ನನ್ನ ಮಾತನ್ನು ಮುಗಿಸ್ತೇನೆ ಸರ್. ವಂದನೆ. ಬಾಳೆಪುಣಿ ಗ್ರಾಮ ಪಂಚಾಯತ್ ಹಮ್ಮಿಕೊಂಡಂತಹ ಈ ಕಾರ್ಯಕ್ರಮದ ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯರೇ ಹಾಗೂ ಸಭಿಕರೇ, ಈಗಾಗಲೇ ನಮ್ಮ PDO ಬಗ್ಗೆ ಹಲವು ವಿಷಯಗಳನ್ನು ನಿಮ್ಮ ಮುಂದಿಟ್ಟಿದ್ದೀರಿ. ಒಂದು ಕ್ರಿಯಾಶೀಲ, ಉತ್ತಮ ಗುಣದ, ಪಾರದರ್ಶಕ ನಡೆಯ, ಪಾದರಸದಂತಹ ನಡವಳಿಕೆಯ ನಮ್ಮ PDOರವರು ಯಾವಾಗ ನಮ್ಮ ಪಂಚಾಯತಿಗೆ ಬಂದಿದ್ದೀರೋ ಆವಾಗ ನಮ್ಮ ಪಂಚಾಯತ್ ಪರಿಸ್ಥಿತಿ ಹೇಗಿತ್ತು ಅಂದರೆ ತುಂಬ ಕ್ಲಿಷ್ಟಕರವಾಗಿತ್ತು. ಒಂದು ರೀತಿಯಲ್ಲಿ ಅನುದಾನದ ಕೊರತೆ ಇರಬಹುದು ಮತ್ತು ಹಲವು ವಿಷಯಗಳಲ್ಲಿ ತೊಂದರೆಗೆ ಒಳಗಪಟ್ಟಂತಹ ಸಂದರ್ಭದಲ್ಲಿ ಅವರು ಬಂದು ನಮ್ಮೆಲ್ಲವರನ್ನು ಒಗ್ಗೂಡಿಸಿ, ಪಂಚಾಯತ್ ಸದಸ್ಯರು ಇರಬಹುದು, ಪಂಚಾಯತ್ ಸಿಬ್ಬಂದಿ ಇರಬಹುದು, ಅವರ ಮನಸ್ತಾಪಗಳನ್ನು ದೂರ ಮಾಡಿ ಎಲ್ಲರನ್ನು ಒಟ್ಟು ಸೇರಿಸಿ ನಾವು ಉನ್ನತ ಒಂದು ಪಂಚಾಯತನ್ನು ಕಟ್ಟಬಹುದು ಎಂದು ಆ ಭರವಸೆಯನ್ನು ಕೊಟ್ಟು ಆ ರೀತಿಯಲ್ಲಿ ನಡೆದು ಕಾನೂನಿಗೆ ಗೌರವ ಕೊಟ್ಟು, ಯಾವ ರೀತಿ ಅಂದರೆ ಕೆಲವೊಂದು ವಿಷಯಗಳನ್ನು ಅವಳು ಹೇರುವಾಗ ಕಡ್ಡಿ ಮುರಿದಂತೆ ಹೇಳ್ತಾ ಇದ್ದರು, ಇದು ಕಾನೂನಿನಲ್ಲಿ ಅವಕಾಶ ಇಲ್ಲ, ಇದು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ. ಕೆಲವೊಂದು ಕಾನೂನಿನಲ್ಲಿ ಅವಕಾಶ ಇದ್ದರೂ ಸಮಸ್ಯೆಗಳು ಜೋರಾಗಬಹುದು ಅಂತ ಹೇಳುವಾಗ ವಿಳಂಬ ಧೋರಣೆಯಿಂದ ಆ ಕೆಲಸಗಳನ್ನು ದೂರ ಮಾಡಿದ್ದು ಇದೆ. ಉದಾಹರಣೆಗೆ ನಮ್ಮ ನಡುಪದು ಶಾಲೆಗೆ ಒಂದು 5 ಲಕ್ಷ ಅನುದಾನ ಇವರ ಇನ್ಫೋಸಿಸ್ ಕಡೆಯಿಂದ ಬಂತು. ಅಲ್ಲಿ ಚಿಕ್ಕ ಜಾಗದ ಸಮಸ್ಯೆಯಿಂದಾಗಿ ನಾವು ಪಂಚಾಯತ್ ದೃಢಪತ್ರ ಬೇಕಿತ್ತು, ಒಂದು ಶಾಲೆಯ ಕಟ್ಟಡ ಬೇಕು ಅಂತ ಹೇಳಿ. ಆವಾಗ ನಾವು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗೆ ಹೇಳಿದ್ದೆವು. ಆವಾಗ ಅವರು ನೋಡುವ ಅಂತ ಹೇಳಿದರು. 1 ತಿಂಗಳಾಯಿತು, 2 ತಿಂಗಳಾಯಿತು, ಕೊಡುವ ಇದಿಲ್ಲ. ಮತ್ತು ನಾವು ಏನು ಮಾಡಲಿಲ್ಲ, ಶಾಸಕರಿಗೆ ಹೇಳಿದ್ದೆವು ಈ ಥರ ಸಮಸ್ಯೆ ಇದೆ ಅಂತೇಳಿ. ಪರವಾಗಿಲ್ಲ, ನಾನು ಕೊಡ್ತೇನೆ ಅಂತ ಹೇಳಿದರು. ಆವಾಗಲೇ ಈ ನಮ್ಮ ಶಾಸಕರ ಲೆಟರ್ ನಾವು ಅಲ್ಲಿ ಕೊಟ್ಟು ಕೆಲಸ 3 ತಿಂಗಳ ಒಳಗೆ ಮುಗಿಯಿತು ಕೂಡ. ಕೆಲವೊಂದು ವಿಷಯಗಳಲ್ಲಿ ಆ ವಿಳಂಬ ಧೋರಣೆದು ನಮಗೆ ಅದು ಉಪಕಾರ ಆಗಿದೆ. ಕಾರಣ ಪಂಚಾಯತಿಂದ ಯಾವಾಗಲೂ ಪಂಚಾಯತ್ ನೆಟಾಕ ಮಾಡುವ ಸಂದರ್ಭಗಳು ಜಾಸ್ತಿ ಇರ್ತದೆ. ನೀವು ಹೇಗೆ ಪರ್ಮಿಷನ್ ಕೊಟ್ಟಿದ್ದೀರಿ ಅಂತ ಕೇಳುವ ಸಂದರ್ಭ ಬರ್ತದೆ. ಅದನ್ನೆಲ್ಲ ಮನಗಂಡು ಕೆಲವೊಂದು ವಿಳಂಬ ಧೋರಣೆಯಿಂದ ಅವರು ಆ ಕಾನೂನನ್ನು ಎತ್ತಿ ಹಿಡಿಯುವ ಕೆಲಸ ಮಾಡಿದ್ದಾರೆ. ಮುಂದೆಯೂ ಕೂಡ ನಮ್ಮ ಆ ಬರುವ ಸಂದರ್ಭದಲ್ಲಿ ನಮ್ಮ ಸ್ವಂತ ಅನುದಾನ 15 ಲಕ್ಷದಿಂದ 20 ಲಕ್ಷ ಇರ್ಬೋದು. ಆ ಕಾರ್ಪೊರೇಟ್ ಕುಲಗಳಿಗೆ ಕೆಲವೊಂದು ವರ್ಗಗಳಿಗೆ 10 ರಿಂದ 20 ಪಟ್ಟು ಜಾಸ್ತಿ ಮಾಡಿ 1.5 ಕೋಟಿಗೂ ಅಧಿಕ ಸ್ವಂತ ನಿಧಿಯನ್ನು ನಮ್ಮ ಪಂಚಾಯತಿಗೆ ಬರುವಂತ ಮಾಡಿದವರು ಸುನೀಲ್ ಕುಮಾರ್ ಸರ್ ಅವರು. ಮುಂದೆಯೂ ಅವರ ಸೇವೆ ನಮಗೆ ಸಿಂಧುವಂತಾಗಲು ನಾವು ಪ್ರಾರ್ಥಿಸುತ್ತೇವೆ. ಅದು ಯಾವ ರೀತಿಯಲ್ಲಿ ಅಂತ ಹೇಳಿದರೆ, ನಮ್ಮ ಉಳ್ಳಾಲ ತಾಲೂಕು ಆಗ್ತಾ ಇದೆ, ಆ ತಾಲೂಕಿಗೆ ಒಂದು ತಹಶೀಲ್ದಾರವಾಗಿ ಅವರು ನಮ್ಮ ಏರಿಯಾಕ್ಕೆ ಬರಲಿ ಅಂತ ಆಶಿಸುತ್ತಾ ಈ ಅವಕಾಶಕ್ಕಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಇವತ್ತು ನಮ್ಮ ಗ್ರಾಮದ ಅಭಿವೃದ್ಧಿ ಅಧಿಕಾರಿಯವರು ವರ್ಗಾವಣೆಗೊಂಡು ಬೇರೆ ಪಂಚಾಯಿತಿಗೆ ಹೋಗ್ತಾ ಇದ್ದಾರೆ. ಅವರಿಗೆ ನಾವು ನಮ್ಮ ಶಾಲಾ ವತಿಯಿಂದ ಹಾಗೂ ನಮ್ಮ ಬಾಳೆಪುಣಿ ಗ್ರಾಮದ 4 ಶಾಲೆಗಳಿದೆ. ಬಾಳೆಪುಣಿ, ಮುದುಗಾರಕಟ್ಟೆ, ನಡುಪದವು, ಕೈರಂಗಳ ಅನುದಾನಿತ ಶಾಲೆ ಹಾಗೂ ಹೂ ಹಾಕುವ ಕಲ್ಲು, ಮೂಳೂರು. ಈ ಎಲ್ಲ ಶಾಲೆಯ ಪರವಾಗಿ ಅವರಿಗೆ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಮುಂದಿನ ನಿಮ್ಮ ಜೀವನ ಉಜ್ವಲವಾಗಲಿ. ಉತ್ತಮ ಶಿಕ್ಷಕರಾಗಿದ್ದುಕೊಂಡು ಈ PDO ಒಂದು ಅಭಿವೃದ್ಧಿಯ ಅಧಿಕಾರಿಯಾಗಿ ಮುಂದಿನ ದಿನಗಳಲ್ಲಿ ನಮಗೆ ಇನ್ನೂ ಉನ್ನತ ಅಧಿಕಾರಿಯಾಗಿ ಬರುವಂತಾಗಲಿ ಅಂತ ಹಾರೈಸ್ತಾ ನಿಮಗೆ ಶುಭಕಾಮನೆಗಳನ್ನು ಸಲ್ಲಿಸ್ತೇನೆ. ಬಜ್ಪೆ ಗ್ರಾಮ ಪಂಚಾಯತಿಂದ ಪಟ್ಟಣ ಪಂಚಾಯತ್ ಆಗಿ ಅಪ್ಗ್ರೇಡ್ ಆದಾಗ ನನ್ನನ್ನು ಮಾನ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಇಲ್ಲಿಗೆ ನನ್ನನ್ನು ವರ್ಗಾಯಿಸಿದ್ರು. ಎಲ್ರಿಗೂ ಇರೋ ಥರ ನನಗೂ ಒಂದು ಕ್ಯೂರಿಯಾಸಿಟಿ ಇತ್ತು, ನಾನು ಹೋಗುವಂಥ ಪಂಚಾಯಿತಿ ಹೇಗೋ, ಅಲ್ಲಿನ ಅಧಿಕಾರಿ ಸಿಬ್ಬಂದಿ ವರ್ಗದವರು ಹೇಗೋ ಅಂತ ಹೇಳಿ. ಹಾಗೆ ನಾನು ನನ್ನ ಫ್ರೆಂಡ್ಸ್ ಹತ್ರ
ಕೆಲವೊಂದಿಷ್ಟು ಮಾಹಿತಿಗಳನ್ನು ಕಲೆ ಹಾಕುವಾಗ ನನಗೆ ಸಿಕ್ಕಿರ್ತಕ್ಕಂಥ ಮೊದಲನೇ ಒಂದು ಇನ್ಫಾರ್ಮೇಷನ್ ಏನು ಅಂತ ಹೇಳಿದರೆ, ಅದು ರಾಷ್ಟ್ರಮಟ್ಟದಲ್ಲಿ ಹೆಸರನ್ನು ಮಾಡಿರ್ತಕ್ಕಂಥ ಕರ್ನಾಟಕದ 3 ಗ್ರಾಮ ಪಂಚಾಯತಿಗಳಲ್ಲಿ ಇದು ಕೂಡ ಒಂದು ಅಂತ ಹೇಳಿ. ಆವಾಗ ನನಗೆ ಖುಷಿನೂ ಕೂಡ ಆಯಿತು. ಯಾಕಂದರೆ ನಾನು ರಾಷ್ಟ್ರಮಟ್ಟದಲ್ಲಿ ಹೆಸರು ಮಾಡಿರ್ತಕ್ಕಂಥ ಗ್ರಾಮ ಪಂಚಾಯತಿಗೆ ಹೋಗ್ತೀನಿ ಅಂತ ಹೇಳಿ ಒಂದು ಆ್ಯಂಗಲಲ್ಲಿ ಖುಷಿ ಆದರೆ, ಇನ್ನು ಅದರ ಎರಡರಷ್ಟು ನನಗೆ ಹೆದರಿಕೆ ಕೂಡ ಆಗಿತ್ತು. ಯಾಕೆ ಅಂತ ಹೇಳಿದರೆ, ಅಷ್ಟು ದೊಡ್ಡ ಪಂಚಾಯತಿಗೆ ನಾನು ಹೋಗುವಾಗ ಅಲ್ಲಿನ ಜನರು, ಅಲ್ಲಿನ ಸಿಬ್ಬಂದಿಗಳು ನನ್ನಿಂದ ಏನನ್ನು ಎಕ್ಸ್ಪೆಕ್ಟೇಷನ್ ಮಾಡ್ಬೋದು ಅನ್ನೋ ಹೆದರಿಕೆಯಲ್ಲೇ ನಾನು ಇಲ್ಲಿ ಬಂದು ಕಾರ್ಯವನ್ನು ವರದಿ ಮಾಡಿಕೊಂಡಾಗ ನಾನು ಅಂದ್ಕೊಂಡಿದ್ದಕ್ಕಿಂತ ಸುಲಭ ಅಂತ ಅನಿಸಿತ್ತು. ಅದು ಬಹುಶಃ ಸರಿಂದ ಇರ್ಬೋದು ಅಂತ ನಾನು ಅನ್ಕೋತೇನೆ. ನನಗೆ ನಾನು ಅವರೊಟ್ಟಿಗೆ ಕೆಲಸವನ್ನು ಮಾಡಿದ್ದು ತುಂಬಾ ಕಡಿಮೆ ಸಮಯ. ಬಹುಶಃ ನಿಮಗೆಲ್ರಿಗೂ ಗೊತ್ತಿದೆ, ಲಾಸ್ಟ್ 3-4 ತಿಂಗಳಿಂದ ಮಾತ್ರ ನಾನು ಇಲ್ಲಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದೇನೆ. ಆದರೆ ಆ ಒಂದು ಸಂದರ್ಭದಲ್ಲಿ ನನಗೆ ಅವರಿಂದ ತುಂಬಾ ಇಷ್ಟವಾಗಿರ್ತಕ್ಕಂಥ ಒಂದು ವಿಚಾರ ಏನು ಅಂತ ಹೇಳಿದರೆ, ಯಾವತ್ತೂ ಕೂಡ ನನ್ನ ಚಿಕ್ಕ ಡೌಟ್ಗಳನ್ನು ಕೂಡ ನಾನು ಅವ್ರ ಹತ್ರ ಕೇಳ್ತಾ ಇದ್ದೆ. ಅವರು ಯಾವತ್ತೂ ಕೂಡ ಎಷ್ಟು ಬಹುಶಃ ಮನಸ್ಸಲ್ಲಿ ಬೈಕೊಂಡಿರ್ಬೇಕು ಎಷ್ಟು ತಲೆ ತಿಂತಾಳೆ ಅಂತ ಹೇಳಿ. ಆದರೆ ಯಾವತ್ತೂ ಕೂಡ ನನ್ನ ಹತ್ರ ಇಷ್ಟು ಚಿಕ್ಕ ಡೌಟ್ಗಳನ್ನು ಕೇಳ್ತಾಳೆ ಅಂತ ಬೇಜಾರಾಗಲಿ ಅಥವಾ ಇಷ್ಟು ನಾನು ತಿಳಿದಿದ್ದೇನೆ ಅಂತ ಅನ್ನುವಂಥ ಗತ್ತಾಗಲಿ ಯಾವತ್ತೂ ಕೂಡ ನನಗೆ ಸಿಗಲಿಲ್ಲ. ಬಹುಶಃ ಸರ್, ನಿಮ್ಮ ಬಗ್ಗೆ ಇಷ್ಟೆಲ್ಲರೂ ಜನರು ಮಾತಾಡುವಾಗ ಒಂದೆಂಗಲಲ್ಲಿ ಖುಷಿ ಆಗುತ್ತೆ. ಅಷ್ಟು ಜನರ ಪ್ರೀತಿ, ವಿಶ್ವಾಸ, ಗೌರವವನ್ನು ಗಳಿಸ್ಕೊಳ್ಳೋದು ನಿಜಕ್ಕೂ ಕೂಡ ಅಷ್ಟು ಸುಲಭ ಅಲ್ಲ ಅಂತ ನಾನು ಅನ್ಕೋತೇನೆ. ಇಷ್ಟೆಲ್ಲ ಜನರ ಪ್ರೀತಿ, ಗೌರವವನ್ನು ಗಳಿಸಿರೋದರ ಹಿಂದೆ ಬಹುಶಃ ನಿಮ್ಮ ಶ್ರಮ ಕೂಡ ಇದೆ ಅನ್ನೋದು ಕೂಡ ಅಷ್ಟೇ ಸತ್ಯ. ಇನ್ನು ಇಲ್ಲಿ ಸಿಕ್ಕಿರ್ತಕ್ಕಂಥ ನಿಮಗೆ ಏನು ಗೌರವ ಇದೆ, ಪ್ರೀತಿ ಇದೆ, ಆ ಎಲ್ಲ ಪ್ರೀತಿ ಗೌರವಗಳು ನೀವು ಮುಂದೆ ಹೋಗುವಂಥ ಪಂಚಾಯತಲ್ಲಿ ಸಿಗಲಿ. ಹಾಗೆಯೇ ನೀವು ಕಂಡಿರ್ತಕ್ಕಂಥ KS ಅಧಿಕಾರಿಯಾಗುವಂಥ ಕನಸು ಆದಷ್ಟು ಬೇಗ ನೆರವೇರಲಿ ಅಂತ ನಾನು ನನ್ನ ಪಂಚಾಯತ್ ವತಿಯಿಂದ ಕೇಳ್ಕೊತೇನೆ. ನಿಮಗೆ ಮತ್ತೊಂದು ಸಲ ವಿ ವಿಶ್ ಯು ಆಲ್ ದ ವೆರಿ ಬೆಸ್ಟ್ ಆ್ಯಂಡ್ ಆಲ್ ದಿ ಸಕ್ಸಸ್ ಅಹೆಡ್ ಫಾರ್ ಯು ಸರ್. ಮತ್ತು ನಿಮ್ಮನ್ನು ಪ್ರೀತಿ, ಆದರ, ಆತಿಥ್ಯಗಳಿಂದ ನಿಮ್ಮನ್ನು ಬೀಳ್ಕೊಂಡು ನಿಮ್ಮ ಸ್ಥಾನಕ್ಕೆ ತೆರವಾಗಿರ್ತಕ್ಕಂಥ ಒಂದು ಪ್ಲೇಸನ್ನು ತುಂಬಲಿಕ್ಕೆ ಬರ್ತಾ ಇರೋರು ಶ್ರೀಯುತ ಚೆನ್ನಪ್ಪ ನಾಯ್ಕ್ ಸರು. ಅವರನ್ನು ಕೂಡ ನಾನು ಅದೇ ಪ್ರೀತಿ, ಆದರ, ವಿಶ್ವಾಸಗಳಿಂದ ಮತ್ತೊಮ್ಮೆ ನಮ್ಮ ಗ್ರಾಮ ಪಂಚಾಯತಿಗೆ ಸ್ವಾಗತಿಸಿ ನನ್ನ 2 ಮಾತುಗಳನ್ನು ನಾನು ಮುಗಿಸ್ತೇನೆ. ಅನಿವಾರ್ಯ. ಪ್ರಾಮಾಣಿಕತೆ ತನ್ನ ಹುಟ್ಟಿನಿಂದ ಬರುವಂಥದ್ದು. ಸಮಾಜಕ್ಕೆ ತನ್ನಿಂದ ಏನಾದರೂ ಮಾಡುವಂತಹ ಸೇವೆಯನ್ನು, ಒಳ್ಳೆಯತನವನ್ನು ಜನರು ಗುರುತಿಸಿದ್ದಾರೆ. ಅದಕ್ಕೆ ಉತ್ತರ ಇವತ್ತಿನ ಈ ಜನ ಸೇರಿದಂತಹ ಈ ಜನಸ್ತೋಮದಲ್ಲಿ ಈ ಊರಿನ ಎಲ್ಲ ಗಣ್ಯರ ಮುಖಾಂತರ ಇವತ್ತು ನಮ್ಮ ಸುನೀಲ್ ಕುಮಾರರನ್ನು ಕಳಿಸಿಕೊಡುವಂತಹ ಹೊತ್ತು. ಇದು ನಿಜವಾಗಿಯೂ ಅಭಿನಂದನೀಯ. ಸೇವೆ ಎಲ್ಲರೂ ಮಾಡುವಂಥದ್ದು. ಸರ್ಕಾರಿ ನೌಕರರು ಇವತ್ತು ಇಲ್ಲಿಂದ ಇನ್ನೊಂದು ಕಡೆಗೆ ಅವರ ಅವಧಿಯನ್ನು ಅವರು ವಿಸ್ತರಿಸಲೇಬೇಕು, ಅವರು ಮುಂದೆ ಹೋಗಲೇಬೇಕು. ಅದು ಅವರಿಗೆ ಅನಿವಾರ್ಯ. ಅಂತಹ ಕೆಲಸವನ್ನು ಅವರು ಮುಂದಿನ ದಿನಗಳಲ್ಲಿ ಇನ್ನೊಂದು ಕಡೆಗೆ ಹೋಗುವಂತಹ ಸಂದರ್ಭದಲ್ಲಿ ಅವರಲ್ಲಿ ಯಶಸ್ವಿಯಾಗಲಿ. ಅವರಿಗೂ ಈ ನಮ್ಮ ಬಾಳೆಪುಣಿ ಗ್ರಾಮದಲ್ಲಿ ಸಿಕ್ಕಂತಹ ಗೌರವ ಅಲ್ಲಿ ಕೂಡ ಸಿಗಲಿ ಎಂದು ಹೇಳುತ್ತಾ, ಅವರ ಮುಂದಿನ ಜೀವನ ಸುಖಮಯವಾಗಲಿ ಎಂದು ಹೇಳುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್. ನಾನು ಈ ಊರಿಗೆ ಇತ್ತೀಚೆಗೆ 3-4 ದಿವಸದಿಂದ ಪರಿಚಯಿಸಿದಷ್ಟೇ. ಎಲ್ಲರೂ ನನಗೆ ಹೊಸ ಮುಖಗಳೇ. ಆದರೆ ನಮ್ಮ ಜಿಲ್ಲಾ ಪಂಚಾಯತ್ನ ಅಧ್ಯಕ್ಷರು ನಾನು ಈ ಸಾರಿ ಕೂಡ ಎಲ್ಲ ಕಾರ್ಯಕ್ರಮದಲ್ಲಿ ಕಂಡಿದ್ದೇನೆ. ಆದರೆ ಬಾಳೆಪುಣಿಯವರು ಎಲ್ಲರೂ ನನಗೆ ಅಪರಿಚಿತರೆ. ನನ್ನ ಮಿತ್ರ ಸುನೀಲ್ ಕುಮಾರ್ ಅವರು ಇಡೀ ನಮ್ಮ ಬಾಳೆಪುಣಿ ಗ್ರಾಮ ಪಂಚಾಯತನ್ನು ಜಿಲ್ಲಾ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ ಕೂಡ ಒಂದು ಕಾಣಿಸಿಕೊಂಡಂಥ ಒಂದು ಒಳ್ಳೆಯ ಮಿತ್ರ ನನಗೆ. ಅವರ ಈ ಒಂದು ಇದರಲ್ಲಿ ಒಂದು ಬಾಳೆಪುಣಿ ಎಂಬ ಒಂದು ರಥವನ್ನು ಒಂದು ಒಳ್ಳೆಯ ಸಾರಥ್ಯದೊಂದಿಗೆ ಆ ಮಟ್ಟಕ್ಕೆ ಕೊಂಡೊಯ್ಯುವಲ್ಲಿ ಬಹಳ ಉನ್ನತ ಮಟ್ಟದಲ್ಲಿ ಕೆಲಸ ನಿರ್ವಹಿಸಿದ್ದಾರೆ. ಅವರಂತೆ ಇನ್ನು ಮುಂದೆ ಕೂಡ ನಾನು ಅದಕ್ಕೆ ಬೆನ್ನೆಲುಬಾಗಿ ನನ್ನಿಂದ ಆದಷ್ಟು ನಾನು ಸಹಕರಿಸಿದ ಈ ಪಂಚಾಯತನ್ನು ಅದೇ ಮಟ್ಟದಲ್ಲಿ ಕೊಂಡೋಗಲು ನಾನು ಸಹಕರಿಸ್ತೇನೆ ಅಂತ ಹೇಳ್ತಾ, ಇದಕ್ಕೆ ಕಾನೂನಾತ್ಮಕವಾಗಿ ನನ್ನೊಂದಿಗೆ ಎಲ್ಲರೂ ಸಹಕಾರ ನೀಡಬೇಕು ಅಂತ ಕೇಳಿಕೊಳ್ಳುತ್ತಾ ನನ್ನ 2 ಮಾತನ್ನು ಮುಗಿಸ್ತಾ ಇದ್ದೇನೆ. ಇವತ್ತು ಗೌರವಿಸಿದಂಥ ರೀತಿ, ಇದನ್ನೆಲ್ಲ ನೋಡುವಾಗ ನನಗೆಲ್ಲಿ ಕೂತು ನನ್ನ ಮನಸ್ಸಿಗೆ ಏನು ಅನ್ನಿಸಿದ್ದು ಅಂತಂದರೆ, ನಾನು ಕಳೆದ 3 ವರ್ಷಗಳಲ್ಲಿ ಇನ್ನೂ ಕೂಡ ಹೆಚ್ಚಿನ ಪ್ರಾಮಾಣಿಕತೆ ಮತ್ತು ಬದ್ಧತೆಯಿಂದ ಕೆಲಸ ಮಾಡಬೇಕಿತ್ತು ಅಂತೇಳಿ ನನಗೆ ಅಲ್ಲಿ ಕೂತು ಅನ್ನಿಸ್ತು. ನೀವು ಇವತ್ತು ಏನು ಪ್ರೀತಿ ತೋರಿಸಿದ್ದೀರೋ, ಏನೋ ಇವತ್ತು ನನಗೆ ಗೌರವವನ್ನು ವ್ಯಕ್ತಪಡಿಸಿದ್ದೀರೋ, ಅದಕ್ಕೆ ನಾನು ಮಾಡಿದಂಥ ಕೆಲಸ ಕಡಿಮೆ ಆಯಿತು ಅನ್ನುವಂಥದ್ದು ನನಗೆ ಅಲ್ಲಿ ಕೂತು ಬಹಳವಾಗಿ ಕಾಡ್ತಾ ಇತ್ತು. ಇದು ಸತ್ಯ ಕೂಡ. ಅದಕ್ಕೋಸ್ಕರ
ತಾವೇನು ಇವತ್ತು ಪ್ರೀತಿಯನ್ನು ತೋರಿಸಿದ್ದೀರಿ, ಅದಕ್ಕೆ ನಿಮಗೆ ಸಾಷ್ಟಾಂಗ ನಮಸ್ಕಾರಗಳನ್ನು ಮೊದಲು ನಾನು ಅರ್ಪಿಸ್ತಾ ಮತ್ತೆ ನನ್ನ ಮಾತನ್ನು ಮುಂದುವರಿಸ್ತೇನೆ. ಬಹುಶಃ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಇತಿಹಾಸದಲ್ಲಿ ಬಹುಶಃ ಇಂಥದ್ದೊಂದು ಬೀಳ್ಕೊಡುಗೆ ಸಮಾರಂಭವು ನನಗೆ ಗೊತ್ತಿಲ್ಲ, ಯಾಕಂತಂದರೆ ನಾವು ಕಣ್ಣಾರೆ ಕಂಡಿಲ್ಲ. ಆದರೆ ನನ್ನ ಅನುಭವದ ಪ್ರಕಾರ ಯಾವುದೇ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗೆ ಆಗಿಲ್ಲ ಅಂತ ಹೇಳಿ ಭಾವಿಸ್ತೀನಿ. ನಮ್ಮ ಬಾಳೆಪುಣಿ ಪ್ರತಿಯೊಂದು ಕಾರ್ಯಕ್ರಮದಲ್ಲೂ ಪ್ರತಿಯೊಂದು ಯೋಜನೆಯಲ್ಲೂ ತನ್ನದೇ ಆದ ಛಾಪನ್ನು ಈ ಜಿಲ್ಲೆಯಲ್ಲಿ ಮೂಡಿಸ್ತಾ ಬಂದಿದೆ. ಬಹುಶಃ ಇವತ್ತು ನೀವೇನು ಬಂದಂತಹ PDO ಅವರನ್ನು ಒಂದು ಗೌರವಿಸಿ ಸ್ವಾಗತ ಮಾಡಿದ್ರಿ, ನನ್ನ ಸೇವೆಯನ್ನು ಗುರುತಿಸಿ ಏನು ಇವತ್ತು ನೀವು ಬಹಳ ಗೌರವಿತವಾಗಿ ಕಳಿಸಿಕೊಡ್ತಾ ಇದ್ದೀರಿ. ಬಹುಶಃ ಇಂಥ ಒಂದು ಸೌಜನ್ಯತೆ ಅಥವಾ ಶಿಷ್ಟಾಚಾರ ಇರುವಂಥ ಗ್ರಾಮ ಪಂಚಾಯಿತಿ ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮತ್ತೊಂದು ಇಲ್ಲ ಅನ್ನೋದನ್ನು ಬಹಳ ಹೆಮ್ಮೆಯಿಂದ ನಾನು ಹೇಳ್ತಾ ಇದ್ದೀನಿ. ಕಳೆದ 3 ವರ್ಷಗಳಲ್ಲಿ ಇವತ್ತಿನ ದಿನ ಬಹಳ ವಿಶೇಷ. ಇವತ್ತಿನ ದಿನ ಬಹಳ ವಿಶೇಷ ಏನಂತಂದರೆ, ನಾನು ನನ್ನ ಹೆಂಡತಿಯನ್ನು ಕರ್ಕೊಂಡು ಬಂದಿದ್ದೀನಿ ಅಂತಲ್ಲ, ನನಗೆ ಈ ಹೆಂಡತಿ ಸಿಕ್ಕಿದ್ದು ಇಲ್ಲಿ ಬಂದೆ. ನಾನು ನನ್ನ ಧರ್ಮಪತ್ನಿಯನ್ನು ಪ್ರಥಮ ಬಾರಿ ಭೇಟಿಯಾದದ್ದು 9ನೇ ತಾರೀಕಿಗೆ. ಇವತ್ತು ಬೀಳ್ಕೊಡುಗೆ ಸಮಾರಂಭ ಆಗ್ತಾ ಇರೋದು ಕೂಡ 9ನೇ ತಾರೀಕಿಗೆ. ನಾನು ರಾಯಚೂರಿಂದ ದಕ್ಷಿಣ ಕನ್ನಡ ಜಿಲ್ಲೆ ಸಾಲೆತ್ತೂರಿಗೆ ಬಂದು ಕರ್ತವ್ಯಕ್ಕೆ ಸೇವೆಗೆ ಸೇರಿಕೊಂಡದ್ದು ಕೂಡ 9ನೇ ತಾರೀಕಿಗೆ. ಇವತ್ತು ನಮ್ಮ 2 ಗ್ರಾಮಗಳಲ್ಲಿ 2 ಶಾಲೆಗಳಲ್ಲಿ ಆಗ್ತಾ ಇರುವಂಥ ಲಸಿಕಾ ಶಿಬಿರ ಏನಿದೆ ಅದು ಕೂಡ 9ನೇದ್ದೇ. ಈ 9 ಬಹಳ ವಿಶೇಷವಾಗಿದೆ. ನಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಆದಷ್ಟು ಲಸಿಕಾ ಶಿಬಿರಗಳು ಯಾವುದೇ ಗ್ರಾಮ ಪಂಚಾಯತ್ನಲ್ಲಿ ಆಗಲಿಲ್ಲ. ಆದರೂ ನಮ್ಮ ಜನರಿಗೆ ನಮ್ಮ ಗ್ರಾಮ ಪಂಚಾಯತ್ನ ಜನಪ್ರತಿನಿಧಿಗಳು ಮಾಡ್ತಿರೋ ಕೆಲಸ ಕಡಿಮೆ ಅಂತಲೇ ಕಾಣಿಸ್ತದೆ. ಅದು ನನ್ನನ್ನು ಸೇರಿಸಿ ಕೂಡ ನಮ್ಮ ಕೆಲಸ, ಯಾಕಂತಂದರೆ ಅವರಿಗೆಲ್ಲರಿಗೂ ಗೊತ್ತಿದೆ ಈ ಪಂಚಾಯತ್ಗೆ ಅದರದ್ದೇ ಆದ ಸಾಮರ್ಥ್ಯ ಇದೆ ಅಂಥೇಳಿ. ಅದಕ್ಕೋಸ್ಕರ ಮತ್ತಷ್ಟು ಕೆಲಸಗಳನ್ನು ಜವಾಬ್ದಾರಿಗಳನ್ನು ನಮ್ಮಿಂದ ಅವ್ರು ನಿರೀಕ್ಷೆ ಮಾಡ್ತಾರೆ. ಹೀಗಾಗಿ ಅತಿ ಹೆಚ್ಚು ಏನು ನಿರೀಕ್ಷೆಗಳು ನಮ್ಮ ಜನರಿಗಿದೆ, ಅದಕ್ಕೆ ತಕ್ಕದ ವೇಗದಲ್ಲಿ ಕೆಲಸ ಮಾಡ್ತಿರುವಂಥ ನಮ್ಮ ಆಡಳಿತ ಮಂಡಳಿ, ಅದರ ಬಗ್ಗೆ ನನಗೆ ಬಹಳಷ್ಟು ಹೆಮ್ಮೆ ಇದೆ. ನಾನು ಪ್ರತ್ಯೇಕವಾಗಿ ಎಲ್ಲರ ಬಗ್ಗೆ ಮಾತಾಡಬೇಕು, ಯಾಕಂತಂದರೆ ನನ್ನ ಊಟಕ್ಕೆ ಈಗ ಸಮಯ 2 ಗಂಟೆ ಆಗಿದೆ. ನಾನು ನಮ್ಮ ಕಾರ್ಯಕ್ರಮ ಆಯೋಜಕರಲ್ಲಿ ಆರಂಭದಿಂದಲೇ ಕೇಳ್ಕೊಂಡದ್ದು ಏನಂತಂದರೆ ಊಟ ತಣ್ಣಗಾಗಬಾರ್ದು ಅಂತೇಳಿ, ಮತ್ತು ಈಗ ಊಟದ ಸಮಯ ಕೂಡ ಮೀರ್ತಾ ಇದೆ. ನಾನು ಮಾತಾಡಲಿಕ್ಕೆ ನಿಂತರೆ 1 ಗಂಟೆ ಆದರೂ ಬೇಕಾಗ್ತದೆ ಅಂತ ಹೇಳಿದೆ. ಆದರೆ 1 ಗಂಟೆ ಮಾತಾಡೋಷ್ಟು ಖಂಡಿತ ಇಲ್ಲಿ ಸಮಯ ಇಲ್ಲ. ಅದು ಸರಿಯಾದ ದಾರಿ ಕೂಡ ಅಲ್ಲ ಆ ಥರ ಮಾತಾಡೋದು. 2 ಗಂಟೆ 9 ನಿಮಿಷ ಆಗಿದೆ. ಒಂದು 20 ನಿಮಿಷದಲ್ಲಿ ನನ್ನ ಮಾತನ್ನು ನಾನು ಮುಗಿಸ್ತೀನಿ, ಯಾಕಂದರೆ ಅಷ್ಟು ನಾನು ಮಾತಾಡಲೇಬೇಕು. ಯಾಕೆಂತಂದರೆ ಅಷ್ಟು ಸಹಕಾರ ನನಗೆ ಸಿಕ್ಕಿದೆ. ಗೊತ್ತಿಲ್ಲ ಹಿಂದೆ ಇದ್ದವರಿಗೆ ಅಷ್ಟು ಸಹಕಾರ ಸಿಕ್ಕಿದೆಯೋ ಅನ್ನೋದು ನನಗೆ ಅನುಮಾನ ಇದೆ. ಮುಂದೆ ಬಂದವರಿಗೆ ಖಂಡಿತವಾಗಿಯೂ ಸಹಕಾರ ಸಿಗುತ್ತೆ ಅಂತ ಹೇಳಿ ಈ ವೇದಿಕೆ ಅವರಿಗೆ ಪ್ರಮಾಣವನ್ನು ಮಾಡಿದೆ. ಹೀಗಾಗಿ ಅವರಿಗೆ ಸಹಕಾರ ಖಂಡಿತವಾಗಿಯೂ ಸಿಕ್ಕೇ ಸಿಗ್ತದೆ. ಬಹಳ ಮುಖ್ಯವಾಗಿ ನಾನು ಮಾತಾಡಬೇಕಾದದ್ದು ನಮ್ಮ ಮಾನ್ಯ ಶಾಸಕರ ಬಗ್ಗೆ. ನಾನಿದು ಯಾವುದೇ ಪಕ್ಷ ಅಥವಾ ಸಿದ್ಧಾಂತವನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಮಾತಾಡೋದಿಲ್ಲ. ನನ್ನ ಮಿತ್ರರು ಈಗ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನನಗೆ ಸಾಕಷ್ಟು ಪಂಚಾಯತ್ ಅಭಿವೃದ್ಧಿ ಮಿತ್ರರಿದ್ದಾರೆ. ಅವರು ಅನುಭವಿಸುವಂಥ ಕಷ್ಟಗಳು ಅಥವಾ ರಾಜಕೀಯವಾಗಿ ಎದುರಿಸಿದಂಥ ಸವಾಲುಗಳ ಬಗ್ಗೆ ನನಗೆ ಗೊತ್ತಿದೆ, ಯಾಕಂದ್ರೆ ನನ್ನ ಜೊತೆ ಅವರು ಹಂಚಿಕೊಳ್ತಾರೆ. ಕೆಲವೊಂದು ಅವರಿಗೆ ಕ್ಲಿಷ್ಟ ಸಂದರ್ಭದಲ್ಲಿ ನನಗೆ ಫೋನ್ ಮಾಡಿ ಈ ದಾರಿಯಿಂದ ಹೊರಬರೋದು ಹೇಗೆ ಅಂತ ಕೂಡ ನಾನು ಕೇಳಿದ್ದಿದೆ. ಅಂಥ ಸಂದರ್ಭದಲ್ಲಿ ಅವರಿಗೆ ಈ ರಾಜಕೀಯವಾಗಿ ಶಾಸಕರಿಂದ ಆಗಲಿ ಅಥವಾ ನಮ್ಮ ಜನಪ್ರತಿನಿಧಿಗಳಿಂದ ಯಾವೆಲ್ಲ ತೊಂದರೆ ಆಗ್ತದೆ ಅಂತ ನನಗೆ ಗೊತ್ತಿದೆ. ಸೊ ನನಗೆ ಬಹಳ ಖುಷಿಯಿಂದ ಮತ್ತು ಹೆಮ್ಮೆಯಿಂದ, ನಾನು ಕಳೆದ ಬಾರಿ ಕೂಡ ಇದನ್ನು ಮಾತಾಡಬೇಕಾದ್ರೆ ಹೇಳಿದ್ದೀನಿ, ನಮ್ಮ ಶಾಸಕರಿಂದ ಅಥವಾ ಶಾಸಕರ ಕಚೇರಿಯಿಂದ ಯಾವುದೇ ರೀತಿಯ ಒತ್ತಡಕ್ಕೆ ಅಥವಾ ಯಾವುದೇ ರೀತಿಯ ಒತ್ತಡ ಹಾಕಿ ನನಗೆ ಒಂದೇ ಒಂದು ಫೋನ್ ಕರೆ ಅವರಿಂದ ಬಂದಿಲ್ಲ. ಆದರೆ ನನ್ನ ಎಲ್ಲ ಕಾರ್ಯಕ್ರಮಗಳಿಗೂ ನಮ್ಮ ಎಲ್ಲ ಕೆಲಸ ಕಾರ್ಯಗಳಿಗೂ ಕೂಡ ಸದಾ ಬೆನ್ನು ತಟ್ಟಿ ಅವರು ನಮ್ಮನ್ನು ಪ್ರೋತ್ಸಾಹಿಸಿದ್ದಾರೆ. ನಿಮ್ಗೆ ಗೊತ್ತಿದೆ, ಒಂದು ಜನಪ್ರತಿನಿಧಿಗಳು ಅದು ಕೂಡ ಶಾಸಕರಾಗಿದ್ದವರಿಗೆ ಅವರ ಜನರ ಕೆಲಸವನ್ನು ಮಾಡಿ ಕೊಡಲೇಬೇಕು ಅನ್ನೋಂಥ ಒಂದು ಒತ್ತಡ ಅವರಿಗಿರ್ತದೆ. ಆ ಒತ್ತಡವನ್ನು ಅವರು ನಮ್ಮ ಮೇಲೆ ಹಾಕುವಂಥದ್ದು ಸಹಜ ಕೂಡ. ಆದರೆ ನನ್ನ ಶಾಸಕರು ಇದುವರೆಗೂ ಕೂಡ ನನ್ನ ಕೆಲಸದ ವಿಷಯದಲ್ಲಿ ಯಾವತ್ತೂ ಮೂಗು ತೋರಿಸಿಲ್ಲ ಮತ್ತು ಯಾವತ್ತೂ ಕೂಡ ನನಗೆ ಹೀಗೆ ಮಾಡು ಅಂಥೇಳಿ ನನಗೆ ಸೂಚನೆಯನ್ನು ಅವರ ಕಚೇರಿಯಿಂದ ಕೊಡಲಿಲ್ಲ. ಹೀಗಾಗಿ ನನಗೆ 100% ಸಹಕಾರವನ್ನು, 0% ಒತ್ತಡ ಮತ್ತು 100% ಸಹಕಾರವನ್ನು ಕೊಟ್ಟಿದ್ದಕ್ಕಾಗಿ ಪ್ರಥಮದಲ್ಲಿ ನಾನು ನನ್ನ ಮಾನ್ಯ ಶಾಸಕರಾದಂತಹ ನಮ್ಮ UT ಖಾದರ್ ಸರ್ ಅವರಿಗೆ ನಾನು ಕೃತಜ್ಞತೆಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸ್ತೇನೆ. ಇವತ್ತು ಅವರ ಕ್ಷೇತ್ರವನ್ನು ಬಿಟ್ಟು ನಾನು ಶ್ರೀಮಾನ್ ರಾಜೇಶ್ ನಾಯಕ್ ಅವರ ಕ್ಷೇತ್ರಕ್ಕೆ ಹೋಗ್ತಾ ಇದ್ದೀನಿ. ಅಲ್ಲಿ ಕೂಡ ನಾನು ಉತ್ತಮ ಸಹಕಾರ ನನಗೆ ಸಿಗ್ತದೆ ಅನ್ನುವಂಥ ನಂಬಿಕೆಯೊಂದಿಗೆ ಭಾಳ ಮುಖ್ಯವಾಗಿ ನಾನು ಮಾತಾಡಬೇಕಾದ 2ನೇ ವ್ಯಕ್ತಿ ಯಾರಂತಂದರೆ ನಮ್ಮ ವೇದಿಕೆಯಲ್ಲಿ ಇವತ್ತಿರುವಂತಹ ಶ್ರೀಮತಿ ಮಮತಾ DS ಗಟ್ಟಿ ಅವರು, ಮಾಜಿ ಜಿಲ್ಲಾ ಪಂಚಾಯತ್ನ ಸದಸ್ಯರು. ನಮ್ಮ ಗ್ರಾಮ ಪಂಚಾಯತ್ನಲ್ಲಿ ನಿಮ್ಗೆ ಗೊತ್ತಿದೆ ಭಾಳ ದೊಡ್ಡ ಸಮಸ್ಯೆ ಯಾವುದು ಅಂತಂದರೆ ಅದು ನೀರು. ನಾನು ಬಂದು ಚೇರಲ್ಲಿ ಕೂತ ತಕ್ಷಣ ನನಗೆ ಅಲ್ಲಿಂದ
ನಾನು ಎದ್ದು ಫೀಲ್ಡಿಗೆ ಹೋಗಬೇಕಾದ ಪರಿಸ್ಥಿತಿ. ಚಾರ್ಜ್ ಆಗ ನಾನು ತಗೊಂಡಿರಲಿಲ್ಲ, ನಾಗೇಶ್ ಅವರಿದ್ದರು. ಆದರೂ ನಾಗೇಶ್ ಅವರ ಕೂತಾಗ ಅವರ ಫೋನ್ಗೆ ಕರೆ ಬರ್ತಾ ಇತ್ತು ನೀರಿನ ವಿಚಾರವಾಗಿ. ನಾನು ಅವರಿಗೆ ಹೇಳಿದ್ದೆ, ಬನ್ನಿ ಸರ್ ಹೋಗುವ ಅಂತ ಹೇಳಿ. ಆಗಲೇ ನಾವು ರಿಕ್ಷಾ ಮಾಡಿಕೊಂಡು ಫೀಲ್ಡ್ಗೆ ಯಾವತ್ತೂ ಇಳಿದಿದ್ವಿ. ಅಂಥ ಸಂದರ್ಭದಲ್ಲಿ ಇಲ್ಲಿ ಸಂಪೂರ್ಣ ಚಿತ್ರ ನಮಗೆ ಸಿಕ್ಕಿದ್ದು. ಅದರಲ್ಲಿ ಭಾಳ ಮುಖ್ಯವಾಗಿ ನವಗ್ರಾಮ ಸೈಟ್, ಬಾಳೆಪುನಿ 4ನೇ ವಾರ್ಡ್ ಏನಿದೆ, ಈ ನೀರಿನ ವಿಚಾರದಲ್ಲಿ ಬಹಳಷ್ಟು ನಾವು ತೊಂದರೆಗಳನ್ನು ಅನುಭವಿಸಿದ್ವಿ. ಈ ಎಲ್ಲವನ್ನು ನಾವು ಸಿಕ್ಕಾಗ, ಮಾತುಕತೆಗೆ ಎಳೆದಾಗ, ಚರ್ಚೆಗೆ ಕೂತಾಗ ಅಲ್ಲಿಯ ಆಗಿನ ಮತ್ತು ಈಗಲೂ ಕೂಡ ಮೆಂಬರ್ ಆಗಿರುವಂಥ ಶ್ರೀ ಹನೀಫಾ ಅವರು ಯಾವತ್ತೂ ಕೂಡ ಇದಕ್ಕೊಂದು ಶಾಶ್ವತ ಪರಿಹಾರ ಕಲ್ಪಿಸಲಿಕ್ಕೆ ತುಡಿತಾನೆ ಇದ್ದರೂ ಅದರ ಪರಿಹಾರ ಸಿಗ್ತಾ ಇರಲಿಲ್ಲ. ಆದರೆ ಅದಕ್ಕೆ ನಮಗೆ ಒಂದು ಭಾಳ ದೊಡ್ಡ ಪರಿಹಾರ ಸಿಕ್ಕಿದ್ದು ಏನಂತಂದರೆ, ಮಾನ್ಯ ಮಮತಾ DS ಗಟ್ಟಿ ಅವರು ನಮಗೆ ಅಲ್ಲಿಗೆ ಒಂದು 50,000 ಲೀಟರ್ ಸಾಮರ್ಥ್ಯದ ನೀರಿನ ಟ್ಯಾಂಕನ್ನು ಕೊಟ್ಟರು. ಅದರ ಜೊತೆಗೆ ಜಿಲ್ಲಾ ಪಂಚಾಯತ್ನಿಂದ ನಮಗೆ ಬೋರ್ವೆಲ್ ಮತ್ತು ಅದಕ್ಕೆ ಬೇಕಾದಂತಹ ಪಂಪ್ ಮತ್ತು ಕೇಬಲ್ ಮತ್ತು ಪವರ್ ಕನೆಕ್ಷನ್ ಕೂಡ ಸಿಕ್ತು. ಹೀಗಾಗಿ ನಮಗೆ ಬಾಳೆಪುಣಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಮೋಂಟುಗೋಳಿ, ನಮ್ಮ ನಡುಪದ ನವಗ್ರಾಮ ಸೈಟ್, ಹಾಗೆ ನಮ್ಮ ಬಾಳೆಪುಣಿ ನವಗ್ರಾಮ, ಹಾಗೆ ನಮ್ಮ ಮುದುಗಾರಕಟ್ಟೆ ಎಲ್ಲ ವಾರ್ಡ್, ಯಾವುದೇ ವಾರ್ಡ್ನ ತಾರತಮ್ಯ ಮಾಡದೆ ನೀರಿನ ವಿಚಾರದಲ್ಲಿ ಅವರು ನಮಗೆ ಮೊಟ್ಟ ಮೊದಲ ಸಂಪೂರ್ಣ ಸಹಕಾರವನ್ನು ಕೊಟ್ಟು ಜನರ ಒಂದು ಆ ನೀರಿನ ಹಾಹಾಕಾರ ಏನಿತ್ತು ಅದನ್ನು ತಗ್ಗಿಸುವ ನಿಟ್ಟಿನಲ್ಲಿ ಕೆಲಸ ಮಾಡಿದ್ದಾರೆ. ಇವತ್ತು ನನ್ನ ಗ್ರಾಮ ಪಂಚಾಯತಿ ನನಗೆ ಹೆಮ್ಮೆ ಇದೆ. ಏಕೆಂತಂದರೆ ಈ ವರ್ಷ ನಾವು ಟ್ಯಾಂಕರ್ನಲ್ಲಿ ನೀರು ಕೊಟ್ಟದ್ದು ಮೋಂಟುಗೋಳಿಗೆ ಮಾತ್ರ, ಮೋಂಟುಗೋಳಿ ಚೆಂಬೆ ತೋಟ ಮಾತ್ರ. ಇಲ್ಲದಿದ್ದರೆ ಪ್ರತಿ ವಾರ್ಡಿನ ಪ್ರತಿ ಜನವಸತಿ ಪ್ರದೇಶಗಳಿಗೂ ಕೂಡ ನಾವು ಟ್ಯಾಂಕರಲ್ಲಿ ನೀರು ಕೊಡಬೇಕಾಗಿತ್ತು. ಇದು ನಮ್ಮಲ್ಲಿ ಸುಧಾರಣೆ ಆಗಿದೆ ಅನ್ನೋದಕ್ಕೆ ಒಂದು ಸ್ಪಷ್ಟ ಉದಾಹರಣೆ ಏನು ಅಂತಂದರೆ, ಇವತ್ತು ನಾವು ಬೇಸಿಗೆಯಲ್ಲಿ ನೀರು ಕೊಡುವ, ಟ್ಯಾಂಕರ್ನಲ್ಲಿ ನೀರು ಕೊಡುವ ಪ್ರಮಾಣ ಕಡಿಮೆ ಆಗಿದೆ. ಯಾಕೆಂತಂದರೆ ನಮ್ಮಲ್ಲಿ ನೀರಿನ ಒಂದು ಸುಸ್ಥಿರತೆಯನ್ನು ಇವತ್ತು ನಾವು ಗಳಿಸ್ಕೊಳ್ತಾ ಇದ್ದೀವಿ. ಎರಡನೇ ಬಹಳ ಮುಖ್ಯ ವಿಚಾರ, ನಾನು ಆಗಲೇ ಪ್ರಸ್ತಾಪ ಮಾಡಿದೆ, ನಮ್ಮ ಇವತ್ತು ಕಾರ್ಯಕ್ರಮ ವಿಕಲಚೇತನರಿಗೆ ಸಹಾಯಧನವನ್ನು ಕೊಡುವಂಥ ಕಾರ್ಯಕ್ರಮದಲ್ಲಿ ಪ್ರಸ್ತಾಪ ಮಾಡಿದೆ. ಇಡೀ ರಾಜ್ಯ ಮಟ್ಟದಲ್ಲಿ ಯಾವ ಒಂದು ಜಿಲ್ಲಾ ಪಂಚಾಯತ್ನ ಸದಸ್ಯ ಕೂಡ ಮಾಡದಂತಹ ವಿಕಲಚೇತನರ ಬೃಹತ್ ಶಿಬಿರವನ್ನು ಹಮ್ಮಿಕೊಂಡು ಸುಮಾರು 5-6 ಲಕ್ಷ ವೆಚ್ಚದಲ್ಲಿ ಸರ್ವರಿಗೂ ಕೂಡ ಅಲ್ಲಿ ಬಂದಂಥವರಿಗೆ ಒಂದು ವಿಕಲಚೇತನರಿಗೆ ಬೇಕಾದ ಉಪಕರಣಗಳನ್ನು ಕೊಡಿಸುವ ನಿಟ್ಟಿನಲ್ಲಿ ಅವರು ಕಾರ್ಯವನ್ನು ಮಾಡಿದ್ದಾರೆ. ಆ ಕಾರ್ಯಕ್ರಮದ ಮೂಲಕ ನನಗೂ ವೈಯಕ್ತಿಕವಾಗಿ ಒಳ್ಳೆಯ ಹೆಸರು ಸಿಕ್ಕಿತ್ತು, ಈ ಪಂಚಾಯತಿಗೆ ಒಂದು ಒಳ್ಳೆಯ ಕೀರ್ತಿ ಬಂದಿತ್ತು. ಮೂರನೇ ಬಹಳ ಮುಖ್ಯ ವಿಚಾರ, ಅವರ ಜೊತೆಗೆ ನಾನು ಹಂಚಿಕೊಳ್ಬೇಕಾದದ್ದು ಏನು ಅಂತಂದರೆ, ನಮ್ಮ ಘನತ್ಯಾಜ್ಯ ಸಂಪನ್ಮೂಲ ನಿರ್ವಹಣಾ ಘಟಕ ಇವತ್ತಲ್ಲಿ ಏನು ಎದ್ದು ನಿಂತಿದೆ. ಆದರೆ ಆ ಎದ್ದು ನಿಲ್ಲಬೇಕಾದ್ರೆ ಆರಂಭದ ಹಂತದಲ್ಲಿ ಸ್ವತಃ ಅವರ ಕಾರಿಗೆ ಪೆಟ್ರೋಲನ್ನು ಹಾಕಿಕೊಂಡು ನಮ್ಮನ್ನೆಲ್ಲ ಕರ್ಕೊಂಡು ಹೋಗಿ ದಾರಿ ಮಧ್ಯೆ ನಮಗೆ ಬೇಕಾದಂತಹ ಚಹಾ ತಿಂಡಿ ವ್ಯವಸ್ಥೆಯನ್ನು ಕೂಡ ಎಲ್ಲ ಮಾಡಿ ನಮ್ಮ ವಣ್ಸೆ ಗ್ರಾಮ ಪಂಚಾಯತ್ಗೆ ನಾವು ಹೋಗಿ ಅಲ್ಲಿ ಅಧ್ಯಯನವನ್ನು ಮಾಡಿಕೊಂಡು ಬಂದು ಇಲ್ಲಿ ನಾವು ಅದನ್ನು ಆರಂಭ ಮಾಡಿದ್ದು. ಹೀಗಾಗಿ ನನಗೆ ಭಾಳ 3 ಮುಖ್ಯ ವಿಚಾರ ಇಲ್ಲಿ ತಲೆನೋವಾಗಿದ್ದು. ಯಾವುದಂತಂದರೆ, ಒಂದು ಸ್ವಚ್ಛತೆ, ಇನ್ನೊಂದು ನೀರು. ಈ ಎರಡೂ ವಿಚಾರಕ್ಕೂ ಕೂಡ ನನಗೆ ಬಹಳ ವೈಯಕ್ತಿಕವಾಗಿ ನನ್ನ ಯಾವತ್ತೂ ಬೆನ್ನೆಲುಬಾಗಿ ನಿಂತಿದ್ದರು. ಈ ಕಾರಣಕ್ಕೋಸ್ಕರ ಅವರಿಗೆ ಈ ಸಂದರ್ಭದಲ್ಲಿ ನಾನು ವಿಶೇಷವಾದಂತಹ ಧನ್ಯವಾದಗಳು ಮತ್ತು ಕೃತಜ್ಞತೆಗಳನ್ನು ಸಲ್ಲಿಸ್ತೀನಿ. ಎರಡನೇ ಮುಖ್ಯ ವಿಚಾರ, ಯಾಕಂತಂದರೆ ನನ್ನ ಸೇವಾವಧಿಯಲ್ಲಿ ನನ್ನ ಜೊತೆಗಿದ್ದ ಜನಪ್ರತಿನಿಧಿಗಳು, ಯಾಕಂದರೆ ನನಗೆ ಆಗುವಂಥ ತೊಂದರೆಗಳನ್ನು ಅವರು ತಪ್ಪಿಸಿದ್ದಾರೆ ಹೊರತು ನನಗೆ ಯಾವತ್ತೂ ತೊಂದರೆ ಆಗಲಿಕ್ಕೆ ಬಿಡಲಿಲ್ಲ. ಹಾಗಾಗಿ ನಾನು ಅವರನ್ನು ಸ್ಮರಿಸಬೇಕಾದದ್ದು ನನ್ನ ಜವಾಬ್ದಾರಿ. ಭಾಳ ಮುಖ್ಯವಾದದ್ದು ವ್ಯಕ್ತಿ, ಇವತ್ತಿನ ಕಾರ್ಯಕ್ರಮದ ಆಯೋಜಕರು ಕೂಡ ಹೌದು, ನಮ್ಮ ಮಾಜಿ ತಾಲೂಕ್ ಪಂಚಾಯತ್ನ ಸದಸ್ಯರೇ ಆಗಿರುವಂಥ ಶ್ರೀಮಾನ್ ಹೈದರ್ ಕೈರಂಗಳ ಅವರು ನಿರಂತರವಾಗಿ ನನ್ನ ಜೊತೆ ಸಂಪರ್ಕದಲ್ಲಿದ್ದು, ಅವರಿಗೆ ಸ್ಪೆಷಲಿಸ್ಟ್, ಅವರು ಕಾರ್ಯಕ್ರಮ ಮಾಡೋದರಲ್ಲಿ ಸ್ಪೆಷಲಿಸ್ಟ್. ಇವತ್ತು ನಮ್ಮ ಗ್ರಾಮ ಪಂಚಾಯತ್ ಆವರಣದಲ್ಲಿ ಒಂದು ಕಾರ್ಯಕ್ರಮ ಆಯಿತು, ನೀವು ನೋಡಿರ್ಬೋದು, 1 ಮರ ಒಂದೇ ಭಾವನೆ 100 ಕನಸು. ಮಾನ್ಯ ಮಾಧವ ಉಳ್ಳಾಳ ಅವರ ಒಂದು ಮಾರ್ಗದರ್ಶನದಲ್ಲಿ ಇವತ್ತು ನಡೆದಂಥ ಒಂದು ಕಾರ್ಯಕ್ರಮ ಬಹಳ ಚೆನ್ನಾಗಿ ನಡೆಯಿತು. ನಾನು ಆಗ ಮಾತಾಡಬೇಕಾದ್ರಲ್ಲಿ ಹೇಳಿದೆ, ನಾನು ಜೂನ್ 1ಕ್ಕೆ ಈ ಪಂಚಾಯತಿಗೆ 2018ರಲ್ಲಿ ನಾನು ಜಾಯಿನ್ ಆದದ್ದು. ಆ ಸಂದರ್ಭದಲ್ಲಿ ಜೂನ್ 5ಕ್ಕೆ ಪರಿಸರ ದಿನಾಚರಣೆ ಇತ್ತು. ಆವತ್ತು ನಾನು ಗಿಡವನ್ನು ನೆಟ್ಟಿದ್ದೆ ನಮ್ಮ ಪಂಚಾಯತ್ ಆವರಣದ ಮುಂದುಗಡೆ. ಇವತ್ತು ನಾನು ಆಗಸ್ಟ್ 9 ಇವತ್ತು ನಿರ್ಗಮನ ಆಗ್ತಾ ಇದ್ದೇನೆ. ಇವತ್ತು ಕೂಡ ಒಂದು ಅಲ್ಲಿ ಗಿಡವನ್ನು ನೆಡಲಿಕ್ಕೆ ಅವಕಾಶ ನಮಗೆ ಮಾಡಿಕೊಟ್ಟದ್ದು ಮಾಧವ ಉಳ್ಳಾಲ ಅವರು, ಮುಖ್ಯವಾಗಿ ನಮಗೆ ಹೈದರ್ ಕೈರಂಗಳವರು. ನಮ್ಮಲ್ಲಿ ಕೊರೋನಾದಲ್ಲಿ ಎಲ್ಲರೂ ತತ್ತರಿಸಿ ಬಹಳ ಸುಸ್ತಾದಂಥ ಸಂದರ್ಭದಲ್ಲಿ ಕೊರೋನಾ ಕವಿಗೋಷ್ಠಿನ ಅಂತ ಬಹಳ ವಿಶೇಷವಾದಂಥ ಕಾರ್ಯಕ್ರಮ, ಬಹುಶಃ ಭಾರತದಾದ್ಯಂತ ಯಾವುದೇ ಗ್ರಾಮ ಪಂಚಾಯತಿಯಲ್ಲಿ ಕೊರೋನಾ ಸಮಯದಲ್ಲಿ ಅಂಥ ಒಂದು ಕಾರ್ಯಕ್ರಮ ಆಗಿರಲಿಕ್ಕಿಲ್ಲ. ಕೊರೋನಾ ಕವಿಗೋಷ್ಠಿನ ಅಂತ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ಈ ದ್ವಿತೀಯ ಅಲೆಯ ಸಂದರ್ಭದಲ್ಲಿ ನಮ್ಮ ಗಿರ್ಗಿಟ್ಟು ಚಿತ್ರತಂಡದ ರೂಪೇಶ್ ಶೆಟ್ಟಿ ಅವರನ್ನ ಕರೆದುಕೊಂಡು ಬಂದು ಅವರ ಮೂಲಕ ಸುಮಾರು 70 ದುರ್ಬಲ ವರ್ಗದವರು ಏನಿದ್ದಾರೆ ಅಂಥವರ ಮನೆ ಕಿಟ್ಟು ಕೊಡುವಂಥ ಕೆಲಸವನ್ನು, ಹಾಗೆ ಮೈತ್ರಿ ಯೂತ್ ಕೌನ್ಸಿಲ್ ಅವರು ಅದರ ಸದಸ್ಯರಾಗಿದ್ದಾರೆ, ಅಲ್ಲಿಂದ ಕೂಡ ಕಿಟ್ಟನ್ನು ಕೊಡುವಂಥ ಕೆಲಸವನ್ನು ಅವರು ನನ್ನ ಜೊತೆಗಿದ್ದು ನಮಗೆ ಪಂಚಾಯತ್ಗೆ ಸಹಕಾರ ಕೊಟ್ಕೊಂಡು ಅದನ್ನು ಮಾಡಿದ್ದಾರೆ. ಆಯುಷ್ ಇಲಾಖೆಯ ಮುಖಾಂತರ ಪ್ರತಿ ಮನೆಗೆ ಸಾಧ್ಯವಾದಷ್ಟು ಸೈಡ್ ಇಫೆಕ್ಟ್ ಇಲ್ಲದಂತಹ ಔಷಧಿಯನ್ನು ಜನರಿಗೆ ಸಿಗಬೇಕು ಅನ್ನೋ ಕಾರಣಕ್ಕೋಸ್ಕರ ಆಯುಷ್ ಇಲಾಖೆಯನ್ನು ಒಟ್ಟುಗೂಡಿಸಿಕೊಂಡು ಈ ಭಾಗದ ಜನರಿಗೆ ಒಂದು ಔಷಧಿಯನ್ನು ಉಚಿತವಾಗಿ ಕೊಡುವ ನಿಟ್ಟಿನಲ್ಲಿ ಕೂಡ ಅವರು ಶಿಬಿರವನ್ನು ಆಯೋಜನೆ ಮಾಡಿದ್ದಾರೆ.
ಭಾಳ ಮುಖ್ಯವಾಗಿ ನನಗೆ ಮಾನ್ಯ ಮಮತಾ ಡಿ ಎಸ್ ಗಟ್ಟಿ ಅವರು ಸಹಕಾರವನ್ನು ಕೊಟ್ಟ ಹಾಗೆ ಸ್ವಚ್ಛತೆಯಲ್ಲಿ ಸಹಕಾರವನ್ನು ಕೊಟ್ಟವರು ಮಾನ್ಯ ಹೈದರ್ ಕೈರಂಗಳವರು. ನನಗೆ ಬಹಳ ಮುಖ್ಯವಾಗಿ ನಮ್ಮ ವಣಸೆಗೆ ಅಧ್ಯಯನಕ್ಕೆ ಹೋದಂಥ ಸಂದರ್ಭದಲ್ಲಿ ನಮ್ಮ ಏನು ಸ್ವಚ್ಛತಾ ಸೇನಾನಿಗಳಿಗೆ ತರಬೇತಿಯನ್ನು ಕೊಡುವಂಥದ್ದು ಇರ್ಬೋದು, ಅಥವಾ ಪಂಚಾಯಿತಿಯ ಆವರಣದಲ್ಲಿ ಒಂದು ಘಟಕವನ್ನು ತೆರೀಲಿಕ್ಕೆ ಆ ಒಂದು ನಮ್ಮೆಲ್ಲ ಏನು ಸದಸ್ಯರ ಒಂದು ಮನವೊಲಿಸುವಂಥ ಕೆಲಸ ಆಗಿರ್ಬೋದು, ಇವೆಲ್ಲವನ್ನು ಭಾಳ ಅಚ್ಚುಕಟ್ಟಾಗಿ ಮಾಡಿ ಇವತ್ತು ನಮ್ಮ ಗ್ರಾಮ ಪಂಚಾಯಿತಿ ಹೆಸರು ಗಳಿಸಿರುವಂಥ ಕ್ಷೇತ್ರಗಳೇನಿದೆ ಅದಕ್ಕೆಲ್ಲದಕ್ಕೂ ಕೂಡ ನನಗೆ ಮಾನ್ಯ ಶಾಸಕರು, ಮಾನ್ಯ ಜಿಲ್ಲಾ ಪಂಚಾಯತ್ನ ಮಾಜಿ ಸದಸ್ಯರು, ಮಾನ್ಯ ತಾಲೂಕು ಪಂಚಾಯತ್ನ ಮಾಜಿ ಸದಸ್ಯರ ಸಹಕಾರ ಇದೆ. ಈ ಕಾರಣಕ್ಕೋಸ್ಕರ ಆ ಮೂವರನ್ನು ಕೂಡ ಜನಪ್ರತಿನಿಧಿಗಳನ್ನು ನಾನು ಈ ಸಂದರ್ಭದಲ್ಲಿ ಸ್ಮರಿಸಿಕೊಳ್ಳುತ್ತಾ ಅವರಿಗೆ ಧನ್ಯವಾದಗಳನ್ನು ಮತ್ತು ಕೃತಜ್ಞತೆಗಳನ್ನು ಅರ್ಪಿಸ್ತಾ ಇದ್ದೇನೆ. ಮತ್ತು ನಾನು ಮಾತಾಡಬೇಕಾಗಿರುವಂಥದ್ದು ಜನಶಿಕ್ಷಣ ಟ್ರಸ್ಟ್ ಸರ್ ಇವತ್ತಲ್ಲಿ ಉಪಸ್ಥಿತರಿಲ್ಲ. ಆದರೆ ಅವರು ಯಾವತ್ತೂ ಕೂಡ ಹಾಗೆ ಅವರಿಗೆ ಕಾರ್ಯಕ್ರಮಕ್ಕಿಂತ ಆಗುವ ಕಾರ್ಯ ಮುಖ್ಯ. ಹೀಗಾಗಿ ನಮ್ಮ ಕಾರ್ಯಕ್ರಮದಿಂದ ತೆರಳಿದ್ದಾರೆ. ಬಟ್ ಅವರು ಇಲ್ಲ ಅಂತ ಹೇಳಿ ನಾನು ಅವರ ಬಗ್ಗೆ ಮಾತಾಡದಿದ್ದರೆ ಬಹಳಷ್ಟು ದೊಡ್ಡ ದ್ರೋಹವನ್ನು ನಾನೇ ಮಾಡಿದಾಗ ಆಗ್ತದೆ. ಇವತ್ತು ಬಾಳೆಪುಣಿ ಗ್ರಾಮ ಪಂಚಾಯತ್ ವಿಭಿನ್ನ ಕ್ಷೇತ್ರಗಳಲ್ಲಿ ಹೆಸರನ್ನು ಗಳಿಸಿದೆ ಅಂತಾದರೆ ಅದಕ್ಕೆ ಯಾವಾಗಲೂ ನನಗೆ ಸರ್ ಶೇಷಶೆಟ್ಟರು ಹೇಳುವವರು ಏನಂತಂದರೆ, ಕೃಷ್ಣಮೂಲಿಯವರು ಕೂಡ ಹೇಳೋರು ಏನಂತಂದರೆ, ನಾವು ಪಂಚಾಯತಿಗೆ ಅಷ್ಟಾಗಿ ಇಲ್ಲಿಗೆ ಬರ್ತಾ ಇರಲಿಲ್ಲ, ನಾವು ನಮ್ಮ ಏನು ಕಾರ್ಯಕ್ಷೇತ್ರವನ್ನು ಬೇರೆ ಬೇರೆ ಪಂಚಾಯತಿಗಳಿಗೆ ನಾವು ಏನು ವಿಸ್ತರಿಸಿದ್ವಿ ಅಂಥೇಳಿ. ನಮಗೆ ಏನಾಗಿದೆ ಅಂತ ನಾವು ಅಲ್ಲಲ್ಲಿ ಬಾವಿ ತೋಡಿ ನಮಗೆ ನೀರೇ ಸಿಗಲಿಲ್ಲ. ಹಾಗಾಗಿ ನೀವು ಬಂದ ಮೇಲೆ ನಾವು ಏನು ಮಾಡಿದ್ದೀವಿ ಅಂತಂದರೆ ಬಾಳೆಪುಣಿಯಲ್ಲೇ ಬಾವಿ ತೋಡಲಿಕ್ಕೆ ಆರಂಭ ಮಾಡಿದ್ವಿ. ಹೀಗಾಗಿ ನಮಗೆ ಇಲ್ಲಿ ನಿಧಾನಕ್ಕೆ ನೀರು ಸಿಗ್ತಾ ಇದೆ, ಹೊಸರು ಬರ್ತಾ ಇದೆ ಅಂತ ಯಾವತ್ತು ಹೇಳುವವರು ಅವರು. ನಾನು ಯಾವಾಗಲೂ ಅವರು ವೇದಿಕೆಯಲ್ಲಿದ್ದಾಗ ಹೇಳೋದು, ನಮಗೆ ಸ್ವಚ್ಛತೆ ಅಂದಾಗ ಯಾವಾಗಲೂ ಗಾಂಧೀಜಿಯವರು ನೆನಪಾಗ್ತಾಯಿದ್ರು. ನನಗೆ ಇಲ್ಲಿ ಬಂದ ಮೇಲೆ ಸ್ವಚ್ಛತೆ ಅಂದಾಗ ನನಗೆ ನೆನಪಿಗೆ ಬರ್ತಾ ಇದ್ದದ್ದು ಶೇಷಶೆಟ್ಟರು ಮತ್ತು ಕೃಷ್ಣಮೂಲ್ಯರು. ನಮ್ಮ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಮಾಜಿ ಒಂಬುಡ್ಸ್ಮನ್ ಆಗಿದ್ದರೂ ಕೂಡ ನನ್ನ ಹತ್ರ ಅವರು ಎಷ್ಟು ಸೌಜನ್ಯದಿಂದ ಯಾವುದೇ ಅವರಿಗೆ ನಿಜವಾಗಲೂ ಇಡೀ ರಾಷ್ಟ್ರವೇ ಅವರನ್ನು ಗೌರವಿಸ್ತದೆ. ಇವತ್ತು ಕೂಡ ಅವರು ಡಿ ಸಿ ಕಚೇರಿಗೆ ಹೋದರೆ ಡಿ ಸಿ ಎದ್ದು ನಿಂತು ಅವರನ್ನು ಮಾತಾಡಿಸ್ತಾರೆ. ಆದರೆ ನಮ್ಮ ಹತ್ರ ಅವರು ಬರುವಾಗ ಎಷ್ಟು ಸೌಜನ್ಯತೆಯಿಂದ ಇರ್ತಾರೆ ಅಂತ ಹೇಳಿದರೆ ಎರಡೂ ಕೈಯನ್ನು ಮುಗ್ದು ನನ್ನ ಕಚೇರಿ ಒಳಗೆ ಅವರು ಪ್ರವೇಶಿಸ್ತಾರೆ. ನನಗೆ ಅದಕ್ಕಿಂತ ದೊಡ್ಡ ಭಾಗ್ಯ ನನ್ನದು ಇಲ್ಲ ಅಂತ ಭಾವಿಸ್ತೇನೆ. ಯಾಕಂತಂದರೆ ಯಾವುದೇ ಸ್ವಾರ್ಥ ಇಲ್ಲದಂತಹ ಪರಿಸರ, ಜನ, ಸುಧಾರಣೆ, ಸುಸ್ಥಿರತೆ, ಅಭಿವೃದ್ಧಿ ಇದನ್ನೇ ತಮ್ಮ ಉಸಿರಾಗಿರಿಸಿಕೊಂಡಂಥ ವ್ಯಕ್ತಿಗಳು. ನನಗೆ ನಮ್ಮಲ್ಲಿ ಉದ್ಯೋಗ ಖಾತ್ರಿಯಲ್ಲಿ ಒಳ್ಳೆಯ ಪ್ರೋಗ್ರೆಸ್ ಆಗಬೇಕಾದ್ರೆ, ನಮ್ಮಲ್ಲಿ ಘಟಕ ಒಂದು ಸುಸ್ಥಿತಿಯಲ್ಲಿ ಇವತ್ತು ಬರಬೇಕಾದ್ರೆ, ಅದೇ ರೀತಿ ಕೊರೋನಾ ಸಂದರ್ಭದಲ್ಲಿ ಉತ್ತಮ ನಿರ್ವಹಣೆಯನ್ನು ತೋರಿ ರಾಷ್ಟ್ರಮಟ್ಟದಲ್ಲಿ ನಾವು ಗುರುತಿಸ್ಕೊಳ್ಬೇಕಾದ್ರೆ ಇದಕ್ಕೆಲ್ಲದಕ್ಕೂ ನಮಗೆ ಕಾರಣ ಮಾನ್ಯ ಶೀನಾ ಶೆಟ್ಟರು ಮತ್ತು ಕೃಷ್ಣಮೂಲ್ಯರು. ಅವರ ಅನುಪಸ್ಥಿತಿಯಲ್ಲಿ ನಾನು ಅವರನ್ನು ಇವತ್ತು ಗೌರವಿಸಿಕೊಂಡು ಅವರಿಗೆ ನನ್ನ ವೈಯಕ್ತಿಕವಾಗಿ ಧನ್ಯವಾದ ಮತ್ತು ಕೃತಜ್ಞತೆಗಳನ್ನು ನಾನು ಸಲ್ಲಿಸ್ತಾ ಇದ್ದೇನೆ. ನಂತರ ಇತ್ತೀಚೆಗೆ ನನಗೆ ಪರಿಚಯವಾಗಿ ಬಹಳ ವೇಗವಾಗಿ ಕೆಲಸವನ್ನು ನಿರ್ವಹಿಸ್ತಿರುವವರು ಮಾನ್ಯ ನಮ್ಮ ಬಾಪು ಘನತ್ಯಾಜ್ಯ ಸಂಪನ್ಮೂಲ ನಿರ್ವಹಣಾ ಸಂಘದ ಗೌರವಾನ್ವಿತ ಅಧ್ಯಕ್ಷರು ಇಬ್ರಾಹಿಂ ತಪ್ಸಿ ಅವರು. ನಾನು ಈ ಪಂಚಾಯಿತಿಯನ್ನು ಈ ಹಂತದಲ್ಲಿ ಬಿಟ್ಟು ಹೋಗಲಿಕ್ಕೆ ನನಗೆ ಭಾಳ ದೊಡ್ಡ ಒಂದು ಧೈರ್ಯ ಏನಂತಂದರೆ ಅವರು, ನಾನು ಪ್ರಾಮಾಣಿಕವಾಗಿ ಹೇಳ್ತೀನಿ, ಒಂದು ವೇಳೆ ಬಾಪು ಘನತ್ಯಾಜ್ಯ ಸಂಪನ್ಮೂಲ ನಿರ್ವಹಣಾ ಸಂಘ ಇಲ್ಲದೇ ಹೋಗಿದ್ದಲ್ಲಿ, ಅದರ ಅಧ್ಯಕ್ಷರಾಗಿ ಮಾನ್ಯ ಇಬ್ರಾಹಿಂ ತಪ್ಸಿ ಅವರು ಇಲ್ಲದೇ ಹೋಗಿದ್ದಲ್ಲಿ, ಅದರ ಕಾರ್ಯದರ್ಶಿಯಾಗಿ ಜನಾರ್ದನ್ ಕುಲಾಲ್ ಅವರು ಇಲ್ಲದೇ ಹೋಗಿದ್ದಲ್ಲಿ ನಾನು ಖಂಡಿತ ಈ ಪಂಚಾಯತ್ನಲ್ಲಿ ಇರ್ತಿದ್ದೆ. ನಾನು ಯಾಕೆ ಇರ್ತಿದ್ದೆ ಅಂತಂದರೆ, ನಾವು ಅಷ್ಟು ಬೆವರು ಸುರಿಸಿ ಮಾನ್ಯ ಮಮತಾ ಗಟ್ಟಿಯವರು, ಹೈದರ್ ಕೈರಂಗಳವರು, ಶೀನಾ ಶೆಟ್ಟರವರು ಶ್ರಮವಹಿಸಿ ನಮ್ಮ ಆಡಳಿತ ಮಂಡಳಿ 29 ಜನ ಸದಸ್ಯರು ಕೂಡ ನಮ್ಮ ವಿಶ್ವಾಸದ ಮೇಲೆ ಇಡೀ ನೀವು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಓಡಾಡಿ ಎಲ್ಲಿಯೂ ಕೂಡ ಪಂಚಾಯತ್ನ 10 ಮೀಟರ್ ದೂರದಲ್ಲಿ ಘನತ್ಯಾಜ್ಯ ಸಂಪನ್ಮೂಲ ಘಟಕ ಇಲ್ಲ, ಯಾರೂ ಕೂಡ ಮಾಡಲಿಕ್ಕೆ ಬಿಡುವುದಿಲ್ಲ. ನಮ್ಮಲ್ಲೇ ಕೂಡ ನಾವೊಂದು ನಟ್ಟಿ ಹಿತ್ತಲಲ್ಲಿ ನಿರ್ಜನ ಪ್ರದೇಶದಲ್ಲಿ ಘಟಕ ಮಾಡ್ತೀವಿ, ಜಾಗ ಕಾದಿರಿಸ್ತೀವಿ ಅಂತ ಹೇಳುವಾಗ ಜನ ವಿರೋಧ ಮಾಡಿದರು. ಅಂಥದ್ರಲ್ಲಿ ಇವತ್ತು ನಮ್ಮ ಪಂಚಾಯತ್ನ ಪಕ್ಕದಲ್ಲಿ ನಮ್ಮ ಕಣ್ಣ ಮುಂದೆ ಇದೆ, ಪಕ್ಕದಲ್ಲಿ ಗ್ರಂಥಾಲಯ ಇದೆ, ಅಂಗನವಾಡಿ ಇದೆ, ಅಂಬೇಡ್ಕರ್ ಭವನ ಇದೆ, ಹೋಟೆಲ್ ಇದೆ, ಮನೆ ಇದೆ, ನಮ್ಮ ಆಫೀಸ್ ಇದೆ, VA ಕಚೇರಿ ಇದೆ, ಎಲ್ಲ ಇದ್ರೂ ಅದರ ಮಧ್ಯದಲ್ಲಿ ಇದೆ. ಈಗಲೂ ಬೇಕಾದಲ್ಲಿ ಹೋಗಿ ನೋಡಿ, ಒಂದು ಚೂರು ಸ್ಮೆಲ್ ಇಲ್ಲ, ಝೀರೋ ವಾಸನೆ ಮುಕ್ತ ಘಟಕವನ್ನು ಇವತ್ತಲ್ಲಿ ನಡೆಸ್ತಾ ಇದ್ದೀವಿ. ಆ 29 ಜನ ಸದಸ್ಯರು ನಮ್ಮನ್ನು ನಂಬಿ ನಮ್ಮ ಕೈ ಕೊಟ್ಟಿದ್ದಕ್ಕೆ ನಾವು ಇವತ್ತಲ್ಲಿ ಭಾಳ ಅಚ್ಚುಕಟ್ಟಾಗಿ ನಿರ್ವಹಣೆ ಮಾಡ್ತಿದ್ದೀವಿ. ಅದರ ಸಾಧಕರು ಇಲ್ಲೇ ಇದ್ದಾರೆ, ನಮ್ಮ ಸ್ವಚ್ಛತಾ ಸೇನಾನಿಗಳು. ಇವತ್ತು ಆ ಘಟಕ ಏನಾದರೂ ಭವಿಷ್ಯದಲ್ಲಿ ನಡೀಲಿಕ್ಕೆ ಕಷ್ಟ ಇದೆ, ಅಥವಾ ಇದು ನಾನು ಹೋದ ಮೇಲೆ ನನ್ನ ಬೆನ್ನ ಹಿಂದೆ ಇದು ಬರ್ತದೆ ಅನ್ನುವಂಥದ್ದು ಏನಾದರೂ ನನ್ನ ಮನಸ್ಸಿಗೆ ಅನಿಸಿದರೆ ನಾನು ಖಂಡಿತ ಹೋಗ್ತಾ ಇರಲಿಲ್ಲ. ಯಾಕಂತಂದರೆ ನಾನು ಈ ಗ್ರಾಮ ಪಂಚಾಯತ್ನಲ್ಲಿ ಮಾಡಿದಂತಹ, ನಾನು ಹೇಳೋದಿಲ್ಲ, ಯಾಕಂತಂದರೆ ಮಾಡಿದ್ದೆಲ್ಲ ನಾವು ಮಾಡಿದಂತಹ ಭಾಳ ದೊಡ್ಡ ನನ್ನ ಮತ್ತು ಖುಷಿಯ ಕೆಲಸ ನನಗೆ ಯಾವುದು ಅಂತಂದರೆ, ಆ ಬಾಪು ಘನತ್ಯಾಜ್ಯ ಸಂಪನ್ಮೂಲ ನಿರ್ವಹಣಾ ಸಂಘವನ್ನು ಸೊಸೈಟಿ ಆ್ಯಕ್ಟ್ ಅಡಿಯಲ್ಲಿ ನೋಂದಣಿ ಮಾಡಿಕೊಂಡು ಆ ಘಟಕವನ್ನು ಎಬ್ಬಿಸಿದೆಯಲ್ಲ, ಅದೇ ನಾನು ಹೇಳ್ತೀನಿ, ನಮ್ಮ ಇಡೀ ಆಡಳಿತ ಮಂಡಳಿ ದೊಡ್ಡ ಸಾಧನೆ ಯಾವುದು ಅಂತಂದರೆ ಆ ಘಟಕವನ್ನು ರಚನೆ ಮಾಡಿರುವಂಥದ್ದು. ಹೀಗಾಗಿ ಆ ಘಟಕ ನಾನು ಹೋದ ನಂತರ ನನ್ನ ಬೆನ್ನ ಹಿಂದೆ ಬರುತ್ತೆ ಅಂತಾದರೆ ನಾನು ಖಂಡಿತವಾಗಿಯೂ ಕೂಡ ಆ ಘಟಕವನ್ನು ಬಿಟ್ಟು ಹೋಗ್ತಾ ಇರಲಿಲ್ಲ, ಈ ಪಂಚಾಯತಿಯನ್ನು ಬಿಟ್ಟು ಹೋಗ್ತಾ ಇರಲಿಲ್ಲ. ನನಗೆ ಇಬ್ರಾಹಿಂ ತಪ್ಸಿ ಅವರ ಮೇಲೆ, ನಮ್ಮ ಈಗಿನ ಆಡಳಿತ ಮಂಡಳಿ ನಮ್ಮ ಮಾನ್ಯ ಅಧ್ಯಕ್ಷರು ಶ್ರೀಮತಿ ರಜಿಯಾ ಬಾನು ಅವರ ಮೇಲೆ, ನನಗೆ ನಮ್ಮ ಕಾರ್ಯದರ್ಶಿಯಾದಂಥ ಜನಾರ್ದನ್ ಕುಲಾಲ್ ಅವರ ಮೇಲೆ, ನಮ್ಮ ಮೇಲ್ವಿಚಾರಕಿಯರಾಗಿರುವಂಥ ವಿದ್ಯಾ ಅವರ ಮೇಲೆ,
ಇಡೀ ಆಡಳಿತ ಮಂಡಳಿ ಪದಾಧಿಕಾರಿಗಳ ಮೇಲೆ ಸಂಪೂರ್ಣ ವಿಶ್ವಾಸ ಇರುವುದಕ್ಕೆ ಇವತ್ತು ನಾನು ಹೋಗ್ತಾ ಇದ್ದೀನಿ. ಎರಡನೇ, ನಮಗೆ ಇಬ್ರಾಹಿಂ ತಪ್ಸಿ ಅವರು ಅವರಿಗೆ ಇದು ನಿಜವಾಗ್ಲೂ ಬೇಕಾಗಿರಲಿಲ್ಲ. ಅವರಿಗೆ ಅವರದ್ದೇ ಆದಂತಹ ಸುಂದರವಾದ ಜೀವನ ಇದೆ, ಅವರದ್ದೇ ಆದ ಉದ್ಯಮ ಇದೆ. ಇವತ್ತು ಅವರ ಉದ್ಯಮವನ್ನು ಮಕ್ಕಳಿಗೆ ಬಿಟ್ಟುಕೊಟ್ಟು ಇವತ್ತು ನಮ್ಮ ಘಟಕದ ಹಿಂದೆ ಇದ್ದಾರೆ. ನಾವು ಆಫೀಸ್ ಬಿಡುವಂಥದ್ದು 5:15, ಅವರು 5:15 ಬರ್ತಾರೆ. ಅವರು 5:15 ಬಂದು 6:30, 7 ಗಂಟೆವರೆಗೂ ಇದ್ದದ್ದಿದೆ. ಅವರೆಲ್ಲ ಕೆಲಸ ಕಾರ್ಯಗಳನ್ನು ಬಿಟ್ಟು ಅವರು ಜನಾರ್ದನ್ ಕುಲಲ್ ಅವರು ತಮ್ಮ ಮನೆಯ ತೋಟವನ್ನು ಕೂಡ ಅಷ್ಟು ಕಾಳಜಿಯಿಂದ ನೋಡ್ಕೊಳ್ತಾರೋ ಇಲ್ಲೋ ಗೊತ್ತಿಲ್ಲ, ತಮ್ಮ ವೈಯಕ್ತಿಕ ಉದ್ಯಮವನ್ನು ಕೂಡ ಅಷ್ಟು ಕಾಳಜಿಯಿಂದ ನೋಡ್ಕೊಳ್ತಾರೋ ಇಲ್ಲೋ ಗೊತ್ತಿಲ್ಲ. ಆದರೆ ನಮ್ಮ ಘಟಕವನ್ನು ಅಷ್ಟು ಕಾಳಜಿಯಿಂದ ಇವತ್ತು ನೋಡ್ಕೊಳ್ತಿದ್ದಾರೆ. ಬಹುಶಃ ಇವತ್ತು ನಾನು ಇಲ್ಲಿ ಪಿಡಿಯಾಗಿ ಬಂದಿದ್ದಕ್ಕಿಂತಲೂ ನಮಗೆ ಸಂಘಕ್ಕೆ ಅಂಥ ಒಂದು ಅಧ್ಯಕ್ಷರು ಸಿಕ್ಕಿದ್ದು ನಮ್ಮ ಭಾಗ್ಯ ಅಂತ ನಾನು ಭಾವಿಸ್ತೀನಿ. ಅವರಿಗೆ ನನ್ನ ವೈಯಕ್ತಿಕ ಕೃತಜ್ಞತೆಗಳನ್ನು ನಾನು ಅರ್ಪಿಸ್ತೀನಿ. ಭಾಳ ಮುಖ್ಯವಾಗಿ ಹೇಳಬೇಕಾದ್ರೆ, ನಿಮ್ಗೆ ಗೊತ್ತಿರ್ಬೋದು ಗ್ರಾಮ ಪಂಚಾಯತಿಗೆ ಯಾಕೆ ಬರ್ತಾರೆ ಅಂತಂದರೆ, ಗ್ರಾಮ ಪಂಚಾಯತಿಯಿಂದ ಏನಾದರೂ ತಗೊಂಡು ಹೋಗಲಿಕ್ಕೆ. ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲ, ಬಹುಶಃ ಇಡೀ ಕರ್ನಾಟಕ ರಾಜ್ಯದಲ್ಲಿ ಪಂಚಾಯತಿಗೆ ಬಂದು ಕೊಟ್ಟು ಹೋಗುವಂತಹ ಯಾವುದಾದ್ರೂ ಒಂದು ವರ್ಗ ಇದ್ದರೆ ಅದು ಬಾಳೆಪುಣಿಯಲ್ಲಿದೆ. ಎಲ್ಲ ಪಂಚಾಯತಿಯಲ್ಲಿ ದೋಚಿಕೊಂಡು ಹೋಗಲಿಕ್ಕೆ ನೋಡ್ತಾರೆ, ಆದರೆ ನಮ್ಮ ಪಂಚಾಯತಿಯಲ್ಲಿ ಮಾತ್ರ ಕೊಟ್ಟು ಹೋಗಲಿಕ್ಕೆ ಬರ್ತಾರೆ. ಅಂತಹ ಮಹನೀಯರಲ್ಲಿ ಇವತ್ತು ನಮ್ಮ ಮುಂದೆ ಕೂತಿರುವವರು ಶ್ರೀಮಾನ್ ರಮೇಶ್ ಶೇನಾವ್ ಅವರು, ಶ್ರೀಮಾನ್ ರಾಧಾಕೃಷ್ಣ ಉಮ್ಯ ಅವರು. ನಿಮ್ಗೆ ಗೊತ್ತಿರಲಿಕ್ಕಿಲ್ಲ, ಬಹುಶಃ ಕೋವಿಡ್ ನಿರ್ವಹಣೆ ಸಂದರ್ಭದಲ್ಲಿ ನನಗೆ ಭಾಳ ಎರಡನೇ ಖುಷಿ ಕೊಟ್ಟಂಥ ವಿಚಾರ, ಇಲ್ಲಿ ನಮ್ಮ ಕರ್ತವ್ಯ ಏನಂತಂದರೆ ಅದು ಕೋವಿಡ್ ನಿರ್ವಹಣೆ. ಇವತ್ತು ರಾಷ್ಟ್ರಮಟ್ಟದಲ್ಲಿ ಹೆಸರು ಬಂದಿದೆ. ಇವತ್ತು ನಮ್ಮ ಕೋವಿಡ್ ನಿರ್ವಹಣೆಗೆ ರಾಷ್ಟ್ರಮಟ್ಟದಲ್ಲಿ ಹೆಸರು ಬಂದಿದೆ ಅಂತಂದರೆ ಅದಕ್ಕೆ ನಮ್ಮ ಮುಂದೆ ಇವತ್ತು ಕೂತಿರುವಂತಹ ರಮೇಶ್ ಅವರು, ರಾಧಾಕೃಷ್ಣ ಉಮ್ಯಾರ್ ಅಂತವರ ದಾನಿಗಳು. ಇವತ್ತು ಅವರು ಇಲ್ಲದೆ ಹೋಗಿದ್ದಲ್ಲಿ ಇವತ್ತು ನಮಗೆ ಗೊತ್ತೇ ಇಲ್ಲದ ರೀತಿಯಲ್ಲಿ ಶಾಲೆಗಳಿಗೆ ಇವತ್ತು ನಮ್ಮ ಘನತೆಜ ಸಂಪನ್ಮೂಲ ಅಧ್ಯಕ್ಷರು ಕೂಡ ಹಾಗೆ ಬೆಂಚ್ ಡೆಸ್ಕ್ಗಳನ್ನು ಕೊಟ್ಟಿದ್ದಾರೆ, ವಿದ್ಯಾರ್ಥಿಗಳಿಗೆ ಮೊಬೈಲ್ ಫೋನನ್ನು ಕೊಟ್ಟಿದ್ದಾರೆ. ನಮ್ಮ ಸ್ಮಾರ್ಟ್ ಕ್ಲಾಸ್ಗೋಸ್ಕರ ಅವರು ಸೋಲಾರ್ ವಿದ್ಯುತ್ ನಡೆಯುವಂತಹ ಏನು ಪ್ರಾಜೆಕ್ಟ್ಗಳನ್ನು ಟಿವಿಯನ್ನೆಲ್ಲ ಕೊಟ್ಟಿದ್ದಾರೆ. ಇದರಲ್ಲಿ ನಮಗೆ ಎಷ್ಟೋ ವಿಚಾರಗಳು ಗೊತ್ತಿಲ್ಲ, ಯಾಕಂದರೆ ಅವರು ಯಾವುದಕ್ಕೂ ಅದಕ್ಕೆ ಬ್ಯಾನರ್ ಹಾಕ್ಕೊಳ್ಳೋದಿಲ್ಲ, ಯಾವುದಕ್ಕೂ ಪ್ರಚಾರವನ್ನು ಕೂಡ ಬಯಸುವುದಿಲ್ಲ. ಹೀಗಾಗಿ ಪ್ರಚಾರ ಬಯಸದ ನನ್ನ ಘನತ್ಯಾಜ್ಯ ಸಂಪನ್ಮೂಲ ಘಟಕ ಇವತ್ತು ಅದಕ್ಕೆ ಆರಂಭದಲ್ಲಿ ವೇತನವನ್ನು ನಮಗೆ ಪಾವತಿ ಮಾಡಬೇಕಾದ್ರೆ, ಅದಕ್ಕೆ ಬೇಕಾದ ಸಾಮಗ್ರಿಗಳನ್ನು ನಾವು ಕೊಡಬೇಕಾದ್ರೆ ಘಟಕಕ್ಕೆ ನಮಗೆ ನಿಯಮಗಳಲ್ಲಿ ಅವಕಾಶ ಇರಲಿಲ್ಲ, ಬಹಳ ತೊಂದರೆಯಲ್ಲಿ ಇದ್ವಿ. ಅಂಥ ಸಂದರ್ಭದಲ್ಲಿ ನಮಗೆ ಕೇಳಿದಷ್ಟು ಧನ ಸಹಾಯವನ್ನು ಕೊಟ್ಟು ಅದಕ್ಕೆಲ್ಲೂ ಕೂಡ ಅವರು ನಮಗೆ ರಸೀದಿ ಕೇಳಲಿಲ್ಲ, ಎಲ್ಲಿ ಕೂಡ ನಮಗೆ ನೀವು ಅದನ್ನು ಕಪ್ಪು ಶಿಲೆಯಲ್ಲಿ ಭರಿಸಬೇಕು, ಅಮೃತ ಶಿಲೆಯಲ್ಲಿ ಭರಿಸಬೇಕು ಅಂತ ಕೂಡ ಹೇಳಲಿಲ್ಲ. ತಮ್ಮ ಮನಸ್ಸಿನಿಂದ ಅದನ್ನು ನಮಗೆ ದಾನವಾಗಿ ಕೊಟ್ಟು ಕೋವಿಡ್ ಸಂದರ್ಭದಲ್ಲಿ ಕೂಡ ತುಂಬ ಮನೆಗಳಿಗೆ ಅವರ ಕುಟುಂಬದ ಹಸಿವನ್ನು ನೀಗಿಸಿದಂಥವರು ನಾನು ನಮ್ಮ ರಾಧಾಕೃಷ್ಣ ಉಮ್ಯ ಅವರು ಹಾಗೆ ಶ್ರೀ ರಮೇಶ್ ಅವರಿಗೆ ನಾನು ವೈಯಕ್ತಿಕವಾಗಿ ನಾನು ಆಭಾರಿಯಾಗಿದ್ದೀನಿ. ಇಲ್ಲಿ ಸಿಕ್ಕದ್ದು ನಮ್ಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಅಂತ ಹೇಳ್ತಾರೆ. ಗೊತ್ತಿದೆ, ನಾನು ಬಂದ ಮೇಲೆ ಪಂಚಾಯಿತಿಯು ಅಭಿವೃದ್ಧಿ ಆಗಿದೆ, ವೈಯಕ್ತಿಕವಾಗಿ ನಾನು ಕೂಡ ಅಭಿವೃದ್ಧಿ ಆಗಿದ್ದೀನಿ, ಇದರಲ್ಲಿ ಎರಡು ಮಾತಿಲ್ಲ. ಆದರೆ ನಮಗೆ ಇಲ್ಲಿ ಸಿಕ್ಕಿದ್ದು ಏನು ಅಂತಂದರೆ, ಇವತ್ತೇನು ತಾವೆಲ್ಲ ಬಂದು ಇಲ್ಲಿ ಕೂತಿದ್ದೀರಿ, ತಮ್ಮ ಒಂದು ಈ ಪ್ರೀತಿ ಇದೆಯಲ್ಲ ಅದು ಬಹಳ ಬೆಲೆ ಕಟ್ಟಲಾಗದ್ದು. ಅದನ್ನು ನಾನು ಪಡೆದದಕ್ಕೆ ನನಗೆ ಇವತ್ತು ಇಲ್ಲಿ ನಿಂತು ಮಾತಾಡಲಿಕ್ಕೆ ಬಹಳ ಹೆಮ್ಮೆ ಮತ್ತು ಸಮಾಧಾನ ಅಂತ ಅನ್ನಿಸ್ತಾ ಇದೆ. ನಂತರ ನಾನು ಬಹಳ ಮುಖ್ಯವಾಗಿ ಮಾತಾಡಬೇಕಾದದ್ದು ನಮ್ಮ ಮಂದಾರ ಒಕ್ಕೂಟ. ನನಗೆ ಸ್ವಚ್ಛತೆ ವಿಚಾರದಲ್ಲಿ ಬಾಪು ಘನತ್ಯಾಜ್ಯ ಸಂಪನ್ಮೂಲ ನಿರ್ವಹಣಾ ಸಂಘ, ಹಾಗೆಯೇ ನಮ್ಮ ಉದ್ಯೋಗ ಖಾತ್ರಿ ವಿಚಾರದಲ್ಲಿ ನಮಗೆ ನೆರವು ಮಾಡಿದಂತಹ ಜನಶಿಕ್ಷಣ ಟ್ರಸ್ಟ್, ಹಾಗೆಯೇ ಮೂರನೇದು ನಾವು ಮಂದಾರ ಸ್ವಸಹಾಯ ಒಕ್ಕೂಟ. ಇವತ್ತು ಅದರ ಅಧ್ಯಕ್ಷರು ಜಯಕನವರು ಇಲ್ಲೇ ಇದ್ದಾರೆ. ಇವತ್ತು 13,75,000ದಲ್ಲಿ ಸುಮಾರು 9 ಲಕ್ಷದವರೆಗೆ ನಾವು ಮಹಿಳೆಯರಿಗೆ ಏನು ಅವರ ಸ್ವಾವಲಂಬಿತನಕ್ಕೆ, ಅವರ ಸಬಲೀಕರಣಕ್ಕೆ ಈಗಾಗಲೇ ನಾವು ಸಾಲವನ್ನು ವಿತರಿಸಿದ್ದೀವಿ. ಆದರೆ ಭಾಳ ಖುಷಿಯ ವಿಚಾರ ಏನು ಅಂತಂದರೆ, ಅದರ ಮೇಲ್ವಿಚಾರಕಿಯಾಗಿರುವಂಥವರು ನಮ್ಮ ಗೀತಾ ಮೂಳೂರವರು, ಅವರು ಭಾಳ ಶ್ರದ್ಧೆಯಿಂದ, ಶಶಿಪ್ರಭಾ ಅವರು, ಸುರೇಖಾ ಅವರು ಭಾಳ ಶ್ರದ್ಧೆಯಿಂದ ಇವತ್ತು ಏನು ಮಾಡ್ತಿದ್ದಾರೆ, ಯಾರು ಯಾವ ಉದ್ದೇಶಕ್ಕೆ ಸಾಲವನ್ನು ನಮ್ಮ ಸಂಘದಿಂದ ಪಡ್ಕೊಂಡು ಹೋಗಿದ್ದಾರೋ ಮಂದಾರ ಮಹಿಳಾ ಸ್ವಸಹಾಯ ಒಕ್ಕೂಟದಿಂದ, ಇವತ್ತು ಬಹಳ ಶಿಸ್ತಿನಿಂದ ಅದನ್ನು ಮರುಪಾವತಿಯನ್ನು ಮಾಡ್ತಾ ಇದ್ದಾರೆ. ಇದು ನಮ್ಮ ಭಾಗದ ಮಹಿಳೆಯರ ಬದ್ಧತೆ. ಬಹಳ ವಿಶೇಷ ಅಂತ ನನಗೆ ಅನಿಸೋದು ಏನಂತಂದರೆ, ಪ್ರತಿಯೊಬ್ಬರು ಕೂಡ ನೇರವಾಗಿ ಫಸ್ಟ್ ನನ್ನ ಚೇಂಬರ್ಗೆ ಬಂದುಬಿಡ್ತಾರೆ. ಒಂದು ಭಯವಿಲ್ಲದ ಒಂದು ವಾತಾವರಣ ಅಲ್ಲಿ ಇತ್ತು. ಹೀಗಾಗಿ ಎಲ್ಲರೂ ಬಂದು ತಮ್ಮ ತಮ್ಮ ಕೆಲಸಗಳನ್ನು ಮಾಡಿಸ್ಕೊಂಡು ಹೋಗ್ತಾ ಇದ್ದರು. ಭಾಳ ಮುಖ್ಯವಾಗಿ ನಾನು ಮಾತಾಡಬೇಕಾದದ್ದು ನಮ್ಮ ಆಡಳಿತ ಮಂಡಳಿಯ ಬಗ್ಗೆ. ನಾನು 2 ಆಡಳಿತ ಮಂಡಳಿಯನ್ನು ನೋಡಿದ್ದೆ. ನಮ್ಮ ಮಾಜಿ ಅಧ್ಯಕ್ಷರು ಶ್ರೀಮತಿ ಲೀಲಾವತಿ ಭಾಸ್ಕರ್ ಅವರು ಇದ್ದಂಥ ಒಂದು ಆಡಳಿತ ಮಂಡಳಿ, ಹಾಗೆ ಈಗ ಪ್ರಸ್ತುತ ಚಾಲ್ತಿಯಲ್ಲಿರುವಂಥದ್ದು ಫೆಬ್ರವರಿ 15ಕ್ಕೆ ಅಧಿಕಾರವನ್ನು ವಹಿಸಿಕೊಂಡು, ಬಹುಶಃ ಈಗ ಹತ್ರ ಇನ್ನೊಂದು 15 ತಾರೀಕು ಬಂದರೆ 6 ತಿಂಗಳಾಗ್ತದೆ, ಅರ್ಧ ವರ್ಷ. ಅವರು ಪೂರ್ಣ ಪ್ರಮಾಣದ ಅಧ್ಯಕ್ಷರಾಗಿದ್ದರು ಲೀಲಾವತಿ ಭಾಸ್ಕರ್ ಅವರು. ಅವರಿಗೆ 5 ವರ್ಷದ ಸೇವಾವಧಿ ಇತ್ತು.
ಆದರೆ ಈಗಿನ ಅಧ್ಯಕ್ಷರಿಗೆ ಇರುವಂಥದ್ದು 2.5 ವರ್ಷ. 30 ಕಾಯ್ದೆ ತಿದ್ದುಪಡಿ ಆಗಿದ್ದರಿಂದ 30 ತಿಂಗಳ ಸೇವಾವಧಿ. ನನಗೆ ಅವರಲ್ಲಿ ಸುಮಾರು ಒಂದು 2.5 ವರ್ಷಗಳ ಕಾಲ ಅವರ ಜೊತೆ ಕೆಲಸ ಮಾಡಲಿಕ್ಕೆ, ಅವರ ಆಡಳಿತ ಮಂಡಳಿ ಜೊತೆ ಕೆಲಸ ಮಾಡಲಿಕ್ಕೆ ಅವಕಾಶ ಸಿಕ್ತು. ಹಾಗೆ ಈಗ ಇರುವಂತಹ ಅದರ ಮಧ್ಯೆ ನಮಗೆ ಒಂದು 6 ತಿಂಗಳು ಆಡಳಿತಾಧಿಕಾರಿಗಳ ಜೊತೆ ಕೆಲಸ ಮಾಡಲಿಕ್ಕೆ ಅವಕಾಶ ಆಯಿತು. ಮತ್ತು ಈಗ ಹೊಸ ಆಡಳಿತ ಮಂಡಳಿ ಜೊತೆ ನಾವು ಕರ್ತವ್ಯವನ್ನು ನಾವು ನಿರ್ವಹಿಸಿದ್ದೀವಿ. ಈ ನಿರ್ವಹಿಸುವ ಸಂದರ್ಭದಲ್ಲಿ ಮೊದಲ ಆಡಳಿತ ಮಂಡಳಿ ಇದ್ದಂಥ ಸಂದರ್ಭದಲ್ಲಿ ನನಗೆ ಇಲ್ಲಿ ಅಂದರೆ ನಾನು 2 ತಿಂಗಳ PDO ಆಗಿ ಟ್ರೈನಿಂಗ್ ಆಗಿ 2 ತಿಂಗಳ ಕಾಲ ಅರಳಕ್ಕೆ ನಾನು ಹೋಗಿದ್ದೆ. ಆದರೆ ಋಣ ಇದ್ದಲ್ಲಿ ಸೇವೆ ಇರ್ತದೆ. ನಾನು ಇಲ್ಲಿಂದ ಅಲ್ಲಿ ಹೋದ ನಂತರ ಮತ್ತೆ ಇಲ್ಲಿ ಬರುವುದಿಲ್ಲ ಅಂತ ಹೇಳಿ ಭಾವಿಸಿ ಹೋದದ್ದು. ಆದರೆ ವಿಧಿ ಮತ್ತೆ ನನ್ನನ್ನು ಇಲ್ಲಿ ಕರ್ಕೊಂಡು ಬಂದು ಒಂದು ಜನಸೇವೆ ಮಾಡಲಿಕ್ಕೆ ಅವಕಾಶವನ್ನು ಕೊಡ್ತು. ಆ ಸಂದರ್ಭದಲ್ಲಿ ನನಗೆ ಅಧ್ಯಕ್ಷರಿಂದ ಒಂದು ಪತ್ರ ಬೇಕಿತ್ತು. ನಾನು ಆಗಲೇ ಸಣ್ಣ ಪಂಚಾಯತಿಗೆ ಹೋಗುವಂಥ ಯೋಚನೆ ಇತ್ತು. ಕಾರಣ ಏನಂತಂದರೆ ಭವಿಷ್ಯದ ಉದ್ದೇಶದಿಂದ. ಆದರೆ ಗೊತ್ತಿಲ್ಲ, ಬಹುಶಃ ನಾನು ವಾಪಸ್ ಇಲ್ಲಿಗೆ ಬರದೇ ಇದ್ದರೆ ನನಗೆ ಅಲ್ಲಿ ಕೂತಿರುವವರು ಹೆಂಡತಿಯಾಗಿ ಸಿಗ್ತಾನೂ ಇರಲಿಲ್ಲ. ಯಾಕಂದರೆ ನನಗೆ ಅವರನ್ನು ಧರ್ಮಪತ್ನಿಯಾಗಿ ಪರಿಚಯ ನನಗೆ ಅವರು ಸಿಕ್ಕಿದ್ದು ಕಾರಣ ಅವರ ಹಿಂದೆ ಕೂತಿರುವಂತಹ ಉಗ್ರಾಣಿಯವರು, ನಮ್ಮ ವಿಶ್ವನಾಥ್ ಅವರು. ನಾನು ಅವರನ್ನು ಪ್ರೀತಿಯಿಂದ ಮಾವ ಅಂತ ಕರೆಯುವಂಥದ್ದಿದೆ. ಮತ್ತು ಮೊನ್ನೆ ಮಾತಾಡುವಾಗ ನಮ್ಮ ಜನಾರ್ದನ ಕುಲಾಲ್ ಅವರು ಹೇಳಿದರು, ನೀವು ನಿಜವಾಗ್ಲೂ ಇಲ್ಲಿಂದ ಯಾಕೆ ಹೋಗ್ತಿದ್ದೀರಿ ಅಂತ ಹೇಳಿ ನಮಗೆ ಕಾರಣ ಸಿಗ್ತಾ ಇಲ್ಲ ಅಂತೇಳಿ. ನಿಜವಾದ ಕಾರಣ ಈಗ ಹೇಳಬೇಕಂತಂದರೆ 3 ದಿನ ಕಿರಿಕಿರಿ ಮಾರ್ರೆ ಅಂತ ತಮಾಷೆಗೆ ಹೇಳಿದ್ದು. ವಿಚಾರ ಏನಂತಂದರೆ, ನಮ್ಮ ಹಿಂದಿನ ಆಡಳಿತ ಮಂಡಳಿ ಲೀಲಾವತಿ ಭಾಸ್ಕರ್ ಅವರಿದ್ದ ಸಂದರ್ಭದಲ್ಲಿ ನಮಗೆ ಅಲ್ಲಿ ಯಾವಾಗಲೂ ಹೇಳುವಂಥ, ನನಗೆ ಹೊರಗಿನಿಂದ ಒಂದಷ್ಟು ಜನ ಹೇಳುವರು, ಅಲ್ಪ ಪೂರ ಮಲಮಲ್ಲ ಪಿಲಿಕಲಿಪ್ಪುನಿ ಸರ್ ಎಂದು. ಈಗ ಈ ಥರದ ಮಾತುಗಳೆಲ್ಲ ಬರ್ತಾ ಇದ್ದು, ಎಲ್ಲ ಜೋರಿನವರೇ ಇರೋದು. ಭಾರಿ ಕಿರಿಕಿರಿ ಪಂಚಾಯತ್, ಸುಲಭ ಇಲ್ಲ, ತುಂಬ ಕಷ್ಟ ಇದೆ, ಮತ್ತು ರಾಜಕೀಯ ಭಯಂಕರ ಮಾಡ್ತಾರೆ, ಎಲ್ಲರೂ ಕೂಡ ಜಗಳಕ್ಕೆ ಇಳಿಯುವವರು, ಅಲ್ಲಿ ಗ್ರಾಮ ಸಭೆ ಸರಿ ಆಗೋದಿಲ್ಲ, ಗ್ರಾಮ ಸಭೆಯಲ್ಲಿ ದೊಡ್ಡ ದೊಡ್ಡ ಧ್ವನಿಗಳು ಕೇಳಿ ಬರ್ತದೆ, ಈ ಗ್ರಾಮ ಸಭೆಯನ್ನೇ ಮಾಡಲಿಕ್ಕೆ ಬಿಡೋದಿಲ್ಲ, ಎಲ್ಲದಕ್ಕೂ ಕಾನೂನು ನಿಯಮ ಅಂತ ಕೇಳ್ತಾರೆ. ಈ ಥರದ್ದೆಲ್ಲ ನನಗೆ ಕಿವಿಗೆ ಬೀಳೋದು. ಆಗ ಇನ್ನೂ ನಾನು ಈ ಸೇವೆಗೆ ಹೊಸಬ. ಯಾಕಂತಂದರೆ ಈಗ ಸರ್ ಅವರು ಬಂದವರು ಹುಟ್ಟಿದ್ದೇ RDPR ಡಿಪಾರ್ಟ್ಮೆಂಟಲ್ಲಿ, ನಾನು ಹುಟ್ಟಿದ್ದು ಎಜುಕೇಷನ್ ಡಿಪಾರ್ಟ್ಮೆಂಟಲ್ಲಿ, ನಾನು ಬೆಳೆದದ್ದು ಈಗ ಬೆಳೀತಿರುವಂಥದ್ದು RDPR ಡಿಪಾರ್ಟ್ಮೆಂಟಲ್ಲಿ. ಅವರು ಹಾಗಲ್ಲ, ಹುಟ್ಟಿದ್ದೆ RDPR. ಹಾಗಾಗಿ ಇವರಿಗೆ ನಮ್ಮ ಬಾಳೆಪುಣಿ ವಿಶೇಷವಾಗಿ ಕಾಣಲಿಕ್ಕಿಲ್ಲ. ಬಟ್ ನನಗೆ ಆಗ ಒಂದು ರೀತಿಯಲ್ಲಿ ಆತಂಕ ಕೂಡ ಇತ್ತು, ಇದನ್ನು ಹೇಗೆ ನಿಭಾಯಿಸುವುದು ಅಂತೇಳಿ. ಆದರೆ ನಾನು ಪ್ರಾಮಾಣಿಕವಾಗಿ ಹೇಳ್ತೀನಿ, ಏನು ಹೊರಗೆ ಕಟ್ಟಿಕೊಟ್ಟ ಚಿತ್ರಣ ಇತ್ತು ನನಗೆ. ಈಗ ನನ್ನ ತಾಲೂಕು ಪಂಚಾಯತ್ನಲ್ಲಿ, ನನ್ನ ಜಿಲ್ಲಾ ಪಂಚಾಯತ್ನಲ್ಲಿ ಬಾಳೆಪುಣಿಯ ಬಗ್ಗೆ ಬಹಳ ಒಂದು ಋಣಾತ್ಮಕವಾದಂತಹ ಒಂದು ಭಾವನೆ ಇತ್ತು. ಈ ಇಲ್ಲಿಯ ಮೆಂಬರ್ಗಳ ಬಗ್ಗೆ ಆಗಲಿ ಅಥವಾ ಇಲ್ಲಿಯ ಜನರ ಬಗ್ಗೆ ಆಗಲಿ, ನಾನು ಇಲ್ಲಿ ಬಂದು ಸೇರಿದ ನಂತರ ಇಲ್ಲಿಯ ಜನರನ್ನು ನಾನು 1-2 ಸಾಮಾನ್ಯ ಸಭೆ ಮಾಡಿದ ನಂತರ ನನಗೆ ಇಮಿಡಿಯೇಟ್ ಒಂದು ಗ್ರಾಮ ಸಭೆ ಕೂಡ ಸಿಕ್ತು. ಅದನ್ನೆಲ್ಲ ನೋಡಿದ ನಂತರ ಎಷ್ಟು ಸುಳ್ಳುಗಳನ್ನು ಹೇಳಿದ್ದಾರೆ ಈ ಪಂಚಾಯತ್ನ ಬಗ್ಗೆ ಅಂತ ಅನ್ನಿಸ್ತು ನನಗೆ. ಬಹುಶಃ ನಾನು ಇಲ್ಲಿ ಸೇವೆ ಮಾಡಿದ್ದೀನಿ ಅನ್ನೋ ಕಾರಣಕ್ಕೆ ನಾನು ಹೇಳ್ತಾ ಇಲ್ಲ. ಆಗಲೇ ನಿಮಗೆ ಹೇಳಿದ ಹಾಗೆ ಪಂಚಾಯತಿಗೆ ಯಾರಾದರೂ ಹಣ ಕೊಟ್ಟು ಹೋಗ್ತಾರಾ? ಪಂಚಾಯತಿಗೆ ಯಾರಾದರೂ ದಾನ ಕೊಟ್ಟು ಹೋಗ್ತಾರಾ? ಕೋವಿಡ್ ನಿರ್ವಹಣೆ ಸಂದರ್ಭದಲ್ಲಿ ನಮಗೆ ಎಲ್ಲ ಮೂಲಗಳಿಂದ ಒಟ್ಟು ಬಂದ ಹಣ ಎಷ್ಟು ಗೊತ್ತುಂಟ? 22 ಲಕ್ಷ ರೂಪಾಯಿ. ಇಷ್ಟು ಹಣವನ್ನು ಯಾರಾದರೂ ಕೊಡ್ತಾರಾ? ಹೀಗಾಗಿ ಬಹಳ ಪ್ರಾಮಾಣಿಕತೆಯಿಂದ ಹೇಳ್ತೀನಿ, ಇವತ್ತು ರಾಷ್ಟ್ರ ಮಟ್ಟದಲ್ಲಿ ನಾವು ಗುರುತಿಸಿಕೊಂಡಿದ್ದೇವೆ, ಕೋವಿಡನ್ನು ಬಹಳ ಯಶಸ್ವಿಯಾಗಿ ನಿರ್ವಹಣೆ ಮಾಡಿದ್ದೇವೆ. ಕಾರಣ ಏನಂತಂದರೆ ಅದಕ್ಕೆ ನೀವು ಕಾರಣ, ಇಲ್ಲಿದ್ದವರ ಮನಸ್ಸುಗಳು ಕಾರಣ, ಇಲ್ಲಿದ್ದಂತಹ ಶಕ್ತಿ ಕಾರಣ, ಇಲ್ಲಿ ಇರುವಂತಹ ಅದು ದೈವ ಶಕ್ತಿ ಕೇಂದ್ರಗಳಿರ್ಬೋದು ಅಥವಾ ನಮ್ಮ ಪ್ರಾರ್ಥನಾ ಮಂದಿರಗಳಿರ್ಬೋದು, ಇಲ್ಲಿರುವಂಥ ಸಂಘ ಸಂಸ್ಥೆಗಳನ್ನೇ ನಾವು ಒಂದು ಪಟ್ಟಿ ಮಾಡಿದರೆ, ನಾವು ಮುದುಗರಕಟ್ಟೆಯಲ್ಲಿ ಯಾಕೂಬ್ ಅವರು ಮತ್ತು ನಮ್ಮ ಅಬ್ದುಲ್ ರಹಮಾನ್ ಅವರ ಒಂದು ಮುಂದಾಳತ್ವದಲ್ಲಿ ಏನಲ್ಲಿ ಶಿಬಿರವನ್ನು ಮಾಡಿದ ಸಂದರ್ಭದಲ್ಲಿ ಅಲ್ಲಿ ಆ ಒಂದು ದಾನಿಗಳ ಪಟ್ಟಿಯನ್ನು ಓದುವಾಗ ಅದರಲ್ಲಿ 35 ದಾನಿಗಳ ಹೆಸರಿತ್ತು. ಇಷ್ಟು ದಾನಿಗಳು ಎಲ್ಲಿ ಸಿಗ್ತಾರೆ? ಯಾವ ಗ್ರಾಮ ಪಂಚಾಯತಿಯಲ್ಲಿ ಸಿಗ್ತಾರೆ? ಹೀಗಾಗಿ ಬಹಳ ಒಂದು ಕೆಟ್ಟ ಒಂದು ಅಭಿಪ್ರಾಯವನ್ನು ಜನ ಹೊಂದಿದ್ರು, ನನಗೆ ಒಂದು ರೀತಿಯಲ್ಲಿ ಚಾಡಿಯನ್ನು ಹೇಳಿದರು ಅಂತ ನನಗೆ ಭಾವನೆ ಬಂತು. ನಿಜವಾಗಿ ಇಲ್ಲಿ ಅದ್ಭುತವಾದಂಥ ವ್ಯಕ್ತಿಗಳಿದ್ದಾರೆ, ಅದ್ಭುತವಾದಂಥ ಇಲ್ಲಿ ಶಕ್ತಿ ಇದೆ. ಅದಕ್ಕೋಸ್ಕರ ಇಲ್ಲಿ ಯಾವುದೇ ಒಂದು ಸಿದ್ಧತೆ ಇಲ್ಲದೆ ಮಾಡಿದ ಕಾರ್ಯಕ್ರಮ ಕೂಡ ತುಂಬ ಯಶಸ್ವಿ ಆಗುತ್ತೆ. ಇಲ್ಲಂತಂದರೆ ಇವತ್ತು ಒಂದೇ ದಿನ 4 ಕಾರ್ಯಕ್ರಮ ಮಾಡಲಿಕ್ಕೆ ನಮಗೆ ಸಾಧ್ಯವೇ ಆಗ್ತಾ ಇರಲಿಲ್ಲ. ಒಂದು ಕಡೆ ನಾವು ಒಂದು ಮರ ಒಂದೇ ಭಾವನೆ 100 ಕನಸು ಅನ್ನುವಂತಹ ಕದಂಬ ವೃಕ್ಷ ನೆಡುವ ಕಾರ್ಯಕ್ರಮ ಆಯೋಜನೆ ಮಾಡಿದ್ವಿ. ಇನ್ನೊಂದು ಕಡೆ ವಿಕಲಚೇತನರಿಗೆ ಮತ್ತು ಅರ್ಹ ಪರಿಶಿಷ್ಟ ಜಾತಿ ಪಂಗಡದವರಿಗೆ ಸಹಾಯಧನ ವಿತರಣೆ ಮಾಡುವ ಕಾರ್ಯಕ್ರಮ ಮಾಡಿದ್ವಿ. ಇವತ್ತು 2 ಕಡೆ 450 ಡೋಸ್. ಇದು ಬಹಳ ಮುಖ್ಯ. ಯಾಕೆಂತಂದರೆ ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಏಕಕಾಲಕ್ಕೆ 450 ಡೋಸ್ ಯಾವ ಗ್ರಾಮ ಪಂಚಾಯತಿಗೆ ಹೋಗಲಿಲ್ಲ, ನಮ್ಮ ಗ್ರಾಮ ಪಂಚಾಯತಿಗೆ ಬಂದಿದೆ. 450 ಡೋಸ್ ಇವತ್ತು ನಮ್ಮ ಗ್ರಾಮ ಪಂಚಾಯತಿಗೆ ಬಂದಿದೆ. 2 ಕಡೆ ಅಷ್ಟು ದೊಡ್ಡ ಶಿಬಿರ ಆಗ್ತಾ ಇದೆ. ಶಿಬಿರಕ್ಕೆ ಬಂದಂತಹ ಅವರಿಗೆ ಊಟ ಉಪಚಾರ ಉಪಹಾರವನ್ನು ಕೊಡುವಂತಹ ಏಕೈಕ ಪಂಚಾಯತ್ ಅದಿದ್ದರೆ ಬಾಳೆಪುಣಿ ಗ್ರಾಮ ಪಂಚಾಯತಿ. ಯಾವುದೇ ಒಂದು ಕಾರ್ಯಕ್ರಮವನ್ನು ಅಥವಾ ಬಂದಂತಹ ಅಧಿಕಾರಿಗಳನ್ನು ಗೌರವಿಸಿ ಅಥವಾ ಬಂದವರನ್ನು ಗೌರವಿಸುವಂತಹದ್ದು ಪಂಚಾಯತಿ ಇದ್ದರೆ, ಮತ್ತು ತಮ್ಮ ವೈಯಕ್ತಿಕ ಕಾರ್ಯಕ್ರಮಗಳಿಗೆ ನನ್ನ ಏನು ಟೇಬಲ್ ಇದೆ ಅದರ ಡ್ರಾಯರ್ನಲ್ಲಿ ನಾನು ನಿನ್ನೆ ಕೂತ್ಕೊಂಡು ಲೆಕ್ಕ ಹಾಕಿದೆ, ನನಗೆ ಬಂದಂಥ ಆಮಂತ್ರಣ ಪತ್ರಿಕೆಗಳ ಸಂಖ್ಯೆ ಎಷ್ಟು ಗೊತ್ತುಂಟ?
153. ನಾನು ಕೆಲವನ್ನು ಮಿಸ್ ಮಾಡಿರ್ಬೋದು. ನನ್ನ ಹತ್ರ ನಮ್ಮ ಪಂಚಾಯತಿಗೆ ಬಂದು ನನ್ನಿಂದ ಕೆಲಸ ಮಾಡಿಸ್ಕೊಂಡು ಹೋದವರು ಎಷ್ಟು ಪ್ರೀತಿ ಇಟ್ಕೊಂಡಿದ್ದಾರೆ ಅಂತಂದರೆ, ಅವರ ಮದುವೆ ಇರಲಿ ಅಥವಾ ಗೃಹ ಪ್ರವೇಶ ಇರಲಿ, ಸೀಮಂತ ಇರಲಿ ಅಥವಾ ಮತ್ಯಾವುದೇ ಕಾರ್ಯಕ್ರಮ ಇರಲಿ, ಎಲ್ಲದಕ್ಕೂ ನನ್ನನ್ನು ಆಹ್ವಾನಿಸಿ ಹೋಗಿದ್ದಾರೆ. ಆಮಂತ್ರಣ ಪತ್ರಿಕೆಯನ್ನು ಕೊಟ್ಟು ಹೋಗಿದ್ದಾರೆ. ಆಮಂತ್ರಣ ಪತ್ರಿಕೆ ಅಟ್ಟಿ ಇಷ್ಟು ದಪ್ಪ ಇದೆ. ಇದರ ಅರ್ಥ ಏನು? ಇಷ್ಟು ಪ್ರೀತಿ ಕೊಡುವಂಥ ಜನ ಯಾವ ಪಂಚಾಯತ್ನಲ್ಲಿ, ಯಾವ ಗ್ರಾಮದಲ್ಲಿ ಸಿಗ್ತಾರೆ? ಇನ್ನೊಂದು ವಿಶೇಷ ಏನಂತಂದರೆ, ನಾನು ಈ ಎಲ್ಲ ಕಾರ್ಯಕ್ರಮಗಳು ಕರೆದಕ್ಕೆ ಹೆಚ್ಚಿನದಕ್ಕೆ ಹೋಗಿದ್ದೇನೆ. ಕೆಲವು ಕೆಲಸದ ಒತ್ತಡದಿಂದ ನನಗೆ ಹೋಗ್ಲಿಕ್ಕೆ ಆಗಲಿಲ್ಲ. ಅದು ಹಿಂದೂಗಳದಿರ್ಬೋದು, ಮುಸ್ಲಿಮರಿರ್ಬೋದು, ಅಥವಾ ನಮ್ಮ ದಲಿತ ಬಾಂಧವರು ಇರ್ಬೋದು, ಕ್ರಿಶ್ಚಿಯನ್ರಿರ್ಬೋದು, ಎಲ್ಲ ಕಾರ್ಯಕ್ರಮಗಳು ನಾನು ಹೋಗಿದ್ದೀನಿ. ಹೋದಲ್ಲಿ ನನಗೆ ಅಲ್ಲಿ ತಿನ್ನಲಿಕ್ಕೆ ಮಾತ್ರ ಕೊಡಲಿಲ್ಲ, ನನ್ನ ಮನೆಯವರಿಗೂ ತಿನ್ನಲಿಕ್ಕೆ ಕಟ್ಟಿ ಕೊಟ್ಟಿದ್ದಾರೆ. ಇಷ್ಟು ಪ್ರೀತಿಯನ್ನು ಯಾರು ತೋರಿಸ್ತಾರೆ? ಯಾವ ಪಂಚಾಯತ್ನಲ್ಲಿ ತೋರಿಸ್ತಾರೆ? ಹೀಗಾಗಿ ಅದ್ಭುತವಾದಂಥ ಪ್ರೀತಿ ಇರುವಂಥ ಒಂದು ಪಂಚಾಯಿತಿ ನಮ್ಮ ಬಾಳೆಪುಣಿ ಗ್ರಾಮ ಪಂಚಾಯಿತಿ. ನಮ್ಮ ಪತ್ರಕರ್ತರು ಬಾಳೆಪುಣಿ ಗುರುಪ್ಪ ಅವರು ಇಲ್ಲಿದ್ದಾರೆ. ಅವರು ಯಾವಾಗಲೂ ನನಗೆ ಹೇಳುವವರು, ಇಲ್ಲಿಯ ಜನರ ಸಂಸ್ಕೃತಿ ಮತ್ತು ಅವರ ಒಂದು ಮನಸ್ಸನ್ನು, ಅದು ನನಗೆ ಆಗ ಸತ್ಯ ಅಂತ ಅನ್ನಿಸಿರಲಿಲ್ಲ, ಬಟ್ ಈಗ ನನಗೆ ತುಂಬ ಅದು ಸತ್ಯ ಅಂತ ಅನ್ನಿಸ್ತಾ ಇದೆ. ಒಳ್ಳೆಯ ಮನಸ್ಸಿರುವಂಥ ಒಂದು ಪಂಚಾಯಿತಿ. ಹೀಗಾಗಿ ನಾನು ಆರಂಭದಲ್ಲಿ ಬಂದಾಗ ನಮ್ಮ ನಾಸಿರ್ ಅವರು ಮಾತಾಡಿದ ಹಾಗೆ ನನಗೂ ಕೂಡ ಅನುಭವದ ಕೊರತೆ ಇತ್ತು. ಆಡಳಿತ ಮಂಡಳಿಯನ್ನು ಜೊತೆಗೆ ತಗೊಂಡು ಹೋಗಿ ಕೆಲಸ ಮಾಡೋದು ಹೇಗೆ ಅಂತ ಹೇಳಿ ಬಹಳ ಭಯ ಇತ್ತು, ಆದರೆ ಆತಂಕ ಇತ್ತು. ಅಂಥ ಸಂದರ್ಭದಲ್ಲಿ ನನ್ನ ಎಲ್ಲ ಮಾಜಿ ಸದಸ್ಯರು ಮತ್ತು ಈಗ ಮಾಜಿ ಸದಸ್ಯರಾಗಿದ್ದುಕೊಂಡು ಮತ್ತೆ ಚುನಾವಣೆ ಸ್ಪರ್ಧಿಸಿ ಗೆದ್ದು ಹಾಲಿ ಸದಸ್ಯರಾಗಿರುವವರು ಎಲ್ಲರೂ ಕೂಡ ನನಗೆ ಒಳ್ಳೆಯ ರೀತಿಯ ಬೆಂಬಲವನ್ನು ಕೊಟ್ಟಿದ್ದಾರೆ. ಅವರು ಹೇಳಿದ್ದು ಏನಂತಂದರೆ, ಜನರು ಪಂಚಾಯತ್ಗೆ ಯಾಕೆ ಬರ್ತಾರೆ? ಅವರ ಕೆಲಸ ಆಗಬೇಕಂತ. ಅವರಿಗೆ ನೀತಿ ನಿಯಮಗಳು, ಕಾನೂನು ಏನಾದರೂ ಗೊತ್ತಿರ್ತದ? ಖಂಡಿತ ಅವರಿಗೆ ಗೊತ್ತಿರೋದಿಲ್ಲ. ಗೊತ್ತಿಲ್ಲದಾಗ ನಮ್ಮ ಕೆಲಸ ಏನು? ಅವರಿಗೆ ಅದನ್ನು ತಿಳಿಸಿ ಹೇಳಿ ಮಾಡಿಕೊಡುವಂಥ. ಈಗ ನನ್ನ ಸದಸ್ಯರ ಜೊತೆಗೆ ಈಗ ಅವರೇ ಹೇಳಿದರು, ನಿಷ್ಠೂರವಾಗಿ ಅವರು ಹೇಳಿಬಿಡ್ತಾ ಇದ್ರು, ಇದು ಆಗೋದೇ ಇಲ್ಲ ಅಂತ ಹೇಳಿ. ಆದರೆ ಅದು ಹೇಗೆ ಆಗ್ತದೆ ಅನ್ನೋದನ್ನು ನಾನು ಹೇಳ್ತಾ ಇದ್ದೆ ಅವರಿಗೆ. ಹೀಗಾಗಿ ಇವತ್ತು ಇಲ್ಲಿ ಸದಸ್ಯರು, ಸಾಮಾನ್ಯವಾಗಿ ಪಂಚಾಯತ್ನ ಸದಸ್ಯರು ಒಂದು PDOಗೆ ಗೌರವ ಅಥವಾ ಅಭಿಮಾನವನ್ನು ತೋರಿಸ್ತಾರೆ ಅಂತಾದರೆ, ಅವರದ್ದು ಹೇಳಿದ್ರಲ್ಲಿ 10ರಲ್ಲಿ 9 ಕೆಲಸ ಆದರೂ ಆಗಿರಬೇಕು. 10ರಲ್ಲಿ ಒಂದೇ ಕೆಲಸ ಆಗಿದರೆ ಈ ಅಭಿಮಾನ ಪ್ರೀತಿ ಖಂಡಿತ ಸಿಗೋದು ಕೂಡ ಇಲ್ಲ, ನಾವು ನಿರೀಕ್ಷೆ ಮಾಡುವಾಗಿಲ್ಲ. ಆದರೆ ಆ ಕೆಲಸ ಹೇಗೆ ಆಗ್ತದೆ? ಸಾಮಾನ್ಯವಾಗಿ ನಾನು ಇದು ಈ ಹಂತದಲ್ಲಿ ಕೆಲಸ ಆಗೋದಿಲ್ಲ ಅಂತಲೇ ಹೇಳ್ತಿದ್ದೆ, ಕಾನೂನಲ್ಲಿ ಅವಕಾಶ ಇಲ್ಲದಿದ್ದರೆ. ಮತ್ತು ಇದನ್ನು ಹೇಗೆ ಮಾಡಿದರೆ ಆಗ್ತದೆ ಅನ್ನೋದನ್ನು ಆ ಮಾಹಿತಿ ನಮ್ಮ ಹತ್ರ ಅವರಿಗೆ ಸ್ಪಷ್ಟವಾಗಿ ಕೊಡ್ತಾ ಇದ್ದೆ. ಹೀಗಾಗಿ ನಮ್ಮಲ್ಲಿ ಇವತ್ತು ಫಾರ್ಮ್ ಹೌಸ್ ದೊಡ್ಡ ಪತ್ರಗಳಿರ್ಬೋದು, ಅಥವಾ ಈ ನಮ್ಮ ಮೂಡಕ್ಕೆ ಹೋಗಿ ತಗೊಂಡು ಬರುವಂತಹ ಲೇಔಟ್ ಪ್ಲ್ಯಾನ್ಗಳಿರ್ಬೋದು, ತಾಲೂಕು ಪಂಚಾಯತ್ಗೆ ಹೋಗಿ ತಗೊಂಡು ಬರುವಂತಹ ಲೈಸೆನ್ಸ್ಗಳಿರ್ಬೋದು, ಅಥವಾ ನಮ್ಮ ಆಹಾರ ಸುರಕ್ಷತಾ ಅಧಿಕಾರಿಗಳ ಹತ್ರ ಹೋಗಿ ತಗೊಂಡು ಬರುವಂತಹ NOCಗಳಿರ್ಬೋದು, ನಮ್ಮ KADBಗೆ ಹೋಗಿ ತಗೊಂಡು ಬರುವ NOCಗಳಿರ್ಬೋದು, ಇದೆಲ್ಲವನ್ನು ಜನರು ಇವತ್ತು ಮಾಡಿಕೊಂಡು ಬರ್ತಾರೆ. ಈ ನಮ್ಮ ಜನರಿಗೆ ಎಲ್ಲ ಇಲಾಖೆಗಳಲ್ಲಿ ಪಂಚಾಯತಿಗೆ ಬೇಕಾದ ದಾಖಲೆಗಳು ಯಾವುದು ಬೇಕು, ಹೇಗೆ ಮಾಡಿಸ್ಕೊಂಡು ಬರಬೇಕು ಅನ್ನುವಂಥ ಅನುಭವ ಆಗಿದೆ. ಕಾರಣ ಏನು? ಒಂದು ವೇಳೆ ನಾನು ಅವ್ರು ಬಂದ ತಕ್ಷಣ ಯಾವುದೋ ಒತ್ತಡಕ್ಕೆ ಅವರಿಗೆ ನಾನು ಆ ಕೆಲಸವನ್ನು ಮಾಡಿಕೊಟ್ಟಿದ್ರೆ ಇವರಿಗೆ ಆ ಅನುಭವ ಆಗ್ತಾ ಇರಲಿಲ್ಲ. ನನಗೆ ಏನು ಸುಲಭ ಆಯಿತು ಅಂತಂದರೆ, ಹಂತವಾಗಿ ನಾನು ಒಂದೊಂದನ್ನೇ ಸುಧಾರಣೆ ಮಾಡ್ಕೊಂಡು ಹೋದೆ. ನನ್ನ ಆಡಳಿತ ಮಂಡಳಿ ಸದಸ್ಯರಿಗೂ ಕೂಡ ನನ್ನ ಸಾಮಾನ್ಯ ಸಭೆಯಲ್ಲಿ ಅದರ ಮಾಹಿತಿಯನ್ನು ಕೊಡ್ತಾ ಹೋದೆ. ಈಗ ಏನಾಯಿತು ಅಂತಂದರೆ, ಸದಸ್ಯರಿಗೂ ಕೂಡ ಒಂದು ವಿಶ್ವಾಸ ಬಂತು, ಹೀಗಾದರೆ ಕೆಲಸ ಆಗ್ತದೆ ಅಂತ ಹೇಳಿ. ಜನರಿಗೂ ಕೂಡ ನನಗೊಂದು ಉದಾಹರಣೆ ಸಿಗ್ತಾ ಹೋಯಿತು. ನನಗೆ ಆಗ ಹೇಳ್ತಾ ಇದ್ದೆ, ನೋಡಿ ಮುದುಗರಕಟ್ಟೆಯಲ್ಲಿ ಹಸನಬ್ಬ ಅವರು ಮಾಡಿದ್ದಾರೆ, ವಿದ್ಯಾನಗರದಲ್ಲಿ ಶಕುನ್ಯವರು ಮಾಡಿದ್ದಾರೆ, ನಿಮಗೂ ಮಾಡಿಕೊಡ್ತಾರೆ, ಆಗ್ತದೆ, ಹೋಗಿ ನಾನು ಫೋನ್ ಮಾಡಿ ಹೇಳ್ತೀನಿ ಅಂತ ಹೇಳಿ. ಈ ರೀತಿ ದಾಖಲೆಗಳು ನನಗೆ ಸಮಸ್ಯೆ ಆದಾಗ ನಾನೇ ಖುದ್ದಾಗಿ ತಹಶೀಲ್ದಾರ್ ಅವರಿಗೆ ಅಥವಾ DT ಅವರಿಗೆ ಅಥವಾ ನಮ್ಮ ಸಮಾಜ ಕಲ್ಯಾಣ ಇಲಾಖೆಯ AD ಅವರಿಗೆ ಎಲ್ರಿಗೂ ಫೋನ್ ಮಾಡಿ ಹೇಳ್ತಿದ್ದೆ, ಈ ಥರ ಒಂದು ಪಾರ್ಟಿ ಬರ್ತಾ ಸಮಸ್ಯೆ ಇದೆ, ಮಾಡಿಕೊಡಿ ಅಂತೇಳಿ. ನಮ್ಮ THO ಅವರಿಗೆ ಎಲ್ಲರೂ ಕೂಡ ಏನು ಮಾಡ್ತಿದ್ರು ಅಂತಂದರೆ, ನಾವು ಪತ್ರದಲ್ಲಿ ಏನು ಉಲ್ಲೇಖ ಮಾಡ್ತಿದ್ವಿ ಅದಕ್ಕೆ ಪೂರಕವಾಗಿ ಅವರು ನಮಗೆ ಉತ್ತರವನ್ನು ಮತ್ತು ಜನರಿಗೆ ಕೆಲಸವನ್ನು ಮಾಡಿಕೊಡ್ತಾಯಿದ್ರು. ಹೀಗಾಗಿ ನಾವು ಜನರಿಗೆ ಖಂಡಿತವಾಗಿಯೂ ಕೂಡ ನಮಗೊಂದು ಭಾವನೆ ಇರ್ತದೆ, ಅವರು ತೆರಿಗೆಯನ್ನು ತಪ್ಪಿಸಲಿಕ್ಕೆ ಅಥವಾ ಶುಲ್ಕವನ್ನು ತಪ್ಪಿಸಲಿಕ್ಕೆ ಈ ರೀತಿ ಮಾಡ್ಕೊಂಡು ಬರ್ತಾರೆ ಅಂತ ಹೇಳಿ. ಖಂಡಿತ ಅಲ್ಲ. ನನ್ನ ಗ್ರಾಮ ಪಂಚಾಯತ್ನ ಜನರು ತೆರಿಗೆ ವಂಚನೆ ಮಾಡುವವರು ಅಲ್ಲ, ಮೋಸ ಮಾಡುವವರಲ್ಲ. ಆದರೆ ಅವರಿಗೆ ಮಾಹಿತಿ ಕೊರತೆಯಿಂದಾಗಿ ಅವರು ಈ ಥರ ನಮ್ಮ ಹತ್ರ ಪ್ರೆಷರ್ ಹಾಕ್ತಾರೆ, ಮಾಡಿಕೊಡಿ ಅಂತ ಹೇಳಿ ನನಗೆ ಅರಿವಾದದ್ದು. ಯಾವಾಗ ನಾವು ಸರಿಯಾದ ಮಾಹಿತಿಯನ್ನು ಕೊಡ್ತಾ ಹೋದ್ವು, ಆಗ ಅವರು ಕೂಡ ದಾಖಲೆಯಲ್ಲಿ ಸರಿಯಾಗಿ ಹೋದರು. ಈಗ ನಮ್ಮಲ್ಲಿ ಹೆಚ್ಚಿನ ಲೈಸೆನ್ಸ್ಗಳಿಗೆ ಏನಾಗಿತ್ತು ಅಂತಂದರೆ, ಕನ್ವರ್ಷನ್ ಆಗಿರಲಿಲ್ಲ. ಕೃಷಿ ಭೂಮಿಯಲ್ಲಿ ಅವರು ಅಂಗಡಿಯನ್ನು ಇಟ್ಟು ವ್ಯಾಪಾರ ಮಾಡ್ತಾಯಿದ್ರು. ಆದರೆ ಕಳೆದ 3 ವರ್ಷಗಳಲ್ಲಿ ಸಾಕಷ್ಟು ಅಂಥ ಪ್ರಕರಣಗಳನ್ನು ನಾನು ಅವರಿಗೆ ಕನ್ವರ್ಷನ್ ಆಗಿ ಭೂ ಪರಿವರ್ತನೆ ಮಾಡಿಸಿ ಅದನ್ನು ಅವರಿಗೆ 911 ಮಾಡಿ ಲೈಸೆನ್ಸ್ ಮಾಡಿ ಅವರಿಗೆ ಅದನ್ನು ಬಹಳ ಕಾನೂನುಬದ್ಧವಾಗಿ ಮಾಡಿಸಿ ಕೊಟ್ಟಂಥ ಪ್ರಕರಣಗಳು ತುಂಬ ಇದೆ. ಇದಕ್ಕೆಲ್ಲದಕ್ಕೆ ನನಗೆ ಸಹಕಾರವನ್ನು ಕೊಟ್ಟದ್ದು ನನ್ನ ಬಾಡಿ. ಒಂದು ವೇಳೆ ಇವತ್ತಿಗೂ ಅಷ್ಟೇ ನಮ್ಮ ಪಂಚಾಯತಿಯಲ್ಲಿ ಏನಾದರೂ ಸೇವೆ ಸಿಗಬೇಕಾದ್ರೆ ಫಸ್ಟ್ ನೀವು ತೆರಿಗೆ ಬಾಕಿ ಇದ್ದರೆ ಕಟ್ಟಿ ಅಂತ ಹೇಳೋದು. 1 ವರ್ಷ ತೆರಿಗೆ ಆದರೆ ನಾವು ಬಾಕಿ ಬಿಡ್ತೀವಿ. ಆದರೆ 3-4 ವರ್ಷ ತೆರಿಗೆ ಬಾಕಿ ಬಿಟ್ಟವರಿಗೆ ನಾವು ಯಾವುದೇ ಸೇವೆಯನ್ನು ಕೊಡುವುದಿಲ್ಲ. ನನಗೆ ಅದಕ್ಕೆ ಸಹಕಾರ ಬೇಕಾದ್ದು ನಮ್ಮ ಆಡಳಿತ ಮಂಡಳಿಯವ್ರದ್ದು. ಅವರು ಒಂದು ವೇಳೆ ಇಲ್ಲ ಸರ್ ಅವರಿಗೆ ಕೊಡಿ ಪಾಪದವರು ಅಂತ ಹೇಳಿ ಒತ್ತಡ ಹಾಕಿದರೆ ನನಗೆ ಅಷ್ಟೊಂದು ಗಟ್ಟಿಯಾಗಿ ನಿಲ್ಲಕ್ಕೆ ಸಾಧ್ಯ ಆಗ್ತಿರಲಿಲ್ಲ. ಅವರು ಸಪೋರ್ಟ್ ಇರೋದಕ್ಕೆ ನಮಗೆ ನಿಲ್ಲಕ್ಕೆ ಸಾಧ್ಯ ಆಯಿತು. ಮತ್ತು ಇಲ್ಲಿ ಈಗ ತೆರಿಗೆಯಲ್ಲಿ ಒಂದಷ್ಟು ಬದಲಾವಣೆಗಳು, ವ್ಯಾಪಾರ
ಪರವಾನಿಗೆ ನವೀಕರಣ ಮಾಡುವಲ್ಲೂ ಕೂಡ ಒಂದಷ್ಟು ಬದಲಾವಣೆಗಳು ಇಲ್ಲಿ ಆಗ್ತಾ ಬರ್ತಾ ಇದೆ. ಉದ್ಯೋಗ ಖಾತ್ರಿ ನಿಮ್ಗೆ ಗೊತ್ತಿರ್ಬೋದು, 2008ರಲ್ಲಿ ನಮ್ಮಲ್ಲಿ ಜಾರಿಗೆ ಬಂದದ್ದು. 2008ರಲ್ಲಿ ಜಾರಿಗೆ ಬಂದಂಥದ್ದು ಇವತ್ತಿಗೆ ಸರಿಸುಮಾರು 13 ವರ್ಷ ಆಯಿತು. ಆದರೆ ಈ 8 ವರ್ಷದಲ್ಲಿ ನಮಗೆ ಉದ್ಯೋಗ ಖಾತ್ರಿಯಲ್ಲಿ ನಾವು ಉದ್ಯೋಗ ಚೀಟಿ ಕೊಟ್ಟದ್ದೆಷ್ಟು ಅಂತಂದರೆ 2008ರಿಂದ 2018ವರೆಗೆ ನಾವು ಉದ್ಯೋಗ ಚೀಟಿ ಕೊಟ್ಟದ್ದೆಷ್ಟು ಅಂತಂದರೆ ಕೇವಲ 536. ಈಗ ನಮ್ಮಲ್ಲಿ ಉದ್ಯೋಗ ಚೀಟಿ ಅಂದರೆ ಕಳೆದ 3 ವರ್ಷಗಳಲ್ಲಿ ಕೊಟ್ಟ ಉದ್ಯೋಗ ಚೀಟಿ ಎಷ್ಟು ಅಂತಂದರೆ 400. 10 ವರ್ಷದಲ್ಲಿ 536 ಉದ್ಯೋಗ ಚೀಟಿ ಕೊಟ್ಟರೆ ಕಳೆದ 3 ವರ್ಷಗಳಲ್ಲಿ ನಾವು 400 ಉದ್ಯೋಗ ಚೀಟಿಯನ್ನು ಕೊಟ್ಟಿದ್ದೇವೆ. ಈಗ ನಮ್ಮಲ್ಲಿ ಸುಮಾರು 936 ಕುಟುಂಬಗಳಿಗೆ ಉದ್ಯೋಗ ಚೀಟಿ ಇದೆ. ನಾವು ಅದಕ್ಕೆ ವಾಟ್ಸಪ್ ಗ್ರೂಪ್ಗಳನ್ನು ಮಾಡಿ ಜನರಿಗೆ IEC ಕಾರ್ಯಕ್ರಮದ ಮೂಲಕ ಭಾಳ ದೊಡ್ಡ ನನಗೆ, ಯಾಕಂದರೆ ಅದಕ್ಕೆ ನಮಗೆ ಜಿಲ್ಲಾ ಪಂಚಾಯತ್ನಿಂದ 2019ರ ಉತ್ತಮ ಸಾಧನ ಪ್ರಶಸ್ತಿ ಕೂಡ ಬಂತು. ಕಾರಣ ಏನಂತಂದರೆ ನನಗೆ ನನ್ನ ಗ್ರಾಮಸ್ಥರು ಕೊಟ್ಟಂತಹ ಸಹಕಾರ. ಇವತ್ತು ನಮ್ಮಲ್ಲಿ ಹೆಚ್ಚಿನ ಮನೆಗಳಿಗೆ ವೈಯಕ್ತಿಕ ಬಾವಿ ಕೊಡುವಂಥದ್ದು, ತೋಟಗಾರಿಕೆ ಅಭಿವೃದ್ಧಿ ಕೆಲಸಗಳನ್ನು ಮಾಡುವಂಥದ್ದು, ಅದಾದ ನಂತರ ನಮ್ಮಲ್ಲಿ ಭಾಳ ದೊಡ್ಡ ನಮ್ಮಲ್ಲಿ ಕಿರಿಕಿರಿ ಬರ್ತಾ ಇದ್ದದ್ದು, ನಮ್ಮ ಮೆಂಬರ್ಗಳು ಕೂಡ ಹೆಚ್ಚಿನ ವಿಚಾರಗಳ ಕಿರಿಕಿ ಆಗ್ತಿದ್ದಂಥದ್ದು ಪಕ್ಕದವನ ಕೊಳಚೆ ನೀರು. ಇವತ್ತು 70 ದ್ರವತ್ಯಾಜ್ಯ ಗುಂಡಿಗಳನ್ನು ಮಾಡುವ ಮೂಲಕ ಅಕ್ಕಪಕ್ಕದ ಮನೆಯವರಿಗೆ ಯಾವ ಕಾರಣಕ್ಕೆ ಮನಸ್ತಾಪ ಆಗ್ತಿತ್ತು ಅಲ್ಲಿ ಇವತ್ತು ಸ್ನೇಹ ಭಾವನೆ ಮೂಡಿದೆ, ಪ್ರೀತಿ ಭಾವನೆ ಮೂಡಿದೆ. ಯಾಕೆ? 14,000 ರೂಪಾಯಿಯ ಒಂದು ದ್ರವತ್ಯಾಜ್ಯ ಗುಂಡಿ, ಒಂದು ಉದ್ಯೋಗ ಖಾತ್ರಿ ಯೋಜನೆ 2 ಮನೆಯ ಮನಸ್ಥಿತಿಯನ್ನು, ಅವರ ಪ್ರೀತಿಯನ್ನು ಹೇಗೆ ಬದಲಿಸ್ತು ನೋಡಿ. ಪಕ್ಕದ ಮನೆಯವರದ್ದು ಕೊಳಚೆ ನೀರು ನಮಗೆ ಬರ್ತದೆ ಅಂತೇಳಿ ಜಗಳ ಕಾಯ್ಕೊಳ್ತಾ ಇದ್ದವರು, ಪೆಟ್ಟು ಗಲಾಟೆ ಮಾಡ್ತಿದ್ದವರು, ಒಂದು ಗುಂಡಿ ಆದದ್ರಿಂದ 2 ಮನೆಗಳಿಗೆ ಒಂದು ಗುಂಡಿ ಆದದ್ರಿಂದ ಇವತ್ತಲ್ಲಿ ಪ್ರೀತಿ ಮೂಡಿದೆ. ಇಂಥ ಒಂದು ಅದ್ಭುತ ಬದಲಾವಣೆಯನ್ನು ಇಲ್ಲಿ ನನಗೆ ನನ್ನ ಸಿಬ್ಬಂದಿಗಳ ಸಹಕಾರದಲ್ಲಿ ಮಾಡಲಿಕ್ಕೆ ಆಯಿತು. ಈಗ ವೈಯಕ್ತಿಕವಾಗಿ ನಾನು ನಮ್ಮ ಹಿರಿಯ ಸದಸ್ಯರು ಬಶೀರ್ ಅವರು, ನಮ್ಮ ಅಬ್ದುಲ್ ರಹಮಾನ್ ಅವರು, ಶರೀಫ್ ಅವರು, ನಾನು ವಾರ್ಡು ಮಾತಾಡ್ಕೊಂಡು ಹೋಗಬೇಕಾದ್ರೆ ನಮ್ಮ ಬಾಳೆಪುಣಿಯಲ್ಲಿ 1ನೇ ವಾರ್ಡಲ್ಲಿ ಈ ಹಿಂದೆ ಇದ್ದಂತಹ ಸದಸ್ಯರು, ಈಗ ಮತ್ತು ಅಬ್ಬಾಸ್ ಅವರು ಈ ಸರಿ ಹಿಂದೆ ಇದ್ದು ಮತ್ತು ಈ ಸರಿ ಗೆದ್ದು ಬಂದವರು, ಹಿಂದೆ ಇದ್ದಂತಹ ಖಾದರ್ ಅವರು, ನಮಗೆ ಅವರ ವಾರ್ಡಿಗೆ ಸಂಬಂಧಪಟ್ಟ ಎಲ್ಲ ವಿಷಯದಲ್ಲೂ ನನಗೆ ಅವರು ಸಹಕಾರವನ್ನು ಕೊಟ್ಟಿದ್ದಾರೆ. ನಮಗೆ ಈ ಹೆಚ್ಚಿನ ಸಂದರ್ಭಗಳಲ್ಲಿ ಏನು ಅಂತಂದರೆ ನನ್ನನ್ನು ಮುಂದೆ ಬಿಡುವಂಥದ್ದೊಂದು ಇರ್ತದೆ. ಮೆಂಬರ್ಗಳು ಮುಂದೆ ಹೋಗೋದಿಲ್ಲ, ಯಾಕಂತಂದರೆ ಹಾಗೆ ಹೋದರೆ ನಾಳೆ ದಿನ ಬೆಳಿಗ್ಗೆ ಮುಖ ನೋಡಬೇಕಲ್ಲ ಅವರದ್ದು. ಹೀಗಾಗಿ ನನ್ನನ್ನು ಎದುರು ಬಿಡ್ತಾಯಿದ್ರು. ಯಾಕಂತಂದರೆ ನಾವಿಲ್ಲಿ ಪರ್ಮನೆಂಟ್ ಅಲ್ಲ, ಅವರು ಪರ್ಮನೆಂಟ್. ಹೀಗಾಗಿ PDO ಮುಂದೆ ಹೋಗಿ ಮಾಡಲಿ ಅನ್ನುವಂಥ ಕೆಲಸಗಳು ನಮಗೆ ಹೆಚ್ಚಾಗಿ ಇಲ್ಲಿ ಸಿಗ್ತಾ ಇತ್ತು ಆರಂಭದ ಅವಧಿಯಲ್ಲಿ. ಬಟ್ ತದನಂತರ ಏನಾಯಿತು ಅಂತಂದರೆ ಅವರೇ ನಮ್ಮ ಜೊತೆ ಬರ್ತಾಯಿದ್ರು. ಈಗ ಬಾಳೆಪುಣಿ ನಮ್ಮ 1ನೇ ವಾರ್ಡ್ ಇರ್ಬೋದು, 4ನೇ ವಾರ್ಡ್ ಇರ್ಬೋದು, 3ನೇ ವಾರ್ಡ್, ನಮಗೀಗ ಸೆಮೀಮ್ ಅವರು ಬಂದ ಮೇಲೆ ಹನೀಫ್ ಅವರು ಇದ್ದಾಗ ಏನು ಮಾಡ್ತಿದ್ರು ಅಂತಂದರೆ ಸಾಮಾನ್ಯವಾಗಿ ಫೋನ್ ಮಾಡಿ ಹೇಳುವವರು, PDO ಅವರೊಮ್ಮೆ ಅಲ್ಲಿ ಹೋಗಿ ಈ ಥರ ಸಮಸ್ಯೆ ಆಗ್ತಾಯಿದೆ ಹೋಗಿ ಅಂತೇಳಿ. ಆದರೆ ನಾನು ಅವರಿಗೆ ಹೇಳ್ತಿದ್ದೆ, ನೀವು ನನ್ನ ಜೊತೆ ಬನ್ನಿ ಅಂತ ಹೇಳ್ತಿದ್ದೆ. ಆರಂಭದಲ್ಲಿ ನನಗೆ ಅಷ್ಟು ಸಹಕಾರ ಸಿಗ್ತಾ ಇರಲಿಲ್ಲ. ಈಗ ಹಾಗಲ್ಲ, PDO ಅವರು ಇಲ್ಲಿ ಇಂಥದ್ದೊಂದು ಸಮಸ್ಯೆ ಇದೆ, ನಾವಲ್ಲಿ ಇದ್ದೀವಿ, ನೀವು ಬನ್ನಿ ಅಂತ ಕರೀತಾರೆ. ಇದು ಬದಲಾವಣೆ. ಹೀಗಾಗಿ ನಮಗೆ ಕೆಲಸ ಮಾಡಲಿಕ್ಕೆ ತುಂಬ ಸುಲಭ ಆಗ್ತಾ ಹೋಯಿತು. ಬಾಳೆಪುಣಿ 2ನೇ ವಾರ್ಡ್ ಕೂಡ ಹಾಗೆ ಬಹಳ ಒಂದು ಚಾಲೆಂಜಿಂಗ್ ಆದಂಥ ವಾರ್ಡ್ ನಮ್ಮ ಬಾಳೆಪುಣಿ 2ನೇ ವಾರ್ಡ್. ಯಾಕಂದರೆ ಕೇರಳ ಗಡಿಭಾಗ ಇರುವಂಥದ್ದು, ಮತ್ತು ಅಲ್ಲಿ ಇರುವಂತಹ ವಾರ್ಡ್ಗಳಲ್ಲಿ ಸ್ವಲ್ಪ ರಫ್ ಜನ ಇರುವುದಂತಂದರೆ ಅದು ನನಗೆ ಕಂಡು ಬಂದ ಹಾಗೆ. ಮೇಡಮ್ ಅಲ್ಲಿ HM ಅವರು ನಗ್ತಾ ಇದ್ದಾರೆ, ಮುದುಗೇಟ ಶಾಲೆಯದ್ದು, ಅವರಿಗೆ ಭಾಳ ಅನುಭವ ಆಗಿದೆ ಆ ಪ್ರದೇಶದ್ದು. ಬಟ್ ಅಲ್ಲಿ ಹೆಚ್ಚು ಸಹಕಾರ ಇರುವಂಥ ವಾರ್ಡ್ ಕೂಡ ಅದೇ ಬಾಳೆಪುಣಿ 2ನೇ ವಾರ್ಡ್. ನಮ್ಮ ಅಬ್ದುಲ್ ರಹಮಾನ್ ಅವರು, ಈಗ ಯಾಕೂಬ್ ಅವರು, ನಮಗೆ ಗೀತಾ ಭಂಡಾರಿ ಅವರು, ಸುಕನ್ಯಾ ಪದ್ಮನಾಭ ಅವರು, ಇವರೆಲ್ಲರೂ ಕೂಡ ಈಗ ಏನಾಗ್ತಿದೆ ಅಂತಂದರೆ ಬಾಳೆಪುಣಿ 1, 2ನೇ ವಾರ್ಡಲ್ಲಿ ಒಂದು ಒಳ್ಳೆಯ ಬದಲಾವಣೆ ಗಾಳಿ ಬೀಸ್ತಾ ಇದೆ. ಸ್ವಚ್ಛತಾ ಕಾರ್ಯಕ್ರಮಗಳಲ್ಲಿ ತುಂಬಾ ಆಗ್ತಾ ಇದೆ. ಶಾಲೆ ಅಭಿವೃದ್ಧಿ ವಿಚಾರದಲ್ಲಿ ನಮ್ಮಲ್ಲಿ ಬಹುಶಃ ಹಳೆ ವಿದ್ಯಾರ್ಥಿಗಳ ಸಂಘ ಇಲ್ಲದ ಶಾಲೆ ಇಲ್ಲ. ಎಲ್ಲ ಕಡೆ ಒಂದು ಒಗ್ಗಟ್ಟಿದೆ, ಒಂದೇ ಮನಸ್ಸಿನಿಂದ ಕೆಲಸ ಆಗ್ತಿದೆ. ನಮ್ಮ ಅಬ್ಬಾಸ್ ಅವರು SDMC ಅಧ್ಯಕ್ಷರು, ಅಲ್ಲಿ SDMC ಅಧ್ಯಕ್ಷರಿದ್ದಾರೆ. ನಮ್ಮ ಉದ್ಯೋಗ ಖಾತ್ರಿಯಲ್ಲಿ ಕೂಡ ಹಾಗೆ ಅಲ್ಲಿ ಭಾಳಷ್ಟು ಕೆಲಸ ಕಾರ್ಯಗಳನ್ನು ನಾವು ಮಾಡಲಿಕ್ಕೆ ಸಾಧ್ಯ ಆಗಿದೆ, ಯಾಕಂತಂದರೆ ಸಹಕಾರದಿಂದ. ಇನ್ನು ಬಾಳೆಪುಣಿ 3ನೇ ವಾರ್ಡ್ ಬಹಳ ಸ್ವಲ್ಪ ಶಾಂತವಾಗಿರುವಂತಹ, ಸ್ವಲ್ಪ ಯಾವತ್ತೂ ಪ್ರಶಾಂತವಾಗಿರುವಂಥ ಒಂದು ವಾರ್ಡ್. ಸಾಮಾನ್ಯವಾಗಿ ಅಲ್ಲಿ ಸದಸ್ಯರು ಕೂಡ ಹಾಗೆ ಬಹಳ ತಾಳ್ಮೆಯಿಂದಲೇ ಇರುವವರು. ಈಗ ಸುನಿಲ್ ಗಟ್ಟಿ ಅವರಿದ್ದಾರೆ, ನಮ್ಮ ಭಾಸ್ಕರ ಕೋಟ್ಯನ್ನವರಿದ್ದಾರೆ. ಹೆಚ್ಚಿನ ಕಿರಿಕಿರಿ ಅಲ್ಲಿ ಬಂದದ್ದೇ ಅಲ್ಲಿಂದ ನನಗೆ ಅನುಭವ ಆಗಿದ್ದೆ ಕಡಿಮೆ. ಆದದನ್ನು ಕೂಡ ಅವರವರ ಹಂತದಲ್ಲಿ ಅದನ್ನು ಬಗೆಹರಿಸಿಕೊಂಡು ಹೋಗ್ತಾಯಿದ್ರು. ಬಾಳೆಪುಣಿ 4ನೇ ವಾರ್ಡಲ್ಲಿ ನಮ್ಮ ಹಿರಿಯ ಸದಸ್ಯರು ಹನೀಫ್ ಅವರು, ನಮ್ಮ ಈಗ ಸೆಮೀಮ್ ಅವರಿದ್ದಾರೆ, ನಳಿನಾಕ್ಷಿ ಅವರು ಇದ್ದಾರೆ. ಇಲ್ಲಿ ಈ ವಾರ್ಡ್ನಲ್ಲಿ ನಮ್ಗೆ ಯಾವಾಗಲೂ ಜಾಸ್ತಿ ಗ್ರಾಮ ಪಂಚಾಯಿತಿಯ ಸಾಮಾನ್ಯ ಸಭೆಯಲ್ಲಿ ಚರ್ಚೆ ಆಗುವಂಥದ್ದು, ಜಾಸ್ತಿ ಸಮಸ್ಯೆ ಇರುವಂಥ ವಾರ್ಡ್ ಅಂತಂದರೆ ಅದು 4ನೇ ವಾರ್ಡ್ ಬಾಳೆಪುಣಿದ್ದು. ಆದರೆ ಇತ್ತೀಚಿನ ದಿನಗಳಲ್ಲಿ ಯಾವುದೇ ಅದು ಒಂದು ಖುಷಿ, 3 ವರ್ಷದಲ್ಲಿ ನನ್ನ ಪಂಚಾಯಿತಿ ಮುಂದೆ ಯಾವುದೇ ಪ್ರತಿಭಟನೆ ಆಗಲಿಲ್ಲ, ಆಗಲಿಕ್ಕೆ ನಾವು ಅವಕಾಶವೇ ಕೊಡಲಿಲ್ಲ. ಯಾಕಂದರೆ ಮೂಲದಲ್ಲಿ ಅದನ್ನು ಬಗೆಹರಿಸುವಂಥ ಕೆಲಸವನ್ನು ನಾವು ಮಾಡಿದ್ದೀವಿ. ಇದಕ್ಕೆ ಈಗ
ಬಹುಶಃ ಶಾಂತವಾಗಿದೆ ಅಂತ ನಾನು ಭಾವಿಸ್ತೀನಿ. ದೇವರ ದಯೆಯಿಂದ 4ನೇ ವಾರ್ಡ್ ಭಾಳ ಶಾಂತವಾಗಿದೆ. ಬಹುಶಃ 3ನೇ ವಾರ್ಡನ್ನು ಅದು ಮೀರಿಸ್ತದೆ ಇನ್ನು ಶಾಂತತೆಯಲ್ಲಿ. ಅದೊಂದು ಭಾಳ ದೊಡ್ಡ ಬದಲಾವಣೆ. ಇನ್ನು ಕೈರಂಗಳ ವಿಚಾರಕ್ಕೆ ಬಂದರೆ, ನಮಗೆ ಬಾಳೆಪುಣಿಯಲ್ಲಿ ಆದಾಯ ಕಡಿಮೆ, ಸಮಸ್ಯೆ ಹೆಚ್ಚು. ಕೈರಂಗಳದಲ್ಲಿ ಆದಾಯ ಹೆಚ್ಚು, ಸಮಸ್ಯೆ ಕಡಿಮೆ. ಯಾವಾಗಲೂ ನಮ್ಮ ಸದಸ್ಯರು ಹೇಳ್ತಾ ಇರೋದು, ತಮಾಷೆಗೆ ಬಾಳೆಪುಣಿ ಸದಸ್ಯರನ್ನು ಚುಡಾಯಿಸ್ತಾರೆ, ಯಾವ ಮಾರ ನಿಖಲ್ನ ಕಿರಿಕಿರಿ ಎಂಕಲು ಬೇತೆ ಬೋಪ ಅಂತ. ಇವರಿಗೆ ಬೇಜಾರಾಗ್ತದೆ, ಯಾಕೆ ಆದಾಯ ಹೋಗಿಬಿಡ್ತದಲ್ಲ ಅಂಥೇಳಿ. ನಮ್ಮ ಬಹಳ ಒಂದು ಸಮಸ್ಯೆ ಇದ್ರೂ ಅದನ್ನು ಸ್ಥಳೀಯ ಸದಸ್ಯರೇ, ಜನಪ್ರತಿನಿಧಿಗಳು ಏನು ಮಾಡ್ತಿದ್ರು. ಈಗ ನಮಗೆ ಕೈರಂಗಳ 1ನೇ ವಾರ್ಡ್, ಈ ನಮ್ಮ ಕುನ್ನಿಮೋನ್ನವರು ಹೊಸದಾಗಿ ಬಂದವರಿದ್ದಾರೆ, ನಮ್ಮ ಉಪಾಧ್ಯಕ್ಷರು ಕೂಡ ಈಗ ಅಲ್ಲಿ ಅವರೇ. ನಮ್ಮ ಹಿರಿಯ ಸದಸ್ಯರು ಬಶೀರ್ ಅವರು ಕೂಡ ಕಳೆದ 22 ವರ್ಷಗಳಿಂದ ಅಲ್ಲಿಂದ ಪ್ರತಿನಿಧಿಸಿಕೊಂಡು ಗೆಲ್ತಾ ಬರ್ತಾ ಇದ್ದಾರೆ. ನಮ್ಮ ಇವರು ಝೋರ್ ಅವರಿದ್ದಾರೆ. ಸೊ ಅಲ್ಲಿ ನಮಗೆ ಕಳೆದ 3 ವರ್ಷಗಳಲ್ಲಿ ನನಗೆ ಸಮಸ್ಯೆ ಬಂದದ್ದು ಕಡಿಮೆ. ಕೆಲವೊಂದು ಸಮಸ್ಯೆಗಳು ನನ್ನ ಗಮನಕ್ಕೆ ಬರದೆ ಅಲ್ಲಿ ಇತ್ಯರ್ಥ ಆಗಿಬಿಡ್ತಾ ಇತ್ತು. ನಾವು ಕೊನೆಯ ಗಳಿಗೆಯಲ್ಲಿ ಪೊಲೀಸ್ ಹೋದಾಗೆ ಹೋಗ್ತಾ ಇದ್ವಿ, ಅಲ್ಲಿ ಕೆಲಸ ಬಿಡ್ತಿದ್ರು, ಯಾಕಂದರೆ ಕೆಲಸ ಅವರೇ ಅದನ್ನು ಮುಗಿಸ್ತಾ ಇದ್ದರು. ಈ ರೀತಿಯಾಗಿ ಭಾಳ ಒಂದು ಒಳ್ಳೆಯ ರೀತಿಯಲ್ಲಿ ಕೈರಂಗಳ 1ನೇ ವಾರ್ಡಲ್ಲಿ ನಮಗೆ ಅನುಭವ ಸಿಕ್ಕಿದೆ. ಇನ್ನು ಕೈರಂಗಳ 2ನೇ ವಾರ್ಡ್, ಆ ವಾರ್ಡ್ನ ವಿಷಯ ಬಹುಶಃ ಈಗ ಒಂದು 6 ತಿಂಗಳ ಅವಧಿಯಲ್ಲಿ ಏನು ಒಂದು ಬದಲಾವಣೆ ಅಲ್ಲಿ ಕಾಣ್ತಾ ಇದೆ. 2ನೇ ವಾರ್ಡ್ ಸಾಮಾನ್ಯವಾಗಿ ಅಲ್ಲಿ ಕೂಡ ಸಮಸ್ಯೆ ನಮಗೆ ಉದ್ಭವ ಆಗಿದ್ದು ಕಡಿಮೆ, ಆದರೆ ಒಂದು ವಾರ್ಡ್ ಮಟ್ಟದ ಒಂದು ರಾಜಕೀಯ ಅಂತ ಇರ್ತದಲ್ಲ, ಅದಕ್ಕೆ ಹೆಸರುವಾಸಿಯಾದ ವಾರ್ಡ್ ಕೈರಂಗಳ 2ನೇ ವಾರ್ಡ್. ನಾನು ಯಾವಾಗಲೂ ಹೇಳೋದು ಅಲ್ಲಿಯ ಸದಸ್ಯರಿಗೆ, ನಾನು ಸೌಹಾರ್ದಯುತವಾಗಿ ಯಾವಾಗಲೂ ಅವ್ರ ಹತ್ರ ಮಾತಾಡ್ತಾ ಇರ್ತೀನಿ, ನೀವು ಒಗ್ಗಟ್ಟಿನಿಂದ ಹೋಗಿ ಅಂತ. ಅದರ ಪರಿಣಾಮವಾಗಿ ಈ ಸರಿ ಮಾತ್ರ ನಮ್ಮ ಕ್ರಿಯಾ ಯೋಜನೆ ಒಗ್ಗಟ್ಟಿನಿಂದಲೇ ಆಗಿದೆ. ನಾನು ದಯವಿಟ್ಟು ನಿಮ್ಮಲ್ಲೆಲ್ಲ ಒಂದು ಮನವಿ ಮಾಡಿಕೊಳ್ಳೋದು, ಅದು ಇನ್ನೂ ಒಗ್ಗಟ್ಟು ಈ 5 ವರ್ಷ ಏನಿದೆ ಆ ಅವಧಿಯಲ್ಲಿ ನಿರಂತರವಾಗಿ ಮುಂದುವರಿಯಲಿ. ಯಾಕಂದರೆ ಎಲ್ಲರೂ ನೀವು ಒಳ್ಳೆಯವರಿದ್ದೀರಿ, ನಿಮ್ಮ ಚಿಂತನೆ ಒಳ್ಳೆಯದಿದೆ, ಕೆಲಸ ಆಗಬೇಕು ಅನ್ನೋದೇ ನಿಮ್ಮ ಗುರಿ ಇರುವುದು. ಆದರೆ ಅಲ್ಲಿ ಏನೋ ಒಂದು ಪಕ್ಷಪಾತವೋ ಅಥವಾ ಏನೋ ಭೇದ ಭಾವ ಬರ್ತದೆ ಅನ್ನುವಾಗ ನೀವೆಲ್ಲ ಧ್ವನಿ ಎತ್ತೀರಿ, ಅದು ಸಹಜ ಕೂಡ, ಮಾಡಬೇಕಾದದ್ದೇ. ಆದರೆ ಆ ಒಗ್ಗಟ್ಟಿದ್ದಾಗ ವಾರ್ಡ್ ಇನ್ನಷ್ಟು ಅಭಿವೃದ್ಧಿ ಆಗ್ತದೆ. ಇನ್ನು ಕೈರಂಗಳ 3ನೇ ವಾರ್ಡ್, ನಾವು ಅಲ್ಲಿಗೆ ನಾನು ವಿಸಿಟ್ ಕೊಟ್ಟದ್ದೇ ಭಾರಿ ಕಡಿಮೆ. ಈಗ ನಮ್ಮ ಅಧ್ಯಕ್ಷರು ಪ್ರತಿನಿಧಿಸುವಂಥ ವಾರ್ಡ್, ಶರೀಫ್ ಅವರಂಥ ಅನುಭವಿ ಅವರು ಇರುವಂಥವ್ರು, ಲಿಡಿಯಾ ಅಂತವರ ಸದಸ್ಯರು ಇರುವಂಥ ವಾರ್ಡ್. ಅಲ್ಲಿ ಕಳೆದ ಬಾಡಿಯಲ್ಲಿ ಕೂಡ ನಾಸಿರ್ ಅವರು ಅಲ್ಲಿಯ ಸದಸ್ಯರಾಗಿದ್ದರು. ಅವರ ಎಲ್ಲ ಹಿರಿಯಣ್ಣನಾಗಿ ಇದ್ದು ಆ ವಾರ್ಡ್ನ ಎಲ್ಲ ಸಮಸ್ಯೆಗಳನ್ನು ನಮ್ಮ ಹತ್ರ ತರದೆ ಅವರ ಹಂತದಲ್ಲಿ ಅದನ್ನು ಬಗೆಹರಿಸ್ತಿದ್ರು. ಹೀಗಾಗಿ ನಮಗೆ ಹೆಚ್ಚು ಹೊರೆ ಆಗ್ತಾ ಇರಲಿಲ್ಲ. ಕೈರಂಗಳ 3ನೇ ವಾರ್ಡ್ನ ಅದು ಕ್ರಿಯಾ ಯೋಜನೆ ಇರಲಿ ಅಥವಾ 14ನೇ ಹಣಕಾಸು, ನಾನು ಬರುವಾಗ 14ನೇ ಹಣಕಾಸು ಏನು ಖಾತೆಯಲ್ಲಿ ನಮ್ಮ ಥರ ಗೊತ್ತಿಲ್ಲ 1,30,30,00,000 ಇತ್ತು ಅನುದಾನ, ಖರ್ಚಾಗದೆ ಉಳಿದದ್ದು. ಈಗ 2,35,000 ರೂಪಾಯಿ ಇದೆ ನಾನು ಹೋಗೋ ಸಂದರ್ಭದಲ್ಲಿ. ನಮಗೆ ಸಾಮಾನ್ಯವಾಗಿ ಎಲ್ಲ ವಾರ್ಡ್ಗಳಿಂದ ಕೂಡ ಕೆಲಸ ಇಡ್ತಾರೆ, ಮಾಡೋದಿಲ್ಲ. ಅದಕ್ಕೆ ಇಂಜಿನಿಯರ್ ಅವರು ಕಾರಣ ಇರ್ತಾರೆ ಅಥವಾ ಬೇರೆ ಬೇರೆ ಕಾರಣಗಳಿರ್ತದೆ, ಗುತ್ತಿಗೆದಾರರ ಸಮಸ್ಯೆ ಇರ್ತದೆ. ಆದರೆ ಈ ಕಳೆದ ಏನು ಒಂದು 2.5 ವರ್ಷದಿಂದ ಒಳ್ಳೆಯ ಸಹಕಾರ ಸಿಕ್ಕಿ ನಮಗೆ ಅನುದಾನವನ್ನು ಕ್ಲಪ್ತ ಸಮಯದಲ್ಲಿ ಮುಗಿಸಲಿಕ್ಕೆ ಸಾಧ್ಯ ಆಗಿದೆ. ಅದಕ್ಕೆ ಒಂದು ಉದಾಹರಣೆ ಅಂತಂದರೆ 2019-20 2021ರಲ್ಲಿ ಏನು 15 ಹಣಕಾಸು ಆಯೋಗ ಬಂತು, ಅದರ 69 ಲಕ್ಷ ಏನು ಅನುದಾನದಲ್ಲಿ ಈಗಾಗಲೇ ನಾವು 30 ಲಕ್ಷವನ್ನು ಖರ್ಚು ಮಾಡಿದ್ದೀವಿ. ಕೋವಿಡ್ ಇದ್ದಾಗಿಯೂ ಕೂಡ 2 ವರ್ಷ ಕೋವಿಡ್ ಇದ್ದಾಗಿ ಕೂಡ ನಾವು ಖರ್ಚು ಮಾಡಿದ್ದೀವಿ. ಸಾಧ್ಯತೆ ಅಂತಂದರೆ ಸಹಕಾರದಿಂದ. ಅದರಲ್ಲಿ ಅನುದಾನವನ್ನು ಖರ್ಚು ಮಾಡೋದರಲ್ಲಿ ಎತ್ತಿದ ವಾರ್ಡ್ ಅಂತಂದರೆ ಅದು ಕೈರಂಗಳ 3ನೇ ವಾರ್ಡ್. ಈಗ ಅದಕ್ಕೆ ಭಾಳ ತೀವ್ರ ಪೈಪೋಟಿಯನ್ನು ಕೊಡೋದು ಕೈರಂಗಳ 1ನೇ ವಾರ್ಡ್. ನಮಗೆ ಬಾಳೆಪುಣಿ ವಾರ್ಡ್ಗಳಲ್ಲಿ ಅಭಿವೃದ್ಧಿ ಕೆಲಸಗಳು ಇಟ್ಟದ್ದು ಕೆಲಸ ಮಾಡ್ತಾರೆ, ಬಿಲ್ ತಗೊಂಡು ಹೋಗೋದು ಮಾತ್ರ 3 ವರ್ಷ. ಈಗಲೂ ಹನೀಫ್ ಅವರು ಹೇಳ್ತಾರೆ ನಂದು 3 ವರ್ಷದೊಂದು ಬಿಲ್ ಇದೆ ಅಂತೇಳಿ. ಇನ್ನು ಕೈರಂಗಳ 4ನೇ ವಾರ್ಡ್, ಈಗ ಹಿಂದೆ ನಮ್ಮ ಅಲ್ಲಿ ಮಹಿಳಾ ಸದಸ್ಯರು ಇದ್ದಂತಹ ಮತ್ತು ನಂದರಾಜ್ ಶೆಟ್ಟರ್ ಇದ್ದಂತಹ ವಾರ್ಡ್, ಅಲ್ಲಿ ಒಂದಷ್ಟು ನಮಗೆ ಸಮಸ್ಯೆಗಳಾದದ್ದಿದೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಕಳೆದ 6 ತಿಂಗಳಿಂದ ಏನೋ ಹೊಸದಾಗಿ ಬಂದಂಥ ನಮ್ಮ ಝೌರ್ ಅವರು ಅಥವಾ ಅನ್ಸರ್, ಆಸಿಫ್ ಅವರು ಎಲ್ಲರೂ ಬಹಳ ಒಗ್ಗಟ್ಟಿಂದ ಒಂದು ಕೆಲಸ ಆಗ್ತಾ ಇದೆ. ಭಾಳ ಯಶಸ್ವಿ ಶಿಬಿರ ಕೂಡ ಮೊನ್ನೆಯಲ್ಲಿ ಆಯೋಜನೆ ಮಾಡಿದ್ವಿ. ಅವರ ಸ್ಥಳೀಯ ಸಂಘ ಸಂಸ್ಥೆಗಳ ಮುಖಾಂತರ ಸ್ವಚ್ಛತೆ ಕಾರ್ಯವನ್ನು ಕೂಡ ಮಾಡಿದ್ದಾರೆ. ನೀರಿನ ವಿಚಾರಕ್ಕೂ ಅಷ್ಟೇ, ಇವತ್ತು ಈ ಸರಿ ನನ್ನನ್ನು ಬೆನ್ನು ಬಿಡದೆ ಅಲ್ಲಿ ಮಾತ್ರ ನಮಗೆ ಟ್ಯಾಂಕರಲ್ಲಿ ನೀರು ಕೊಡಬೇಕಾದ ಪರಿಸ್ಥಿತಿ ಬಂದದ್ದು. ಹೀಗಾಗಿ ನನ್ನ ಬೆನ್ನು ಬಿಡದೆ ಅವರು ಏನು ಜನರಿಗೆ ಒಂದೇ ಒಂದು ಸಮಸ್ಯೆ ಆಗದ ರೀತಿಯಲ್ಲಿ ಪಂಚಾಯತಿಯಿಂದ ಕೆಲಸ ಮಾಡಿಸಿಕೊಂಡು ಹೋಗಿದ್ದಾರೆ. ಜನರ ಪರವಾಗಿ ನಿಂತು ಕೆಲಸವನ್ನು ಮಾಡ್ತಾ ಇದ್ದಾರೆ. ಹೀಗಾಗಿ ನನ್ನ 8 ವಾರ್ಡ್ಗಳು ಏನಿದೆ ಒಂದು ಅಷ್ಟು ವಿಚಾರದಲ್ಲಿ ಭಿನ್ನ ಭಿನ್ನವಾಗಿದೆ. ಅಲ್ಲಿ ಸದಸ್ಯರು ಕೂಡ ಅಷ್ಟೇ ಒಂದಷ್ಟು ವಿಚಾರಗಳಲ್ಲಿ ಭಿನ್ನ ಭಿನ್ನವಾಗಿದ್ದಾರೆ. ಆದರೆ ಎಲ್ಲರ ಉದ್ದೇಶ ಮತ್ತು ಗುರಿ ಒಂದೇ, ಅದು ಏನಂತಂದರೆ ಅಲ್ಲಿ ಅಭಿವೃದ್ಧಿ ಆಗಬೇಕು, ಜನರ ಕೆಲಸ ಆಗಬೇಕು ಅಂತೇಳಿ. ಹೀಗಾಗಿ ಶಕ್ತಿ ಮೀರಿ ನಾನು ನನ್ನ ಪ್ರಯತ್ನವನ್ನು ಇಲ್ಲಿ ಅಭಿವೃದ್ಧಿ ವಿಚಾರಕ್ಕೆ ನಾನು ಮಾಡಿದ್ದೀನಿ. ನಾನು ಇನ್ನು ತೀರಾ ವೈಯಕ್ತಿಕವಾಗಿ ಎಲ್ಲರ ಬಗ್ಗೆ ನಾನು ಮಾತಾಡ್ಕೊಂಡು ಹೋಗೋದಿಲ್ಲ, ಯಾಕಂದರೆ ಸಮಯ ಆಗಿದೆ. ಕೊನೆಯದಾಗಿ ನಾನು ನನ್ನ ಸಿಬ್ಬಂದಿ ಮತ್ತು ನನ್ನ ಅಧೀನ
ಇಲಾಖೆಯ ಅವರ ಬಗ್ಗೆ ಎರಡು ಮಾತಾಡಿ ನನ್ನ ಮಾತನ್ನು ಮತ್ತೆ ನಾನು ಕೊನೆಗೊಳಿಸ್ತೀನಿ. ಇಲ್ಲಿ ಸಿಬ್ಬಂದಿ ವರ್ಗ ನನಗೆ ಆರಂಭದಲ್ಲಿ ಬಂದಾಗ ನಮ್ಮ ಸೋಂಪನ್ನ ಇದ್ದರು. ಅವರು ನಾನು ಚಾರ್ಜ್ ತಗೊಳ್ಳೋ ಹೊತ್ತಿಗೆ ಅವರು ನಿವೃತ್ತಿ ಹೊಂದಿದ್ರು. ಭಾಳಷ್ಟು ಇಲ್ಲಿ ಕೆಲಸ ಕಾರ್ಯಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ದುಡಿದವರು. ನನಗೆ ಚಾರ್ಜ್ ಕೊಟ್ಟು ಹೋದವರು ನಾಗೇಶ್ ಅವರು. ಅದಾದ ನಂತರ ಅವರು ಪಾಪ ಅವರ ಅವಧಿಯಲ್ಲಿ ಅವರಿಗೆ ಪಜಿರಲ್ಲಿ ಕೂಡ ಚಾರ್ಜ್ ಇದ್ದಿದ್ದರಿಂದ ಅವರು ಮತ್ತು ಗ್ರೇಡ್ 2 ಸೆಕ್ರೆಟರಿ ಆಗಿದ್ದರಿಂದ ಅವರಿಗೆ ಇಲ್ಲಿ ಕೆಲಸ ಕಾರ್ಯ ತುಂಬ ಹೊರೆ ಅಂತ ಅನಿಸ್ತಾ ಇತ್ತು. ಅದು ನನ್ನ ಹತ್ರ ಅವರು ಹೇಳಿದ್ದು ಕೂಡ ಇದೆ. ಮತ್ತು ಮಧ್ಯದಲ್ಲಿ ನಾನು ಅರಳಕ್ಕೆ ಹೋದ್ರಿಂದ ಅರಳದ ಪಿ ಡಿ ಒ ಇಲ್ಲಿ ಉತ್ತಮ ಅಂತ ಹೇಳಿ ಬಂದು ಹೋದರು. ಅವರೊಂದು ಸ್ವಲ್ಪ ಇಲ್ಲಿ ನಮಗೆ ವ್ಯತ್ಯಾಸಗಳನ್ನು ಮಾಡಿದ್ರಿಂದ ಮತ್ತೆ ನಾನು ಇಲ್ಲಿ ಬರಬೇಕಾಯಿತು. ಬಂದು ಅವರಿಂದ ಚಾರ್ಜನ್ನು ತಗೊಳ್ಬೇಕಾಯಿತು. ಇಲ್ಲಿ ನನಗೆ ಆಡಳಿತ ವಿಚಾರದಲ್ಲೂ ಹಾಗೆ ನಾವು ತರಬೇತಿಯಲ್ಲಿ ಒಂದಷ್ಟು ವಿಷಯವನ್ನು ಕಲಿತಿದ್ವಿ. ಆದರೆ ಕಲಿಯೋದು ಬೇರೆ, ಪ್ರಾಯೋಗಿಕವಾಗಿ ಅನುಭವಕ್ಕೆ ತಗೊಳ್ಳುವಂಥದ್ದು ಬೇರೆ, ಕೆಲಸ ಮಾಡೋದು ಬೇರೆ. ಹೀಗಾಗಿ ನಾನು ಎಲ್ಲವನ್ನ ಕಲ್ತಿದ್ದೀನಿ. ಎಲ್ಲಿವರೆಗೆ ಅಂತಂದರೆ ಕಚೇರಿಯ ಕಸ ಗುಡಿಸುವುದರಿಂದ ಹಿಡಿದು ನಮ್ಮ ರಸ್ತೆ ಬದಿಯಲ್ಲಿ ಬಿದ್ದ ಕಸವನ್ನು ಹೆಕ್ಕುವವರೆಗೂ ನಾನು ಎಲ್ಲ ಕೆಲಸವನ್ನು ಮಾಡಿದ್ದೀನಿ. ನಾನು ನನ್ನ ಸಿಬ್ಬಂದಿಗಳಿಗೂ ಏನು ಹೇಳ್ತಿದ್ದೆ ಅಂತಂದರೆ, ನೀವು ಏನು ಸ್ವಚ್ಛತಾಗಾರರಾಗಿದ್ದರೆ ಕೇವಲ ಅದಕ್ಕೆ ಮಾತ್ರ ನೀವು ಸ್ಟಿಕ್ ಆನ್ ಆಗಬೇಡಿ. ನೀವು ಅಕೌಂಟೆಂಟ್ ಆಗಿದ್ದರೆ ಕೇವಲ ಆ ಕೆಲಸಕ್ಕೆ ಮಾತ್ರ ನೀವು ಸ್ಟಿಕ್ ಆನ್ ಆಗಬೇಡಿ. ನೀವು ಕೂಡ ಪಿ ಡಿ ಒ ಆಗಿ ಅಂಥೇಳಿ ನಾನು ನನ್ನ ಸಿಬ್ಬಂದಿಗಳಿಗೆ ಹೇಳ್ತಿದ್ದ ಮಾತು ಅದೇ, ನೀವು ಕೂಡ ಪಿ ಡಿ ಒ ಆಗಿ. ಯಾಕೆ ಆ ರೀತಿ ಹೇಳ್ತಿದ್ದೆ ಅಂತಂದರೆ, ನಮಗೆ ಎಲ್ಲ ಕೆಲಸಗಳು ಗೊತ್ತಿರಬೇಕು. ಆಗ ನಮಗೆ ಎಲ್ಲರ ಎದುರು ಕೂಡ ಎತ್ತಿ ಓಡಾಡಲಿಕ್ಕೆ ಆಗ್ತದೆ, ತಲೆ ಎತ್ತಿ ಓಡಾಡಲಿಕ್ಕೆ ಆಗ್ತದೆ ಅಂತ ಹೇಳಿ. ಹೀಗಾಗಿ ನನಗೆ ಈ ಸಹಕಾರವನ್ನು ಬಹುಶಃ ಕ್ಲಿಷ್ಟಕರ. ನಿಮ್ಗೆ ಗೊತ್ತಿದೆ, ಈಗ ಬಹುಶಃ ಪಂಚಾಯಿತಿಯಲ್ಲಿ ನೀವು ಯಾವುದೇ ಪಿ ಡಿ ಒವನ್ನು ವಿಚಾರಿಸಿ ನೋಡಿ. ಈಗ ನಮ್ಮ ಗ್ರಾಮ ಪಂಚಾಯತ್ನಲ್ಲಿ ನಾವು 3 ಗ್ರಾಮ ಪಂಚಾಯತಿ ಮಾಡೋ ಕೆಲಸವನ್ನು ನನ್ನ ಗ್ರಾಮ ಪಂಚಾಯತಿ ಇವತ್ತು ಮಾಡ್ತಾ ಇದೆ. 1-2 ಎಷ್ಟು ವ್ಯತ್ಯಾಸ ಇದೆ ಅನ್ನೋದನ್ನು ನಿಮ್ಮ ಗಮನಕ್ಕೆ ನಾನು ತರ್ತಾ ಇದ್ದೇನೆ. 3,000 ಜನಸಂಖ್ಯೆ ಇರುವಂತಹ ಪಂಚಾಯತಿಗೆ ಕೊಡುವಂಥ ಸಿಬ್ಬಂದಿಯೂ ಒಂದೇ, 16,000 ಜನಸಂಖ್ಯೆ ಇರುವಂಥ ನಮ್ಮ ಗ್ರಾಮ ಪಂಚಾಯತಿ ಕೊಡೋ ಸಿಬ್ಬಂದಿ ಕೂಡ ಒಂದೇ. ಹೀಗಾಗಿ ನಮ್ಮ ಗ್ರಾಮ ಪಂಚಾಯತಿಯಲ್ಲಿ ಸಿಬ್ಬಂದಿಗಳು ಕೆಲವೊಮ್ಮೆ ನಿಮ್ಮ ಸಾರ್ವಜನಿಕ ಕೆಲಸಗಳು ಆಗದೇ ಇರೋ ಸಂದರ್ಭದಲ್ಲಿ ನೀವು ಕೋಪ ಬಂದದಿದೆ, ಸಿಟ್ಟು ಬಂದದಿದೆ. ಆದರೆ ಒಂದು ಅರ್ಥ ಮಾಡ್ಕೋಬೇಕಾದ ಏನಂತಂದರೆ, ಅವರು 3 ಗ್ರಾಮ ಪಂಚಾಯತಿಗಳ ಸಿಬ್ಬಂದಿಗಳು ಮಾಡುವಂಥ ಕೆಲಸವನ್ನು ಒಬ್ಬರೇ ಮಾಡ್ತಾ ಇದ್ದಾರೆ. ನಿಮ್ಗೆ ಗೊತ್ತಿಲ್ಲ, ನಾನು ಅವರ ಮೇಲೆ ಯಾವತ್ತಿನ ಈಗ ರುಕ್ಮದಾಸ್ ಅವರು ಮಾತಾಡುವಾಗ ಹೇಳಿದರು, ನಾನು ಯಾವತ್ತು ನಮ್ಮ ಮೇಡಮ್ ಅವರು ಮಾತಾಡುವಾಗ ಹೇಳಿದರು, ನಾನು ಬೈಲಿಲ್ಲ. ಯಾಕೆ ಬೈಯೋದು? ಬೈದರೆ ನನಗೆ ಪಾಪ ಬರ್ಬೋದು. ಯಾಕೆಂತಂದರೆ ಅವರ ಶಕ್ತಿ ಮೀರಿ ಅವರು ಕೆಲಸವನ್ನು ಮಾಡ್ತಿದ್ದಾರೆ. ಕೆಲವೊಂದು ಸಂದರ್ಭದಲ್ಲಿ ನಮಗೆ ಅನ್ನಿಸ್ತದೆ ಏನಂತಂದರೆ, ಅವರು ವಿರಾಮದ ವೇಳೆಯಲ್ಲಿ ಫೋನಲ್ಲೋ ಅಥವಾ ಪೇಪರಲ್ಲೋ ಅಥವಾ ಹೊರಗಡೆ ಓಡಾಡಿಕೊಂಡು ಇರ್ತಾರೆ. ಆದರೆ ಅವರು ಕಚೇರಿಯ ಅವಧಿ ಆದ ನಂತರ ಕೂಡ ಕೆಲವೊಮ್ಮೆ ಕೆಲಸ ಮಾಡ್ತಾರೆ. ಅದು ನಮಗೆ ಪರಿಗಣನೆಗೆ ಬರುವುದಿಲ್ಲ. ಅಥವಾ ಅವರು ಏನು ಅನಾರೋಗ್ಯದ ಸಂದರ್ಭದಲ್ಲೂ ಪಂಚಾಯತ್ಗೆ ಬರ್ತಾರೆ. ನಿಮ್ಗೆ ಗೊತ್ತಿರ್ಬೋದು, ಕೋವಿಡ್ ಬಂದ ಸಂದರ್ಭದಲ್ಲಿ ತಂಗಿ ಕೋವಿಡ್ ಆಗಿದ್ರು ಕೂಡ ಅಕ್ಕ ನಮ್ಮ ಕಚೇರಿಗೆ ಟೆಸ್ಟ್ ಮಾಡಿಸಿಕೊಂಡು ನೆಗೆಟಿವ್ ರಿಪೋರ್ಟ್ನೊಂದಿಗೆ ಬಂದು ಕೆಲಸ ಮಾಡಿದ್ದಾರೆ. ಯಾಕೆಂತಂದರೆ ನಮ್ಮಲ್ಲಿ ಒಂದು ಮದುವೆ, ಅವರ ಸ್ವಂತ ಕಾರ್ಯಕ್ರಮಗಳಿಗೆ, ಮದುವೆಗೆ ಅಥವಾ ಗೃಹ ಪ್ರವೇಶಕ್ಕೆ ಕೂಡ 2-3 ದಿನಕ್ಕಿಂತ ಜಾಸ್ತಿ ರಜೆ ಮಾಡಲಿಕ್ಕೆ ಆಗ್ತಾ ಇರಲಿಲ್ಲ. ನನ್ನ ಮದುವೆ ಗೃಹ ಪ್ರವೇಶಕ್ಕೆ ನಾನು ರಜೆ ಮಾಡಿದ್ದು 1 ವಾರ ಮಾತ್ರ. ಯಾಕಂತಂದರೆ ಈ ಪಂಚಾಯತಿಯಲ್ಲಿ ಅಷ್ಟು ಒತ್ತಡ ಮತ್ತು ಕೆಲಸ ಇರ್ತದೆ. ಈಗ ನಾನು ಇಲ್ಲೇ ಇದ್ದು ನನಗೆ ಓದಲಿಕ್ಕೆ ಅವಕಾಶ ಆಗಿದ್ರೆ ನಾನು ಇಲ್ಲಿಂದ ಹೋಗ್ತಾ ಇರಲಿಲ್ಲ. ಬಟ್ ಇಲ್ಲಿ ಕೆಲಸ ಕಾರ್ಯಗಳು ಎಷ್ಟು ಇರ್ತದೆ ಅನ್ನೋದಕ್ಕೆ ಇವತ್ತು ನಮ್ಮ ಜಿಲ್ಲಾ ಪಂಚಾಯತಿ ಅಥವಾ ತಾಲೂಕು ಪಂಚಾಯತಿಯಿಂದ ಬರುವಂತಹ ರಾಜ್ಯ ಸರ್ಕಾರ ಕೇಳುವಂಥ ವರದಿಗಳೇನಿದೆಯಲ್ಲ, ಆ ವರದಿಯನ್ನು ಮಾಡಿಕೊಡಲಿಕ್ಕೆ 6 ಜನ ಬೇಕು ಪಂಚಾಯತ್ನಲ್ಲಿ. ಸಾರ್ವಜನಿಕ ಸೇವೆ ಮಾತ್ರ ಅಲ್ಲ, ವರದಿಯನ್ನು ಮಾಡಿಕೊಡಲಿಕ್ಕೆ. ಅದರ ಹೊರತಾಗಿ ನಮ್ಮ ಎಲ್ಲ ಸಿಬ್ಬಂದಿಗಳು, ನಮ್ಮ ಹಿರಿಯ ಸಿಬ್ಬಂದಿಗಳಾಗಿರುವಂಥ ಸದಾನಂದ ಅವರು, ಮೀನಾಕ್ಷಕ್ಕ, ರಕ್ಷಿತಾ, ಸೊನಾಲಿ, ಹಫ್ಸಾ, ರಂಜಿತ್, ನಮ್ಮ ರುಕ್ಮನ್ದಾಸರು ಎಲ್ಲರೂ ಕೂಡ ನಾನು ಹೇಳಿದಂಥ ಕೆಲಸ ಆವತ್ತು ಆಗದಿದ್ದರೂ ಕೂಡ 3 ದಿನ ಬಿಟ್ಟಾದರೂ ಮಾಡಿ ಕೊಡ್ತಾಯಿದ್ರು. ಹೀಗಾಗಿ ನನಗೆ ಇಲ್ಲಿ ಒಂದಷ್ಟು ಅಭಿವೃದ್ಧಿಯನ್ನು ಮಾಡಲಿಕ್ಕೆ ಸಾಧ್ಯ ಆಯಿತು. ಕಚೇರಿ ಕಡತಗಳ ಬಗ್ಗೆ ಮಾತಾಡಿದರು. ಇವತ್ತು ಕಚೇರಿ ಕಡತ ಒಂದು ಹಂತಕ್ಕೆ ಬಂದು ನಿಂತಿದೆ. ನಾನು ಪರಿಪೂರ್ಣ ಅಂತ ಹೇಳೋದಿಲ್ಲ, ಒಂದು ಹಂತಕ್ಕೆ ಬಂದು ನಿಂತಿದೆ. ಯಾಕೆ? ಈಗ ಮಾತಾಡುವಾಗ ಹೇಳಿದರು 40 ಲಕ್ಷ ರೂಪಾಯಿ ಹಿಂದಿನ ಪಿ ಡಿ ಒಗಳ ಪಂಚಾಯತ್ ಅಧ್ಯಕ್ಷರ ಅವಧಿಯಲ್ಲಿ ಆದಂತಹ ಆಕ್ಷೇಪಣೆಯನ್ನು ನಾನು ಕೇವಲ 3 ವರ್ಷದಲ್ಲಿ ಅದನ್ನು ತೆಗೆಸಿದ್ದೀನಿ. ಯಾಕೆ ತೆಗೆಸಿದ್ದೀನಿ? ಒಂದಷ್ಟು ದಾಖಲೆಗಳನ್ನು ಸರಿಯಾಗಿ ಮಾಡಿಕೊಂಡದಕ್ಕೆ ನನಗೆ ತೆಗೆಸಲಿಕ್ಕೆ ಸಾಧ್ಯ ಆಯಿತು. ಹೀಗಾಗಿ ಸಿಬ್ಬಂದಿಗಳು ನನಗೆ ಒಳ್ಳೆ ರೀತಿಯ ಸಹಕಾರವನ್ನು ಕೊಟ್ಟ ಕಾರಣಕ್ಕೋಸ್ಕರ ಅವರು ಕೂಡ, ನಾನು ಅವರ ಹತ್ರ ಯಾವತ್ತೂ ಕೂಡ ಅಧಿಕಾರಿ ದರ್ಪದಿಂದ ವರ್ತಿಸಿದ್ದೇ ಇಲ್ಲ. ಇವತ್ತಿಗೂ ಕೂಡ ಸ್ನೇಹಿತರಾಗಿಯೇ ನಾವಿದ್ದೇವೆ. ಮುಂದೆಯೂ ಕೂಡ ನಾವು ಅವರ ಜೊತೆ ಸ್ನೇಹಿತರಾಗಿಯೇ ಇರ್ತೀವಿ. ತಮ್ಮ ಎಲ್ಲ ಏನು ಸಾಂಸಾರಿಕ ಜೀವನ ನಿಮ್ಗೆ ಗೊತ್ತಿದೆ. ನಾವು ಇವತ್ತು ಸಾರ್ವಜನಿಕ ಸೇವೆಗೆ ಬರುವಾಗ ಸಾಂಸಾರಿಕ ಜೀವನವನ್ನು ಬದಿಗೊತ್ತಲೇಬೇಕಾಗ್ತದೆ. ಹಾಗೆ ಬದಿಗೊತ್ತಿದ್ರೆ ಮಾತ್ರ ಕೆಲಸವನ್ನು ಮಾಡಲಿಕ್ಕೆ ಸಾಧ್ಯ. ಹೀಗಾಗಿ ಅವರ ಸಾಂಸಾರಿಕ ಜೀವನವನ್ನು ಬದಿಗಿತ್ತು ನಮ್ಮ ಜೊತೆ ಕೆಲಸವನ್ನು ಮಾಡಿದ್ದಾರೆ. ಅವರಿಗೆ ನಾನು ಬಹಳ ಆಭಾರಿಯಾಗಿದ್ದೀನಿ. ನನ್ನ ವೈಯಕ್ತಿಕ ಪರವಾಗಿ ಅವರಿಗೆ ಕೃತಜ್ಞತೆಯನ್ನು ನಾನು ಸಲ್ಲಿಸ್ತಾ ಇದ್ದೇನೆ. ಕೊನೆಯದಾಗಿ ನಮ್ಮ ಅಧೀನ ಇಲಾಖೆ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ಆರೋಗ್ಯ ಇಲಾಖೆ, ಕೋವಿಡ್ ನಿರ್ವಹಣೆಯಲ್ಲಿ ಅತ್ಯುತ್ತಮ ಪ್ರದರ್ಶನವನ್ನು ತೋರಿದಂಥವರು ನಮ್ಮ ಕಿರಿಯ ಆರೋಗ್ಯ ಸಹಾಯಕಿಯವರು, ನಮ್ಮ CDPO ಕಚೇರಿಯಿಂದ ಮೇಡಮ್ ಅವರು ಬಂದು ಮಾತಾಡಿದರು. ನಮಗೆ ಮತ್ತೆ ಸಹಕಾರವನ್ನು ಕೊಟ್ಟಂಥ ನಮ್ಮ PRED ಇಂಜಿನಿಯರಿಂಗ್ ಇಲಾಖೆ, ಭಾಳ ಮುಖ್ಯವಾಗಿ ಶಿಕ್ಷಣ ಇಲಾಖೆ, 4 ಶಾಲೆಯ ಮುಖ್ಯೋಪಾಧ್ಯಾಯರು, SDMC ಅಧ್ಯಕ್ಷರುಗಳು, ಬಹಳಷ್ಟು
ಶ್ರಮ ಹಾಕಿ ನನ್ನ ಜೊತೆ ಕೆಲಸ ಮಾಡಿದಿರಿ. ನಮ್ಮ ಪಂಚಾಯತಿಗೆ ಮತ್ತು ನಿಮಗೂ ಕೂಡ ವೈಯಕ್ತಿಕವಾಗಿ ಅದರಿಂದ ಏನು ಸಿಕ್ಕಿದೆ, ಒಂದು ಕೀರ್ತಿ ಸಿಕ್ಕಿದೆ ಅಂತ ನಾನು ಭಾವಿಸ್ತೀನಿ. ನಮ್ಮ ಭಾಳ ಮುಖ್ಯವಾಗಿ 2 ಗ್ರಾಮ ಲೆಕ್ಕಿಗರು. ಸಾಮಾನ್ಯವಾಗಿ ಎಲ್ಲ ಪಂಚಾಯತ್ನಲ್ಲಿ ಒಂದು ಸಮಸ್ಯೆ ಏನಂತಂದರೆ ಗ್ರಾಮ ಲೆಕ್ಕಿಗರು ಮತ್ತು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಸಮನ್ವಯದಿಂದ ಕೆಲಸ ಮಾಡೋದಿಲ್ಲ. ಎಲ್ಲ ಮೀಟಿಂಗಲ್ಲಿ ಕೂಡ ನಮಗೆ ತಹಶೀಲ್ದಾರ್ ಅವರು ಇಒ ಅವರು ಇದನ್ನೇ ಹೇಳ್ತಾರೆ, ಇಲಾಖೆಗಳ ಜೊತೆ ಸಮನ್ವಯತೆ ಇಲ್ಲ, ಹೀಗಾಗಿ ಅಭಿವೃದ್ಧಿ ಆಗೋದಿಲ್ಲ ಅಂತೇಳಿ. ಆದರೆ ನಮಗೆ ಅಂಥ ಸಮಸ್ಯೆಯಲ್ಲಿ ಎದುರಾಗಲಿಲ್ಲ. ಕೈರಂಗಳದ ವಿ ಎ ಅವರಾಗಲಿ ಅಥವಾ ನಮ್ಮ ಬಾಳೆಪುಣಿಯ ವಿ ಎ ಅವರಾಗಲಿ, ಅಲ್ಲಿಯ ಉಗ್ರಾಣಿಗಳು ನಮ್ಮ ವಿಶ್ವನಾಥ್ ಅವರು, ನಮ್ಮ ಇಬ್ರಾಹಿಂ ಅವರು ನನಗೆ ಒಳ್ಳೆಯ ಸಹಕಾರವನ್ನು ಕೊಟ್ಟು, ನಾನು ಯಾವುದೇ ಸಂದರ್ಭ ಯಾವುದೇ ವರದಿಯನ್ನು ಅಥವಾ ಮಾಹಿತಿಯನ್ನು ಕೇಳಿದರೂ ಕೂಡ ನನಗೆ ಅವರು ಮಾಹಿತಿಯನ್ನು ಕೊಡ್ತಾಯಿದ್ರು. ಹೀಗಾಗಿ ಎಲ್ಲ ಇಲಾಖೆಗಳ ಜೊತೆ ಒಂದು ಸ್ನೇಹ ಸಂಬಂಧವನ್ನು ಇಟ್ಕೊಂಡು ಇಲ್ಲಿ ಕೆಲಸ ಕಾರ್ಯವನ್ನು ಮಾಡಲಿಕ್ಕೆ ಅವಕಾಶ ಕೊಟ್ಟಂಥ ಎಲ್ಲ ಇಲಾಖೆಗಳಿಗೂ ಕೂಡ ಒಂದೇ ಮಾತಿನಲ್ಲಿ ನಾನು ಧನ್ಯವಾದ ಮತ್ತು ಕೃತಜ್ಞತೆಗಳನ್ನು ಅರ್ಪಿಸ್ತಿದ್ದೇನೆ. ಇವತ್ತು ನನ್ನ ಮೇಲೆ ಅಭಿಮಾನ ಪ್ರೀತಿ ಇಟ್ಟು ಬಂದಂಥ ನನ್ನ ಊರಿನ ನಾಗರಿಕರಿಗೂ, ನನ್ನ ಭಾಳ ಮುಖ್ಯವಾಗಿ ಪಂಪು ಚಾಲಕರಿಗೆ, ನೀರು ಗಂಟೆಗಳಿಲ್ಲದಿದ್ದರೆ ನಾವಿಲ್ಲಿ ನೀರು ಕುಡಿಬೇಕಾಗಿತ್ತು. ಇವತ್ತು ನನ್ನ ನೀರು ಗಂಟೆಗಳು, ವಾಟರ್ಮ್ಯಾನ್ಗಳು ಏನಿದ್ದೀರಿ, ನಿಮ್ಮಿಂದಾಗಿ ಇವತ್ತು ಪಂಚಾಯತ್ ಯಾವುದೇ ಸಮಸ್ಯೆ, ಸ್ವಚ್ಛತೆಗಾದರೂ 1 ವಾರ ಸಮಯ ಇರ್ತದೆ, ನೀರಿಗೆ ಇರೋದಿಲ್ಲ, ನೀರಿಗೆ ಒಂದೇ ದಿನ ಅವತ್ತೇ ಬಗೆಹರಿಬೇಕು. ಇವತ್ತು ನೀರು ಗಂಟೆಗಳು ತಾವೇನಿದ್ದೀರಿ, ತಮಗೆ ನಾನು ಆಭಾರಿಯಾಗಿದ್ದೀನಿ. ನಿಮ್ಮ ಸೇವೆ ಇನ್ನೂ ಕೂಡ ನಿರಂತರವಾಗಿ ಮುಂದುವರಲಿ ಅಂತ ಹೇಳ್ತಾ, ಬಹುಶಃ ಯಾರನ್ನಾದರೂ ನಾನು ಬಿಟ್ಟಿದ್ರೆ ಎಲ್ಲರಿಗೂ ಕೂಡ, ಯಾಕಂದರೆ ಈಗಾಗಲೇ 20 ನಿಮಿಷ ಅಂತ ಹೇಳಿ ಬಾಪು ಘನತೆಯ ಸಂಪನ್ಮೂಲದ ಉಪಾಧ್ಯಕ್ಷರಾಗಿರುವಂಥ ಪುಂಡರೀಕಾಕ್ಷರಿ ಅವರ ಅನುಪಸ್ಥಿತಿ ಅಲ್ಲಿ ಅವರನ್ನು ಕೂಡ ನಾನು ಸ್ಮರಿಸಿಕೊಂಡು ಅವರಿಗೆ ಕೂಡ ನಾನು ಧನ್ಯವಾದಗಳನ್ನು ಅರ್ಪಿಸ್ತಾ, ತಮಗೆಲ್ಲರಿಗೂ ಕೂಡ ಒಂದೇ ಮಾತಿನಲ್ಲಿ ಧನ್ಯವಾದಗಳನ್ನು ಅರ್ಪಿಸ್ತಾ, ಕೊನೆಯದಾಗಿ 1 ನಿಮಿಷದಲ್ಲಿ ಒಂದು ಈ ಭಾಗ್ಯದವರು ಬಾಳೆಪುಣಿ ಅಂತ ಹೇಳಿ ಒಂದು ಕವನ ಬರೆದಿದ್ದೇನೆ, ಅದನ್ನು ವಾಚನ ಮಾಡಿ ನಾನು ಇಲ್ಲಿ ಮಾತನ್ನು ಮುಗಿಸ್ತಾ ಇದ್ದೇನೆ. ಭಾಗ್ಯದವರು ಬಾಳೆಪುಣಿ. ಉಳುಮೆಯ ಮಣ್ಣಿದೆ, ಉಸಿರಿನ ಹಸಿರಿದೆ, ಉದರ ಪೋಷಣೆಗೆ ಕಸಿಬಿದೆ, ಭಾಗ್ಯದವರು ಬಾಳೆಪುಣಿ. ದೈವ ಶಕ್ತಿಯ ಕೇಂದ್ರ ಕಣಂತೂರು, ಮಸೀದಿ ಇಗರ್ಜಿಗಳಿರುವ ಭಾವೈಕ್ಯತೆಯ ತವರು. ಗಡಿಯವರು, ಗಡಿ ದಾಟಿ ಬಂದವರು, ಇಲ್ಲಿ ಎಲ್ಲರೂ ನಮ್ಮವರು. ಇದ್ದರು ಒಡಗಿಲ್ಲದ ಒಗ್ಗಟ್ಟಿಗರು, ಊರಿಗಾಗಿ ಒಂದಾಗುವರು. ವಿದ್ಯಾ, ದೇವಿ, ಧರ್ಮಕ್ಕಿ, ಹೂ ಹಾಕುವ ಪಡಿಕಲ್ಲು, ದುರ್ಗಜ್ಜರ ಮುದುಗಾರುಕಟ್ಟೆ, ಮೋಟುಗೋಳಿ, ಮೂಳೂರು, ನಾರ್ಯ, ಅನಂಗ, ಬೆಳ್ಳೇರಿ, ನಡುಪದವು, ನವಗ್ರಾಮ, ಈ ಹೆಸರುಗಳೇ ಸಂಭ್ರಮ. ಸಾಕ್ಷರತೆಯ ಜನಶಿಕ್ಷಣ, ಸ್ವಚ್ಛತೆಯ ಬಾಪುಗನ, ಸ್ವಾವಲಂಬಿ ಮಂದಾರ ಬಣ, ಸೌಹಾರ್ದತೆಯ ಹಸಿರುವನ. ಇದು ಬರಿಯ ಊರಲ್ಲ ನಗರ, ಸಾಲು ಸಾಲುಗಳ ಸಾಗರ, ಸಾಲು ಸವಾಲುಗಳ ಸಾಗರ, ಅನನ್ಯ ಅನುಭವದ ಆಗರ,